ಪಂಡಿತಾಚಾರ್ಯವರಿಯ ಚಾರುಕೀರ್ತಿ ಭಟ್ಟಾರ ಪಂಡಿತಾಚಾರ್ಯವರಿಯ ಇವರ ಆಶೀರ್ವಾದದೊಂದಿಗೆ ಈ ಜೈನ ಮಠದಲ್ಲಿ ಸರಣಿ ತಾಳಮದ್ದಳೆ 2ನೇ ಕಾರ್ಯಕ್ರಮವಾಗಿ ಯಕ್ಷೋಪಾಸನ ಮೂಡಿಬಿದ್ರೆ ಇದರ ಸದಸ್ಯರಿಂದ ಜಾಂಬವತಿ ಕಲ್ಯಾಣ ಎಂಬಂತಹ ಆಖ್ಯಾನವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದೇವೆ. ನಮ್ಮ ಯಕ್ಷೋಪಾಸನ ಸಂಘವು ಕಳೆದ 12 ವರ್ಷಗಳಿಂದ ಮೂಡುಬಿದಿರೆಯಲ್ಲಿ ಪ್ರತಿ ವಾರದ ಊಟ ನಡೆಸುವ ಮೂಲಕ ಇಂದು ಕೆಲವು ಸುಪ್ರಸಿದ್ಧ ಕಲಾವಿದರನ್ನು ಯಕ್ಷರಂಗಕ್ಕೆ ಕೊಟ್ಟಂತಹ ಒಂದು ಇತಿಹಾಸವೇ ಇದೆ. ಹಾಗೆ ಇಂದು ಸ್ವಾಮೀಜಿಯವರ ಅಪೇಕ್ಷೆಯಂತೆ ನಾವು ಅವರ ಮಟ್ಟದಲ್ಲಿ ಕಳೆದ 5 ವರ್ಷಗಳಿಂದ ಈ ತಾಳಮದ್ದಳೆ ಸೇವೆಯನ್ನು ನಮ್ಮ ಸಂಘದ ಮುಖಾಂತರ ನಡೆಸುತ್ತಾ ಬರ್ತಾ ಇದ್ದೇವೆ. ಇಂದು ಈ ಜಾಂಬವತಿ ಕಲ್ಯಾಣ ಎಂಬಂತಹ ತಾಳಮದ್ದಳೆ ಆಖ್ಯಾನದಲ್ಲಿ ಭಾಗವಹಿಸುವವರು ನಮ್ಮ ಯಕ್ಷೋಪಾಸನ ಸಂಘದ ಬಳಗದ ಸದಸ್ಯರೇ ಅವರು. ಇಂದು ಭಾಗವತಿಗೆಯಲ್ಲಿ ಪೂರ್ವಾರ್ಧದಲ್ಲಿ ರವಿಕೃಷ್ಣ ದಂಬೆ ಇವರು ಭಾಗವತರಾಗಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ಇವರು ವೃತ್ತಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದು ಪ್ರವೃತ್ತಿಯಲ್ಲಿ ಉತ್ತಮ ಭಾಗವತರಾಗಿದ್ದಾರೆ. ಹಾಗೆಯೇ ಪೂರ್ವಾರ್ಧದಲ್ಲಿ ಮದ್ದಲೆ ವಾದಕರಾಗಿ ಅಗರಿ ಸಮಾಹಿತರಾವ್ ಇವರು ನಮ್ಮ ಯಕ್ಷೋಪಾಸನ ಕಿರಿಯ ಸದಸ್ಯರು. ಹಾಗೆಯೇ ಚೆಂಡೆ ವಾದನದಲ್ಲಿ ನಮ್ಮ ಇನ್ನೊಬ್ಬ ಸಂಘದ ಇನ್ನೋರ್ವ ಕಿರಿಯ ಸದಸ್ಯರಾದಂಥ ಪ್ರಮುಖ್ ತುಳುಪುಳಿಯವರು ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ನಂತರ ಉತ್ತರಾರ್ಧದಲ್ಲಿ ಭಾಗವತರಾಗಿ ನಮ್ಮ ಯಕ್ಷೋಪಾಸನ ಸಂಘದ ಒಂದು ಪ್ರಧಾನ ಭಾಗವತರಾದಂಥ ಎರ್ಮಾಳು ವಾಸುದೇವ್ ಭಟ್ರವರು ನಿಮ್ಮ ಮುಂದೆ ಸುಶ್ರಾಯವಾಗಿ ಆಡಿ ನಿಮ್ಮ ಮನರಂಜಿಸಲಿದ್ದಾರೆ. ಹಾಗೂ ಅವರೊಟ್ಟಿಗೆ ಸಾಥಿಯಾಗಿ ಮದ್ದಲೆ ವಾದನದಲ್ಲಿ ಪುರುಷೋತ್ತಮ್ ತುಳುಬಳೆ ನಮ್ಮ ಸಂಘದ ಸದಸ್ಯರು, ಎಕ್ಸಲೆಂಟ್ ಕಾಲೇಜಿನ ಪ್ರಾಚಾರ್ಯರು ಹೌದು, ಅವರು ಮದ್ದಲೆ ವಾದನದಲ್ಲಿ ಸಹಕರಿಸಲಿದ್ದಾರೆ. ಹಾಗೆ ಚೆಂಡೆ ವಾದನದಲ್ಲಿ ಉತ್ತರಾರ್ಧದಲ್ಲಿ ನಮ್ಮ ಮೂಡುಬಿದಿರೆ ಪರಿಸರದ ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಹೆಸರನ್ನು ಮಾಡಿದಂಥ ಅತ್ಯಂತ ಒಲವನ್ನು ಉಳ್ಳಂಥ ರವಿಪ್ರಸಾದ್ ಶೆಟ್ಟಿ ಇವರು ಚೆಂಡೆ ವಾದನದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಇಂದಿನ ಮುಮ್ಮೇಳದಲ್ಲಿ ನಾರದರಾಗಿ ನಮ್ಮ ಯಕ್ಷೋಪಾಸನಂನ ಹಿರಿಯ ಸದಸ್ಯರಾದಂಥ ದಾಮೋದರ ಸಪಲಿಗರು, ಹಾಗೆಯೇ ಶ್ರೀಕೃಷ್ಣನ ಪಾತ್ರದಲ್ಲಿ ನಮ್ಮ ಸಂಘದ ಸದಸ್ಯರಾದಂಥ ಪಶುಪತಿ ಶಾಸ್ತ್ರಿಗಳು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ಈಗ ನಿವೃತ್ತರಾಗಿ ಯಕ್ಷಗಾನದಂಥ ಪ್ರವೃತ್ತರಾಗಿ ಹಲವಾರು ಯಕ್ಷಗಾನ ಕೂಟಗಳಲ್ಲಿ ಕಾಣಿಸಿಕೊಂಡಂತಹ ಒಬ್ಬ ಉತ್ತಮ ಅರ್ಥಧಾರಿ. ಇವರು ನಮ್ಮನ್ನು ಒಟ್ಟಿಗೆ ಸೇರುವುದೇ ನಮಗೆ ಒಂದು ಭಾಗ್ಯ. ನಾವು ಎಲ್ಲ ಹವ್ಯಾಸಿಗಳಾದರೂ ಅವರು ಅಭ್ಯಾಸಿಗಳಾಗಿ ಒಬ್ಬ ಉತ್ತಮ ಅರ್ಥಧಾರಿಗೆ ಇದ್ದವರು. ಹಾಗೆಯೇ ಜಾಂಬವಂತನ ಪಾತ್ರದಲ್ಲಿ ನಮ್ಮ ಸದಸ್ಯರಾದಂಥ ರಾಜಾರಾಮ್ ನಾಗರಕಟ್ಟೆ ಇವರು ವೃತ್ತಿಯಲ್ಲಿ ನಿವೃತ್ತ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ನಿವೃತ್ತರಾದವರು. ಆದರೂ ಪ್ರವೃತ್ತಿಯಲ್ಲಿ ಯಕ್ಷಗಾನದ ಬಗ್ಗೆ ಅಪಾರ ಒಲವನ್ನು ಬಾಲ್ಯದಿಂದಲೇ ಉಳಿಸಿ ಬೆಳೆಸಿಕೊಂಡಂಥವರು. ಅವರಿಂದು ಜಾಂಬವಂತನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಇನ್ನೊಂದು ಪಾತ್ರವಾದಂಥ ಬಲರಾಮನ ಪಾತ್ರದಲ್ಲಿ ನಾನು ಎಂ ಶಾಂತರಂಗೌಡ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾಂಬವತಿ ಕಲ್ಯಾಣ ಆಖ್ಯಾನ ನಿಮ್ಮ ಮುಂದೆ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೊನೆಯ ತನಕ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರಾಯ ಪಾದಾಂಬುಜಕ್ಕೆ ಪೊಡಮಡುತ್ತಾಯ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ಬನ್ನಿಪನಿ ಕಥಾಮೃತವ
ಹೊಗಳಿಕೆಯನ್ನು ಕೇಳುತ್ತಾ ಮನಕ್ಕೆ ಆನಂದವಾಗ್ತಾ ಇದೆ. ಇತ್ತ ಹಾಲದರ ನಿತ್ತನೋಲಗ ಎಷ್ಟು ಚೆನ್ನಾಗಿ ಸುಶ್ರಾಯವಾಗಿ ಆಡಿದ್ದಾರೆ. ಒಂದು ನಾಮಬಲ ಇದ್ರೆ ಅದರೊಟ್ಟಿಗೆ ತಾಂತ್ರಿಕತೆಯ ಚಾಣಾಕ್ಷತನ ಈ ಎರಡೂ ಮೇಳೈಸಿದರೆ ಯಾವ ರೀತಿಯ ಆಡಳಿತ ಕೊಡಬಹುದು ಎಂಬುದನ್ನು ಈ ವರ್ತಮಾನ ಕಾಲದಲ್ಲಿ ಸಾಧಿಸಿ ತೋರಿಸಿಕೊಟ್ಟವರು ನಾವು ರಾಮಕೃಷ್ಣರು. ದ್ವಾರಕಾವತಿಯಲ್ಲಿ ಆಡಳಿತ ನಡೆಸುತ್ತಿರುವಂತಹ ಬಲರಾಮ ನಾಮಕನಾದಂತಹ ನಾನು ಅರಸನಾದರೂ ನನಗೆ ಬೆನ್ನ ಹಿಂದೆ ಸದಾಕಾಲ ನನ್ನೊಟ್ಟಿಗೆ ಸಹಕರಿಸುವ ನನ್ನ ತಮ್ಮನಾದಂಥ ಶ್ರೀಕೃಷ್ಣ. ಈ ರೀತಿ ನಾವು ನಮ್ಮದಾದಂಥ ಈ ದ್ವಾರಕೆಯಲ್ಲಿ ಆಡಳಿತ ನೋಡುವಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ಸಮಸ್ತ ಯಾದವರನ್ನು ಒಗ್ಗೂಡಿಸಿಕೊಂಡು ಯಾದವರ ನಾಯಕನಾಗಿದ್ದುಕೊಂಡು ಇಂದು ಈ ದ್ವಾರಕೆಯನ್ನು ನಿರ್ಮಿಸಿದ್ದೇನೆ ಎಂಬಲ್ಲಿಗೆ ನಮ್ಮದಾದಂಥ ಪ್ರಯತ್ನ ಅದೆಷ್ಟು ಎತ್ತರಕ್ಕೇರಿದೆ ಎಂಬುದನ್ನು ಅರ್ಥವಿಸಬೇಕಾಗ್ತದೆ. ಯಾಕೆಂತೇಳಿದರೆ ಶಾಪಗ್ರಸ್ತರು ಯದುಗಳು, ಯದುವಂಶೀಯರಿಗೆ ರಾಜ್ಯಾಧಿಕಾರವೇ ಇಲ್ಲದೆ ಹೋಗಲಿ ಎಂಬಂತಹ ಶಾಪ ನಮ್ಮ ಹಿರಿಯರಾದಂಥ ಯಯಾತಿ ನಮ್ಮ ಮೂಲ ಪುರುಷರಾದಂಥ ಯದುವಿಗೆ ಕೊಟ್ಟದು ಆ ಕಾಲದಲ್ಲಿ. ಅಂದಿನಿಂದ ಇಂದಿನವರೆಗೆ ಯದು ವಂಶೀಯರಿಗೆ ರಾಜ್ಯಾಧಿಕಾರವಿಲ್ಲ ಎಂಬಂತಹ ಶಾಪವನ್ನು ಹಾಕಬೇಕಾದ್ರೆ ಈ ಬಲರಾಮಕೃಷ್ಣರು ಹುಟ್ಟಬೇಕಾಯಿತು. ಇಂದು ನಾವು ಈ ದ್ವಾರಕೆಯಲ್ಲಿ ಎಂಬಂತಹ ಪಟ್ಟಣವನ್ನು ನಿರ್ಮಿಸಿಕೊಂಡು ಆ ಮೂಲಕ ಒಬ್ಬ ಬಲರಾಮನು ಒಬ್ಬ ರಾಜ ಹೌದು ಎಂದು ಲೋಕಕ್ಕೆ ತೋರಿಸಿಕೊಟ್ಟಲ್ಲಿ ನಮ್ಮದು ಶ್ರಮವೇನು ಕಮ್ಮಿಯದ್ದೇನಲ್ಲ. ಯಾದವರು ಎಷ್ಟು ವಿಭಾಗಗಳು ನಮ್ಮಲ್ಲಿ, ಪ್ರಶ್ನಿಗಳು, ಅಂಧಕರು, ಭೋಜರು ಇದೆಲ್ಲವನ್ನು ಸೇರಿಕೊಂಡು ಎಲ್ಲ ವಿಭಾಗಗಳು ಏನುಂಟೋ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಆ ಮೂಲಕ ಈ ಯಾದವ ಕುಲ ಸಾಮ್ರಾಟನಾಗಿ ಮೆರೆದಿದ್ದೇನೆ. ಇಂದು ವರ್ತಮಾನ ಕಾಲದಲ್ಲಿ ಯಾದವರ ಪ್ರಾಬಲ್ಯ ಅದೆಷ್ಟು ಎಂಬುದು ರಾಜಕಾರಣದಲ್ಲಿಂದು ಮಹತ್ವವಾದಂಥ ಒಂದು ಸಂದೇಶವನ್ನೇ ಕೊಡುವಂಥದ್ದು. ಯಾದವರ ಸಹಕಾರವಿಲ್ಲದಿದ್ದಲ್ಲಿ ಯಾವುದೇ ದೇಶ ರಾಜ್ಯಗಳಲ್ಲಿ ಒಂದು ಅವರ ಅಧಿಕಾರ ಏನುಂಟು ಅದು ಸ್ಥಿರವಾಗಿ ಉಳಿಯುವುದಿಲ್ಲ ಎಂಬುದನ್ನು ನಾವು ತೋರಿಸಿಕೊಟ್ಟವರು. ಮಗಧನಾಗಲಿ, ಶಿಶುಪಾಲನಾಗಲಿ, ಕಂಸನಾಗಲಿ ದುಷ್ಟರೇ ಆದರೂ ಸಹ ಅವರು ಸ್ವಂತವಾದಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆ ಮೂಲಕ ಯಾದವ ಸಾಮ್ರಾಜ್ಯದ ಒಂದು ಅಡಿಪಾಯವನ್ನು ಗಟ್ಟಿಗೊಳಿಸಿದಂಥವರು. ಹಾಗೆಯೇ ನಾವು ಸಹ ಅದೇ ವಂಶದಲ್ಲಿ ಹುಟ್ಟಿದವರು. ಆದರೂ ನಾವು ಸದಾಕಾಲ ಧರ್ಮಾಚರಣೆಯಲ್ಲೇ ಇರುವವರು. ನನ್ನ ತಮ್ಮನಾದಂಥ ಕೃಷ್ಣ, ಆತನನ್ನು ಮನುಷ್ಯರಂತೇಳಿ ಯಾರೂ ಹೇಳುವುದೇ ಇಲ್ಲ. ಎಲ್ಲರೂ ಹೇಳುವುದು ಶ್ರೀಕೃಷ್ಣ ಹೇಳಿದರೆ ದೇವರು. ಎಲ್ಲರೂ ಯಾವುದೇ ಬ್ರಹ್ಮರ್ಷಿಗಳು ಬರಲಿ, ಮಹರ್ಷಿಗಳು ಬರಲಿ, ತಪಸ್ವಿಗಳು ಬರಲಿ, ಸನ್ಯಾಸಿಗಳು ಬರಲಿ, ಯಾರು ಬಂದರೂ ಸಹ ಮೊದಲು ಕೈ ಮುಗಿಯುವುದು ಕೃಷ್ಣನಿಗೆ ದೇವರು ಎಂಬ ನೆಲೆಯಲ್ಲಿ. ನನಗೆ ಆ ಮಟ್ಟಿಗೆ ಕೃಷ್ಣನ ಮೇಲೆ ನನಗೆ ಅಭಿಮಾನವೇ, ಸಂತೋಷವೇ. ಯಾಕೆ ಇಡೀ ಲೋಕ ಒಪ್ಪಿದ್ದು ಶ್ರೀಕೃಷ್ಣ ಹೇಳಿದರೆ ದೇವರು, ಎಲ್ಲರೂ ಅವನಿಗೆ ನಮಸ್ಕರಿಸುವುದು. ಆದರೆ ಕೊನೆಗೆ ಕೃಷ್ಣ ನಮಸ್ಕರಿಸುವುದು ಯಾರಿಗೆ? ಅವನ ಅಣ್ಣನಾದಂಥ ಬಲರಾಮ ನನಗೆ. ಆ ಲೆಕ್ಕದಲ್ಲಿ ದೇವರಿಗೆ ಅಣ್ಣ. ಹಾಗಾದ್ರೆ ದೇವರಿಗಿಂತ ಹೆಚ್ಚಿನ ಸ್ಥಾನ ನನಗೆ ಬಂತೋ ಇಲ್ಲೋ ಹೇಳಿ? ಹೌದಪ್ಪ. ಅದಕ್ಕೆ ಕಾರಣ ನನ್ನ ತಮ್ಮನೇ ಆದರೂ ಸಹ ತಮ್ಮನಿಗಿಂತ ಮೊದಲು ಹುಟ್ಟಿದ ಕಾರಣ ನನಗೆ ಎಂತ ಒಂದು ಸಮಾಧಾನ ನನಗೆ. ಮತ್ತೆ ನನ್ನದಾದಂಥ ವ್ಯಕ್ತಿತ್ವವನ್ನು ನೋಡಿ ನಮ್ಮ ಕುಲಪುರಿತರಂತ ಗಾರ್ಗ್ಯರೇ ರಾಮ ಎಂಬಂತ ಹೆಸರನ್ನು ಇಟ್ಟನಂತೆ. ಯಾಕೆಂತ ಹೇಳಿದ್ರೆ ತ್ರೇತಾಯುಗದಲ್ಲಿ ಒಬ್ಬ ಮರ್ಯಾದ ಪುರುಷೋತ್ತಮನಾಗಿ ಬಾಳಿದಂತ ಒಬ್ಬ ಏಕೈಕ ವ್ಯಕ್ತಿ ಶ್ರೀರಾಮಚಂದ್ರ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟಂತಾದರೆ ಈ ಶಿಶುವಿಗೆ ಮಾತ್ರ ಎಂದು ಗಾರ್ಗಾಚಾರ್ಯರು ಅಂದೇ ತಿಳಿಸಿದ್ದರಂತೆ. ಹಾಗಾಗಿ ನನಗೆ ಆ ಪರಮ ಪವಿತ್ರನಾದಂತಹ ಪುರುಷೋತ್ತಮ, ಮರ್ಯಾದ ಪುರುಷೋತ್ತಮನಾದಂತಹ ರಾಮಚಂದ್ರನ ಹೆಸರನ್ನೇ ನನಗೆ ಕೊಟ್ಟು ರಾಮ ಅಂತ ಹೇಳಿದರು. ಅದರೊಟ್ಟಿಗೆ ನನಗೆ ಬಲವೂ ಸೇರಿದ್ದು ಹೇಗೆ? ನನ್ನದಾದಂತಹ ವೀರತ್ವದಲ್ಲಿ ನಾನೇನು ಯಾರಿಗೂ ಕಮ್ಮಿ ಅಲ್ಲ. ಈ ವರ್ತಮಾನ ಕಾಲದಲ್ಲಿ ಯಾರನ್ನು ಬೇಕಾದರೂ ಮಣಿಸಬಲ್ಲಂಥ ಸಾಮರ್ಥ್ಯ ನನಗಿದೆ ಎಂಬ ಕಾರಣಕ್ಕೆ ಈ ಒಂದು ದ್ವಾರಕೆ ಏನುಂಟು ಅದು ನಮಗೆ ಸ್ಥಿರವಾಗಿ ಉಳಿದಿದೆ. ಮತ್ತೆ ದ್ವಾರಕೆ ಹೆಸರೇ ಅರ್ಥಪೂರ್ಣ. ಇಲ್ಲಿ ಇರುವುದೆಲ್ಲ ದ್ವಾರಗಳೇ. ಈ ದ್ವಾರಕೆ ಮುಖ್ಯವಾದ ಪಟ್ಟಣಗಳಲ್ಲಿ 4 ದ್ವಾರಗಳು. ಏನಿದರ ಅರ್ಥ? ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತ ಯಾವುದು ಪುರುಷಾರ್ಥ ಚತುರ್ಗಳು ಉಂಟು ಅದೆಲ್ಲದಕ್ಕೂ ದಾರಿ ಈ ದ್ವಾರಕೆ ಎಂಬುದನ್ನು ಸೂಚಿಸುವುದಾದ್ರೆ 4 ವೇದಗಳಿಗೆ ಸರಿಸಮಾನವಾಗಿ ಅದಕ್ಕೆ ನ್ಯಾಯವನ್ನು ಅದೇ ಅನುಷ್ಠಾನವನ್ನು ಗೊಳಿಸಬಲ್ಲಂತ ಏಕೈಕ ರಾಷ್ಟ್ರ ಎಂದರೆ ದ್ವಾರಕೆ. ಇದಕ್ಕಾಗಿಯೇ ಇದಕ್ಕೆ ಅಲ್ಲಲ್ಲಿ ದ್ವಾರಗಳು. ಎಂದಿನಂತೆ ಒಡ್ಡೋಲಗವನ್ನು ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ಕೊಡುವಂಥ ಒಡ್ಡೋಲಗವೇ. ನಮ್ಮದು ರಾಜಕಾರಣದಲ್ಲಿ ಏನೆಲ್ಲ ಮಹತ್ವದ ವಿಷಯ ಉಂಟು ಎಲ್ಲವೂ ಚರ್ಚಿತವಾಗಿದೆ. ಯಾರ್ಯಾರು ಮುಖ್ಯರು ಬರಬೇಕು ಎಲ್ಲರೂ ಬಂದಿದ್ದಾರೆ. ಇನ್ನೇನು ಒಡ್ಡೋಲಗ ಮುಗಿಸಿ ತೆರಳುವ ಅಂತ ಹೇಳುವಾಗ ಅದು ಯಾರಲ್ಲಿ ದೂರದಲ್ಲಿ ಬರುವುದು? ಜಯ ನಮೋ ನಾರಾಯಣ. ಓಹೋ ನಾರಾಯಣ, ಜಯ ನಮೋ ನಾರಾಯಣ.
ಲಕ್ಷ್ಮೀ ರಮಣ ವೈಕುಂಠಪುರವಾದ ಲಕ್ಷ್ಮೀ ರಮಣ ವೈಕುಂಠಪುರವಾದ ಕರುಣಾತಿಕಾಯೋ ನೀ ನಮ್ಮನು ಬೇಗ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ಆಯ ನಾರಾಯಣ. ಜಯ ನಮೋ ನಾರಾಯಣ ಲಕ್ಷ್ಮೀ ರಮಣ ವ್ಯಾಲಶಯನ ವೈಕುಂಠವಾಸಿ. ಇದು ನನ್ನ ಕೈಯಲ್ಲಿದ್ದಂಥ ಮಹತಿ ಎನ್ನುವಂಥ ವೀಣೆಯಿಂದ ಬಂದಂಥ ಧ್ವನಿ. ಇದನ್ನೇ ಪ್ರಪಂಚ ಮುಖದಲ್ಲಿ ನಾನು ಅಭ್ಯಾಸ ಮಾಡುತ್ತಾ ತಾಳ ತಂಬುರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ, ಇದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುವಂಥದ್ದು. ಆದರೆ ಇವತ್ತಿಗೆ ಹೊರಟದಿಲ್ಲಿಗಿಂತ ಯೋಚನೆ ಮಾಡುವಾಗ ನನಗೆ ಒಂದು ಪ್ರೇರಣೆಯಾಗ್ತಾ ಉಂಟು. ದ್ವಾರಕೆಯ ಕಡೆ ಹೋಗಬೇಕು ನೀನು ಅಂತ. ಅದೇ ಪ್ರಕಾರವಾಗಿ ದ್ವಾರಕೆಯ ಕಡೆಗೆ ಬಂದಿದ್ದೇನೆ. ಕನಕ ಪೀಠದಲ್ಲಿ ಬಲರಾಮ ಉಪಸ್ಥಿತನಾಗಿದ್ದಾನೆ. ಯಾರದು ದೂರದಲ್ಲಿ ಬರುವುದು? ದೂರದೋಳೈತ ವ್ರತಿಯ ಕಾಣುತ್ತ ರಾಮ, ದೂರದೋಳೈತ ವ್ರತಿಯ ಕಾಣುತ್ತ ರಾಮ, ಸಾರಿ ಬಂದಡಿಗೆ ನಮಿಸಿ ಪೂರಿ ದೋಷದಿ ಪೀಠ ಇತ್ತು ಪೂಜಿಸುತ್ತಾಗ ಸ್ವಾರಿಯಾಗಮನವೇ ನಿಂದ ದೂರದೊಳೈತ ವ್ರತಿಯ ಕಾಣುತ್ತ ರಾಮ, ಒಡ್ಡೋಲಗ ಮುಗಿಸಿ ಇನ್ನೇನು ಒಡ್ಡೋಲಗೆ ಸಮಾಪ್ತಿಯನ್ನು ಮಾಡುವ ಈ ರೀತಿಯಾಗಿ ಎಣಿಸಿದರೆ ದೂರದಿಂದ ಒಬ್ಬರು ಯತಿವರ್ಯರು ಕಾಣಿಸ್ತಾ ಇದ್ದಾರೆ. ಜಯ ನಮೋ ನಾರಾಯಣ. ಈ ಮಾತು ಕೇಳುವಾಗಲೇ ಯಾರಂತ ಹೇಳಬೇಕಂತಿಲ್ಲ. ಯಾವ ಸದಾಕಾಲ ನಾರಾಯಣನನ್ನು ಸ್ತುತಿಸುವವರು ಯಾರು ಈ ವರ್ತಮಾನ ಕಾಲದಲ್ಲಿ? ನಾರದನನ್ನು ಬಿಟ್ಟರೆ ಬೇರೆ ಯಾರೂ ಅಲ್ಲ. ನಾರದರು ಬರ್ತಾ ಇದ್ದಾರೆ. ಪೀಠದಿಂದ ಎದ್ದಿದ್ದೇನೆ. ಸ್ವಾಮಿ ನಾರದರೇ ಬರಬೇಕು, ಸ್ವಾಮಿ ಬರಬೇಕು. ಬಂದಿದ್ದೇನೆ. ನಾರದರೇ ನಿಮ್ಮನ್ನು ನೋಡಿದ ಕೂಡಲೇ ಕುಳಿತುಕೊಂಡಂತಹ ಪೀಠದಿಂದ ಎದ್ದಿದ್ದೇನೆ. ಸರಿ. ಯಾಕೆ? ಹಿರಿಯರು, ಗುರುಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ಸ್ವಾಮೀಜಿಯವರು ಇಂಥವರು ಬರುವಾಗ ನಾವು ಪೀಠ ಬಿಟ್ಟು ಹೇಳದಿದ್ದಲ್ಲಿ ಆಯುಷ್ಯ ಕಡಿಮೆ ಆಗ್ತದೆ. ಇದು ಶಾಸ್ತ್ರ ಸಿದ್ಧವಾದಂತ ಒಂದು ಮಾತು. ಹಾಗೆ ನಿಮ್ಮಂತಹ ಬ್ರಹ್ಮರ್ಷಿಗಳು ಬಂದಾಗ ನಾನು ಅರಸನೇ ಆದರೂ ಸಿಂಹಾಸನದಲ್ಲಿ ಕುಳಿತುಕೊಳ್ಳತಕ್ಕವನಲ್ಲ. ಅದಕ್ಕಾಗಿ ಎದ್ದಿದ್ದೇನೆ. ನಾನು ಎದ್ದದೇ ತಡ ಇಡೀ ಸಭಾಸದರು ಎದ್ದು ನಿಂತಿದ್ದಾರೆ. ಸರಿ ಸ್ವಾಮೀಜಿ, ಸ್ವಾಮಿ ನೀವು ಎದ್ದಂತ ಈ ಸಭಾಸದರೆಲ್ಲರೂ ಕುಳಿತುಕೊಳ್ಳಬೇಕಂತಾದರೆ ಮೊದಲು ನೀವು ಕುಳಿತುಕೊಳ್ಳಬೇಕು. ಅದಕ್ಕಾಗಿ ನಿಮ್ಗೆ ಇಲ್ಲಿ ಸ್ವರ್ಣ ಸಿಂಹಾಸನ ಇರಿಸಿದ್ದೇನೆ. ಕುಳಿತುಕೊಳ್ಳಬೇಕು ಸ್ವಾಮಿ. ನಿಮಗೆ ಆರತಿ ಹಾಗೆ ನಿಮಗೆ ಕೊಡುವಂಥ ಷೋಡಶೋಪಚಾರ ಏನುಂಟು ಎಲ್ಲವನ್ನೂ ಸಲ್ಲಿಸಿದ್ದೇನೆ. ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು ಸ್ವಾಮಿ, ಆಶೀರ್ವದಿಸಬೇಕು. ನೀನು ಮಾಡಬೇಕಾದಂಥ ಕರ್ತವ್ಯಗಳನ್ನು ತಪ್ಪದೆ ಪೂರ್ಣವಾಗಿ ನಿವಾರಿಸಿ ಸಂತೋಷವಾಯಿತು, ಮನಸ್ಸಿಗೆ ಆನಂದವಾಯಿತು. ಆದರೆ ನಾರದರೆ ನೀವು ನಿಜವಾಗಿ ಆದ್ರೆ ನಾವು ಕೇಳಬಾರದು. ಯಾರಾದ್ರೂ ಬಂದ್ರೆ ನೀವು ಯಾಕೆ ಬಂದದ್ದು ಕೇಳುವಂತ ಕ್ರಮ ಇಲ್ಲ. ಕೇಳಬಾರ್ದೆಂಬುದೇ ಒಂದು ನಿಯಮ. ಆದ್ರೂ ನಿಮ್ಮಲ್ಲಿ ಕೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ಬಾ ಅಂತ ಹೇಳಿದ್ರೆ ಬರುವವರಲ್ಲ, ಬರಬೇಡಿ ಅಂತ ಹೇಳಿದ್ರೆ ಬಾರದೆ ಕುಳಿತುಕೊಳ್ಳುವವರು ಅಲ್ಲ. ಅಂದ್ರೆ ನಿಮಗೆ ಬರುವುದು ಬಾರದಿರುವುದರ ನಡುವೆ ನಿಮಗೆ ವ್ಯತ್ಯಾಸ ಇಲ್ಲ. ಹಾಗೆ ನೀವು ಇಲ್ಲಿ ಬಂದಿದ್ದೀರಿ. ಮತ್ತೆ ಯಾವಾಗಲೂ ದ್ವಾರಕೆಗೆ ಬಂದ್ರೆ ನಿಜವಾಗಿ ಹೇಳುವುದಾದ್ರೆ ನಿಮ್ಮಲ್ಲೀಗ ನೇರವಾಗಿ ಹೇಳುದು ನಾರದರೆ, ಈ ರಾಮನ ಅರಮನೆಗೆ ಯಾರು ಸ್ವಾಮೀಜಿಯವರಾಗಲಿ ಯಾರೇ ಸನ್ಯಾಸಿಗಳಾಗಲಿ ಅಥವಾ ನೀವೇ ಆಗಲಿ ಇಷ್ಟರಿಗೆ ಬಂದವರಿಲ್ಲ. ಇಲ್ಲಿ ಬಂದ ಕೂಡಲೇ ನೇರವಾಗಿ ಪ್ರಥಮವಾಗಿ ಎಲ್ಲಿಗೆ? ಕೃಷ್ಣ ಭವನಕ್ಕೆ, ಅಂದ್ರೆ ಕೃಷ್ಣನ ಅರಮನೆಗೆ. ನೀವು ಬಹುಶಃ ದಾರಿ ತಪ್ಪಿ ಈ ಬಲರಾಮನ ಅರಮನೆಗೆ ಬಂದದ್ದು ಅಥವಾ ನನ್ನಲ್ಲೇ ಏನಾದರೂ
ಅಂದ್ರೆ ನೀವು ಯಾಕೆ ಬಂದದೊಂದು ಕೇಳಬಹುದೋ ಎಂಬ ಕಾರಣಕ್ಕೆ ಇಷ್ಟೆಲ್ಲ ಪೀಠಿಕೆ. ನೀವು ಬಂದದ್ದು ನನ್ನಲ್ಲೇ ಬಂದುದಾದ್ರೆ ನನಗೆ ತುಂಬಾ ಸಂತೋಷ, ತುಂಬಾ ಸಮಾಧಾನ. ಯಾಕೆಂದ್ರೆ ಬಲರಾಮನನ್ನು ಗುರುತಿಸುವಂತವರೊಬ್ಬರು ಇದ್ದಾರಲ್ಲ ಪ್ರಪಂಚದಲ್ಲಿ, ನಾರದರು. ಆದ್ದರಿಂದ ಸ್ವಾಮಿ, ನೀವು ಬಂದ ಕಾರಣವನ್ನು ಏನು ಅಂತೇಳಿ ನನ್ನ ಮುಂದೆ ಸವಿಸ್ತಾರ ತಿಳಿಸಿದರೆ ನೀವು ಏನನ್ನು ಹೇಳ್ತೀರೋ ಅದನ್ನು ನೆರವೇರಿಸಲು ಈ ಹಲದರ ಸಿದ್ಧರಿದ್ದಾನೆ. ಹೆಚ್ಚಾಗಿ ನಾನು ಕೃಷ್ಣನ ಬಳಿಗೆ ಹೋಗುತ್ತಿದ್ದವ ಹೌದು, ಆದರೆ ಇವತ್ತೊಮ್ಮೆ ಬಲರಾಮನ ಬಳಿಗೆ ಹೋಗುವ, ಬಲರಾಮನ ಭವನಕ್ಕೆ ಹೋಗುವ ಅಂತ ಮನಸ್ಸಿನಲ್ಲಿ ಎನಿಸಿಕೊಂಡಿದ್ದೇನೆ. ಏನೋ ಹಿನ್ನೆಲೆ ಇಲ್ಲದೆ ನೀವು ಬರುವವರಲ್ಲ. ಅದೌದು, ನಾನು ಎಲ್ಲಿಗೂ ಕಾರ್ಯ ಕಾರಣಗಳಿಲ್ಲದೆ ಎಲ್ಲಿಯೂ ಹೋಗುವವರೆಲ್ಲ. 3 ಮುಕ್ಕಾಲುಗಳಲ್ಲಿ 3 ಲೋಕವನ್ನು ತಿರುಗಬಲ್ಲಂತ ಮಹಾ ಚಾಕಚಕ್ಯತೆ ನನ್ನಲ್ಲಿ ಉಂಟು. ಹಾಗಾಗಿ ಲೋಕ ನನ್ನನ್ನು ಕೊಂಡಾಡ್ತಾ ಉಂಟು. ನಾರದ ಜ್ಞಾನಂ ದದಾತೀತಿ ನಾರದ, ಜ್ಞಾನವನ್ನು ಕೊಡುವವನೂ ಹೌದು. ನಾರದ ಸಾಮಾನ್ಯ ಭಾಷೆಯಲ್ಲಿ ವಾಸನೆ ಬಾರದ್ದು ಅಂತ ಹೇಳಿ ಉಂಟು, ಸಾಮಾನ್ಯ ಭಾಷೆಯಲ್ಲಿ. ನಾರಾಯಣ ಹೇಳಿದ್ರೆ ಜ್ಞಾನ ಎಂಬ ಅರ್ಥ ಹೇಗುಂಟು ಹಾಗೆ ಅಜ್ಞಾನ ಎಂಬ ಅರ್ಥವೂ ಉಂಟು ಅಂತ ಹೇಳಿ ನನಗೆ ಗಾರ್ಗಾಚಾರ್ಯ ಹೇಳಿದ ನೆನಪು. ಅಂದ್ರೆ ಜ್ಞಾನ ನಾರ ಅಂತ ಹೇಳಿದ್ರೆ ಜ್ಞಾನವನ್ನು ಉದ್ದೀಪನಗೊಳಿಸುವವರು, ಆ ಅರ್ಥದಲ್ಲಿ ನೀವು ನಾರದ, ನಾರ ದದಾತಿ. ಮತ್ತೆ ಅಜ್ಞಾನ ಅಂದ್ರೆ ಏನು? ಅಜ್ಞಾನವನ್ನು ದೂರಗೊಳಿಸುವವನು ಯಾವನೋ ಅವನು ನಾರದ. ಹಾಗಾದ್ರೆ ಜ್ಞಾನ ಅಜ್ಞಾನಗಳಿಗೆ ಸಮೀಪವಾಗಿ ವರ್ತಿಸುವವರು. ಆದ್ರೆ ಕೆಲವರು ಹೇಳ್ತಾರೆ ನಾರದ ಕಲಹ ಪ್ರಿಯ ಅಂತ, ಅವರಿಗೆ ಶಬ್ದವೇ ಗೊತ್ತಿಲ್ಲ. ಕಾ ಅಂದ್ರೆ ಕಮಲನಯನ ಅಂದ್ರೆ ಇವ ಬ್ರಹ್ಮದೇವ, ಆ ಎನ್ನುವಂಥದ್ದು ಹರ, ಲಕ್ಷ್ಮೀ ರಮಣ ಎನ್ನುವುದಕ್ಕೆ ಲ. ಹಾಗಾಗಿ ಕಲಹ ಪ್ರಿಯ ಅಂತ 3 ತ್ರಿಮೂರ್ತಿಗಳಲ್ಲಿ ಪ್ರಿಯವುಳ್ಳವ ನಾನು ಎಂಬುದಾಗಿ ಕೆಲವರು ಜ್ಞಾನಿಗಳು ಹೇಳ್ತಾ ಇದ್ದಾರೆ. ನಾರದರೆ ಜ್ಞಾನಿಗಳು ಹಾಗೆ ಹೇಳಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಕಲಹ ಪ್ರಿಯ ಹೇಳಿದರೆ ಆ 3 ಮೂರ್ತಿಗಳು ಹತ್ತಿರ ಎಂಬಂತ ಅರ್ಥ ಖಂಡಿತವಾಗಿಯೂ ಅಲ್ಲ ಅಂತೇಳಿ ನನ್ನ ಆತ್ಮಕ್ಕೆ ಒಂದು ಬಳೆದಂತ ವಿಚಾರ. ನಿಮಗೆ ಕಲಹ ಪ್ರಿಯ ಅಂತ ಹೇಳಿದ ಯಾಕೆ? ನೀವು ಕಲಹ ಪ್ರಿಯ ಹೇಳಿದರೆ ಜಗಳವನ್ನು ಹುಟ್ಟಿಸುವವರೇ ಎಂಬ ಅರ್ಥದಲ್ಲಿಯೇ ಕಲಹ ಪ್ರಿಯ ಹೊರತು ತ್ರಿಮೂರ್ತಿಗಳಿಗೆ ಹತ್ತಿರದವರು ಎಂಬ ಅರ್ಥದಲ್ಲಿ ಅಲ್ಲ ಅಂತೇಳಿ ನನಗೆ ಒಂದು ತಿಳಿದಂತ ಜ್ಞಾನ. ಯಾಕೆಂದರೆ ಸದಾಕಾಲ ನಾರಾಯಣ ಸ್ಮರಣೆ ಬಿಟ್ರೆ ಬೇರೆ ದೇವರ ಸ್ಮರಣೆ ಮಾಡಿದುಂಟು ನೀವು ಎಲ್ಲಿಯಾದ್ರೂ? ಕೆಲವು ರಕ್ಕಸರ ಎಲ್ಲಿಯಾದ್ರೂ ಶಿವನಾಮ ಮಾಡಿದ್ರು ಯಾವ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾರೋ ಅದೇ ತರವಾಗಿ ನಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಎನ್ನುವುದರಲ್ಲಿ ಆ ದಿಶೆಯಲ್ಲಿ. ಹಾಗೆಂದ್ರೆ ಕಲಹ ಪ್ರಿಯ ಅಂತ ಹೇಳಿದ್ರೆ ನೀವು ಜಗಳವನ್ನು ಹುಟ್ಟಿಸುವವರು ಹೇಳಿದ್ರೆ ಇದು ಹೀನಾರ್ಥ ಅಂತ ಭಾವಿಸಬೇಡಿ ಸ್ವಾಮಿ. ಕಲಹ ಅಂತ ಹೇಳಿದ್ರೆ ಏನು? ಯಾವುದಾದ್ರೂ ಧರ್ಮ ಹಾಗೂ ಅಧರ್ಮಗಳ ನಡುವೆ ಕಲಹ ಅಂದ್ರೆ ಸಂಘರ್ಷವನ್ನು ಏರ್ಪಟ್ಟು ಕೊನೆಗೆ ಧರ್ಮಕ್ಕೆ ಜಯವಾಗುವಲ್ಲಿ ನಾರದರು ಪ್ರೇರಕರು ಎಂಬಲ್ಲಿಗೆ ಕಲಹ ಪ್ರಿಯ. ಯಾಕೆಂದ್ರೆ ಕಲಹ ಪ್ರಿಯ ಅಂದ್ರೆ ನಮ್ಮ ಇತ್ತೀಚೆಗೆ ಅದರ ವ್ಯಾಖ್ಯಾನವೇ ಬೇರೆ ಆಗಿದೆ. ಒಬ್ಬರನ್ನೊಬ್ಬರು ಸಾಮಾನ್ಯವಾಗಿ ಹೇಳುವುದಾದ್ರೆ ಹಾಕುವರು ಅಂತೇಳಿ ಸಾಮಾನ್ಯ ಭಾಷೆಯಲ್ಲಿ ಅಂತವರಿಗೆ ನಾರದ ಅಂತೇಳಿ ನಮ್ಮಲ್ಲಿ ಹೇಳಿಕೊಂಡು ಅವನು ದೊಡ್ಡ ನಾರದ ಅಂತೇಳಿ ಸಾಮಾನ್ಯವಾಗಿ. ಆದ್ರೆ ನಮ್ಮಂತ ಜ್ಞಾನಿಗಳು ಅದನ್ನು ತಿಳ್ಕೊಂಡದಾಗೆಲ್ಲ ಜಗಳವನ್ನು ಹುಟ್ಟಿಸುವುದು ಯಾಕೆ? ಧರ್ಮ ಅಧರ್ಮಗಳ ಸಂಘರ್ಷ ಏರ್ಪಟ್ಟು ಧರ್ಮವು ಸ್ಥಿರೀಕರವಾಗಿ ಈ ಭೂಮಿಯಲ್ಲಿ ಉಳಿಯಬೇಕು, ಅಲ್ಲಿ ಸತ್ಯ ಮತ್ತೆ ನ್ಯಾಯ ಉತ್ಪತ್ತಿ ಆಗ್ತದೆ. ಮತ್ತೆ ನಾರದರಿಂದ ಎಲ್ಲೆಲ್ಲಿ ಕಲಹಗಳು ಏರ್ಪಟ್ಟಿದೆಯೋ ಎಲ್ಲವರೆಲ್ಲ ಆಖ್ಯಾನವನ್ನು ಸಂಪೂರ್ಣ ನೋಡದೆ ನಾರದನ್ನು ಕಲಹ ಪ್ರಿಯ ಅಂತೇಳಿ ಈಗಲೇ ಇರಬಹುದು. ಕೊನೆಯಲ್ಲಾದದ್ದು ಮಂಗಳವೇ, ಧರ್ಮಕ್ಕೆ ಜಯವೇ ಆದದ್ದು. ಆ ಅರ್ಥದಲ್ಲಿ ನೀವು ಕಲಾಪ್ರಿಯರು ಹೇಳಿದ್ರೆ ನೀವು ಜಗಳನ್ನು ಹುಟ್ಟಿಸುವವರೇ. ಆದ್ರೂ ನೀವು ಇಲ್ಲಿಗೆ ಬಂದದಲ್ಲಿ ನನಗೆ ಹಾಗಂತೇಳಿ ಉದ್ದೇಶ ಇಲ್ಲದೆ ಬಂದವನೇ ನಾನಲ್ಲ. ಏನು ಸ್ವಾಮಿ ಬಂದ ಕಾರಣ? ಕೇಳು ಹಲಧರ ಪೇಳ್ವೆ ನರಿತುದನು ಶ್ರೀಕೃಷ್ಣನೇ ಜಗಪಾಲನೆಗೆ ಅವತಾರ ಗೈದಿಹನು ನಿನ್ನ ತಮ್ಮ ಕೇಳು ಹಲದರ ಪೇಳ್ವೆ ನರಿತುದನು ಶ್ರೀಕೃಷ್ಣನೇ ಜಗಪಾಲನೆಗೆ ಅವತಾರ ಗೈದಿಹನು ಪೇಳಲಾರೆನು ಸರ್ವ ಜನರಳು ತಾಳಿದೆ ಶೋಭರಿದೆ ನಿಷ್ಠುರ ಪೇಳಲಾರೆನು ಸರ್ವ ಜನರಳು ತಾಳಿ ದ್ವೇಷವ ಭರಿದೆ ನಿಷ್ಠುರ ವ್ಯಾಳಶಯ ನಿನಗಾಗ್ಯವೇ ನೀ ಪೇಳು ಬುದ್ಧಿಗಳನ್ನು ತೇದಾಲಿ ಕೇಳು ಹಲದರ ಪೇಳ್ವೆ ನರಿತುದನು
ಸಾಮಾನ್ಯ ವ್ಯಕ್ತಿಯಲ್ಲ, ಲೋಕವೇ ಒಪ್ಪಿದಂತ ವಿಚಾರ. ಅಂದ್ರೆ ಆ, ದುಷ್ಟರನ್ನು ಶಿಕ್ಷಿಸಿ ಆ, ಶಿಷ್ಟರನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಆ. ಭೂಲೋಕಕ್ಕೆ ಇಳಿದು ಬಂದಂತ ಮಹಾತ್ಮ ಎಂಬುದಾಗಿ ಜ್ಞಾನಿಗಳು ಕೊಂಡಾಡ್ತಾ ಇದ್ದಾರೆ. ನಿಮ್ಮಂತವರೇ ಅದನ್ನು ಹೇಳಿದ್ದು. ಆ. ಆ, ಆದರೆ ಅವನ ಇತ್ತೀಚೆಗೆ ಕೆಲವು ನಡವಳಿಕೆಗಳನ್ನು ಗಮನಿಸುವಾಗ ಆ, ಒಂದು ರೀತಿಯ ಗೊಂದಲವನ್ನು ಉಂಟು ಮಾಡುತ್ತಾ ಉಂಟು. ಇತ್ತೀಚೆಗೆ ಹೌದಪ್ಪ, ಯಾವುದನ್ನು ನೀವು ಕಂಡುಕೊಂಡು ಅದನ್ನು ಹೇಳಬೇಕೋ ಬೇಡವೆನ್ನುವಂತ ಅನುಮಾನವು ನನ್ನಲ್ಲಿ ಉಂಟು. ಯಾಕಂದ್ರೆ ಅವನನ್ನ ನೀನು ತಮ್ಮನನ್ನು ಯಾವಾಗಲೂ ಬಿಟ್ಟುಕೊಡುವ ಸ್ವಭಾವವೇ ನಿನ್ನಲ್ಲಿಲ್ಲ. ಹಾಗಂತೇಳಿ ಇಲ್ಲಿ ಯುವರಾಜನೂ ಹೌದು, ಯಾವಾಗ ಆ ಪೀಠ ಯಾವಾಗಲೂ ಬರೀದೇ ಇರುವುದಂತೆ. ಆದರೆ ಒಂದು ವೇಳೆ ನಿನ್ನ ಸನ್ಮುಖಕ್ಕೆ ಬಂದರೂ ಕೂಡ ಅವ ಬಿಳಿ ಹಲ್ಲನ್ನು ಬಿಟ್ರೆ ನೀನು ಶಾಂತಾರಾಮನಾಗುತ್ತೆ. ಹೌದು, ಬಲರಾಮ ಹೋಗಿ ಶಾಂತಾರಾಮ. ಹೌದು. ಹಾಗಾಗಿ ಅವನು ನೆಗಾಡಿದಂತಾದ್ರೆ ಮತ್ತೆ ನೀನು ಕೂಡ ಯಾವ ಬೇಸರ ಇದ್ರೂ ಯಾವ ಕೋಪ ಇದ್ರೂ ನಿವಾರಣೆ ಆಗ್ತದೆ ನಿನಗೆ. ನಾರದರೆ ನನ್ನ ವಿಷಯ ಬಿಡಿ, ಲೌಕಿಕ ಪ್ರಪಂಚಕ್ಕೆ ಸೇರಿದವ. ಆ ಶ್ರೀಕೃಷ್ಣ ನಕ್ಕರೆ ಮರುಳಾಗದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? 33 ಕೋಟಿ ದೇವತೆಗಳು ಸಹ ಶ್ರೀಕೃಷ್ಣ ಯಾವಾಗ ನಗಡುತ್ತಾನೆ ಅವನನ್ನು ನಾವು ಯಾವಾಗ ನೋಡ್ತೇವೆ ಎಂದೇ ನಿರೀಕ್ಷೆಯಲ್ಲಿರುವವರು. ಆದರೆ ಅವನ ಕೆಲವು ನಡವಳಿಕೆಗಳನ್ನೆಲ್ಲ ನಾನು ಊರಲ್ಲಿ ಕೇಳಿ ತಿಳಿದಾಗ ಏನೋ ಒಂದು ರೀತಿಯಿಂದ ಅಜಲುಗಜಲ ಕಾಣುತ್ತಾ ಉಂಟು ಕೃಷ್ಣನ ಬಗ್ಗೆ. ಹೌದಪ್ಪ, ಎಲ್ಲಿ ನೋಡಿದರೆ ಅವನ ಕುರಿತಾಗಿ ಕೀಳರಿಮೆಯಿಂದ ಕಾಣುವುದು, ಕೆಟ್ಟ ಮಾತುಗಳನ್ನಾಡುವುದನ್ನು ನನ್ನ ಕಿವಿಯಾರೆ ಕೇಳಿದ್ದೆ. ಕೃಷ್ಣನ ಬಗ್ಗೆಯೂ ಕೀಳರಿಮೆ, ಕೆಟ್ಟ ಮಾತನ್ನಾಡುವಲ್ಲಿ ಈ ಪ್ರಪಂಚ ಹೌದಪ್ಪ ಬೆಳೆದಿದೆ ಅಂತಾದರೆ ಅವನ ಈ ಸಲ ಕೆಲವು ನಡವಳಿಕೆಗಳನ್ನೆಲ್ಲ ಕೇಳಿ ಮತ್ತೆ ಕೆಲವರು ನೋಡಿ ಈ ರೀತಿಯಲ್ಲಿ ಅವನ ಬಗ್ಗೆ ಕೆಲವು ಕೆಟ್ಟ ನುಡಿಗಳನ್ನೆಲ್ಲ ಆಡುವುದನ್ನು ನಾನು ಕೇಳಿದ್ದೇನೆ. ಆದರೆ ನೀವು 3 ಲೋಕವನ್ನು ಸಂಚರಿಸುವವರು, ನಿಮಗೆ ಗೊತ್ತಿಲ್ಲದ ವಿಚಾರಗಳೇನು ಇಲ್ಲ. ಆಗಿರುವಾಗ ನನ್ನ ತಮ್ಮ ದೇವರು ಅಂತೇಳಿ ಒಪ್ಪಿ ಸರ್ವ ಪ್ರಪಂಚವೇ ಒಪ್ಪಿದೆ ಅಂತೇಳಿ ನಾನು ಹೆಮ್ಮೆಯಲ್ಲಿದ್ರೆ ನೀವು ಹೇಳ್ತೀರಿ ಅವನ ಬಗ್ಗೆ ಬೇಡದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಬಹುಶಃ ತಮ್ಮನ ನಿಯಂತ್ರಣ ನಿನ್ನಲ್ಲಿ ಇಲ್ಲವೋ ಅಂತ ನಾನು ಭಾವಿಸುವುದು. ನೀನು ಅಣ್ಣನಾಗಿದ್ದು ಅವನನ್ನು ನಿಯಂತ್ರಣ ಮಾಡುವುದರಲ್ಲಿ ಸ್ವಲ್ಪ ಹಿಂದುಳಿದಿದ್ಯೋ ಅಂತ. ಈಗಿನವರೆಗೆ, ಈಗ ಇಲ್ಲಿ ಕೃಷ್ಣ ಇಲ್ಲ, ಸ್ವಲ್ಪ ಕ್ಷಣದ ಮೊದಲಿದ್ದ, ಅಲ್ಲಿಯವರೆಗೆ ನನ್ನ ನಿಯಂತ್ರಣದಲ್ಲಿದ್ದಂತಹ ಕೃಷ್ಣ ಅದು ನಿಯಂತ್ರಣ ತಪ್ಪಿದ್ದಕ್ಕೇನಾದರೂ ನಿಮಗೆ ನಿಮ್ಮ ಒಂದು ಅವಗಾಹನೆ ಬಂದಂತೆ ವಿಚಾರ ಇದ್ರೆ ನಿರ್ಭೀತಿ ಅಂತ ತಿಳಿಸ್ಬೋದು. ನೀವು ತಿಳಿಸ್ಬೇಕಲ್ಲ, ಬೇಸರ ಇಲ್ಲಲ್ಲ ನಿನಗೆ? ಬೇಸರ ಏನು? ಯಾಕೆಂತ ಹೇಳಿದ್ರೆ ನನ್ನ ತಮ್ಮ. ಹಾಗಾದ್ರೆ ಕೇಳು. ಅತ್ತೆಯ ರಾಜಾತಿ ದೇವಿಯೊಳು
ರಾಜಾದಿ ದೇವಿ ನನ್ನ ಅತ್ತೆ. ನಿನ್ನ ಅತ್ತೆ? ಹೌದು. ಅವಳ ಮಗಳು? ಹೌದು, ಮಿತ್ರವಿಂದೆ. ಏನಾಯ್ತು ಅವರಿಗೆ? ಅಲ್ಲ, ಹೇಳೋದು ನಾನು ಅತ್ತೆಯ ಮಗಳು ಎನ್ನುವ ಕಾರಣದಿಂದಾಗಿ ಮಿತ್ರವಿಂದೆಗೆ ಏನೋ ಒಂದು ರೀತಿಯಿಂದ ಮನಸ್ಸಾಯಿತು ನಿನ್ನ ತಮ್ಮನಲ್ಲಿ. ಅದು ಮಾನಸಿಕವಾದಂಥ ಒಂದು ಪ್ರೇಮ ಅಂತಲೂ ಇರಬಹುದು. ಆದರೆ ಹಕ್ಕಿನಲ್ಲಿ ನಿಮಗೆ ಸಲ ತಕ್ಕವಳೆ. ನೀನು ಏಕಪತ್ನಿ ವ್ರತಸ್ಥ ಬಿಡುವ. ರಾಮಚಂದ್ರನ ಹಾಗೆ ನೀನು ಏಕಪತ್ನಿ ವ್ರತಸ್ಥನೇ. ನೀನು ರೇವತಿ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರು ನಿನಗೆ ವಿವಾಹ ಆಗೋರಲ್ಲ. ಅವ ಹಾಗಲ್ಲ. ಎಲ್ಲಿ ಚಂದದ ಹೆಣ್ಣು ಮಕ್ಕಳಿದ್ದಾರೋ ಅವರನ್ನು ನೋಡಿದರೆ ಬಿಡುವ ಜನವೇ ಅಲ್ಲ ನಿನ್ನ ತಮ್ಮ. ಕೆಲವರು ತಮಾಷೆಗೆ ಹೇಳಿಗುಂಟಿಲ್ಲಿ ಏನು, ಎಲ್ಲಿಯಾದ್ರೂ ಒಂದು ಕಂಬಕ್ಕೆ ಸೀರೆ ಸುತ್ತಿದ್ರು ಸಹ ಶ್ರೀಕೃಷ್ಣ ಅದರ ಸುತ್ತವೇ ಸುಳಿತಾನೆ. ಒಂದು ಹೆಂಗಸು ಹೆಣ್ಣು ಅಂತ ತಿಳಿ ಎಲ್ಲೂ ತಮಾಷೆಗೆ ಹೇಳುದಪ್ಪ. ಹೌದಪ್ಪ, ಅದರಲ್ಲೇನು. ಆದರೆ ಅದು ತಮಾಷೆ ಆಗಿ ಈಗ ಅದು ಪ್ರಕರಣಕ್ಕೆ ಮುಂದುವರೆದಿದೆ. ಏನಾಗಿದೆ? ರಾಜಾದಿರಾಜ ಅವಳ ಮಗಳಾದ ರಾಜಾದೇವಿಯ ಮಗಳಾದಂತ ಮಿತ್ರವಿಂದೆಯನ್ನು ಇವ ಮನಸ್ಸು ಮಾಡಿ ಮೊದಲೇ ಇದ್ದ. ಆದರೆ ಕೊನೆಗೆ ಅವಳನ್ನು ಕಂಡು ಮೋಹಿತನಾಗಿ ಅವಳನ್ನು ಅಪಹರಿಸಿದ. ಎತ್ತಿಕೊಂಡು ಮೊನ್ನೆ ಇತ್ತೀಚೆಗೆ ಮೊನ್ನೆ. ಆದರೆ ಅವಳ ಅಣ್ಣಂದಿರಾದಂತ ವಿಂದ ಅನುವಿಂದ ಅಣ್ಣಂದಿರವರು ಬಿಡ್ತಾರ ಹೇಳು? ತಂಗಿಯನ್ನು ಅಪಹರಿಸುವ ಯಾವ ಒಬ್ಬ ವ್ಯಕ್ತಿ ಇದ್ರು ಕೂಡ ಅವರ ಹತ್ರ ತಂದ ನಂತರ ಜಗಳ ಆಯ್ತು ಅವರಿಗೆ. ಜಗಳ ಆಗಿ ಸರಿ ಕೊಟ್ಟಿದ್ದಾನೆ ಅವರಿಗೆ, ಏನು ಮಾಡಿದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಯಾರು ಕೊಟ್ಟದ್ದು? ಯಾರು? ನಿನ್ನ ತಮ್ಮ ಕೃಷ್ಣ. ಬದುಕಿದೆ. ಎಲ್ಲಿಯಾದ್ರೂ ಅವರು ಕೊಟ್ಟಿದ್ದಿದ್ರೆ ಈಗ ನಾನು ಪುನೊಮ್ಮೆ ಅಲವನ್ನು ಎತ್ತಬೇಕಾಗಿತ್ತು. ಹಾಗಾದರೆ ಒಂದು ಹುಡುಗಿಯನ್ನು ತಂದ ನಂತರ ಬಂಧುತ್ವ ಏರ್ಪಡಬೇಕೋ ಇಲ್ಲ ಬೇಡೋ ಹೇಳು? ಹೌದು, ಬಂಧುಗಳಂದ್ರೆ ಎಂತದ್ದು? ಮಾವ, ಅಳಿಯ, ಮದುವೆ ಹೇಳಿದರೆ ಹಾಗೆ ಭಾವ ಇತ್ಯಾದಿಗಳೆಲ್ಲ ಒಳ್ಳೆ ರೀತಿಯಿಂದ ಇದ್ರೆ ಮಾತ್ರ ಬಂಧುಗಳು. ಇಲ್ಲದರೆ ಬಂಧುಗಳಲ್ಲಿ ಕಲಹ ಉಂಟಾಗುವ ಸ್ಥಿತಿಯಲ್ಲಿ ನಡ್ಕೊಳ್ಬಾರದು. ಆ ರೀತಿಯಿಂದಾಗಿ ಭಾವಂದಿರಿಗೆ ಬೇಕಾದರೆ ಸರಿ ಕೊಟ್ಟು ಇವಳನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಇರಿಸಿದ. ಹೌದಾ? ಇದ್ದಾಳಲ್ಲ ಈಗ ಅರಮನೆಯಲ್ಲಿ ಮಿತ್ರವಿಂದೆ. ಅಲ್ಲ, ಇದ್ದಾಳಪ್ಪ. ನನ್ನದು ಒಪ್ಪಿಗೆ ಇತ್ತ ಮದುವೆಗೆ. ಹೌದಾ? ನಾನು ಹೋಗ್ಲಿಲ್ವ ನಾರದರೆ? ನನ್ನಲ್ಲಿ ಕೃಷ್ಣ ಏನೇ ಮಾಡ್ಲಿ ನನ್ನ ಕಾಲಿಡಿದು ಅಪ್ಪಣೆ ಪಡೆದುಕೊಂಡು ಆಶೀರ್ವಾದ ಪಡೆದೇ ಹೋಗುವುದು. ಅದು ಮೊನ್ನೆಯ ಘಟನೆ. ಅದರ ಮೊದಲಿದ್ದು ಘಟನೆ ಗೊತ್ತಿಲ್ಲ ನಿಮಗೆ? ರುಕ್ಮಿಣಿ ಸಹ ಹಾಗೆ ಪ್ರೇಮ ಪತ್ರವನ್ನು ಬರೆದರು. ಮತ್ತೆ ಕೆಲವರು ಹೇಳಿದುಂಟು ವಿಮರ್ಶಕರು, ಪ್ರಪಂಚದಲ್ಲಿ ಪ್ರಥಮವಾಗಿ ಪ್ರೇಮ ಪತ್ರ ಬರೆದವಳು ರುಕ್ಮಿಣಿ. ಅದರ ವಿಷಯ ಒತ್ತಟ್ಟಿಗೆ ಇಟ್ಟರು ಸಹ ಬರೆದದ್ದು ಪ್ರೇಮ ಪತ್ರ ಹೌದು, ಬ್ರಾಹ್ಮಣರ ಮೂಲಕ ಕಳಿಸಿಕೊಟ್ಟದ್ದು. ಇನ್ನು ಕೇಳಲಿಕ್ಕೆ ಹೋಗ್ಬೇಡಿ ಬ್ರಾಹ್ಮಣರಿಗೆ ಈ ಕೆಲಸ ಯಾವಾಗದಿಂದ. ಅಲ್ಲ, ರುಕ್ಮಿಣಿಯನ್ನು ಬಂದದ್ದು ಹೌದು, ಒಂದು ದೇವರ ಗುಡಿಯಿಂದಲೇ ಅಪಹರಿಸಿಕೊಂಡು ಬಂದ. ಅವಳ ಅಣ್ಣನಿಗೆ ರುಕ್ಮನಿಗೆ ಏನು ಮಾಡಿದ? ಅವನ ತಲೆಯನ್ನು ಕೂದಲನ್ನು ತೆಗೆಸಿದ್ದು, ಅವನ ತಲೆಗೆ ಬಿಳಿ ಬಣ್ಣವನ್ನು ಬಳಿದು ಅವನನ್ನು ಬಿಟ್ಟದ್ದಂತೆ ಕೊನೆಗೆ. ಯಾಕೆ ಈಗ ನೀವು ಹೇಳುವುದೇನು ನಾರದರೆ? ಮದುವೆಯಿಂದಾಗಿ ಅಲ್ಲಿ ಜಗಳ ಏರ್ಪಟ್ಟಿತು, ಕಲಹವೇ ಅಲ್ಲೋದು. ಈಗ ಅಲ್ಲಿ ರುಕ್ಮಿಣಿಯ ನಾನು ನಿಮ್ಮಲ್ಲಿ ಕೇಳುವುದು, ಈಗ ರುಕ್ಮಿಣಿ ಕೃಷ್ಣನನ್ನು ಪ್ರೀತಿಸಿದ ಹೌದು, ಕೃಷ್ಣ ದೇವರಂತೇಳಿ ನೀವು ಒಪ್ಪುವುದು ಹೌದು, ಅವತಾರವೆತ್ತಿದ್ದಾನೆ. ಹಾಗಾದ್ರೆ ಅವತಾರವೆತ್ತಿದಂತ ದೇವರು ತಮ್ಮ ಭಕ್ತರ ಅಭೀಷ್ಟ ಏನುಂಟು ಅದನ್ನು ಪೂರೈಸಬೇಕೋ ಬೇಡೋ ನಾರದರೆ? ಅಲ್ಲ, ಪೂರೈಸಬೇಕು. ಅದರ ಹಿನ್ನೆಲೆಯನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಾಗ್ತದೆ. ನಿಜವಾಗಿ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಡುವುದೆಂಬುದು ಭೀಷ್ಮಕನ ತೀರ್ಮಾನವಾಗಿತ್ತು. ಆ ವಿವಾಹ ಪತ್ರಗಳೆಲ್ಲ ಅಲ್ಲೆಲ್ಲ ಕಡೆಗೆ ಹೋದದ್ದು ಹೌದು, ದಿಬ್ಬನ ಸಮೇತನಾಗಿ ಬಂದದ್ದು ಹೌದು. ಅವನ ಮಿತ್ರರಾದಂತಹ ಜರಾಸಂಧ ಪೌಂಡ್ರ ಬಂದಿದ್ದಾರೆ. ಆ ಹೊತ್ತಿನಲ್ಲಿ ಈ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಬಂದಾಗ ರುಕ್ಮ ತಡೆದ. ನಾರದರೆ ನಿಮಗೆ ವಿಷಯ ಸಂಪೂರ್ಣವಾಗಿ ತಿಳಿದಿಲ್ಲ. ಈಗ ರುಕ್ಮಿಣಿಯನ್ನು ಅಪಹರಿಸಿ ತರುವ ಕಾಲಕ್ಕೆ ಶ್ರೀಕೃಷ್ಣ ನೇರವಾಗಿ ಅವನಷ್ಟಿಗೆ ಅವನು ಓದೋದಲ್ಲ, ನನ್ನ ಆಶೀರ್ವಾದ ಪಡೆದು ನಾನೂ ಸಹ ಓದವನೇ ಅವನೊಟ್ಟಿಗೆ. ರುಕ್ಮಿಣಿಯನ್ನು ಅಪಹರಿಸುವ ಕಾಲಕ್ಕೆ ಅಲ್ಲಿ ರುಕ್ಮಿಣಿ ತನ್ನ ಮನದ ಆಶೆಯನ್ನಿಟ್ಟದ್ದು, ಪ್ರೇಮವನ್ನು ಇರಿಸಿದ್ದು ಕೃಷ್ಣನ ಮೇಲೆ. ಒಬ್ಬಳು ಹುಡುಗಿ ಇದ್ದಾಳೆ ಅಂತ ಆದರೆ ಮತ್ತಿನ್ನೊಂದು ರುಕ್ಮ, ಅಲ್ಲಿ ವಿರೋಧ ಯಾರ್ದು? ರುಕ್ಮಂದು ಮಾತ್ರ. ಅವನ ತಂದೆ ಆದಂತಹ ಭೀಷ್ಮಕನಿಗೂ ಮನಸ್ಸಿದ್ದದ್ದು ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡತಕ್ಕದ್ದು. ಅವನ ರುಕ್ಮಿಣಿಯ ತಾಯಿಗೂ ಇದ್ದ ಮನಸ್ಸು ಅದೇ. ಉಳಿದ 4 ಜನ ಅಣ್ಣಂದಿರು ಸಹ
ಕೃಷ್ಣನಿಗೆ ಕೊಡ್ಬೇಕೆಂಬ ಒಲವನ್ನೇ ಹೊಂದಿದವರು. ಆದ್ರೆ ಈಗ ರುಕ್ಮಿ ಒಪ್ಪಲಿಲ್ಲ. ಯಾಕೆ? ಅವ ದುಷ್ಟ, ಅವನಿಗೆ ಸಹವಾಸ ಆದದಂತವರೇ ಆ ಶಿಶುಪಾಲ, ಮಾಗಧ, ಪೌಂಡ್ರಕ, ಇಂತಹ ದುಷ್ಟ ಕುಟ್ಟರು. ನಾರದ್ರೆ ನಾನು ನಿಮ್ಮಲ್ಲಿ ಹೇಳುವುದು, ಅವರ ವಿರೋಧ ಕಟ್ಟಿ ನಮ್ಮ ಕೃಷ್ಣನಿಗೆ ಏನು ತಪ್ಪು, ಅದರ ಏನು ನಷ್ಟ ಇಲ್ಲ. ಯಾಕೆ? ಎಲ್ಲ ಕುಡುಕರ ಸಂಘ ಅದು. ನೀವೊಮ್ಮೆ ನೋಡ್ಬೇಕು, ಸಂಜಯ್ ಅವರೆಲ್ಲ ಅಲ್ಲಿ ಒಟ್ಟು ಸೇರಿ ಮಾತನಾಡುದು. ಮತ್ತೊಂದು ದುಷ್ಟಕೂಟಗಳು 7 ಪ್ರಾಣಿಗಳನ್ನು ಮತಿಸಿ ತಕೊಂಡು ಬಂದ ಹುಡುಗಿ ನೆನಪುಂಟ ನಿನಗೆ? ಏನು ಗೊತ್ತಿಲ್ಲದೆ ಪ್ರಾಣಿ 7 ಆ ಕೋಸಲ ದೇಶ 7 ವೃಷಭಗಳನ್ನು ಮಣಿಸಿದ್ದಾನೆ. ಹೌದು. ಅವನಿಗೆ ಮಗಳು ನಗ್ನಜಿತನ ಮಗಳಿವಳು. ನಾಗ್ನಜಿತು ನೀಲ ಅಂತ ಸಹ ಕರೀತಾರೆ. ಹೌದು, ನೀಲೆ ಅಂತ ಕರೀತಾರೆ. ಆ 7 ಗುಳಿಗಳನ್ನು ಯಾರಿಂದಲೂ ನಿಯಂತ್ರಣಕ್ಕೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಕೊನೆಗೆ ಅವನೊಂದು ಪತ್ರ ಈ 7 ಗೂಳಿಗಳನ್ನು ಯಾರು ಅದನ್ನು ನಿಯಂತ್ರಣ ಮಾಡುತ್ತಾರೋ ಅಂತವರಿಗೆ ತನ್ನ ಮಗಳನ್ನು ಕೊಡುತ್ತೇನೆ ಅಂತ. ಎಲ್ಲಿ ಹುಡುಗಿಯರು ಇದ್ದಾರೆ ಅಂತ ಹುಡುಕುವವನಿಗೆ ಈ ವರ್ತಮಾನ ಕೇಳಿದ ಕಡೆ ಹೋದ. ಆ ಪ್ರಾಣಿಗಳನ್ನು ಮತಿಸಿ ಅವರನ್ನು ಕೂಡ ನಾರದರೆ ನಿಮ್ಗೆ ಇಲ್ಲಿ ಸಹ ನೀವು ಲೌಕಿಕವಾಗಿ ಚಿಂತಿಸಿಲ್ಲ, ನೀವು ಅಲೌಕಿಕ ಚಿಂತನೆಯಲ್ಲೇ ಇದ್ದವರು. ಈಗ ನೀಲೇನು ವಿವಾಹವಾಗುವಲ್ಲಿ ಪಣ ಇದ್ದದ್ದೇನು? 7 ವೃಷಭಗಳು, 7 ಅದನ್ನು ಯಾರು ಮಣಿಸಬಲ್ಲರೋ ಅವರಿಗೆ ಒಂದು ಇಲ್ಲಿ ಆಹ್ವಾನ ಬಂದಾಗ, ಒಂದು ಸಾಹಸಕ್ಕೆ ಆಹ್ವಾನ ಬಂದಾಗ ಅದನ್ನು ಸ್ವೀಕರಿಸಬೇಕಾದ ಕ್ಷತ್ರಿಯೋಚಿತ ಹೌದಲ್ವ ಹೇಳಿ ನೀವು? ಅಲ್ಲ, ಹೌದಪ್ಪ. ಆದ್ರೆ ಇವ ದಾರಿಯನ್ನೇ ಹುಡುಕುತ್ತಾ ಇರುವುದು. ಎಲ್ಲಿ ಹುಡುಕಿದ್ದಲ್ಲ, ಅವರಿಗೆ ದಾರಿ ತನ್ನಷ್ಟಕ್ಕೆ ಆಗ್ತದೆ. ಅಲ್ಲಿ ಹೋಗಿ ಜಗಳ ನಗ್ನಜಿತು. ಯಾಕೆ ಅಂತ ಪಣ ಇಡಬೇಕು? 7 ವೃಷಭಗಳನ್ನು ಯಾರು ಮಣಿಸ್ತಾರೋ ಅಂತವ್ರಿಗೆ ನನ್ನ ಮಗಳು ಪಣ ಇಟ್ಟದಕ್ಕಲ್ಲ ಓದೋದು. ಅಲ್ಲ, ಪಣ ಮುರಿದು ತಂದವಲ್ಲ, ಪಣವನ್ನು ಗೆದ್ದು 7 ವೃಷಭಗಳನ್ನು. ನಾರದರೆ ಆ ಕಾಲದಲ್ಲಿ ನಾನು ಇದ್ದೆ ಅಲ್ಲಿ, ನೀವೊಮ್ಮೆ ಬರಬೇಕಿತ್ತು ನಾರದರೆ ಅದನ್ನು ನೋಡ್ಲಿಕ್ಕೆ. ಯಾಕೆ? ಮಧ್ಯಾಹ್ನ ಅಂತ ಒಂದು ಪಳಗಿದಂತ 7 ವೃಷಭಗಳು, ಎಂತ ಕ್ರೂರಿಗಳು, ಅದರ ಕಣ್ಣು ನೋಡ್ಬೇಕಿತ್ತು. ಬೆಂಕಿಯ ಚೆಂಡು ಉಗುಳುವಂತೆ ಅಂತಹ 7 ವೃಷಭಗಳನ್ನು ಲೀಲಾಜಾಲವಾಗಿ ಒಂದು ಮಣಿಸಿದಂತಹ ಕೃಷ್ಣನ ಪರಾಕ್ರಮ ದೊಡ್ಡ ವಿಷಯ. ಯಾಕೆ ಗೊತ್ತಾ? ಅಂದರೆ ಗೋಪಾಲಕರು, ನೀವು ಸಣ್ಣ ಪ್ರಾಯದಲ್ಲ ಗೋವುಗಳನ್ನು ಮೇಯಿಸಿದ್ದವರು, ಅಲ್ಲಿ ಹೋರಿಗಳೆಲ್ಲ ಇತ್ತು, ಅದನ್ನೆಲ್ಲ ಪಳಗಿಸಿ ಒಳ್ಳೆ ಅಭ್ಯಾಸ ಉಂಟು ನಿಮಗೆ. ಹಾಗಾಗಿ ನಿಮಗೆ ಅದು ದೊಡ್ಡ ವಿಷಯವೇ ಅಲ್ಲ. ಆದರೆ ವಿವಾಹದ ವಿಷಯ ಬಿಡುವ, ಇನ್ನೊಂದು ವಿಷಯ ಕೇಳಿಯ ನಿನಗೆ ವಿಶೇಷವಾದ ಒಂದು ವರ್ತಮಾನವನ್ನು ಹೇಳಿಕ್ಕುಂಟು. ನೀವು ಹೇಳಿದೆಲ್ಲ ನನಗೆ ವಿಷಯ ಗೊತ್ತುಂಟು. ಬಲ್ಲೆ ನಾನು ಬಲ್ಲೆ ಮುನಿಪಾತಿ ಸತಿಯಾರ ಸಂದೇಹು ಎಲ್ಲವೂ ವಿಹಿತವೆಂಬೆ ಬಲ್ಲೆ. ತಂದಿದ್ದು ಎಲ್ಲವೂ ವಿಹಿತ. ಅಂದ್ರೆ ನೀವು ಹೇಳಿದ ಕಥೆ ಏನುಂಟು ಅದೆಲ್ಲ ನನ್ನ ಅವಗಾಹನೆಗೆ ಬಂದು ನನ್ನ ಅಪ್ಪಣೆಯನ್ನು ಪಡೆದೇ ಕೃಷ್ಣ ಮಾಡಿದ್ದು. ಎಲ್ಲವನ್ನು ನಾನು ತಿಳಿದವನು, ಅದರಲ್ಲಿ ವಿಶೇಷವೇನೂ ಇಲ್ಲ. ನೀವು ಹೇಳಿದಂತಹ ಒಂದು ಇತ್ತೀಚೆಗಿನ ಪ್ರಕರಣ, ಮಿತ್ರವಿಂದೆಯ ಪ್ರಕರಣ. ರಾಜಾದಿದೇವಿ, ಯಾರು ರಾಜಾದಿದೇವಿ? ನನ್ನ ಅತ್ತೆಯ ಮಗಳು ಮಿತ್ರವಿಂದೆ. ನಾರದರೆ ನಾನು ನಿಮ್ಮಲ್ಲಿ ಹೇಳುದು, ನಿಮಗೆ ಮದುವೆ ಆಗ್ಲಿಲ್ಲ,
ಹಾ. ನಿಮಗೆ ಸಂಸಾರ ಬಂಧನವೂ ಇಲ್ಲ. ಇಲ್ಲ ಇಲ್ಲ. ಹಾಗಾಗಿ ನಿಮಗೆ ಕೆಲವು ವಿಷಯ ಎಲ್ಲ ನಿಮಗೆ ಸಾಂಸಾರಿಕವಾಗಿ ವಿಷಯ ಉಂಟು, ಹಾ. ಅದು ನಿಮ್ಮ ಸ್ವಲ್ಪ ತಲೆಗೆ ಹೋಗುವುದು ಇಲ್ಲ. ಹಾ. ಹಾಗೆಂದ್ರೆ ಪರಮಜ್ಞಾನಿಗಳು ಹಾ. ಇದು ನಿಮಗೆ ಅಗತ್ಯವಿಲ್ಲದ ಕಾರಣ ತಲೆಗೆ ಹೋಗುದಿಲ್ವೋ, ಅಥವಾ ನೀವು ತಲೆಗೆ ಹೋದರೂ ಹೋಗದಾಗೆ ಇದು ಸಹ ಒಂದು ನಾರದನ ಕಪಟವೋ ಅರ್ಥ ಆಗುದಿಲ್ಲ. ಹಾ. ಈಗ ನಮ್ಮ ಇಲ್ಲಿ ಪ್ರಾಪಂಚಿಕರಲ್ಲಿ ಒಂದು ನಿಯಮ ಹೇಗೆ, ಹಾಗೆ ಅತ್ತೆಯ ಮಗಳು ಹಾ. ಅತ್ತೆಯ ಮಗಳು ಹೆಂಡತಿಗೆ ಸಮಾನ. ನಿಜವಾಗಿ ಹೇಳ್ಬೇಕಾ, ಹಾ. ಅತ್ತೆಯ ಮಗಳನ್ನೇ ಮದುವೆಯಾಗಿ ಹೆಂಡತಿಯಾಗಿ ಸ್ವೀಕರಿಸಬೇಕಂತೇಳಿ ಶಾಸ್ತ್ರ ಹೇಳುವುದು. ಆದರೆ ಭೀಷ್ಮಕನ ಮಗಳು ಅತ್ತೆಯ ಮಗಳಲ್ಲ. ಅವಳೇ ಮೆಚ್ಚಿ ಬಂದದ್ದು. ಹಾ. ಮೆಚ್ಚಿದವಳನ್ನು ತಿರಸ್ಕರಿಸುವುದು ಕ್ಷತ್ರಿಯನಿಗೆ ಭೂಷಣ ಅಲ್ಲ, ವೀರರಿಗೆ ಭೂಷಣವೂ ಅಲ್ಲ. ಹಾ. ಈ ಅತ್ತೆಯ ಮಗಳಾದಂತ ಮತ್ತೆ ನಮ್ಮಲ್ಲೊಂದು ಹೇಳಿಗುಂಟು. ಹಾ. ಈಗ ನಮ್ಮ ಅತ್ತೆಯ ಮಗಳು ಅವಳಿಗೆ ಬೇರೊಟ್ಟಿಗೆ ಮದುವೆ ಆದರೂ ಸಹ ಹಾ. ಆ ಅತ್ತೆಯ ಮಗಳು ಇವನನ್ನು ತೋರಿಸಿ ಹೇಳುದು ಹೇಗೆ, ಹಾ. ಇವನನ್ನ ಹಕ್ಕಿನ ಗಂಡ, ಹ್ಮ್. ಇವನು ಹೇಳುವುದು ಅವಳನ್ನು ಮದುವೆ ಆಗದಿದ್ರು ಅವಳು ನನ್ನ ಹಕ್ಕಿನ ಹೆಂಡತಿ. ಹಾ. ಅಂದ್ರೆ ಅದರಲ್ಲಿ ಅಶ್ಲೀಲ ಅಲ್ಲ, ಅದು ಹ್ಮ್. ಹಕ್ಕು. ಹಾಗೆ ರಾಜಾದಿದೇವಿಯ ಮಗಳಾದಂತ ಮಿತ್ರವಿಂದೆ ಹಾ. ಅತ್ತೆಯಾದ ಕಾರಣ ಕೃಷ್ಣನಿಗೆ ಅವಳಿಗೆ ಮೇಲೆ ಮೊದಲೇ ಹಕ್ಕು ಬಾಲ್ಯದಿಂದಲೇ ಸ್ಥಾಪಿತಪಟ್ಟಿತ್ತು. ಹಾ. ಅದಕ್ಕೆ ಸರಿಯಾಗಿ ಅವಳದಾದಂತ ನಿವೇದನೆ, ಹಾ. ನನ್ನನ್ನು ನೀನೇ ವರಿಸಬೇಕು, ಹ್ಮ್. ವರಿಸಿದ. ಎಲ್ಲ ಪತ್ರ ವ್ಯವಹಾರವೆಲ್ಲ ಆಗಿದೆ ಅಂತ ಆಗಿದೆ, ಗೊತ್ತುಂಟು ಆಗಿದೆ. ನಮಗೆ. ನನ್ನ ಅವಗಾಹನೆ ಬಂದೇ ಆದದ್ದು. ಇದು ಪ್ರಥಮ ಅದು. ಹಾ. ಭೂಲೋಕದಲ್ಲಿ ಎಷ್ಟು ಅದು ರುಕ್ಮಿಣಿದು ಪ್ರಥಮ. ಹೌದು. ಇದು ಬಹುಶಃ 4ನೇದು ಇರ್ಬೇಕು, ಸರಿಯಾದ ಲೆಕ್ಕ ಇಲ್ಲ, ಹಾ. ಹೇಳುದು ನಾನು. ಹಾಗೆಯೇ ಹಾ. ಅಂತಹ ಅಲ್ಲಿ ವಿಂದಾನುವಿಂದರು ಅವಳ ಅಣ್ಣಂದಿರು. ಹಾ. ಅವರು ವಿಂದಾನುವಿಂದವರಿಗೆ ಲೋಕದಲ್ಲಿ ಹೇಳುವುದು ಹೇಗೆ, ಹಾ. ದುಷ್ಟರಂತ ಹೇಳುದು ಅವರಿಗೆ. ಈಗ ವಿಂದಾನುವಿಂದರ ಬಗ್ಗೆ ಯಾರಲ್ಲಾದ್ರೂ ಒಂದು ಕೇಳಿ ಬನ್ನಿ ನೀವು. ಹಾ. ನೀವು ಕ್ಷಣಾರ್ಧದಲ್ಲಿ ಆದರೆ ಉದ್ದೇಶಪೂರ್ವಕವಾಗಿ ಯಾರನ್ನು ಅವರು ಏನು ಮಾಡಿದ್ದಿಲ್ಲ, ದುಷ್ಟರು ಅಂತ ಹೇಳೋದು ಮಾತ್ರ. ಈಗ ಅವರ ತಂಗಿಗೆ ಮನಸ್ಸುಂಟು ಯಾವಾಗವೋ, ಹಾ. ಇವರಿಗೆ ಏನಪ್ಪ ಅದರಲ್ಲಿ ದ್ವೇಷ, ಇವರಿಗೆ ಯಾಕೆ ಕೋಪ? ಹಾ. ಈಗ ಅವಳಿಗೆ ಮನಸ್ಸಿಲ್ಲದ ವರನಿಗೆ ಕೊಟ್ಟು ಅವಳ ಬದುಕನ್ನು ನರಕಕ್ಕೆ ದುಡುದಕ್ಕಿಂತಲೂ ಹಾ. ಮೆಚ್ಚಿದನಿಗೆ ಕೊಟ್ಟು ಮದುವೆ ಮಾಡ್ಬೇಕೆಂಬ ಪ್ರಜ್ಞೆ ಬೇಕೋ ಬೇಡವೋ, ಹಾ. ಅದಕ್ಕೆ ಅವರನ್ನು ನಾನು ದುಷ್ಟ ಅಂತ ಹೇಳಿದ್ರು. ಹಾ. ಮತ್ತೆ ನಿಮ್ಮ ಪ್ರಕಾರ ವಿಂದಾನುವಿಂದರು ವೀರರು, ಇವತ್ತಲ್ಲ ನಾಳೆ ಬಂದು ಇಲ್ಲಿ ದಂಡೆತ್ತಿ ಬಂದವರು ಕಷ್ಟವಾದೀತು ಎಂಬ ಸಂಶಯ ನಿಮಗೆ. ಹಾ. ಆ ವಿಂದಾನುವಿಂದರು ಯಾವ ಕಾಲಕ್ಕೂ ಬಂದರು. ಈ ಅಲಧರನಾದ ನಾನು ಒಮ್ಮೆ ಈ ಗದ್ದೆಯನ್ನು ಅಥವಾ ಹಲವನ್ನು ಎತ್ತಿ ಇದಂತಾದ್ರೆ ವಿಂದಾನುವಿಂದರು ಉಳಿದಾರ ನಾರದರೆ ಏನು ಬಲರಾಮನ ಶಕ್ತಿಯ ಪರಿಚಯ ನಿಮ್ಗೆ ಇಲ್ಲವೇ? ಹಾ. ಈಗ ನೀವು ಹೇಳಿದೆಲ್ಲ ಇದೆಲ್ಲ ಶ್ರೀಕೃಷ್ಣನ ಮದುವೆಯ ಕಥೆಗಳು. ಹಾ. ಅವನು ಇನ್ನಷ್ಟು ಮದುವೆ ಆಗ್ಲಪ್ಪ, ಹಾ. ನಂದು ಪ್ರೋತ್ಸಾಹವೇ. ಹಾ. ಯಾಕೆ ಅಂತ ಹೇಳಿದ್ರೆ ಈ ಮದುವೆ ಆಗುದು ದೊಡ್ಡ ವಿಷಯವಲ್ಲ, ಅವರನ್ನು ಸಾಕುವುದು ದೊಡ್ಡ ವಿಷಯ ಈಗಿನ ಕಾಲದಲ್ಲಿ. ಹಾ. ಹಾಗಾದ್ರೆ ಇಷ್ಟು ಜನರನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ತಾನೆ ಇಲ್ವ? ಕೊಡ್ತಾನಪ್ಪ. ಈಗ ನೋಡಿ, ರುಕ್ಮಿಣಿಯನ್ನು ಮದುವೆ ಆದ, ಹಾ. ನಾಗ್ನಜಿತವನ್ನು ಮದುವೆ ಆದ, ಹಾ. ಅದರ ನಂತರ ಲಕ್ಷಣೆ ಭದ್ರೆ ಮಿತ್ರವಿಂದೆ, ಹೌದು. ಇಷ್ಟು ಜನ ಮದುವೆ ಆದಾಗ ಯಾರಾದರೂ ಒಬ್ಬರು ದೂರು ಕೊಟ್ಟದುಂಟ, ಹಾ. ನನಗೆ ನನ್ನ ಪತಿದೇವನಿಂದ ಅನ್ಯಾಯವಾಗಿದೆ, ಅವಳಲ್ಲಿ ಹೆಚ್ಚು ಪ್ರೀತಿ ತೋರ್ತಾ ಇದ್ದಾನೆ, ನನ್ನಲ್ಲಿ ಪ್ರೀತಿ ಕಮ್ಮಿ ಆಗಿದೆ, ಹಾ. ರುಕ್ಮಿಣಿ ಹೇಳಿದಾಳ, ಹಾ. ಭದ್ರೆ ಹೇಳಿದಾಳ. ಹಾ. ಅಂದ್ರೆ ಅವರೊಳಗೆ ಎಲ್ಲ ಸಂಬಂಧ ಅಲ್ಲ, ಉಂಟು, ನಾರದರೇ. ಗುಡಿಗೆರನೆಲ್ಲ ನಿಯಂತ್ರಣ- ನಿಮ್ಗೆ ಯಾಕೆ ಇದೆಲ್ಲ ಅಂತ? ಅಲ್ಲ, ಗುಡಿಗೆರನ್ನೆಲ್ಲ ನಿಯಂತ್ರಣ ಮಾಡುವುದರಲ್ಲಿ ಅವನು ಸೀಮ. ಹಾ. ಯಾಕಂದ್ರೆ ಹುಣ್ಣಿಮೆಯ ದಿವಸ ಸರೋವರ ನೀರಿನಲ್ಲಿ ಅವ ಸ್ನಾನಕ್ಕೆ ಹೋಗುವಾಗ ಬಟ್ಟೆಯನ್ನು ತೆಗೆದಿಡುವುದು, ನೀನು ಅದನ್ನು ಕಟ್ಟುಕೊಳ್ಳುವುದು, ಇದೆಲ್ಲ ಇದ್ದದ್ದು. ಇದ್ದದ್ದು. ಅದೆಲ್ಲ ಬಾಲ್ಯಪ್ರಾಯದಲ್ಲಿ. ಅದ ನೀವ್ ಹೇಳಿದ್ದು ಅದೆಲ್ಲ ಆದರೆ ನೀಲೆ ಅಂತೇಳಿ. ಪತ್ನಿ ಎನ್ನುವಂತಹದ್ದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ, ನೋಡಿ, ಎಲ್ಲ ಗೊತ್ತುಂಟು ಇದೆಲ್ಲ ನಿಮ್ಗೆ. ಋಣಾನುಬಂಧ ಅಂತ ಇಟ್ಟುಕೊಳ್ಳೋಣ. ಹಾ. ಆದರೆ ಹಾ. ಇನ್ನೊಂದು ಕೆಲಸ ಮಾಡಿದ್ದು ಗೊತ್ತುಂಟ ಇದು ನಿನಗೆ? ಬಿಟ್ಟು ಬೇರೆ ಉಂಟು, ಅದು ಹೇಳಿ ನೋಡುವ. ಹಾ. ಈ ಮದುವೆ ವಿಷಯ ಬಿಡುವ. ಹಾ. ನಿಮ್ಗೆ ಈಗ ಮದುವೆ ವಿಷಯ ಯಾಕೆ? ಹಾ. ನಿಮ್ಗೆ ಮದುವೆ ಆಗ್ಲಿಲ್ಲ ಎಂಬ ವಿಷಯದಿಂದ ನೀವು ಮದುವೆ ವಿಷಯವನ್ನೇ ತೆಗೆಯುವುದು ಅಂತೇಳಿ ನನಗೆ ತೋಚುವುದು. ಹಾ. ಬೇಡ, ಮದುವೆ ವಿಷಯ ಬೇಡ, ಬೇರೆ ಏನಾದ್ರೂ ಇದ್ರೆ ಹೇಳಿ. ಬೇರೆ ವಿಷಯ ಬೇಕು, ತಿಳಿಬೇಕ ಅದು ಬರ್ಲಿ ವಿಷಯ. ಬೇಸರ ಇಲ್ಲಲ್ಲ? ಬೇಸರ? ಹಾ. ನಿಮ್ಮ ಮೇಲೆ ಬೇಸರವೇ ಇಲ್ಲ. ಉರುತರ ತಪವನ ಚರಿಸಿ ಸತ್ರಾಜಿತ ಆ
ಎನಗೀಯನೆ ಲೋಭದಿ ವರಸ ಮಂತಕವನಗೀಯನೆ ಲೋಭದಿ ಕರುಣಿಸಾತಿರಲವನು ವರಸ್ಯ ಮಂತಕವನಗೀಯನೆ ಲೋಭದಿ ಕರುಣಿಸಾತಿರಲವನು ಅದರಲಾಲಿದು ನಿನ್ನನ್ನು ಜನಗೊಂಡ ತಿಳಿಯದು ನಿನಗೀಗಳು ಬೃಂದಾವನದ ಅರಸು ಸತ್ರಾಜಿತ ಅವ ಒಂದು ವಿಶೇಷ ಮಣಿಯನ್ನು ಪಡ್ಕೊಂಡದ್ದು ಗೊತ್ತುಂಟ ನಿನಗೆ? ವಿಷಯ ಬಂದಿದೆ, ಅವನೇ ನೇರವಾಗಿ ತಿಳಿಸದಿದ್ದರು ಅಲ್ಲ. ದೀರ್ಘಕಾಲ ತಪಸ್ಸನ್ನಾಚರಿಸಿ ಸೂರ್ಯನನ್ನು ಮೆಚ್ಚಿಸಿ ತನ್ಮೂಲಕವಾಗಿ ಸಮಂತಕ ಮಣಿ ಎನ್ನುವಂತ ಒಂದು ವಸ್ತುವನ್ನು ಪಡೆದಿದ್ದಾನೆ. ವಿಷಯ ಬಂದಿದೆ, ಗುಪ್ತಚರ ಮೂಲದಿಂದ ವಿಷಯ. ಸಾಮಾನ್ಯ ಮಣಿ ಅಲ್ಲದು. ದಿನವೊಂದಕ್ಕೆ 8 ಮನ ಬಂಗಾರ ಕೊಡುತ್ತದಂತೆ. 8 ಬಾರದಷ್ಟು ಬಂಗಾರವನ್ನು ಕೊಡುತ್ತದೆ. ಅದರ ವಿಶೇಷ. ಆದರೆ ಅದನ್ನೊಮ್ಮೆ ನಿನ್ನ ತಮ್ಮ ಕೃಷ್ಣ ಕೇಳಿದನಂತೆ. ಅದನ್ನೊಮ್ಮೆ ಕೇಳಿದ, ಲೋಭದಿಂದ ಕೇಳಿದಂತೆ. ಅವ ಕೊಟ್ರೆ ಆಗಬಹುದು ಅಂತ ನಿನಗೆ, ನೀನು ಅವನ ಜೊತೆಯಲ್ಲಿ ಹೋಗಿದಂತೆ, ನೀನು ಕೇಳಲಿಲ್ಲ. ಅಲ್ಲ, ಕೃಷ್ಣ ಕೇಳಲಿಕ್ಕಿಲ್ಲ ಅಂತ ಕಾಣುದು ನನಗೆ. ಅಲ್ಲ, ಕಾಣಬಹುದು, ಆದರೆ ಅವ ಕೇಳಿದ್ದಾನೆ. ಯಾಕೆ ಹೇಳಿಯನು ಉಗ್ರಸೇನನಿಗೆ ಬಡತನ ಉಂಟು ಎನ್ನುವ ಕಾರಣಕ್ಕೆ, ಅಂದ್ರೆ ಕಂಸನಿಂದ ಮೂಲಕವಾಗಿ ಕೆಲವು ಸಂಪತ್ತೆಲ್ಲ ಹಾಳಾಗಿ ಹೋಗಿದೆ. ಉಗ್ರಸೇನನನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಕೇಳಿದ ಅಂತ ವರ್ತಮಾನ ಬಂದಿದೆ ನಮಗೆ. ಇರ್ಲಪ್ಪ, ಈಗ ಕೇಳಿದ್ರೆ ಅದರಲ್ಲಿ ತಪ್ಪೇನು ನಾವು ಹುಡುಕುವಾಗಿಲ್ಲ. ಯಾಕೆಂತಂದ್ರೆ ಕೃಷ್ಣ ಯಾರು? ಇಲ್ಲೇ ಯುವರಾಜ. ಈಗ ಅಂತಹ ಒಂದು ವಿಶಿಷ್ಟವಾದಂತ ದಿನವೊಂದಕ್ಕೆ 8 ಬಾರದಷ್ಟು ಒಂದನ್ನು ಕೊಡಬಲ್ಲಂತ ಸಂಪತ್ತು ಕೊಡುತ್ತದಂತ ಆದ್ರೆ ಅದನ್ನು ಇಡ್ಲಿಕ್ಕೆ ಜಾಗ ಸಾಕಾದಿದೆ. ಜಾಗ ಸಾಕಾಗೋದಕ್ಕಿಂತಲೂ ಅದರ ರಕ್ಷಣೆ ಬೇಕೋ ಬೇಡ ಹೇಳಿ ನಾರದರೆ. ಈಗ ಎಲ್ಲರಿಗೆ ಗೊತ್ತಾದ್ರೆ ಬಂಗಾರ ಉಳಿದಿತ. ಈಗ ಅದನ್ನು ಏನು ಮಾಡಿದ ಗೊತ್ತಾ? ಅವನ ದೇಶದಲ್ಲಿ ಕಾಡಿನಲ್ಲಿ ಈ ಮೃಗಗಳ ಉಪಟಳ ಹೆಚ್ಚಾಯಿತಂತೆ. ಎಲ್ಲಿ? ಬೃಂದಾವನದಲ್ಲಿ. ಆಗ ಇವರ ದೂತರು ಬಂದು ಹೇಳಿದ್ರಂತೆ, ಮೃಗಗಳ ಕಾಟ ಹೆಚ್ಚಾಗಿದೆ, ಮೃಗಗಳೆಲ್ಲ ಓಡಿಸಿ ರೈತರಿಗೆಲ್ಲ ಸ್ವಲ್ಪ ಉಪಕಾರ ಮಾಡಿ ಕೊಡಬೇಕೆನ್ನುವ ನೆಲೆಯಲ್ಲಿ ಅವರಿಗೊಂದು ಕೇಳಿಕೊಂಡಿರಂತೆ. ಅದಕ್ಕೆ ಅವನೇ ಹೊರಟಂತೆ. ಆಗ ಅವ ಹೋಗುದು ಬೇಡ, ನಾನು ಅಂತೇಳಿ ಅವನ ತಮ್ಮ ಪ್ರಸೇನ ಅಂತ ಹೇಳಿದ್ದಾನೆ. ಅಷ್ಟು ತಯಾರಾದ ಅವನ ತಮ್ಮ. ಪ್ರಸೇನನೆಂಬವ ಹೊರಡುವಾಗ ಈ ಮಣಿಯನ್ನು ಕೊರಳಿಗೆ ಕಟ್ಟಿಕೊಂಡು ಹೋಗಿದ್ದಾನೆ ಅಂತ. ಸಮಂತಕ ಮಣಿಯನ್ನು. ಯಾಕಂದ್ರೆ ರಾತ್ರಿ ಅದು ಪ್ರಕಾಶಮಾನವಾದಂತಹ ಒಂದು ಮಣಿ ಅಲ್ವಾ. ಒಂದು ವೇಳೆ ರಾತ್ರಿ ಆಯಿತು ಅಥವಾ ಮೃಗಗಳು ಅವನನ್ನು ಬೆನ್ನಟ್ಟಿ ಬಂದರೆ ಅದು ರಕ್ಷಣೆಗೆ ಬೇಕೆನ್ನುವ ಕಾರಣಕ್ಕಾಗಿ ಅದನ್ನು ಕೊರಳಿಗೆ ಕಟ್ಟಿಕೊಂಡು ಕಾಡಿಗೆ ಮೃಗ ಬೇಟೆಗೆ ಹೋದಂತೆ. ನಾರದರೆ ನಮಗೆ ಬಂದ ಮಾಹಿತಿಯ ಪ್ರಕಾರ ಆ ಸಮಂತಕ ಮಣಿ ಸೂರ್ಯದೇವರು ಕೊಟ್ಟಂತ ಪವಿತ್ರವಾದ ಮಣಿ. ಅದು ಸದಾಕಾಲ ದೇವರ ಕೊನೆಯಲ್ಲಿಟ್ಟಿಯೇ ಪೂಜಿಸತಕ್ಕದ್ದು. ಇದು ಸೂರ್ಯದೇವನು ಹೇಳಿದ್ದಾರೆ. ಅಂತಹ ದೇವರ ಕೊನೆಯಲ್ಲಿ ಇಡಬೇಕಾದಂತ ಮಣಿಯನ್ನು ಕೊರಳಿಗೆ ಕಟ್ಟಿಕೊಂಡು ಕಾಡಿಗೆ ಹೋಗ್ತಾನಂತಾದ್ರೆ ಆ ಪ್ರಸೇನನಿಗೆ ಸ್ವಲ್ಪ ಆದ್ರೂ ದೀರ್ಘ ತಪಸ್ಸನ್ನಾಚರಿಸಿ ಪಡೆದಂತ ಮಣಿ ಅವ ತಪಸ್ಸು ಮಾಡಿ ಪಡೆದದ್ದು. ಅದನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡಿದ್ರು ಅದನ್ನು ಕೇಳುವ ಅಧಿಕಾರ ನಮಗಿಲ್ಲ. ಉಪಯೋಗಿಸಬಹುದು, ಅದು ತಪ್ಪಲ್ಲ. ಆ ಕಾರಣ ಬಹುಶಃ ಕೃಷ್ಣ ಕೇಳಿ ತಪ್ಪೋ ಸರಿಯೋ ಅವನಿಗೆ ಬೇಕಾಗಿ ಅದನ್ನು ಉಪಯೋಗ ಮಾಡಲಿಕ್ಕೆ ಕೊಂಡೋಗಿದ್ದಾನೆ. ಕೊಂಡೋದ. ಆದರೆ ಕೊನೆಗೆ ಈಗ ಏನಾಗಿದೆ ಗೊತ್ತುಂಟ? ಏನಾಗಿದೆ? ಆ ಮಣಿ ಕೊಂಡೋದ ಪ್ರಸೇನನೂ ಇಲ್ಲ, ಮಣಿಯೂ ಇಲ್ಲ. ಬಹುಶಃ ಮಣಿ ಹಿಡ್ಕೊಂಡು ಓಡಿದ್ದ ಅವನ ಅಣ್ಣ ಬಹಳಷ್ಟು ಜನರನ್ನು ಕಾಡಿಗೆ ಕಳುಹಿಸಿಕೊಟ್ಟನಂತೆ. ಒಂದು ಅರ್ಥವಾಯ್ತು ನಾರದರೆ. ಯಾವುದು? ಈಗ ನನ್ನ ತಮ್ಮ ಕೃಷ್ಣ ಎಷ್ಟು ಯೋಗ್ಯ, ಹಾಗೆ ಆ ಸತ್ರಾಜಿನ ತಮ್ಮ ಪ್ರಸನ್ನ ಅಷ್ಟು ಯೋಗ್ಯನಲ್ಲ. ಆ ಜೀವನಂದಕ್ಕೆ ಅಷ್ಟೋ ಬಾರ ಬಂಗಾರ ಕೊಡುವಂತ ಮಣಿಯನ್ನು ಬಹುಶಃ ಹಿಡ್ಕೊಂಡು ಓಡಿದವ ಊರು ಬಿಟ್ಟು. ಅಲ್ಲ, ಓಡುದಾದ್ರೆ ಎಲ್ಲಿಗೆ ಓಡುದಪ್ಪ? ನೀನು ಯೋಚನೆ ನೀವು ಹೇಳಿದ್ರಿ ಇಲ್ಲ ಮಣಿ ಹೊತ್ತಿಗೆ ಹೋದ ಪ್ರಸನ್ನ ಇಲ್ಲ. ಈಗ ಅವನು ಓಡಬೇಕಾದ ಅಗತ್ಯ ಏನುಂಟು? ಅವನ ಮನೆಯಲ್ಲೇ ಇರುವುದದು. ಅಣ್ಣ ತಮ್ಮಂದಿರು ಒಳ್ಳೆ ಪ್ರೇಮದಲ್ಲಿಯೇ ಇದ್ದಾರೆ ಅವರು. ಹಾಗಿರುವ ಅದನ್ನು ಹಿಡ್ಕೊಂಡು ಓಡು ಹೋಗಿ ಏನು ಮಾಡುವುದು? ಹಾಗಲ್ಲ. ನಿನ್ನ ತಮ್ಮ ಕೇಳಿದಕ್ಕೂ ಅವ ಪುನಃ ಅರಮನೆಗೆ ಬಾರದೇ ಇದ್ದದ್ದಕ್ಕೂ ಒಂದು ತಾಳೆ ಮಾಡಿ
ಈಗ ಪ್ರಸೇನನನ್ನು ಕೊಂದು ಅವನ ಮಣಿಯನ್ನು ನಿನ್ನ ತಮ್ಮ ಅಪಹರಿಸಿದಾನೆ ಹಾಗೆಂತೇಳಿ ಎನ್ನುವಂತ ಅಪವಾದ ಲೋಕದಲ್ಲಿ ಜನಿತವಾಗುತ್ತಾ ಉಂಟು. ಎಲ್ಲರ ಬಾಯಿಯಲ್ಲಿ ಅದೇ ಮಾತು. ಇವನು ಪ್ರಸೇನ ಅಣ್ಣನಾದಂಥ ಸತ್ರಜಿತ ರಾಜನು ಕೂಡ ಬಹಳ ಬೇಸರದಿಂದ ನನ್ನ ಮನೆಯನ್ನು ಅಪಹರಿಸಿದ. ಕೃಷ್ಣ ಸತ್ರಾಜಿತನನ್ನು ಪ್ರಸೇನನು ಕೊಂದು ಸತ್ರಾಜಿತ ಈಗ ಪ್ರಚಾರ ಮಾಡ್ತಾ ಇದ್ದಾನೆ. ಬಲರಾಮನ ಅಣ್ಣ ತಮ್ಮ ಕೃಷ್ಣನು ಪ್ರಸೇನನನ್ನು ಕೊಂದು ಅಪಹರಿಸಿದ್ದಾನೆ. ಹೌದು, ಈ ರೀತಿ ಅಪವಾದ ಲೋಕದಲ್ಲಿ ಜನಜನಿತವಾಗಿದೆ. ಎಲ್ಲರ ಬಾಯಿಯಲ್ಲಿ ಅದೇ. ನೀವು ಮೂರು ಲೋಕ ಹೀಗೆ ಮಾಡಬಹುದಿತ್ತ ನಿನ್ನ ಈ ಪ್ರಚಾರ ಮೂರು ಲೋಕದಲ್ಲಿ ಉಂಟು ಹೇಗೆ? ಅಲ್ಲ, ಹೋಗುದಿತ್ತು. ಸ್ವರ್ಗದಲ್ಲಿ ಮುಟ್ಟಿದೆ, ಹೌದು, ಪಾತಾಳಕ್ಕೂ ಮುಟ್ಟಿದೆ. ಹಾಗಾದ್ರೆ ನನ್ನ ತಮ್ಮ ಸಮಂತಕಮಣಿಗೋಸ್ಕರ ಆ ಪ್ರಸೇನನನ್ನು ಕೊಂದಿದ್ದಾನೆ. ಪ್ರಸೇನನನ್ನು ಕೊಂದು ಮನೆಯನ್ನು ಅಪಹರಿಸಿದ್ದಾನೆ ಎನ್ನುವಂತ ಅಪವಾದ. ಎಲ್ಲಿಯೂ ದೊಡ್ಡ ಅಪವಾದ ನೋಡು. ಅಪವಾದ ಯಾವಾಗಲೂ ಬರ್ಲಿಕ್ಕೆ ಬಿಡಬಾರ್ದು. ಇದನ್ನು ನಿನಗೆ ಸಹಿಸಲಿಕ್ಕೆ ಕೂಡ ಆಗ್ಲಿಕ್ಕಿಲ್ಲ. ಅಪರಾಧಕ್ಕಿಂತಲೂ ದೊಡ್ಡದು ಅಪವಾದ. ಹೌದು, ಇದನ್ನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹೀಗೆ ಮಾಡಬಹುದಿತ್ತ. ಶ್ರೀರಾಮಚಂದ್ರನ ಹೆಂಡತಿಯನ್ನೇ ಬಿಟ್ಟು ಬಿಟ್ಟಿದ್ದಾನೆ ಲೋಕಾಪವಾದಕ್ಕಾಗಿ. ಈ ರೀತಿಯ ಅಪವಾದವನ್ನು ಕೇಳಿ ನೀನು ಸುಮ್ಮನಿರಬಾರದು. ನಾರದರೆ ನಿಮ್ಮಲ್ಲಿ ನಾನು ಕೇಳುವುದು, ಮೂರು ಲೋಕ ಎಲ್ಲ ಒಪ್ಪಿದೆ. ನೀವು ಅದನ್ನು ಅಲ್ಲ, ಒಪ್ಪದೆ ಉಪಾಯ ಇಲ್ಲ. ಎಲ್ಲರ ಬಾಯಲ್ಲಿ ಅದೇ. ಇವನು ಕೇಳಿದ ಅದು ಅವನಿಗೆ ಅಪವಾದ ಬರುವುದಕ್ಕೆ ಕಾರಣ ಏನು ಗೊತ್ತುಂಟ? ನಿಮ್ಮ ತಮ್ಮ ಅದನ್ನು ಕೇಳಿದ್ದು ತಪ್ಪಾಯಿತು. ಆ ಅಮ್ಮ ಕೇಳಿದ ಕಾರಣದಿಂದ, ನಿನ್ನ ತಮ್ಮ ಕೇಳಿದ ಕಾರಣದಿಂದಲೇ ಬಹುಶಃ ಆ ಮನೆಯ ಲೋಭದಿಂದ ಅವನನ್ನು ಕೊಂದು ಮನೆಯನ್ನು ಅಪಹರಿಸಿದ್ದಾನೆ ಎನ್ನುವಂತ ಅಪವಾದ. ಅಪರಾಧ ಅಂತಲ್ಲ, ಅಪವಾದ. ಹಾಗಾದ್ರೆ ಅಪವಾದವನ್ನು ತೊಡೆದುಕೊಳ್ಳುವಂತ ಕಾರ್ಯವನ್ನು ಮಾಡಿದ್ರೆ ಆಗ ನೀವು ಒಪ್ತೀರಿ. ನೀವು ಒಪ್ತೀರಿ ಕೃಷ್ಣ ಕಳ್ಳನಲ್ಲ, ಕೊಂದವನಲ್ಲ ಅಂತ ಹೇಳಿ. ಬಂದದ್ದು ಒಳ್ಳೆದಾಯ್ತು. ಒಪ್ಪತ್ತು ನೀವು ನಿಲ್ಲಿ. ಕೃಷ್ಣರನ್ನು ಇಲ್ಲಿಗೆ ಆಸ್ಥಾನೆ ಕರೆಸಿ ನಿಮ್ಮ ಎದುರಿನಲ್ಲೇ ವಿಚಾರಣೆ ನಡೆಸಿ ಅದರ ಕೂಲಂಕುಷ ವರದಿ ನಿಮ್ಮ ಅವ ಇರಬೇಕಾಗಲಿ. ನಾನು ವಿಚಾರಣೆ ಮಾಡುವ ಅಗತ್ಯ ಇಲ್ಲ. ಅದನ್ನು ಶೋಧನೆ ಮಾಡಿ ಏನಾದರೂ ಒಂದು ಅದಕ್ಕೆ ಸರಿಯಾದ ನಿಲುಮೆಯನ್ನು ನೀನು ಹೊಂದಬೇಕು ಅಷ್ಟೇ. ಇಲ್ಲ, ನಾನು ನಿಲ್ಲುವುದಿಲ್ಲ. ನನಗೆ ನಿಂತಲೇ ನಿಲ್ಲಿಕ್ಕೆ ಆಗುದಿಲ್ಲ. ನಾನು ಒಂದು ಜನರಳು ಕೃಷ್ಣನು ನಿಷ್ಠುರವ ತಂದು ಕೊಂಬುದೆ ಪ್ರಾಜ್ಞನೋ ಚಂದದೊಳು ಬೆಸೆನ್ನುತ್ತ ಮುನಿ ನಡೆಯಲಂದು ಫಲಗತಿ ತಾಳುತ್ತ ಒಂದು ಜನರಳು ಕೃಷ್ಣನು ಬಲರಾಮ, ಏನೇ ಆಗಲಿ ಅಪವಾದವನ್ನು ನನಗೂ ಸಹಿಸಲಿಕ್ಕೆ ಆಗುದಿಲ್ಲ. ಕೃಷ್ಣನಿಗೆ ಯಾವುದಾದರೂ ತಡೆದುಕೊಂಡೇನು ಅಪವಾದ ತಡೆಯಲಿಕ್ಕೆ. ಅಪವಾದಕ್ಕಿಂತ ದೊಡ್ಡ ಬೇರೆ ವಿಧಿಯೇ ಬೇರೆ ಇಲ್ಲ. ಅಷ್ಟು ದೊಡ್ಡದು ಅಪವಾದವೆನ್ನುವಂಥದ್ದು. ಹಾಗಿರುವಾಗ ಇಂತಹ ಅಪವಾದಕ್ಕೆ ಒಳಗಾಗುವುದಕ್ಕಾಗಿ ನಿನ್ನ ತಮ್ಮ ಯಾರಾದರೂ ಹೇಳುವುದು ಹೇಗೆ? ಬಲರಾಮನ ತಮ್ಮ ಕೃಷ್ಣ ಅಂತ ಬಲರಾಮನ ತಮ್ಮ ಹೀಗೆ ಮಾಡಿದ. ಲೋಭದಿಂದ ಅವನನ್ನು ಮೋಸದಿಂದ ಕೊಂದ. ಎರಡನೇದಾಗಿ ಇವನೇ ಅಪಹರಿಸಿದ್ದಾನೆ. ಅವನ ಮೇಲೆ ಎರಡು ಅಪವಾದ, ಒಂದು ಕಳ್ಳತನ, ಇನ್ನೊಂದು ಕೊಲೆ ಮಾಡಿದ ಕೃತ್ಯ. ಹೌದು. ಹಾಗಿರುವಾಗ ಹೀಗೆಲ್ಲ ಆದರೆ ಹೇಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ತದೆ ಹೇಳು? ಅವನಿಗೆ ಸರಿಯಾದ ಬುದ್ಧಿ ನೀತಿಗಳನ್ನೆಲ್ಲ ನೀನು ಸರಿದಾರಿಗೆ ತರಬೇಕು. ಇನ್ನು ಈ ರೀತಿ ಅಪವಾದ ಅವನ ಪಾಲಿಗೆ ಬರಬಾರದು. ನನಗೂ ಬೇಸರ ಆಗುತ್ತಾ ಉಂಟು. ಈಗ ಬಂದದ್ದು ಅಪವಾದ. ಹೌದು, ಅಪವಾದ ಹೋಗ್ಬೇಕಾದ್ರೆ ಅದರ ಸತ್ಯ ಶೋಧನೆ ಆಗಬೇಕು. ಹೌದು, ನೀವು ನಿಲ್ಲುವುದಾದ್ರೆ ನಿಲ್ಲಿ. ಇಲ್ಲ, ಕೆಲಸ ಇದ್ರೆ ಮೂರು ಮುಕ್ಕಾಲುಗಳಲ್ಲಿ ಮೂರು ಲೋಕ ತಿರುಗಿ ನಿಂತಲೇ ನಿಲ್ಲಬಾರ್ದು ಅಂತಲೇ ನಮ್ಮ ಬ್ರಹ್ಮದೇವ ಸನ್ನಿಧಾನದಲ್ಲಿ ದಕ್ಷ ಬ್ರಹ್ಮನ ಶಾಪ, ನಮ್ಮ ಅಪ್ಪಂದು ಸನ್ನಿಧಾನದಲ್ಲಿ ಸವಿನಯ ಪ್ರಾರ್ಥನೆ. ಈಗ ಅದೆಲ್ಲ ನಿಮ್ಮೊಳಗೆ ಒದಗಿದಂತ ಈ ಗೊಂದಲ ಉಂಟಲ್ಲ, ಅಪವಾದ ಬಂದದ್ದು, ಅವ ಸತ್ತಿದ್ದಾನ ಇಲ್ವ ಅಂತ ತಿಳಿಬೇಕಾಗದ ಪ್ರಾರ್ಥನೆ ಏನು? ನೀವು ಸ್ವಲ್ಪ ಈಗ ನಾನು ಕ್ಷಣಾರ್ಧದೊಳಗೆ ಅವನನ್ನು ಕರೆಸಿ ಆಸ್ಥಾನ ಕರೆಸಿ ಈ ಬಗ್ಗೆ ವಿಚಾರಣೆ ನಡೆಸ್ತೇನೆ. ಅಲ್ಲಿಯವರೆಗೆ ಅದರಲ್ಲಿ ಅವನು ಅಪರಾಧ ಅಂತೇಳಿ ಸ್ಥಾಪಿತಗೊಳ್ಳುವ ತನಕ ನೀವು ಯಾರಲ್ಲಿ ಹೇಳಿ ಹೋಗಬೇಡಿ. ಅಲ್ಲ, ನನಗೆ ನಿಲ್ಲಿಕ್ಕೆ ಉಪಾಯ ಇಲ್ಲ. ಅಲ್ಲ, ಕೃಷ್ಣನೇ ಕದ್ದದು, ಕೃಷ್ಣನೇ ಕೊಂದದ್ದು ಅಂತೇಳಿ ಯಾರಲ್ಲೂ ನೀವು ಹೇಳಿ ಹೋಗಬೇಡಿ.
ಅದು ವಿಚಾರಣೆಯಲ್ಲಿ ಏನು ಅಂತ ಸತ್ಯಾಂಶ ಹೊರಗೆ ಬಂದ ನಂತರ ಅಲ್ಲ, ನನಗೆ ಬೇಕಾಗಿ ಲೋಕದ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ನನಗೆ ಅವನ ಮೇಲೆ ಬೇಸರವುಳ್ಳು ಅದು ಸಿಟ್ಟು. ಲೋಕದ ಜನರು ಏನು ಹೇಳಿ, ನಾರಾದರೂ ಹೇಳಿದ ಮೇಲೆ ಅದಕ್ಕೊಂದು ಅಂಕಿತ ಮುದ್ರೆ ಬಿದ್ದಾಗೆ. ಅದು ನೀವು ಯಾರಲ್ಲಿ ಹೇಳುವುದು ಬೇಡ. ಇದೆಲ್ಲ ಪ್ರಕರಣ ಈಗ ನಾನು ವಿಚಾರಿಸ್ತೇನೆ. ನೀವು 1:45 ಗಳಿಗೆ 3 ಲೋಕ ಸುತ್ತಿ ಬರ್ತೀರಲ್ಲ, ಹೌದು, ಒಮ್ಮೆ 3 ಲೋಕ ಸುತ್ತಿ ಕೂಡಲೇ ಬನ್ನಿ ಇಲ್ಲಿ. ಅಷ್ಟರಲ್ಲಿ ಇಲ್ಲಿ ವಿಚಾರಣೆ ಆಗ್ತದೆ. ಸಾಧ್ಯ ಆದರೆ ಬಂದೇನು, ಒಳ್ಳೆ ಕಾರ್ಯಕ್ಕೆ ನಾನು ಬರಲೇಬೇಕಾಗ್ತದೆ. ಈ ಗುಟ್ಟನ್ನು ಹೇಳಿದವ ನಾನಲ್ವಾ? ಗುಟ್ಟು ನಿವಾರಣೆ ಆದ ನಂತರ ನಾನು ಬಂದೇನು. ಈಗ ಕೃಷ್ಣನ ಮೇಲೆ ಅಪವಾದ ಬಂದದ್ದು ಹೇಳಿದ್ದು ನೀವು, ಅದು ಅಪವಾದ ಸುಳ್ಳು ಅಂತ ಹೇಳಿದ ನೀವೇ ಹೇಳ್ಬೇಕು. ಅಲ್ಲ, ಅಪವಾದ ನಾನು ಹಾಕಿದ್ದಲ್ಲ, ಅವರು ಹೀಗೆಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ನೀವು ಹೋಗಿ ಬನ್ನಿ, ಆ ಸಂದರ್ಭ ಬಂದಾಗ ಬರ್ತೇನೆ. ಕೃಷ್ಣನನ್ನು ಕರೆಯಬೇಕು. ಹಾಗಾದ್ರೆ ಅವನಿಗೆ ಸ್ವಲ್ಪ ಬುದ್ಧಿ ಹೇಳು, ಅವನು ಸರಿ ಮಾಡು. ಸ್ವಲ್ಪ ಒಳ್ಳೆ ನ್ಯಾಯದಲ್ಲಿ ನಾನು ನಿಷ್ಠುರವಾದಿ, ಒಳ್ಳೆ ಬುದ್ಧಿ ಯಾರೇ ಆಗ್ಲಿ ಅವರನ್ನು ಬಿಡುವವನಲ್ಲ ನಾನು. ವಿಚಾರ ಮಾಡು. ಹಾಗಾದ್ರೆ ನಾನು ಬರ್ತೇನೆ. ಇರಲನಕ ಗೋವಿಂದನು ಸಂತಸದಿ ಬರೆಗಂಡು ಬಲರಾಮನು ಇರಲನಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನೋ, ಸಂತಸದಿ ಬರೆಗೊಂಡು ಬಲರಾಮನೋ ಪರಿಕಿಸದೆ ಕಿಡಿಸೂಸುತ್ತ ಕುಳ್ಳಿರಲು ಸರಸಿ ಜಾಂಬಕ ನಮಿಸುತ್ತ, ಸರಸಿ ಜಾಂಬಕ ನಮಿಸುತ್ತ ಇರಲನಕ ಗೋವಿಂದನು ದ್ವಾರಕೆಗೆ ಬಂದು ಹೋಗುವವರು ಅದೆಷ್ಟೋ ಮಂದಿ ಇದ್ದಾರೆ. ಬೇರೆ ಬೇರೆ ಉದ್ದೇಶಕ್ಕಾಗಿ ಬೇರೆ ಬೇರೆ ಕಾರ್ಯವನ್ನು ಹಿಡ್ಕೊಂಡು ಬಂದು ಹೋಗುವವರಿದ್ದಾರೆ. ಕೆಲವರು ನಮ್ಮ ಕಾಣಲಿಕ್ಕೆ ಅಂತಲೇ ಬರುವವರಿದ್ದಾರೆ. ಕಾವಿ ಯಾರೆಲ್ಲ ತೊಟ್ಟುಕೊಂಡಿದ್ದಾರೋ ಅವರೆಲ್ಲ ಹೆಚ್ಚಾಗಿ ಆ ಕಡೆಗೆ ಹೋಗುವುದು. ಬಲಭದ್ರ ಸ್ವಾಮಿಯ ಅರಮನೆಯ ಕಡೆಗೆ. ಇವತ್ತು ಕಾವಿ ಹುಟ್ಟವರು ಈ ಕಡೆ ಕೆಲವರು ಬರಬೇಕಾದವರು ಆ ಕಡೆ ಹೋಗಿದ್ದಾರಲ್ಲ, ಅದೇ ನನಗೆ ಆಶ್ಚರ್ಯ ಆಗುವುದು. ದೂರದಿಂದಲೇ ಮಹತಿಯ ಶಬ್ದ ಕೇಳ್ತಾ ಇತ್ತು. ನಾರದರು ಅಂತ ನನಗೆ ಸ್ಪಷ್ಟವಾಗಿ ಹೋಯಿತು. ನಾರದರು ಬಂದ್ರ ನನಗೆ ಕೂತಲ್ಲಿಯೇ ಕೆಲಸ ಆಗುವಂಥದ್ದು. ಯಾವ ಯಾವ ಲೋಕದ ಸುದ್ದಿಗಳುಂಟು ಅದನ್ನೆಲ್ಲ ನನ್ನ ಹತ್ರ ಅರುಹುವವರು ನಾರದರು. ಅಲ್ಲಿ ಹೀಗಾಯಿತು, ಅಲ್ಲಿ ಹಾಗಾಯಿತು, ಅಲ್ಲಿ ದುಷ್ಟರು ವೃದ್ಧಿ ಆಗ್ತಾ ಇದ್ದಾರೆ, ಇಲ್ಲಿ ಶಿಷ್ಟರು ಮೊರೆ ಇಡುತ್ತಾ ಇದ್ದಾರೆ ಎಂಬ ಹಾಗೆ. ನಾನು ಈಗ ಬರ್ಬೋದು ಅಂತೇಳಿ ಕಾದ್ರೆ ಮಹತಿಯ ಸ್ವರ ಎಲ್ಲ ಹೋದದ್ದು ಆ ಕಡೆ, ರಾಮದೇವರ ಅರಮನೆ ಕಡೆ. ಅಗೊಳ್ಳಿ ಪುನಃ ಆ ಕಡೆ ಹೋಗ್ತಾ ಉಂಟು. ಹಾಗಿದ್ರೆ ಎಂಥದ್ದೋ ಒಂದು ಅರುಹಿರಬೇಕಲ್ಲ. ಅವರು ಏನು ಹೇಳಿದ್ದಾರೆ ಅಂತೇಳಿ ಗೊತ್ತಾಗಬೇಕಿದ್ರೆ ಅಣ್ಣ ಇಲ್ಲಿಗೆ ಬರುವುದಲ್ಲ, ನಾನೇ ಅಣ್ಣನ ಬಳಿಗೆ ಹೋಗ್ಬೇಕು. ಅದು ಶಿಷ್ಟಾಚಾರ. ಎಂಥದ್ದು ವಿಷಯ ಇರಬೇಕು. ಕುತೂಹಲ ಇರ್ತಿರ್ಲಿಲ್ಲಪ್ಪ. ಎಂದಿನ ಹಾಗೆ ಇಲ್ಲಿಗೆ ಬಂದು ಅಲ್ಲಿಗೆ ಹೋಗ್ತಿದ್ರೆ ನನಗೆ ಕುತೂಹಲ ಇರ್ತಿರ್ಲಿಲ್ಲ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದರೂ ಕುತೂಹಲ ಇರ್ತಿರ್ಲಿಲ್ಲ. ಇದು ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋದ್ರಲ್ಲ, ಹಾಗಾಗಿ ಒಂದು ರೀತಿಯ ಕುತೂಹಲ ಉಂಟಾದದ್ದು. ನೋಡ, ಮೆಲ್ಲಗೆ ಅಣ್ಣ ಹೇಗಿದ್ದಾರೆ ಅಂತೇಳಿ ನೋಡು. ಇದು ಎಂಥದ್ದು? ಗೋಡೆಯನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಒಟ್ಟಿಗೆ ಬುಸು 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 ಉಸಿರು ತೆಗಿತಾ ಇದ್ದಾರೆ. ಎಂಥದ್ದೊಂದಾಗಿರ್ಬೇಕು, ಎಂಥದ್ದೊಂದಾಗಿರ್ಬೇಕು ಅಂತೇಳಿ. ಆದ್ರೆ ಅದು ಎಂಥದ್ದು ಅಂತ ನೋಡ್ಬೇಕ್ರೆ ನಾನು ನಮಸ್ಕರಿಸಿದ್ರೆ ಅಣ್ಣ ನೀರಾಗುದು. ನೀರಾಗಿ ವಿಷಯ ಹೇಳದಿದ್ದವನ. ಆದ್ದರಿಂದಲೇ ಎದುರು ಹೋಗಿ ಅಣ್ಣಯ್ಯ ನಾನು ಕೃಷ್ಣ ಕೃಷ್ಣ ನಮಸ್ಕರಿಸಿದ್ದೆ. ಹೌದು, ಕೃಷ್ಣನೇ
ನಮಸ್ಕಾರ ಬೇಡ ನಿಂದು ಏನು ಬೇಡ. ಯಬ್ಬಬ್ಬಬ್ಬಬ್ಬ. ನಿಜವಾಗಿ ಹೇಳ್ಬೇಕಾ, ನೀನು ನನಗೆ ಮುಖ ತೋರಿಸಬಾರ್ದು. ಮುಖದ ಮಾತೆ ತಿರುಗಿಸಿ ನಿಲ್ಲು. ತೋರಿಸುವುದೇ ಇಲ್ಲ ಅಣ್ಣ. ಯಾಕೆ ಮುಖ ತೋರಿಸಬಾರ್ದು? ಯಾಕೆ? ಕೋಪ ಬಂದಿದೆ ಬಲರಾಮನಿಗೆ. ಬಲರಾಮನ ಕೋಪ ಎಲ್ಲಿಯಾದ್ರೂ ಕೃಷ್ಣನ ಮುಖ ನೋಡಿದ ಕೂಡಲೇ ಕರಗ್ತದೆ. ಈಗ ಕೋಪ ಬಂದ್ರೆ ಮುಖ ಅದು ಕರಗಬಾರ್ದು. ಕೋಪ ಉಳಿಬೇಕು. ನೀನು ಮುಖ ತಿರುಗಿಸ್ಬೇಕು. ನಿನ್ನ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಮುಖದಲ್ಲೇ ಉಂಟು ದುರುಳತನ. ನನ್ನ ಮುಖದಲ್ಲಿ ಮತ್ತೆಂಥದ್ದು? ಮಾಡಬಾರದಂತ ಕೃತ್ಯಗಳನ್ನೆಲ್ಲ ಮಾಡಿಕೊಂಡು ಒಬ್ಬ ಸತ್ಯಸಂಧರಾದಂತ ಧರ್ಮಾತ್ಮರಾದಂತ ಈ ಬಲಭದ್ರ ದೇವರ ಎದುರು ನಿಲ್ಲುವಷ್ಟು ಒಂದು ಧೈರ್ಯ ಬಂತಲ್ಲ ನಿನಗೆ? ಅಣ್ಣ ಅಲ್ವಾ? ಅಣ್ಣನ ಮುಂದೆ ಒಂದು ತಮ್ಮನಿಗೆ ನಿಲ್ಲಿಕ್ಕೆ ಅಷ್ಟು ಅಂಜಿಕೆ ಯಾಕೆ? ಅಂಜಿಕೆ ಬರುವಂತ ಕೆಲಸವನ್ನು ಮಾಡಿದೆಯಲ್ಲ ನೀನು. ನಾನು ಅಷ್ಟು ಮಾಡಿ ಅಂಜಿಕೆ ಯಾಕೆ ಕೇಳ್ತೀಯಲ್ಲ? ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು ಅಣ್ಣ. ಒಳ್ಳೆ ಹೊಸತ್ತಾಯ್ತು. ನಿನ್ನ ಮುಖವನ್ನೊಮ್ಮೆ ಕನ್ನಡಿಯಲ್ಲಿ ನೋಡಿದ್ದೀಯಾ? ಏನಾಗಿದೆ? ನೀನು ಮಾಡಿದಂತ ಪಾಪ ಪ್ರಜ್ಞೆ ಏನುಂಟು ಅದು ನಿನ್ನ ಮುಖ ಎಂಬ ಕನ್ನಡಿಯಲ್ಲಿ ಕಾಣ್ತಾ ಇದೆ. ಮಾಡುವುದೆಲ್ಲ ಬೇಡದ ಕೆಲಸ. ಬಾಲ್ಯದಲ್ಲಿ ನೀನು ಚೋರತ್ವವನ್ನು ಮಾಡಿದ್ದಿ. ಬೆಣ್ಣೆ ಕದ್ದಿದ್ದಿ, ಮೊಸರು ಕದ್ದಿದ್ದಿ, ತುಪ್ಪ, ಹಾಲು ಎಲ್ಲವನ್ನು ಕದ್ದಿದ್ದಿ. ಒಟ್ಟಿಗೆ ನಾನಿದ್ದ ಕಾರಣ ಅದು ದೊಡ್ಡ ಚೋರತ್ವ ಅಂತ ಆಗ್ಲಿಲ್ಲ. ನಮ್ಮೊಟ್ಟಿಗೆ ಕೆಲವರೆಲ್ಲ ಬೇರೆಯವರಿದ್ರು. ಅದೆಲ್ಲ ಬಾಲಲೀಲೆ ಅಂತ ಹೇಳಿದ್ ಯಾಕೆ? ಆಗ ನಿನ್ನೊಟ್ಟಿಗೆ ನಾನಿದ್ದೆ. ಆದ ಕಾರಣ ಬಲರಾಮ ಇದ್ದ ಕಾರಣ ಅದು ಚೋರತನ ಅಲ್ಲ, ಲೋಕ ತಿಳಿದದ್ದು. ಈಗ ಬಲರಾಮನನ್ನು ಬಿಟ್ಟು, ಅಂದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿದಲ್ಲ, ಬಲರಾಮನನ್ನು ಬಿಟ್ಟು ಒಬ್ಬನೇ ಈಗ ಚೋರತ್ವ, ಕೊಲೆ ಮಾಡುವಂಥದ್ದು ಎಲ್ಲವನ್ನು ರೂಢಿಸಿಕೊಂಡಿದ್ದಿ. ಅಣ್ಣ ಎಲ್ಲ ಒಗ್ಗಟ್ಟೊಗಟ್ಟಲ್ಲ. ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಿ ಮುಖ ತೋರಿಸ್ಬೇಡ ಅಂತ, ತೋರಿಸಬಾರ್ದು ಮುಖ. ಮತ್ತೊಂದು ಕಡೆಯಲ್ಲಿ ಹೇಳ್ತಾ ಇದ್ದಿ ಬರದಿರು ಎನ್ನೆದುರು ಬರಲೇಬಾರದು. ಮತ್ತೊಂದು ಎಡೆಯಲ್ಲಿ ಹೇಳ್ತಾ ಇದ್ರೆ ಯಮ ಅಂತೇಳಿ ಹೇಳ್ತಾ ಇದ್ದಿ. ಎಂತ ಅಣ್ಣಯ್ಯ ಇದು? ಯಾಕಣ್ಣ ನನಗೆ ಒಗ್ಗಟ್ಟಲ್ಲ. ನನಗೀಗ ಒಗ್ಗಟ್ಟಾಗಿ ಕಂಡದ್ದು ಯಾಕೆ? ನಿನ್ನಂತಹವರು ನಮ್ಮದಂತ ಪರಮ ಪವಿತ್ರವಾದಂತ ಈ ಯದುವಂಶದಲ್ಲಿ ಹುಟ್ಟಿದೆಯಲ್ಲ ನೀನು. ನಮ್ಮ ವಂಶದ ಮರ್ಯಾದೆಯನ್ನೇ ತೆಗೆಲಿಕ್ಕೆ ಹುಟ್ಟಿದೆ ಅಂತೇಳಿ ನೀನು ಹುಟ್ಟಿದ್ದೆ ಅಷ್ಟಮಿಯ ರಾತ್ರಿಯಲ್ಲಿ, ಕಳ್ಳರು ಹುಟ್ಟುವಂತ ಸಮಯದಲ್ಲೇ. ಅದು ಬಿಡುವ, ಅದು ಬಾಲ್ಯ ಲೀಲೆ ಅಂತೇಳಿ ಎಲ್ಲರೂ ಒಪ್ಪಿದಂತ ವಿಚಾರ. ನೀನು ಹೀಗೆ ಹೇಳುವುದ? ಅಷ್ಟಮಿಯ ರಾತ್ರಿಯಲ್ಲಿ ಹುಟ್ಟಿದವರೆಲ್ಲ ಕಳ್ಳರಾಗುದಿಲ್ಲ. ಆದ್ರೆ ಕಳ್ಳರು ಹುಟ್ಟುವಂತ ವೇಳೆಯಲ್ಲಿ ಹುಟ್ಟಿದರೂ ಸಹ ಕಳ್ಳರಾಗ್ಬೇಕಂತಿಲ್ಲ. ಆದ್ರೂ ನೀನು ಕಳ್ಳನಾದೇ ಅಲ್ಲ. ಅಷ್ಟಮಿಯಲ್ಲಿ ಕಳ್ಳರು ಹುಟ್ಟುವ ವೇಳೆ ಅದು. ಈಗ ಹಾಗೆ ಆಯ್ತಲ್ಲ. ಯಾಕೆ ಇನ್ನು ಮುಂದೆ ಯಾರು ಅಷ್ಟಮಿಯಲ್ಲಿ ಹೆರಿಗೆ ಆಗ್ಬಾರ್ದು ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿ ಯಾರು ನೀನು ಮಾಡಿದಂತ ಹೀನ ಕೃತ್ಯ ಏನು ಕದಿಲಿಕ್ಕೆ ಅಲ್ಲ ಕದ್ದದಾಯ್ತು. ಈಗ ಇತ್ತೀಚೆಗೆ ಕೊಲೆ ಮಾಡ್ಲಿಕ್ಕೆ ಹೊರಟಿದ್ಯಾ ನೀನು? ಎಂತ ಅಣ್ಣಯ್ಯ, ಯಾಕೆ ಕೋಪ? ಏನು ವಿಷಯ? ನಿನಗೆ ಕೃಷ್ಣ ಅಣ್ಣ, ಆ ಸತ್ರಾಜಿತ ಅನುಜನಾದಂತ ಪ್ರಸೇನಜಿತವನ್ನು ಏಕೆ ಕೊಂದೆ? ಎಲ್ಲ ಇದು ಎಲ್ಲಿಂದ ಎಲ್ಲಿಗೆ ವಿಷಯ? ಸತ್ರಾಜಿತ ನಮ್ಮವನೇ, ಅವನ ತಮ್ಮ ಪ್ರಸೇನ ಬೇರೆಯವನಲ್ಲ. ಈಗ ಅವನನ್ನು ಕೊಂದೆ ಅಂತೆ. ಎಂತ ವಿಷಯ? ಬಿಡಿಸಿ ಬಿಡಿಸಿ ಹೇಳಿದ್ರೆ ನನಗೆ ಸ್ವಲ್ಪ ಅರ್ಥ ಆದಿತ್ತು. ಅದೇ ನೀನು ಒಗ್ಗಟ್ಟು ಅಂತ ಹೇಳಿದಲ್ಲ, ಅದಕ್ಕೆ ಒಗ್ಗಟ್ಟಿನಲ್ಲಿ ಹೇಳಿದ್ದು. ಒಂದು ಬದಿಯಲ್ಲಿ ಚೋರತನ, ಮತ್ತೊಂದು ಬದಿಯಲ್ಲಿ ಕೊಲೆ. ಈ ಚೋರತನಕ್ಕೂ ಈ ಕೊಲೆಗೂ ಏನಣ್ಣ ಸಂಬಂಧ? ಏನು ವಿಷಯ ಅಂತ ಏನು ಸಂಬಂಧ ಇಲ್ಲದೆ ಮಾತನಾಡು ಈ ಬಲರಾಮ ಅಂತ ತಿಳಿದಿದ್ದೇನೆ. ಅದು ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ಕಾರಣ ಉಂಟು. ಆ ಸತ್ರಾಜಿತ ನಮ್ಮವನೇ. ಅದರಲ್ಲಿ ಸಂಶಯವೇ ಇಲ್ಲ. ನಮ್ಮವನೇ.
ಏನೋ ಅವನದಾದಂತಹ ಒಂದು ಸಾಧನೆಯಿಂದ ಭಗವಾನ್ ಸೂರ್ಯದೇವರನ್ನು ಮೆಚ್ಚಿಸಿ ಸಮಂತಕ ಮಣಿಯನ್ನು ಪಡೆದದ್ದು ಗೊತ್ತುಂಟು ನಿನಗೆ? ಏನು ಗೊತ್ತಿಲ್ಲ, ಲೋಕಕ್ಕೆ ಗೊತ್ತುಂಟು, ನನಗೆ ಅಂತೇಳಿ ಲೋಕಕ್ಕೆ ಗೊತ್ತಿರ್ಲಪ್ಪ. ಅದನ್ನು ನೀನು ನನಗೆ ಕೊಡ್ಬೇಕಂತ ಕೇಳಿದ್ಯಾ? ನೀನು ಹತ್ತರಾಗಿದ್ದನಲ್ಲಿ ಕೇಳಿದ್ಯಾ? ಕೇಳಿದ್ದುಂಟು, ಬಾರಿ ಹಿಂದೆ ಬಾರಿ ಹಿಂದೆ ಬಾರಿ ಹಿಂದೆ. ಏನ್ ಹೇಳಿದ ಅವ? ಕೊಟ್ಟನ? ಇಲ್ಲ, ಇದು ನನಗೆ ಬೇಕು ಅಂತೇಳಿ. ಅವನಿಗೆ ಬೇಕು ಅಂದ್ರೆ ಅವನು ಕೊಡ್ಲಿಕ್ಕೆ, ಅವನು ಸಾಧನೆ ಮಾಡಿ ಪಡ್ಕೊಂಡಂತ ಮಣಿ ಅದು. ನೀನು ಕೇಳಿದ ಕೂಡಲೇ ಕೊಡ್ಲಿಕ್ಕೆ ನೀನು ಸಾಧನೆ ಮಾಡಿ ಪಡ್ಕೊಳ್ಬೇಕು ಹೊರತು ಅವನಿಂದ ಕೇಳುವುದಲ್ಲ. ಆದ್ರೆ ಕೇಳಿ ಹೋಯ್ತು, ಅಗತ್ಯ ಉಂಟು ಅಂತದ್ದೆಲ್ಲ ಅಲ್ಲಿರಬಾರ್ದು. ಅವೇನು ಪ್ರಬಲನಲ್ಲ, ನಮ್ಮ ಸಾಮಂತ. ಯಾವುದು ಅಮೂಲ್ಯವಾದದ್ದ ಅದು ಸ್ವಲ್ಪ ಪ್ರಬಲರ ಹತ್ರ ಇದ್ರೆ ರಕ್ಷಣೆ ಹೆಚ್ಚು ಅಂತೇಳಿ ಮಾತ್ರ ನಾನು ಕೇಳಿ. ಇಲ್ಲಿದ್ರೆ ರಕ್ಷಣೆ ಹೆಚ್ಚು ಎಂಬ ಕಾರಣಕ್ಕೆ ಹೇಳಿದೆ. ಕೊಡ್ಲಿಲ್ಲವಾ? ಇಲ್ಲ ಇಲ್ಲ, ಅಲ್ಲಿಗೆ ಬಿಡ್ಬೋದಿತ್ತು. ಅವನ ತಮ್ಮ ಪ್ರಸೇನಜಿತು ಆ ಮಣಿಯನ್ನು ಧರಿಸಿಕೊಂಡು ಕಾಡಿಗೆ ಹೋದನಂತೆ. ಹೌದಾ? ಅಂತ ಹೌದಾ? ಕಾಡಿಗೆ ಹೋದ. ಕಾಡಿಗೆ ಹೋದ. ಕಾಡಿಗೆ ಹೋದಂತ ಪ್ರಸೇನಜಿತು ಅವನು ಇಲ್ಲ, ಅವನೊಟ್ಟಿಗೆ ಬಂದಂತ ಮಣಿಯೂ ಇಲ್ಲ. ಮಣಿಯೂ ಇಲ್ಲ. ಈಗ ಪ್ರಪಂಚದಲ್ಲೆಲ್ಲ ಹೇಳಲಿಕ್ಕೆ ಶುರುವಾಗಿದೆ, ಸಮಂತಕ ಮಣಿಗೋಸ್ಕರ ಶ್ರೀಕೃಷ್ಣನೇ ಪ್ರಸೇನಜಿತುವನ್ನು ಕೊಂದದ್ದು. ಹಾಗೊಂದಾಯ್ತ ಅಂತ ಒಂದು ಅಪವಾದ ನಿನ್ನ ಮೇಲೆ ಬಂದಿದೆ. ಅದಕ್ಕಾಗಿ ನೇರವಾಗಿ ಮುಚ್ಚುಮರದೆ ಎಲ್ಲಿ ಹೇಳು, ಯಾಕೆ ಕೊಂದೆ ಪ್ರಸೇನನನ್ನು? ಅಣ್ಣ, ಅರಿಯೇ ಪ್ರಸೇನ ಪೋದುದನು ಸಂಗತಿಯೇ ಗೊತ್ತಿಲ್ಲ. ಅರಿಯೇ ಪ್ರಸೇನ ಪೋದುದನು ಪರಿದೆದಾಗ ಪವದ ಬೇಡ್ವೆಯಲ್ಲೋಳು ಪರಿದೆದಾಗ ಪವದ ಬೇಡ್ವೆಯಲ್ಲೋಳು ದೋಷ ಬಿರದು ಕೋಪವಿದೇದ ಚಕ್ರಯ ಸರಿಯ ನೀನಿ ಪಯ್ಯ ಕೈದುದು ಅರಿಯೇ ಪ್ರಸೇನ ಪೋದುದನು ಅಣ್ಣ, ಕೃಷ್ಣ ಹೋದದ್ದು ಹೌದು. ನಾನು ಅಂತೇಳಿ ಅಲ್ಲ, ಈ ದ್ವಾರಕೆಗೆ ಯಾರಿಗೆಲ್ಲ ಸುದ್ದಿ ಸಿಕ್ಕಿದೋ, ಸತ್ರಾಜಿತನಿಗೆ ಆ ಸೂರ್ಯಮಣಿ ಪ್ರಾಪ್ತವಾಗಿದೆ ಎಂಬಂತಹ ಸುದ್ದಿ ಸಿಕ್ಕಿದವರೆಲ್ಲ ಮಣಿಯನ್ನು ನೋಡಬೇಕು, ಮಣಿಯನ್ನು ನೋಡಬೇಕು ಅಂತೇಳಿ ಹೋದದ್ದು ಹೌದು. ಕುತೂಹಲ ಬರುವಂತದೆ. ನಮ್ಮ ದ್ವಾರಕೆಗೂ ಆ ಮಣಿಯನ್ನು ಧರಿಸಿಕೊಂಡು ಅವ ಬರಲಿಲ್ವೋ? ಬಂದಾಗ ಸಾಕ್ಷಾತ್ ಸೂರ್ಯನೇ ಧರೆಗಿಳಿದು ಬಂದ ಹಾಗೆ ಪ್ರಕಾಶಮಾನವಾದಂತಹ ಮಣಿಯದಾಗಿ ಅಷ್ಟ ಒಳಪುಳ್ಳದ್ದು. ಅವನಿಗೆ ಸಿಕ್ಕಿದ ಸುದ್ದಿ ಕೇಳಿದ ಕೂಡಲೇ ಒಂದು ಮಣಿಯನ್ನು ನೋಡುವ. ನೋಡಿದ ಮೇಲೆ ನನಗೆ ಅನಿಸಿದ್ದು, ಇಂತಹ ದಿವ್ಯವಾದಂತಹ ಮಣಿ ಇಲ್ಲಿ ಇರಕೂಡದು ಅಂತ. ಯಾಕೆ ಇರಕೂಡದು?
ನಮ್ಮ ಮೇಲಿನ ಸಿಟ್ಟು ಈ ಪ್ರಪಂಚದಲ್ಲಿ ಬಹಳಷ್ಟು ಮಂದಿಗೆ ಉಂಟು. ದುಷ್ಟರಾದಂತಹ ರಾಕ್ಷಸರಿಗೆ, ದುಷ್ಟರಾದಂತಹ ಮಾನವರಿಗೆ ಕೃಷ್ಣ ಬಲರಾಮರನ್ನು ಕಂಡ್ರೆ ಆಗುವುದಿಲ್ಲ. ಕೃಷ್ಣ ಬಲರಾಮರಿಗೆ ಪೀಡೆ ಕೊಡುವಂತಹ ಉದ್ದೇಶದಿಂದ ಸತ್ರಾಜಿತನಿಗೆ ತೊಂದರೆ ಕೊಟ್ಟರೆ ಒಂದು ಕಾರಣ. ಮತ್ತೊಂದು ಅಂತಹ ಅಮೂಲ್ಯವಾದದ್ದು ಚಕ್ರವರ್ತಿ ಸ್ಥಾನದಲ್ಲಿರುವವರಿಗೆ ಅಥವಾ ಆಳರಸರ ಕೈಯಲ್ಲಿರಬೇಕಾದ ಅದನ್ನು ಸಮರ್ಪಿಸಬೇಕಿತ್ತು. ಆ ದೃಷ್ಟಿಯಿಂದಲೂ ಉಗ್ರಸೇನ ಮಹಾರಾಜನಿಗಾಗಿ ಅದನ್ನು ಕೇಳಿದ್ದು ಹೌದು. ನಾವು ಕೊಡುವುದಿಲ್ಲ ಅಂತೇಳಿ ಹೇಳಿದ್ದ. ಹೇಳಿದ್ದು ತಪ್ಪಲ್ಲ, ಕೊಡುದಿಲ್ಲ ಅಂತ ಹೇಳಿದ ಮೇಲೆ ಅವನ ತಮ್ಮನನ್ನು ಕೊಂದದ್ದು ತಪ್ಪಬಹುದಲ್ಲ ಕೃಷ್ಣ? ಅಣ್ಣ, ಈ ವಿಷಯ ನನಗೆ ಮರ್ತೇ ಹೋಗಿತ್ತು. ಯಾವುದು ಕೊಂದದ್ದು? ಅಲ್ವೇ ಅಲ್ಲ, ಮಣಿ ಕೇಳಿದ್ದು. ಕೇಳಿದ್ದು ಮರ್ತು ಹೋಗಿತ್ತು. ಈಗ ನೀನು ಹೇಳುವಾಗ ಈಗ ನೆನಪಾಯ್ತು. ನೆನಪಾದದ್ದು ಮಣಿಯ ಬಗ್ಗೆ. ಮಣಿಯ ಬಗ್ಗೆ ಅದನ್ನು ಪ್ರಸೇನ ಧರಿಸಿಕೊಂಡು ಹೋದ್ನ. ನನ್ನಲ್ಲಿ ಕೇಳ್ತಿಯಲ್ಲ ನೀನು? ಅಲ್ಲಲ್ಲ, ಹೇಳಿದ್ದು ನೀನು. ನನಗದು ಗೊತ್ತಿಲ್ಲ. ಪ್ರಸೇನ ಅದನ್ನು ಧರಿಸಿಕೊಂಡು ಹೋಗಿದ್ದಾನೆ, ಅವ ಬೇಟೆಗೆ ಹೋಗಿದ್ದಾನೆ, ಈ ವಿಷಯವೇ ಗೊತ್ತಿಲ್ಲ. ಈ ವಿಷಯ ಗೊತ್ತಿಲ್ಲದೆ ಇರುವಾಗ ಮತ್ತು ಆ ಮಣಿಯ ಕುರಿತಾದಂತ ಆಸಕ್ತಿ ನನಗೆ ಇಲ್ಲದೆ ಇರುವಾಗ ಆಗ ಇದ್ದದ್ದು ಹೌದು. ಈಗ ಇಲ್ಲ, ಅದನ್ನು ಮರೆತು ಬಿಟ್ಟಿದ್ದೆ. ಇರುವಾಗ ನಾನು ಯಾಕೆ ಪ್ರಸೇನನ ಹಿಂದಿನಿಂದ ಹೋಗ್ಲಿ? ಅದು ಒಂದು ವಿಷಯ. ದುಷ್ಟರನ್ನು ನಾನು ಕೊಂದದ್ದು ಇಲ್ಲವೋ? ಯಾರು ದುಷ್ಟರೋ, ಯಾರು ಅಧರ್ಮಿಗಳೋ ಅವರಿದ್ರೆ ಅವರನ್ನು ಉಳಿಯಗೊಡುವುದಿಲ್ಲ. ಅವರು ಶಿಷ್ಟನಾಗಿ ಬದುಕುವುದಿದ್ರೆ ಮಾತ್ರ ಅವರಿಗೆ ಅವಕಾಶ ಇರುವಂಥದ್ದು. ಹಾಗೆ ಅಂತೇಳಿ ಪ್ರಸೇನ ಅಂತ ದುಷ್ಟತನವನ್ನು ಮಾಡಿದ್ದು ನನ್ನ ಕಲ್ಪನೆಗೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಹಾಗಾಗಿ ಅವ ನನಗೆ ಶತ್ರುವೇ ಅಲ್ಲ. ಶತ್ರುವಾಗಿರುತ್ತಿದ್ದರೆ ವಿಂದಾನುವಿಂದರನ್ನು ಮರ್ದಿಸಿದ ಹಾಗೆ, ಕೊಂದ ಹಾಗೆ ಅಲ್ಲ, ಮರ್ದಿಸಿದ ಹಾಗೆ ಅವನನ್ನು ಮರ್ದಿಸಬಹುದಿತ್ತು. ಆದರೆ ಅವ ದುಷ್ಟನೇ ಅಲ್ಲ, ನನಗೆ ಶತ್ರುವೇ ಅಲ್ಲ. ಹಾಗಿರುವಾಗ ಅವನನ್ನು ಕೊಲ್ಲುವುದು ಎಲ್ಲಿಂದ ಬಂತು ಅಣ್ಣ? ನನಗೆ ಗೊತ್ತಿಲ್ಲ. ನಾನು ಮಣಿಗಾಗಿ ಅಲ್ಲಿಗೆ ಹೋಗಲೂ ಇಲ್ಲ, ಅದನ್ನು ಅಪಹರಿಸಲಿಲ್ಲ. ಪ್ರಸೇನನ್ನು ಕೊಂದದ್ದು ನಾನು ಅಲ್ಲವೇ ಅಲ್ಲ. ಹಾಗಾದ್ರೆ ನೀನಲ್ಲ. ಚೋರತ್ವಗಳು ನಿಲ್ಲಳು ಮಾರಿಹುದು ಕಪಟಂಗಳರಿವೆನು ಯಾರೋಡಿ ಪರಿ ನುಡಿಯ ಮಣಿಯ ಮಹಾರ ಗೈದೆ. ಶ್ರೀಕೃಷ್ಣ ಅಣ್ಣ, ಇಂತಹ ಕಪಟ ಮಾತುಗಳನ್ನಾಡಿ ಈ ಬಲರಾಮನನ್ನು ನಂಬಿಸ್ಲಿಕ್ಕೆ ಆಗ್ತದೆ ಎಂಬಂತ ನಿಮಗೆಂದು ಕಲ್ಪನೆ ಇದ್ದರ ಕಲ್ಪನೆಯನ್ನು ಬಿಟ್ಟು ಬಿಡು. ನಾನು ಹೋದೇನ ಹಾಗೆ ನಂಬಿಸ್ಲಿಕ್ಕೆ? ಏನು ಸ್ತ್ರೀಯರ ಮುಂದೆ ಏನೇನೋ ಹೇಳಿ ಸ್ತ್ರೀಯರು ನಂಬುತ್ತಾರಂತೇಳಿ ಬಲರಾಮ ನಂಬುತ್ತಾರೆ ಜನಿಸಿದ್ಯಾ? ಬೇಡ. ನೀನು ಕೊಳಲು ಊದುವಾಗ ಎಲ್ಲ ಗೋವುಗಳ ಬಂದೆಗಳನ್ನು ಒಟ್ಟುಗೂಡಿಸಿದಂತೆ ನಿನ್ನ ಕೊಳಲ ಮುರಳಿಯನಾದ ಕೇಳಲಿಕ್ಕೆ ಎಲ್ಲ ಗೋವುಗಳು ಒಟ್ಟಾಗಿ ಬಂದ ಹಾಗೆ ನೀನು ಹೇಳಿದನ್ನೆಲ್ಲ ಕೇಳಿ ನಿನ್ನ ಮುರಳಿಯ ಗಾನಕ್ಕೆ ಸೋಲುವ ಈ ಬಲರಾಮ ಜನಿಸಿದ್ಯಾ? ನನ್ನ ಅಣ್ಣ ಪಶು ಅಲ್ಲ ಎಂಬಂತ ಕಲ್ಪನೆ ನನಗಿಲ್ವೋ? ಅಷ್ಟು ಗೊತ್ತುಂಟೌದಲ್ಲ. ನಿನ್ನ ಮುಖ ನೋಡುವಾಗ ನೀನು ಬೇರೆ ಕನ್ನಡಿಯೇ ಬೇಡ. ಒಬ್ಬ ಚಾರತ್ವ ಮಾಡಿದವ, ಚೋರತ್ವ ಮಾಡಿದವ, ಜಾರತ್ವ ಮಾಡಿದವ, ಅವನ ಮುಖದಲ್ಲಿ ಯಾವ ಲಕ್ಷಣಗಳು ಇರಬೇಕೋ ಅದೆಲ್ಲ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಎಲ್ಲ ನನ್ನ ಮುಖ ನನಗೆ ಕಾಣಿಸುವುದಿಲ್ಲ. ಇಲ್ಲ ಕನ್ನಡಿಯಲ್ಲಿ ನೋಡು, ದರ್ಪಣ ಉಂಟು, ದರ್ಪಣದಲ್ಲಿ ಸರಿಯಾಗಿ ಪರೀಕ್ಷಿಸು. ಬೇಡದ್ದೆಲ್ಲ ಮಾಡಿ ಮಣಿಗೋಸ್ಕರ ಮಣಿಯನ್ನು ಕದ್ದು ಆ ಮಣಿಯನ್ನು ಒಡೆತನ ಹೊಂದಿದಂತಹ ಪ್ರಸೇನಜಿತನನ್ನು ಕೊಂದು ಆ ಮೂಲಕ ಬಲರಾಮ ಪಡಿಸಿದಂತ ಶಾಶ್ವತವಾದ ಕೀರ್ತಿಯನ್ನುಂಟು, ಅದಕ್ಕೆ ಕಪ್ಪು ಚುಕ್ಕೆ ನೀಡಬೇಕಂತೇಳಿ ಏನು ಎಷ್ಟು ದಿವಸ ಪ್ರಯತ್ನ ಪಡ್ತಾ ಇದ್ದೀನಿ ನೀನು. ಮರ್ಯಾದೆಯಾಗಿ ಹೇಳ್ತೇನೆ, ಈ ಕೂಡಲೇ ನಿನ್ನ ತಪ್ಪನ್ನು ಕ್ಷಮೆ ಯಾಚಿಸಿ ಆ ಮೂಲಕ ನೀನು ಕೊಂದದಂತೇಳಿ ಒಪ್ಪಿದರೆ ಈ ಬಲರಾಮ ಕ್ಷಮಿಸಿಯಾನು. ಇಲ್ಲದೆ ನಿನ್ನ ಮುಖವನ್ನೇ ನೋಡಲಾರೆ. ಅಣ್ಣ ನಾನು ಜನನೇ ಕಾರಣೆ ಕೇಳು
ಜನನಿ ಜನಕರಾಣೆ ಕೇಳುವ ಆ ಮಣಿಯು ಪ್ರಸೇನ ವಾರ್ತೆಗಳು ಆ ಮಣಿಯು ಪ್ರಸೇನ ವಾರ್ತೆಗಳು ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನನ್ ವಾರ್ತೆಗಳು ಜನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಜನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಕೊಡೆ ನಾನೆಲ್ಬೇಕಾದರೂ ಎಸಬೇಡನು ಮಾನವಗ್ರಯ ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನ ವಾರ್ತೆಗಳು ಅಣ್ಣ, ಮುಖ ತೋರಿಸ್ಬೇಡ. ನಿನ್ನ ಮುಖ ನೋಡುವಾಗಲೇ ನನಗೆ ಭಯ ಆಗ್ತಾ ಉಂಟು. ಹುಟ್ಟಿದಾರಭ್ಯದಿಂದ ಇಂದಿನ ತನಕವೂ ಕೂಡ ಈ ರೀತಿ ನೀನು ನನ್ನ ಮೇಲೆ ಸಿಟ್ಟು ಮಾಡಿದ್ದಿಲ್ಲ. ಹಾಗೆಂತೇಳಿ ಸಿಟ್ಟು ಮಾಡಿದ್ದಿಲ್ವೋ? ಮಾಡಿದ್ದಿ. ಕ್ಷಣ ಮಾತ್ರ ಸಿಟ್ಟು. ಸಿಟ್ಟು ಬಂದ ಹಾಗೆ ನಟಿಸಿಟ್ಟು. ಇವತ್ತು ಹಾಗೆಲ್ಲ ಬಲವಾದಂತಹ ಸಿಟ್ಟು. ನಟನೆ ಅಲ್ಲ ಇದು. ಇಷ್ಟು ಸಿಟ್ಟು ಬರಬೇಕಿದ್ರೆ ಈ ರೀತಿಯಾದಂತಹ ಘಟನೆಯ ಒಂದು ಮುದ್ರೆಯನ್ನು ನಿನ್ನಲ್ಲಿ ಬಲವಾಗಿ ಮುದ್ರಿಸಬೇಕಿದ್ರೆ ಯಾರಪ್ಪ ನಿನಗೆ ಈ ವಿಷಯ ಹೇಳಿದ್ದು? ಯಾರು ಹೇಳಬೇಕಿತ್ತು? ಯಾರು ಹೇಳಿದ್ರೆ ನಂಬಬಹುದು ಅಂತವರೇ ಹೇಳಿದ್ದು. ಹಾಗಿದ್ರೆ ಬಲವಾಗಿ ನಂಬಿಸುವಂತಹ ವ್ಯಕ್ತಿ ಯಾರೋ ನಿನ್ನ ಕಿವಿಗೆ ಊದಿದ್ದಿರುವೆ. ಹಾಗಿದ್ರೆ ನಾನು ಈ ಕೃತ್ಯ ಮಾಡಲಿಲ್ಲ, ಪ್ರಸೇನನ್ನು ಹಿಂಬಾಲಿಸಲಿಲ್ಲ, ಸಮಂತಕವನ್ನು ಅಪಹರಿಸಲಿಲ್ಲ ಅಂತ ಆಗಬೇಕಿದ್ರೆ ನಾನು ಕೂಡ ಬಲವಾದಂತಹ ಒಂದು ಸಾಕ್ಷಿಯನ್ನು, ಬಲವಾದಂತಹ ಒಂದು ಆಧಾರವನ್ನು ಕೊಡಬೇಕಾಗ್ತದೆ. ಅದು ಕೊಟ್ಟರೆ ನಂಬಬಹುದು. ಯಾವ ಆಧಾರ ಕೊಟ್ರೆ ನೀವು ನಂಬುತ್ತಿ? ಒಟ್ಟು ಯಾವುದೇ ಆಧಾರ ಕೊಡು. ಯಾಕಂದ್ರೆ ಈಗ ಆಧಾರ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಆದರೆ ನಾನು ನಂಬುವಂತ ಆಧಾರ ಬೇಕು. ಸರಿ, ಅವಕಾಶ ಸಿಕ್ಕಿದ್ರೆ ದೇವರ ಕೋಣೆಯಲ್ಲೇ ಇರುವವ ನನ್ನಣ್ಣ, ದೇವರನ್ನು ಸದಾ ನಂಬುತ್ತಾ ಇರುವವ ನನ್ನಣ್ಣ. ದೇವರಾಣೆಗೂ ಕೂಡ ನಾನು ಮಣಿಯನ್ನು ಅಪಹರಿಸಲಿಲ್ಲ, ಸತ್ರಾಜಿತನ ಮಗನ ತಮ್ಮನಾದಂತಹ ಪ್ರಸೇನನನ್ನ ಮಡುಹಲಿಲ್ಲ. ಕೃಷ್ಣ ಏನು ಬಲರಾಮನನ್ನು ಮೋಸ ಮಾಡಬಹುದು, ಸಾಮಾನ್ಯ ಅರ್ಥದಲ್ಲಿ ಮಂಗ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆ ನೆನೆಸಿದೆ ನೀನು. ದೇವರ ಮೇಲೆ ಆಣೆ, ನಿನ್ನನ್ನೇ ಇಡೀ ಪ್ರಪಂಚ ದೇವರಂತ ಹೇಳುವುದು. ಈ ಲೋಕದಲ್ಲಿ ಎಲ್ಲಿ ನ್ಯಾಯ ಸಿಗಬೇಕಾ ಅಲ್ಲಿ ಒಂದು ಆಧಾರ ಕೊಡುದಿದ್ರೆ, ಆಣೆ ಹಾಕುದಿದ್ರೆ ದೇವರದ್ದೇ ಅಲ್ವ ಅಣ್ಣೆ? ಇವರು ದೇವರ ಆಣೆ ಹೇಳಿದ್ರೆ ನಂಬ್ತಿದ್ದೆ ನಾನು. ನೀನೇ ಲೋಕಕ್ಕೆ ದೇವರಂತ ಹೇಳಿಕೊಂಡವ, ನಿನ್ನ ಆಣೆಯನ್ನು ನೀನು ಹಾಕುದ? ದೇವರನ್ನೇ ನಂಬುದಿಲ್ಲ ನಾನು. ಒಳ್ಳೆ ಕತೆ ಆಯ್ತಲ್ಲ. ಅಣ್ಣನಷ್ಟು ಪ್ರೀತಿಯವರು ನನಗೆ ಈ ಪ್ರಪಂಚದಲ್ಲಿಯೇ ಇಲ್ಲ. ಮೊದಲು ಹೇಳಿದೆ ನನ್ನ ಆಣೆ ಬೇಡ, ಒಬ್ಬನನ್ನು ಕೊಂದದ್ದು ಸಾಕು. ಇನ್ನು ನನ್ನ ಆಣೆ ಹೇಳಿ ಸ್ವಲ್ಪ ಹೆಚ್ಚು ಕಾಲ ಬದುಕಬೇಡಿ ಉಂಟು ನನಗೆ. ಹಾಗೆ ಬೇಡ. ಅತ್ತಿಗೆಯ ಮೇಲೆ ಆಣೆ. ಅತ್ತಿಗೆಯ ಮೇಲೆ ಒಂದು ನಿನಗೆ ಒಂದು ದ್ವೇಷ ಉಂಟು ಹೇಳಿ ಅವಳ ಮೇಲೆ ಆಣೆ ಹಾಕಿ. ಇಲ್ಲ ಇನ್ನು ಯಾವ ಆಣೆ ಯಾರು ನಂಬ್ತಾರೆ ಇಲ್ಲಿ? ಏಕಮಾತ್ರ ಅತ್ತಿಗೆ, ತಾಯಿ ಸಮಾನಳಾದಂತ ಅತ್ತಿಗೆ, ಅತ್ತಿಗೆಯ ಮೇಲೆ ಆಣೆ. ಅದನ್ನು ನಂಬುವಂತದ್ದಲ್ಲ. ಇಂಥ ಎಷ್ಟು ಆಣೆಯನ್ನು ಹಾಕಿದ್ಯೋ, ಎಷ್ಟು ಜನರನ್ನು ಮೋಸ ಮಾಡಿದ್ಯೋ. ಅತ್ತಿಗೆಯ ಮೇಲೆ ಆಣೆ, ಭಾವನ ಮೇಲೆ ಆಣೆ, ಅಜ್ಜನ ಮೇಲೆ ಆಣೆ. ಒಳ್ಳೆ ಕತೆ ಆಯ್ತಲ್ಲ. ಸೂರ್ಯ ಚಂದ್ರರ ಮೇಲೆ ಆಣೆ. ಅದು ಆಗ್ಲಿಕ್ಕಿಲ್ಲ. ರಾತ್ರಿ ಇದ್ದಾನ ಆಣೆ ಹಾಕ್ಲಿಕ್ಕೆ? ರಾತ್ರಿ ಇಲ್ಲ. ಬೆಳಿಗ್ಗೆ ಚಂದ್ರ ಇದ್ದಾನ? ನಿನಗೆ ಇಲ್ಲ ಆಣೆ ಸಿಗುವುದು ಇಂಥದ್ದೇ. ಅಂದ್ರೆ ಕಳ್ಳರಿಗೆ ಪಿಳ್ಳೆನವ. ಈಗ ಇಂಥದ್ದೆಲ್ಲ ಸಾಕ್ಷಿ ಸಿಗುದು. ಬೇರೆ ಯಾವುದೋ ಸಾಕ್ಷಿ ಉಂಟು ನಿನ್ನಲ್ಲಿ? ಆಣೆ ಹಾಕ್ಲಿಕ್ಕೆ ಒಂದು ದೃಢವಾದ ಒಂದು ವ್ಯಕ್ತಿತ್ವ ಬೇಕು ಬೇಡ ಅಲ್ಲಿ.
ಯಾವ ಸ್ಥಿರವಾಗಿ ನಿಲ್ಲುವಂತಹ ಈ ಭೂಮಿ ತಾಯಿಯ ಆಣೆ. ನಿನ್ನನ್ನು ಇಷ್ಟರವರೆಗೆ ಕ್ಷಮಿಸಿದ್ದೆ, ಆ ಭೂಮಿದು ದೊಡ್ಡ ತಪ್ಪು. ಇನ್ನು ಅವಳ ಮೇಲೆ ಆಣೆ ಹಾಕಿ ಇನ್ನಷ್ಟು ಅವಳಿಗೆ ವೇದನೆಯನ್ನು ಕೊಡಬೇಡಪ್ಪ, ಸಾಕು ನಿಂದು. ಒಳ್ಳೆ ಕತೆ ಆಯ್ತಲ್ಲ. ಯಾರ ಆಣೆ ಹಾಕಿದ್ರೂ ಕೂಡ ನೀನು ನಂಬುವುದಿಲ್ಲ. ಇನ್ನು ನಾನು ಯಾವ ಆಣೆ ಹಾಕುದಪ್ಪ? ಅಣ್ಣ, ತಾಯಿ ದೇವರೆಂದು ವೇದ ಬಾಯ ಬಿಟ್ಟು ಹೇಳುತ್ತೆಯುವುದು. ಜನನಿ ಜನಕರು ನಮಗೆ ಈ ಭೂಮಿಯ ಬೆಳಕನ್ನು ಕಾಣಿಸಿದವರು. ಈ ಪ್ರಪಂಚದಲ್ಲಿ ಅವರಿಗಿಂತ ದೊಡ್ಡ ದೇವರುಂಟ? 9 ತಿಂಗಳು ಗರ್ಭದಲ್ಲಿ ಹೊತ್ತು ಅಮೃತ ಸಮಾನವಾದಂತಹ ಹಾಲನ್ನು ನಮಗೆ ಉಣಿಸಿದಂತಹ ಆ ತಾಯಿ ದೇವಕಿ ಮಾತೆ. ದೇವಕಿಯ ಹಾಲನ್ನು ಉಂಡಂತಹ ನಾವುಗಳು ಸುಳ್ಳು ಹೇಳಲಿಕ್ಕುಂಟ? ಖಂಡಿತವಾಗಿಲ್ಲ. ಚಿಕ್ಕದಾಗಿರುವಾಗ ಒಳ್ಳೆಯ ಕಥೆಗಳನ್ನು ಹೇಳುತ್ತಾ, ಜೋಗುಳವನ್ನು ಹಾಡುತ್ತಾ, ಪ್ರೀತಿಯನ್ನು ನಮ್ಮೊಳಗೆ ತುಂಬಿಸುತ್ತಾ, ಸತ್ಯ ಧರ್ಮದ ನಡೆ ಹೇಗಿರಬೇಕು ಅಂತೇಳಿ ತೋರಿಸಿದಂತಹ ತಾಯಿ ದೇವಕಿ, ತಂದೆ ವಸುದೇವನಾಣೆ ನನಗೆ ಈ ಮಣಿ ಗೊತ್ತಿಲ್ಲ ಪ್ರಸೇನನ್ನು ಕೊಂದದ್ದು ನಾನಲ್ಲ, ಅವರ ಆಣೆ, ತಂದೆ ತಾಯಿಯ ಕೃಷ್ಣ. ಸಾಕು ಸಾಕು, ಆಣೆ ಸಾಕು. ನಂಬಿದೆ. ಇನ್ನದಾದಂಥ ಒಂದು ನಿಷ್ಕಲ್ಮಶ ವ್ಯಕ್ತಿತ್ವ ಏನುಂಟು ಅದು ನನ್ನ ಅಂತರದ ಬಗ್ಗೆ ಎಂದೋ ಗೊತ್ತಿದೆ ಕೃಷ್ಣ. ಆದ್ರೂ ಇಷ್ಟಲ್ಲಿ ನನಗೆ ಕಠಿಣವಾಗಿ ವ್ಯವಹರಿಸಬೇಕಾದದ್ದು ಯಾಕೆ? ಕೃಷ್ಣನ ಮೇಲೆ ಬಂದಂತ ಅಪರಾಧವನ್ನಾದ್ರೂ ಸಹಿಸಬಹುದು, ಅಪವಾದ ಸಹಿಸಬಾರದಂತೆ. ಹಿಂದೆ ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮನಾದಂತ ಶ್ರೀರಾಮಚಂದ್ರ ತನ್ನ ಮಡದಿ ಆದಂತ ಸೀತಾಮಾತೆಯ ಮೇಲೆ ಬಂದಂತ ಲೋಕಾಪವಾದವೇನುಂಟೋ ಅದಕ್ಕಾಗಿ ತನ್ನ ಹೆಂಡತಿಯನ್ನೇ ತ್ಯಾಗ ಮಾಡಬೇಕಾದಂತ ಕಠಿಣ ಮನಸತ್ವವನ್ನು ಹೊಂದಿದವ. ಅಂದ್ರೆ ಅಪವಾದ ಯಾವಾಗಲೂ ಮನುಷ್ಯನಿಗೆ ಮಾರಕ. ಹಾಗಿದ್ರೆ ಪ್ರಸೇನ ಸತ್ತದ್ದೋ ಇದ್ದದ್ದೋ ಅಂತೇಳಿ ಗೊತ್ತಿಲ್ಲ, ಅದು ಅಪವಾದ. ಯಾರೋ ಹೇಳಿದರು ಎಂಬುದಕ್ಕೆ ನನ್ನ ಮೇಲೆ ಹೊತ್ತು ಹಾಕಿದ್ದೀಯ ಅಪವಾದವನ್ನು. ಆ ಅಪವಾದವನ್ನು ಇನ್ನು ನಾನು ನಂಬುದಿಲ್ಲ. ಯಾಕೆ? ದೇವಕಿ ವಸುದೇವರ ಆಣೆ. ನೀನು ಹುಟ್ಟಿದ ಕೂಡಲೇ ದೇವಕಿ ವಸುದೇವರಿಗೆ, ನನ್ನ ತಂದೆ ತಾಯಿ ನಿನ್ಗೂ ತಂದೆ ತಾಯಿಯೇ, ಹುಟ್ಟಿದ ಕೂಡಲೇ ನೀನು ಯಾರು ಅಂತೇಳಿ ನಿನ್ನ ವ್ಯಕ್ತಿತ್ವವನ್ನು, ನಿನ್ನ ದಿವ್ಯ ರೂಪವನ್ನು ಅವರಿಗೆ ದರ್ಶನದ ಮೂಲಕ ಕೊಟ್ಟಂತ ಪುಣ್ಯಾತ್ಮನಯ್ಯ ನೀನು ಒಂದರ್ಥದಲ್ಲಿ ನೀನು ನನ್ನ ತಮ್ಮನಾಗಿ ಹುಟ್ಟಿದು ಈ ಬಲರಾಮನಾದಂತ ದೊಡ್ಡ ಒಂದು ಯೋಗ. ಕೇವಲ ರಾಮನಾದಂತಹ ನಾನು ಬಲರಾಮ ಆದದ್ದು ಹೇಗೆ? ಕೃಷ್ಣನಾದಂತಹ ಬಲ ಮುಂದೆ ಸೇರಿದ್ದು, ಇದು ನಾನು ಬಲ್ಲವ. ಆದ್ರೆ ನಿನ್ನಲ್ಲಿ ಇಷ್ಟು ಕಠಿಣವಾಗಿ ವ್ಯವಹರಿಸಬೇಕಾಯ್ತು ಯಾಕೆ? ನಿನ್ನ ಮೇಲೆ ಬಂದಂತ ಅಪವಾದ, ಆ ಅಪವಾದ ತೊಡೆದು ಹೋಗಬೇಕು. ಆ ಮೂಲಕ ಬಂಗಾರವನ್ನು ನಾವು ಅಗ್ನಿಯಲ್ಲಿಟ್ಟು ಹೇಗೆ ಪರೀಕ್ಷಿಸುವಾಗ ಬಂಗಾರ ಪರಿಶುದ್ಧಗೊಳಿತದೋ ಅದೇ ರೀತಿ ನನ್ನ ಅಚ್ಚುಮೆಚ್ಚಿನ ನನ್ನ ನೆಚ್ಚಿನ ತಮ್ಮನಾದಂತ ಕೃಷ್ಣ ಈ ನನ್ನ ಮೇಲೆ ಬಂದಂತ ಅಪವಾದವನ್ನು ಮೆಟ್ಟಿ ಆ ಮೂಲಕ ನಾನು ನಿರ್ಮಲ ಚರಿತ್ರನಾವುದು ಇದು ಭೂಲೋಕಕ್ಕೆ ಸಾರುವಂತಾಗಬೇಕು ಎಂಬಂತ ಕಾರಣಕ್ಕೆ ಈ ನಟನೆ ಅಯ್ಯ. ಪ್ರಾರಂಭದಲ್ಲಿ ಹೇಳಿದ್ರು ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಯಾಕೆಂದ್ರೆ ನಿನ್ನ ಮುಖವನ್ನು ನೋಡಿದ್ರೆ ನನಗೆ ಎಷ್ಟೇ ಕೋಪ ಬಂದರೂ ಕೂಡಲೇ ಇಳಿಯುವಂತದ್ದು ಅಂತದಾದಂತ ನಿನ್ನ ದಿವ್ಯವಾದಂತ ಒಂದು ವದನ. ಹಾಗಾದ್ರೆ ಇಷ್ಟೆಲ್ಲ ಕೋಪ ಬಂದಕ್ಕೆ ಕಾರಣ ನಿನ್ನ ಮೇಲೆ ಬಂದಂತ ಅಪವಾದ. ನನ್ನ ಮೇಲೆ ಒಂದು ಅಪವಾದ ಬಂದರೂ ನಾನು ಸಹಿಸಿಯೇನು ತಮ್ಮ, ಆದರೆ ನನ್ನ ನೆಚ್ಚಿನ ತಮ್ಮನಾದ ಕೃಷ್ಣನ ಮೇಲೆ ಅಪವಾದ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಬರಕೂಡದು ಎಂಬ ಕಾರಣಕ್ಕಾಗಿ ಇಷ್ಟು ಕೆಲವೊಮ್ಮೆ ಹಾಗೆ ಆಗ್ತದೆ. ಯಾರ ಮೇಲೆ ನಮಗೆ ಅತಿಯಾದಂತಹ ವಿಶ್ವಾಸ ಇರ್ತದ, ಯಾರ ಮೇಲೆ ನಮಗೆ ಅತಿಯಾದಂತಹ ಪ್ರೀತಿ ಉಂಟದ, ಅವರ ಮೇಲೆ ಅಪವಾದ ಬಂದಾಗ ನಮಗೆ ಸಹಿಸಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಅದು ಸಾವಿಗೆ ಸಮಾನ ಅಂತ ತಿಳಿದವ ನಾನು ಕೃಷ್ಣ. ಈಗ ನೀನು ಹೇಳಿದ ಮೇಲೆ ನನ್ನ ಅಂತರಾತ್ಮಕ್ಕೆ ಖಂಡಿತವಾಗಿ ಗೊತ್ತಾಯ್ತು, ಕೃಷ್ಣ ಕೊಲೆಗಾರನಲ್ಲ, ಕಳ್ಳನಲ್ಲ, ಕೊಲೆಗಾರನಲ್ಲ. ಆದ್ರೆ ನನಗೆ ಗೊತ್ತಾದ್ರೆ ಸಾಕತಮ್ಮ. ನಾನು ಈ ಲೋಕಕ್ಕೆ ನನ್ನ ತಮ್ಮ ಕಳ್ಳನಲ್ಲ, ಕೊಲೆಗಾರನಲ್ಲ ಅಂತ ನಾನು ಹೇಳ್ಬೋದೇ? ಹೇಳಿದವರಿಗೆ ಅರ್ಥ ಆಗುವುದು, ನನ್ನ ಎದುರು ಇವರು ನಂಬಬಹುದು. ಆಚೆ ಹೋದ ಕೂಡಲೇ ತಮ್ಮ ಎಂಬ ಮಮಕಾರದಲ್ಲಿ ಬಲರಾಮನು ಅವನಿಗೆ ಪ್ರೋತ್ಸಾಹ ಕೊಟ್ಟ. ಈ ರೀತಿ ಅಪವಾದ ನನ್ನ ಮೇಲೂ ಬಂದಿತು. ವಿಷಯ ಹೌದಣ್ಣ. ಅದಕ್ಕಾಗಿ ಯಾರು ಸಿಂಹಾಸನ ಮೇಲೆ ಕುಳಿತುಕೊಂಡಿರುತ್ತಾನೋ ಅವನಿಗೆ ನ್ಯಾಯ ನಿಷ್ಠುರತೆ ಇರಬೇಕು. ಅವ ನಮ್ಮ ತಮ್ಮ, ಇವ ನಮ್ಮ ಭಾವ, ಅವ ನಮ್ಮ ಅಜ್ಜ, ಅವ ನಮ್ಮ ಚಿಕ್ಕಪ್ಪ ಎಂಬಂತಹ ಭಾವನೆ ಇರಬಾರದು ನ್ಯಾಯ ತೀರ್ಮಾನ. ಅದಕ್ಕಾಗಿ ನಾವಲ್ಲಿ ನ್ಯಾಯದೇವದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದು. ಮನುಷ್ಯನಲ್ಲ, ನ್ಯಾಯವನ್ನು ಎಂಬ ಕಾರಣಕ್ಕಾಗಿ. ಕೃಷ್ಣ, ಈಗ ನಿನ್ನ ಮೇಲೆ ಬಂದಂತ ಅಪವಾದ ಸುಳ್ಳು ಅಂತೇಳಿ ನನಗೆ ಮನ ತಟ್ಟಾಯ್ತು. ಆದ್ರೆ ಲೋಕಕ್ಕೆ ಗೊತ್ತಾಗಬೇಕಾದ್ರೆ ನೀನೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ನೀನು ಈಗಲೇ ಇಲ್ಲಿಂದ ಹೊರಡಬೇಕು. ಪ್ರಸೇನಾಗಿತ್ತು, ಸಮಂತಕ ಮಣಿಯನ್ನು ಕಟ್ಟಿಕೊಂಡು ಕೊರಳಿಗೆ ಕಟ್ಟಿಕೊಂಡು ಕಾಡಿನತ್ತ ನಡೆದಿದ್ದಾನೆ. ಹಾಗಾದ್ರೆ ಕಾಡಿನತ್ತ ನಡೆದಂತ ಪ್ರಸೇನ ಏನಾದ? ಇದು
ಸಂಶೋಧನೆ ಆಗಬೇಕಾಗ್ತದೆ. ಇದಕ್ಕೆ ಅರ್ಹನಾದಂತ ವ್ಯಕ್ತಿ ಹೇಳಿದ್ರೆ ನೀನು ಹೊರತುಪಡಿಸಿದರೆ ಬೇರಾರು ಅಲ್ಲ. ಅಂದ್ರೆ ನಿನ್ನ ಮೇಲೆ ಅಪವಾದ ಬಂದ ಕಾರಣಕ್ಕೆ ನೀನೇ ಹೋಗ್ಬೇಕಂತ ಹೇಳುವುದಲ್ಲ ನಾನು. ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಪ್ರಸೇನಜಿತ್ತುಗೆ ಏನಾಗಿದೆ, ಬದುಕಿದ್ದಾನೋ ಸತ್ತಿದ್ದಾನೋ, ಯಾರಾದರೂ ಅಪಹರಿಸಿದ್ದಾನೋ ಅಥವಾ ಇನ್ನೇನಾಗಿದೆಯೋ, ಇದೆಲ್ಲವನ್ನು ಪರಿಹರಿಸಬಲ್ಲಂತಹ ಚಾಣಾಕ್ಷತೆ ನಿನ್ನಲ್ಲಿರುವುದು. ಇನ್ನೊಮ್ಮೆ ನಮ್ಮ ಗುರುಗಳಾದಂತಹ ಗುರುಗಳ ಪುತ್ರರನ್ನು ಕಾಣಬೇಕೆಂಬಂತಾದ್ರೆ ಅವರು ಸತ್ತವರು, ಅಂತಹ ಸತ್ತ ಮಕ್ಕಳನ್ನು ಯಮಲೋಕಕ್ಕೆ ಹೋಗಿ ಅಂತವ್ರು ಪುನಃ ತಂದು ಗುರುಗಳಿಗೆ ಒಪ್ಪಿಸಿದಂತ ಪುಣ್ಯಾತ್ಮನ ನೀನು. ಹಾಗಾದ್ರೆ ಬೇರೆಯವರಿಗೆ ಇಷ್ಟೆಲ್ಲ ಕಾರ್ಯ ಮಾಡಿದವ ನಿನ್ನ ಮೇಲೆ ಬಂದಂತ ಅಪವಾದ ತೊಡಿಲಿಕ್ಕೆ ಇಂತಹ ಕಷ್ಟ ಸಾಧ್ಯ ಕೆಲಸ ಮಾಡ್ಬೇಕಾದ್ರೆ ನೀನೇ ಸಮರ್ಥ ಎಂಬ ಕಾರಣಕ್ಕೆ ನಿನ್ನನ್ನು ಆಯ್ಕೆ ಮಾಡಿದ್ದು. ಮತ್ತೆ ಲೋಕದಲ್ಲೆಲ್ಲ ಹರಿಕೊಂದದು ಈಗ ಹೇಳ್ತೇನೆ, ಯಾರು ಹೇಳಿದ್ರೆ ಇದೆಲ್ಲವರು ಹೇಳಿದ್ದು ನಾರದರೆ, ಯಾರು ಅಲ್ಲ, ನಾರದರ ಮತ್ತೆ ಮುಗಿಯಿತು. ಆದ್ರೂ ನಾರದರು ಹೇಳಿದ್ದು ಅವರು ಕಲಾಪ್ರಿಯರಾದರೂ ಕೊನೆಗೆ ಮಂಗಲಕರವನ್ನುಂಟು ಮಾಡುವುದಂತೇಳಿ ಒಂದು ಆತ್ಮವಿಶ್ವಾಸ ನನಗೆ. ಅದೊಂದು ಅವರು ಕಲ್ಯಾಣ ಅವರು ಹೇಳಿದ್ದು 3 ಲೋಕದಲ್ಲಿ ಪ್ರಚಾರ ಆಗಿದೆ. ಹರಿಕೊಂದ ನಮ್ಮ ಅರ್ಥದಲ್ಲಿ ಹರಿ ಹೇಳಿದರೆ ಶ್ರೀಕೃಷ್ಣ. ಆದ್ರೆ ತಮ್ಮ ನಿನಗೊಂದು ಕಿವಿ ಮಾತು ಹೇಳುದು ನಾನು. ಈಗ ಹರಿಕೊಂದದ್ದು ಸತ್ಯವಿರ್ಬೋದು, ಆದ್ರೆ ಯಾವ ಹರಿ ಇದು ಬೇಕೋ ಬೇಡವೋ? ಆದ್ದರಿಂದ ನೀನೀಗ ಹೊರಡಬೇಕು. ಪ್ರಸೇನ ಹೋದಂತ ಕಾಡಿನಟ್ಟ ನೇರವಾಗಿ ಸಾಗಬೇಕು. ಅಲ್ಲಿ ಅವನು ಸತ್ತರೆ, ಒಂದು ವೇಳೆ ಸತ್ತಿದ್ದಾನೆ ಅಂತಾದ್ರೆ ಅವನನ್ನು ಕೊಂದದ್ದು ಯಾರು, ಒಂದು ವೇಳೆ ಬದುಕಿದ್ದೇನೆ ಅಂತಾದ್ರೆ ಪ್ರಸೇನನ್ನು ಜೀವ ಸಹಿತನೊಂದು ಸತ್ರಾಜಿತ್ತನಲ್ಲಿ ತಲುಪಿಸುವುದು. ಎರಡರಲ್ಲಿ ಒಂದು ಕೆಲಸ ನಿನ್ನಿಂದ ಆಗ್ತದೆ ಅಂತ ಹೇಳಿ ನನಗೆ ಸಂಪೂರ್ಣ ವಿಶ್ವಾಸ ಉಂಟು. ಹೆಚ್ಚು ತಡ ಮಾಡಬೇಡ, ಆದಷ್ಟು ಬೇಗ ಕಾಡಿನಟ್ಟ ತೆರಳು. ಜಯಶೀಲನಾಗು. ಪ್ರೀತಿಯಳು ಬಲಭದ್ರಗೊಂದಿಸಿ ಮಾತುಳ್ಳಂದಗನೆಲ್ದನಗ್ರಜ ಭೂತಳದೊಳೆಲ್ಲಿರಲಿ ಸತ್ರಾಜಿತನ ಸಕಭವನ. ಅಣ್ಣ ಈ ತಕ್ಷಣ ಗೈದಿ ಜೀವದೊಳಾತನಿರೇ ಕರೆತಗಿನು ಅಳಿದಿರೆ ರೀತಿ ಅರಿತೈತಂದು ಬಿಲ್ಲಗ ಮಾಳ್ಪೆ ನಿಲ್ದೆನು ತಗೆ ಪಾದ ಮೂಲಕ್ಕೆ ಪೊಡಮಟ್ಟಿದ್ದೇನೆ ಅಣ್ಣ. ಪ್ರಸೇನನ ಇರವು ಎಂಥದ್ದು ಎಂಬುದು ತಿಳಿದು ಬರಬೇಕು. ಸ್ಪಷ್ಟ ಚಿತ್ರಣ ಸಿಗಬೇಕು. ಈಗ ನಾರದರಿಗೂ ಗೊತ್ತಿಲ್ಲ ಅವ ಸತ್ತಿದ್ದಾನ ಇದ್ದಾನ ಅಂತ. ಹರಿಕೊಂದವಂತೇಳಿ ಪ್ರಚಾರವನ್ನು ಅರುಹಿದ್ದು ಮಾತ್ರ. ಆದ್ರೆ ಸತ್ಯ ಏನು ಅಂತೇಳಿ ಅರುಹಬೇಕಾದವ ನಾನು. ನನಗೊಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದು. ಖಂಡಿತವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆಡಳಿತದ ಶೈಥಿಲ್ಯ ಇದು ಕಾಣುತ್ತಾ ಉಂಟು, ಇದನ್ನು ಸರಿಪಡಿಸಬೇಕು ಎಂಬ ಹಾಗೆ ಹೇಳುತ್ತಾ ಇದ್ದು. ನಮ್ಮವರಿಗೆ ರಕ್ಷಣೆ ಇಲ್ಲ ಅಂತೇಳಿ ಹೇಳಿದ ಹಾಗೆ ಆಯ್ತು. ಸರಿ ಅಣ್ಣ, ಏನಾಗಿದ್ದಾನೆ, ಜೀವಂತವಾಗಿ ಅವ ಇದ್ದಾನೆ ಅಂತೇಳಿ ಆದ್ರೆ ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಸತ್ರಾಜಿತ್ತನಲ್ಲಿ ಕೊಟ್ಟು ಒಂದು ಮಾತು ಹೇಳಬೇಕು. ವ್ರತಾಕಾರಣ ನನ್ನ ಮೇಲೆ ಅಪವಾದವನ್ನು ಹಾಕಿದಿ, ಈಗ ಏನು ಮಾಡ್ತಿ? ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ಬಾ. ಆ ಹೊಣೆ ನಿನಗೇ ಒಪ್ಪಿಸ್ತೇನೆ. ಅವನು ನಾನು ವಿಚಾರಿಸ್ತೇನೆ. ಮತ್ತೊಂದು ಉಂಟು, ಒಂದು ವೇಳೆ ಅವ ಇಲ್ಲಿಂದ ಬಹುದೂರ ಓಡಿ ಹೋಗಿದ್ದಾನೆ ಅಂತೇಳಿ ಆದ್ರೆ ಎಲ್ಲಿಗೆ ಓಡಿ ಹೋಗಿದ್ದಾನೆ ಅಂತ? ಎಲ್ಲಿ ಓಡಿದರು? ಕೃಷ್ಣನ ಕಣ್ಣು ತಪ್ಪಿಸಿ ಎಲ್ಲಿಯಾದ್ರೂ ಓಡ್ಲಿಕ್ಕೆ ಉಂಟ? ಆ ಮಗದನನ್ನು ಬಿಟ್ಟವನಲ್ಲ ನೀನು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಹೆಚ್ಚು ಯಾವುದರಿಂದ ಆದದ್ದು, ಕಡಿಮೆ ಯಾವುದರಿಂದ ಆದದ್ದು, ಎಲ್ಲವನ್ನು ನಿನ್ನ ಆಶೀರ್ವಾದ ಇದ್ರೆ ತಿಳ್ಕೊಂಡು ಬರ್ತೇನೆ. ಒಂದು ವೇಳೆ ಪ್ರಸೇನ ಸತ್ತನೆಂದಾದ್ರೆ ಸೆಮ್ಮಂತ ಕಮಣಿ ಎಲ್ಲುವಾಯ್ತು, ಅದು ಈಗ ಮುಖ್ಯ. ಅದನ್ನು ಅರಸುತ್ತಾ ಹುಡುಕಿಕೊಂಡು ಬರಬೇಕು. ಜಯಶೀಲನಾಗಿ ಬಾ, ಜಯಶೀಲನಾಗಿ. ಆದೀತು. ಇನ್ನು ತಡ ಯಾಕೆ? ವಿಷಯ ಗಂಭೀರವಾದದ್ದೇ. ಒಂದು ಅಪವಾದ ಬರುದು ಅಂತ ಹೇಳಿದ್ರೆ ಅದು ಸಣ್ಣ ವಿಷಯ ಅಲ್ಲ. ಇದು ಲೋಕಕ್ಕೆ ಒಂದು ಮಾದರಿ ಆಗ್ತದೆ. ಇದ್ದವರ ಮೇಲೆಲ್ಲ ಅಪವಾದ ಹಾಕಿಕೊಂಡು ಹೋಗುವಂಥದ್ದು, ಅಪವಾದದ ಪರಿಮಾರ್ಜನೆ ಅಥವಾ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂತಹ ಹೊಣೆ ಯಾರಿಗೆ ಅಪವಾದ ಬಂದಿದೋ ಅವರಿಗುಂಟು. ಅವರ ಪ್ರಚಾರ ಮಾಡಬೇಕು, ಇದು ಅಪವಾದ ಸಂಗತಿ ಹೀಗೆ ಅಂತೇಳಿ. ಆದ್ದರಿಂದಲೇ ನಾನೊಬ್ಬನೇ ಹೋದ್ರೆ ಸರಿಯಾಗುವುದಿಲ್ಲ, ಅಪವಾದ ಇನ್ನೂ ಹೆಚ್ಚಾಗುವಂಥದ್ದು. ಯಾರಿಗೆ ಅಪವಾದ ಅವರ ಮೇಲೆ ಬರಬಾರ್ದೋ ಒಟ್ಟಿಗೆ ಒಂದು 4 ಜನರನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಬೇಕಾಗಿಯೇ ಕೃತವರ್ಮನೋ ಸಾತ್ಯಕಿಯೋ ಮೊದಲಾದಂತ ಒಂದು 5-6 ಜನ ನಮ್ಮವರು, ನಮ್ಮ ಯುವಕರು, ಇವರನ್ನು ಸೇರಿಸಿಕೊಂಡು ಯಾವ ಕಾನನದ ಎಡೆಗೆ ಅವ ಹೋಗಿದ್ದಾನೆ ಪ್ರಸೇನಜಿತ, ಅದೇ ಕಾನನದ ಬದಿಗೆ ಹೋಗ್ತೇನೆ. ತುರ
ಬಿದ್ದ ಪ್ರಸೇನ ನಿರವ ಕಂಡಾಗ ಘೋರವಾದಂತಹ ಕಾನನ ಇದು, ದಟ್ಟವಾದಂತಹ ವೃಕ್ಷ ರಾಜಿಗಳು, ರವಿಗೆ ಕೂಡ ಪ್ರವೇಶಿಸ್ಲಿಕ್ಕಾಗುವುದಿಲ್ಲ. ಅಷ್ಟು ದಟ್ಟವಾದಂತಹ ಕಾನನದಲ್ಲಿ ಅದು ಗೋಚರವಾಗುವಂತಹ ಬೆಳಕಿನಲ್ಲಿ ನನಗೆ ಕಾಣಿಸ್ತಾ ಇರುವಂತದ್ದು ತುರಗ ಪಾದದ ಚಿಹ್ನೆ. ಬಿದ್ದಂತಹ ಇಬ್ಬನೆಯೋ ಬಿದ್ದಂತಹ ಮಳೆಯೋ ಅದರ ಕಾರಣಕ್ಕಾಗಿ ಒದ್ದೆ ಆದಂತಹ ಮಣ್ಣಲ್ಲಿ ತುರಗದ ಪಾದಗಳ ಅಚ್ಚೊತ್ತಿ ನಿಂತಿದೆ. ಇದನ್ನೇ ಅನುಸರಿಸಿಕೊಂಡು ಮುಂದೆ ಬಂದರೆ ಅದೋ ಒಂದು ಸರೋವರ ಕಾಣಿಸ್ತಾ ಇದೆ. ಕುದುರೆ ಅಂತ ಹೇಳಿದ ಮೇಲೆ ಸರೋವರದ ಬದಿಗೆ ಹೋಗಲೇಬೇಕು. ಅದು ಕೂಡ ಬೇಟೆಗಾಗಿ ಬಂದದ್ದು, ನೀರು ಕುಡಿಸಬೇಕು ಆ ಹಯಕ್ಕೆ. ಇದು ಬಂದು ನೋಡಿದರೆ ಸಂಗತಿ ಭೀಕರವಾಗಿದೆ ಅಲ್ಲ. ಯಾವುದೋ ಒಂದು ಕಳೆ ಮರ ಅಲ್ಲಿ ಅಡ್ಡ ಬಿದ್ದದ್ದು ಕಾಣಿಸ್ತಾ ಇದೆ. ನೋಡಿದರೆ ಮಾನವನ ಶರೀರ, ತಲೆಯಲ್ಲಿದ್ದಂತಹ ಕಿರೀಟ ಆ ಕಡೆ ಛಲ್ಲಾಪಿಲ್ಲಿಯಾಗಿ ಹೋಗಿದೆ. ಕೆಸರಲ್ಲಿ ಅದ್ದಿದಂತಹ ಮುಖವನ್ನು ಯಪ್ಪ, ಮುಖ ಇಡೀ ಪರಚಿದ ಗಾಯ. ನಮ್ಮ ಪ್ರಸೇನಜಿತನ ಶರೀರವಲ್ಲವೇ ಇದು? ಶರೀರವಿಡೀ ಗಾಯವಾಗಿ ರಕ್ತಮಯವಾಗಿ ನೊಣಗಳು ಅದರ ಮೇಲೆ ಹಾರುವಲ್ಲಿವರೆಗೆ ಬಂದು ಮುಟ್ಟಿದೆ ಅಂತೇಳಿ ಆದ್ರೆ ಸತ್ತು ಬಹಳಷ್ಟು ಹೊತ್ತಾಯಿತು. ಪ್ರಸೇನನನ್ನು ಯಾರೋ ಕೊಂದಿದ್ದಾರೆ ಅಂತ ತರ್ಕಿಸುವ ಹಾಗೆ ಇಲ್ಲ. ಇವನ ಶರೀರದ ಗಾಯಗಳನ್ನು ನೋಡಿದರೆ ಯಾವುದೋ ಕ್ರೂರವಾದಂತಹ ಮೃಗ ಇವನ ಮೈ ಮೇಲೆ ಬಿದ್ದು ಇವನನ್ನು ಪರಚಿ ರಕ್ತ ಸ್ರಾವ ಆಗುವ ಹಾಗೆ ಮಾಡಿ ಇವನ ಮಾಂಸಖಂಡಗಳನ್ನು ಎಳೆದು ಇವನನ್ನು ಕೊಂದ ಹಾಗೆ ಕಾಣಿಸ್ತಾ ಉಂಟು. ಯಾವ ಮೃಗ ಇರಬಹುದು ಅಂತೇಳಿ ಹೆಜ್ಜೆಯ ಗುರುತನ್ನು ನೋಡುತ್ತಾ ಸ್ವಲ್ಪ ಮುಂದೆ ಬಂದ್ರೆ ಸಿಂಹದ ಪಾದದ ಗುರುತನ್ನು ಅನುಸರಿಸಿಕೊಂಡು ನಾವು ಆ ಕಡೆ ಬಂದದ್ದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಸಿಂಹದ ಕರುಳು ಹೊರಗೆ ಬಂದು ಹೋಗಿದೆ. ಅದರ ಕೈಕಾಲುಗಳು ಮುರಿದೇ ಹೋಗಿದೆ. ಎಲ್ಲ ಪ್ರಸೇನಜಿತುವನ್ನು ಸಿಂಹ ಕೊಂದದ್ದು. ಈ ಸಿಂಹವನ್ನು ಕೊಂದದ್ದು ಯಾರು? ಕರುಳೆಲ್ಲ ಹೊರಗೆ ಬಂದು ಸಿಂಹವೇ ಒಂದು ಮುದ್ದೆಯಾಗಿ ಮಾಂಸದ ಮುದ್ದೆ ಮೆರೆಯುತ್ತಾ ಉಂಟು. ಭೀಕರವಾದಂತಹ ಕಾದಾಟ. ಯಬ್ಬ, ಇದು ಕರಡಿಯ ಪಾದದ ಚಿಹ್ನೆ ಅಲ್ವೇ? ಈ ಕಾಲದಲ್ಲಿ ಇಷ್ಟು ದೊಡ್ಡ ಪಾದವನ್ನು ಹೊಂದಿರುವ ಕರಡಿ ಉಂಟು? ಎಲ್ಲ ಸಣ್ಣ 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 ಕಾಲಿನ ಮುದ್ರೆ ಇರಬೇಕಿತ್ತು. ಇದು ದೊಡ್ಡ ದೊಡ್ಡ ಮುದ್ರೆ ಕಾಣಿಸ್ತಾ ಉಂಟು. ಬಲ್ಲೂಕದ ಪದಚಿಹ್ನೆ ಇದು. ಎಲ್ಲಿಯಾದ್ರೂ ಮಣಿ ಇರ್ಬೋದಾ? ಕೆಸರಲ್ಲಿದ್ರೂ ಕೂಡ ಅಲ್ಲ, ಸರೋವರದ ಒಳಗೆ ಬಿದ್ದರೂ ಕೂಡ ಆ ಮಣಿಯ ಪ್ರಕಾಶ ಸ್ವಯಂ ಆಗಿ ಹೊರಗೆ ಬರಬೇಕಿತ್ತು. ನಾನು ನೋಡ್ಲಿಲ್ವಾ? ಮಣಿಯನ್ನು ಕಂಡವ ನಾನು. ಇಲ್ಲಿ ಎಲ್ಲಿಯೂ ಪ್ರಕಾಶ ಕಾಣುತ್ತಾ ಇಲ್ಲ. ಕಾನನದ ಕತ್ತಲೆಯನ್ನು ಹೋಗಲಾಡಿಸಬೇಕಾದಂತಹ ಆ ಮಣಿ ಇಲ್ಲಿ ಸಮೀಪದಲ್ಲಿ ಇಲ್ಲವೇ ಇಲ್ಲ. ಸ್ವಲ್ಪ ಆ ಕಡೆ ಹೋಗಿ ನೋಡೋಣ. ಎಲ್ಲಿಯಾದರೂ ಕರಡಿ ಸತ್ತು ಬಿದ್ದದ್ದಿದ್ರೆ ಮುಂದೆ ಮುಂದೆ ಹಾಗೆ ಹೋಗ್ಬೋದಿತ್ತು. ಇಲ್ಲ, ಕರಡಿಯ ಹೆಜ್ಜೆಯ ಗುರುತುಗಳು ಆ ಕಡೆ ಆ ಕಡೆ ಆ ಕಡೆ ಎದುರೇ ಕಾಣುತ್ತಿರುವಂತಹ ಪರ್ವತದ ಕಡೆಗೆ ಹೋದಾಗೆ ಕಾಣಿಸ್ತದೆ. ಭಲ್ಲುಕನ ಪದ ಜಿಲ್ಲೆಯ ಹಿಡಿದು ಎದು ವಲ್ಲಭನುವನ ಬೀದಿಯ, ಹಿಡಿದು ಎದು ವಲ್ಲಭನುವನ ಬೀದಿಯ, ಮೆಲ್ಲ ನರಸುದ ಪೋಗಲು ಮುಂದೆ ಮುಂದಲ್ಲಿ ಹುಯೊಂದೆಸೆಯಲು ಕೃತವರ್ಮ ಸಾಧ್ಯ ಕೇಳಿ. ಬಲ್ಲುಕದ ಪದಚಿಹ್ನೆಯನ್ನು ಹುಡುಕುತ್ತಾ ಅದರ ಪಥದಲ್ಲೇ ನಾವು ಮುಂದಕ್ಕೆ ಸಾಗೋಣ. ಬನ್ನಿ ನೋಡಿ, ಎದುರಿನ ಪರ್ವತದ ಸಾಲುಗಳಲ್ಲಿ
ಗುಹೆಗಳು ಕಾಣಿಸ್ತಾ ಇದೆ. ಓ, ಆ ಗುಹೆಯ ಬದಿಗೆ ಈ ಪಾದದ ಚಿಹ್ನೆ ಮುಂದುವರೆದಿದೆ ಅಂತೇಳಿ ಆದರೆ ಬಹುಶಃ ಬಲ್ಲೂಕ ಆ ಗುಹೆಯ ಒಳಗೆ ಹೋಗಿರಬೇಕು. ಕಲ್ಲಿನ ಮೇಲೆ ಪದಚಿಹ್ನೆ ಮೂಡುವ ಹಾಗೆ ಇಲ್ಲ. ಹಾಗಾದರೆ ನಾವೇ ಅರಸುತ್ತಾ ಹೋಗಬೇಕು. ಯಾವ ಗುಹೆಯಲ್ಲಿ ಬಲ್ಲೂಕ ಉಂಟು? ಬಲ್ಲೂಕದ ಕೈಯಲ್ಲಿ ಏನಾದರೂ ಮಣಿ ಉಂಟ? ತಿನ್ನುವಂತಹ ಸಾಧನವಿದು, ತಿನ್ನುವಂತಹ ವಸ್ತುವಿದು ಅಂತೇಳಿ ಕಚ್ಚಿಕೊಂಡು ಬಲ್ಲೂಕ ಹೋಗಿರಬಹುದೇ? ಇಲ್ಲಿ ಇಲ್ಲದೆ ಇದ್ರೆ ಬೇರೆ ಎಲ್ಲಿಯಾದ್ರೂ ನಾವು ಅರಸಬೇಕಾಗ್ತದೆ. ಆದಷ್ಟು ಶೀಘ್ರವಾಗಿ ಕೆಲಸ ಆಗಬೇಕು. ನೀವೆಲ್ಲ ಇಲ್ಲೇ ಇರಿ ಹೊರಗೆ. ಗುಹಾದ್ವಾರದಲ್ಲಿ ರಕ್ಷಣೆಗೂ ಆದೀತು, ಸಾಕ್ಷಿಯಾಗಿಯೂ ಆದೀತು. ಅಥವಾ ಬಲ್ಲೂಕ ಹೊರಗಿಂದ ಬಂದರೆ ಅದರ ಬಾಯಲ್ಲಿ ಏನಾದ್ರೂ ಇದ್ರೆ ನನಗೆ ಸ್ವಲ್ಪ ಸೂಚನೆ ಕೊಟ್ಟರೂ ಆಗಬಹುದು. ನಾನು ಗುಹಾ ಪ್ರವೇಶವನ್ನು ಮಾಡ್ತೇನೆ. ನೀವೆಲ್ಲ ಇಲ್ಲೇ ಇರಿ. ನಾನು ಒಳಗೆ ಹೋಗ್ತೇನೆ. ಶರದ ಋತು ಪೂರ್ಣಿಮೆಯಳು ಕಂಡಿರ ಉದಯ ಚಂದಿರ ಕಾಂದೆ. ಏನು ಕತೆ ಇದು? ಉದಯ ಚಂದಿರ ಕಾಂದೆ ಸುರುಚಿರಾನನ ದೇವ್ ವಿಭವ ದೇವ ಸುರುಚಿರಾನನ ನಾನು ಪಕ್ಕನೆ ನೋಡಿದ್ದ ಆಕೆಯ ಕಾಲನ್ನು. ಕಾಡಿನಲ್ಲಿ ಅದೆಷ್ಟೋ ವಿಚಿತ್ರಗಳು ಸಂಭವಿಸಬಹುದು. ನಾನಾ ವರ್ಗದ ಪ್ರಾಣಿಗಳೆಲ್ಲ ಇರುವಂಥದ್ದು ಕಾನೂನದಲ್ಲಿ. 2 ತಲೆಯದ್ದೋ 3 ತಲೆಯದ್ದೋ ವಿಚಿತ್ರವಾದಂತಹ ಪ್ರಾಣಿಗಳು ದಟ್ಟವಾದ ಕಾನೂನದಲ್ಲಿ ಇರ್ತವಂತೆ. ಹಾಗೇನಾದರೂ ಬಲ್ಲೂಕದ ಪದವನ್ನು ಹೊಂದಿರುವಂತಹ ಕನ್ಯೆ ಈಕೆ ಇರಬಹುದೇ ಅಂತೇಳಿ ಕಾಲನ್ನು ನೋಡಿದ್ರೆ ಇಲ್ಲ, ಈಕೆ ಮಾನವ ಕನ್ಯೆ. ಎಲ್ಲ ಒಂದಕ್ಕೊಂದು ಸಂಬಂಧವೇ ಇಲ್ಲದಾಗ ಹೋಯ್ತಲ್ಲ. ತೊಟ್ಟಿಲಿಗೆ ಕಟ್ಟಿದಂತಹ ಪ್ರಕಾಶಮಾನಂತಹ ಮಣಿ ಇದು ಸಮಂತಕ ಮಣಿ. ಆ ಸಮಂತಕದ ಬೆಳಕಿನಲ್ಲಿ ಈ ಕನ್ಯೆಯ ಮಣಿಯ ಮುಖ ಮಿನುಗುತ್ತಾ ಉಂಟು. ಹಾಗಾಗಿ 2 ಮಿಂಚುಗಳು ನನ್ನ ಕಣ್ಣಿಗೆ ಬಿದ್ದ ಹಾಗೆ ಆದದ್ದು. ಒಟ್ಟಿಗೆ ತೂಗುತ್ತಾ ಇದ್ದಾಳೆ, ಜೋ ಹಾಡ್ತಾ ಇದ್ದಾಳೆ. ಕುತ್ತಿಗೆಯನ್ನು ನೋಡಿದರೆ ಕರಿಮಣಿ ಸೂತ್ರ ಇಲ್ಲ. ಈ ಕಾನೂನದವರಿಗೆ ಕಾಂತ ಸೂತ್ರ ಇಲ್ಲವೋ ಏನು? ಎಲ್ಲಿಯೋ ಮಕ್ಕಳಾದದ್ದಿರಬೇಕು. ಹಾಗಿದ್ರೆ ಈಕೆಯ ಗಂಡ ಎಲ್ಲಿಯಾದ್ರೂ ಬಲ್ಲೂಕ ಇರಬಹುದೇ? ಎಂತ ಕರ್ಮ! ಸಂಶಯದ ಮೇಲೆ ಸಂಶಯ. ಹುಡುಗಿ ಚಂದ ಇದ್ದಾಳೆ. ಹೇಗಿದ್ದಾಳೆ? ಇಷ್ಟು ಚಂದದವಳನ್ನು ನೋಡಿಯೇ ಇಲ್ಲ. ಚೆಲುಬಿಕೆಗೆ ಮೇಗೆಲೆ ಗಿರಿಜೆ
ರಮೆ ವಾಣಿಯರಾಯ ಚೆಲುವಿಗೆಗೆ ಮಿಗಿಲೆನಿಸಿ ಸರಸಿಜಾಂಬಗಿ ಮೆರೆವಾಯ್ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿಯೇ ಸರಸಿಜಾಂಬಗೆ ಮೆರೆವಾಯ್ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿಯೇ ಹೀಗೂ ಉಂಟಲ್ಲ. ಹರಿಯೊಂದು ಶಿಲೆಯ ಮರೆಯಾಗಿರಲು ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿದು ಕೂತಲಗಳು ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿತು ಕೂತಲಗಳು ಗಿರಿಜೆ ರಮೇವಾಣಿಯರ ಚೆಲುವಿಗೆಗೆ ಮಿಗಿಲೆನಿಸಿ ಸರಸಿದ ಬಗೆ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿಯೇ ಆ ನೋಡಿದಷ್ಟು ಇನ್ನೂ ನೋಡಬೇಕು ನೋಡಬೇಕು ಎಂಬಂತ ಆಳಂಗವನ್ನು ಹೊಂದಿರುವಂತಹ ಸುಂದರಿ. ಮೂರು ಮೂರ್ತಿಗಳ ಮಡದಿಯರು ರಮೆ ವಾಣಿ ಗಿರಿಜೆಯರು ಬಹಳ ಸೌಂದರ್ಯವತಿಯರು ಅಂತೇಳಿ ನಾನು ಅವರೇ ಇಲ್ಲಿ ಬಂದ್ರೋ ನನಗೆ ಒಂದು ಭ್ರಮೆ ಆಗಿ ಹೋಯಿತು. ಗೌರಿ ಯಾಕೆ ಬರಬೇಕು ಈಶ್ವರನನ್ನು ಬಿಟ್ಟು ಈ ಕಾಡಿಗೆ, ಅದು ಈ ಜೋಗುಳ ಹಾಡಲಿಕ್ಕೆ? ಅಲ್ಲ, ವಿಷ್ಣುವನ್ನು ಬಿಟ್ಟು ಆ ರಮೆಯಾದರೂ ಯಾತಕ್ಕೆ ಬರಬೇಕು ಈ ಗುಹೆಗೆ? ಬ್ರಹ್ಮದೇವನನ್ನು ಬಿಟ್ಟು ಆ ವಾಣಿ ಇಲ್ಲಿಗೆ ಬರುವುದಾದರೂ ಉಂಟೆ? ಅವರ್ಯಾರೂ ಅಲ್ಲ. ಮನ್ಮಥನ ಮಡದಿ ಆ ರತಿ ಮನ್ಮಥನನ್ನು ಬಿಟ್ಟು ಬರುವ ಹಾಗೂ ಇಲ್ಲ. ಅವರೆಲ್ಲರ ಸೌಂದರ್ಯಕ್ಕೆ ಸರಿಮಿಗಿಲೆನಿಸುವಂತಹ ಸುಂದರಿ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ಹಾಡ್ತಾ ಇದ್ದಾಳೆ. ಒಟ್ಟಾರೆ ಗೊಂದಲ. ಮಾನವ ಸ್ತ್ರೀಯರು ಇಷ್ಟು ಚಂದದ್ದು ಈ ಕಾಡಿನಲ್ಲಿ ಈ ರೀತಿ ಜೋಗುಳವನ್ನು ಹಾಡುತ್ತಾ ಇರಬೇಕಿದ್ರೆ ಈಕೆ ಯಾರ ಅಪ್ಪನ ಮಗಳಾಗಿರ್ಬೋದು, ಯಾವ ತಾಯಿ ಹಡೆದಂತಹ ಸುಂದರಿ ಈಕೆ ಆಗಿರಬಹುದು. ಆಗಿದ್ರೆ ಈ ಮಣಿ ಬಂದದ್ದಾದರೂ ಹೇಗೆ ಇಲ್ಲಿಗೆ? ಎಲ್ಲಿಯೋ ಈ ಗುಹೆಯಲ್ಲಿದ್ದಂತಹ ಯಜಮಾನ, ಈಕೆಯ ತಂದೆಯೋ ಈಕೆಯ ಗಂಡನು, ಆ ಕರಡಿಯನ್ನು ಕೊಂದು ಇಲ್ಲಿ ತಂದು ಕಟ್ಟಿದ್ದಿರಬಹುದು. ಈ ಕಾಡಿನಲ್ಲಿ ಇವರಿಗೆ ವಾಸಿಸುವಂತಹ ದೌರ್ಭಾಗ್ಯ ಆದರೂ ಯಾತಕ್ಕೆ ಬಂತು? ಕಾಡಿನಲ್ಲಿ ವಾಸಿಸುವುದು ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಋಷಿ ಮುನಿಗಳು ಕಾಡಿನಲ್ಲಿ ಇರುವುದಿಲ್ವೇ? ಪ್ರಶಾಂತವಾದಂಥ ವಾತಾವರಣ, ಯಾವುದೇ ಮಾಲಿನ್ಯ ಇಲ್ಲ, ಯಾವುದೇ ಕಸ ಇಲ್ಲ, ಪಕ್ಷಿಗಳ ಕಲರವಕ್ಕೆ ಸಂತೋಷವಾಗಿರ್ಬೋದು. ಇರುವುದಿದ್ರೆ ಇವರು ಮಾತ್ರ ಯಾಕೆ ಇರಬೇಕು? ಇನ್ನೊಂದು 10 ಮನೆಗಳಾಗಲಿ, ಒಂದು 10 ಗುಹೆಗಳಾಗಲಿ ಇರಬೇಕಲ್ಲ? ಅಥವಾ ಈ ಗುಹೆಯಲ್ಲೇ ತುಂಬ ಮಂದಿ ವಾಸಿಸ್ತಾ ಇದ್ದಾರ? ಪ್ರಶ್ನೆಗಳ ಮೇಲೆ ಪ್ರಶ್ನೆಯೇ ಹುಟ್ಟುವುದು. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಿದ್ರೆ ಈಕೆಯ ಹುಲಿಯನ್ನಾದರೂ ಕೇಳೋಣ. ಈಗ ನೋಡಿ, ಸಿದ್ಧಳಾಗಿದ್ದಾರೆ ಹಾಡ್ಲಿಕ್ಕೆ. ನಾನು ಎದುರು ನಿಂತರೆ ಅದರಿಂದಲೂ ಅಪಾಯ ಉಂಟು. ಇಲ್ಲಿ ಯಾರು ಪಕ್ಕನೆ ನನ್ನನ್ನು ನೋಡಿದ್ರೆ ಅದಕ್ಕೆ ಈ ಕಂಬ, ಈ ಗುಹೆಗೂ ಒಂದು ಕಂಬ ಉಂಟು ನೋಡಿ, ಈ ಕಂಬದ ಮರೆಯಲ್ಲಿ ನಿಂತು ಆಕೆ ಹಾಡನ್ನು ಸ್ವಲ್ಪ ಕೇಳಿ ಆನಂದಿಸಿ ಮತ್ತೆ ಆಕೆಯನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತೇನೆ. ನೋಡೋಣ ಏನು ಹಾಡ್ತಾಳೆ ಅಂತೇಳಿ. ಜೋ ಜೋ
ಜೋ ಜೋ ಸುಕುಮಾರ ಹಾಗಿದ್ರೆ ಗಂಡು ಮಗು ಅಂತೇಳಿ ಆಯ್ತು. ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಮಗು ಚಂದ ಇರ್ಬೇಕು. ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ಜಾಂಬವ ತರಳ ಪ್ರವೀರ ಏನು 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 ಯಾರು ಯಾರು? ಜೋ ಜೋ ಜಾಂಬವ ತರಳ ಪ್ರವೀರ ಓಹೋ, ಜೋ ಜೋ ಭಲ್ಲುಕ ರಾಜಾಧಿರಾಜ ಕಲ್ಲು ಕಲ್ಲು. ಜೋ ಜೋ ಜಾಂಬವ ತರಳ ಪ್ರವೀರ ಸುಕುಮಾರ ಹೋಗಿ ಈಗ ಪ್ರವೀರ ಅದನ್ನು. ಜೋ ಜೋ ಭಲ್ಲುಕ ರಾಜಾಧಿರಾಜ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ಎಷ್ಟೋ ತಾಯಂದಿರು ಮಗುವನ್ನು ತೂಗುವಾಗ ಕೇಳಿದ ಜೋಗುಳ ಹಾಡು ಉಂಟು ನನ್ನ ಬತ್ತಳಿಗೆಯಲ್ಲಿ. ಈ ಜೋಗುಳ ಹಾಡು ನನಗೆ ಹೊಸತ್ತೆ. ಬಹುಶಃ ಆಕೆ ರಚಿಸಿದ್ದಿರಬೇಕು. ಆಶು ಕವಿತ್ವ ಆಕೆಯಲ್ಲಿ ಸಿದ್ಧವಾಗಿಯೇ ನಿಂತಿದೆ ಎಂಬುದಕ್ಕೆ ಸಾಕ್ಷಿ ಅವಳು ಹಾಡಿದಂಥ ಜೋಗುಳದ ಹಾಡು ಈವರೆಗೆ ಪ್ರಪಂಚದಲ್ಲಿ ನಾನು ಕೇಳಲಿಲ್ಲ. ಇಷ್ಟರವರೆಗೆ ಎಷ್ಟೆಲ್ಲ ವಿಷಯವನ್ನು ಪೋಡಿಸಿಕೊಂಡು ಅರ್ಥಗರ್ಭಿತವಾಗಿ ಹಾಡಿದ್ಲು ನೋಡಿ. ಜಾಂಬವ ತರಳ ಪ್ರವೀರ, ಬಲ್ಲೋಕ ರಾಜ ಜಾಂಬವ. ಜಾಂಬವ ಅಂತೇಳಿ ಹೆಸರಿನ ಬಲ್ಲೂಕ ರಾಜ ಇದ್ದದ್ದು ಆ ಕಾಲದಲ್ಲಿ. ಹಾಗೆಂತೇಳಿ ಅವನಿಗೆ ಮರಣ ಇಲ್ಲ ಅಂತೇಳಿಲ್ಲ, ಅದು ಯುಗಾಂತ್ಯದ ನಂತರ ಅವನಿಗೆ ಮರಣ ಇರುವಂಥದ್ದು. ಹಾಗಿದ್ರೆ ಇಲ್ಲಿವರೆಗೆ ಇರಬೇಕು ಜಾಂಬವ ಅಂತೇಳಿ ಆಗಬೇಕಿದ್ರೆ ಅವ ತ್ರೇತಾಯುಗದವನೇ ಆಗಿರಬೇಕು ಎಂಬಂತ ತರ್ಕ ನನ್ನದು. ಜಾಂಬವ ತ್ರೇತಾಯುಗದವ ಆದರೆ ಜಾಂಬವನಿಗೆ ಮದುವೆ ಆದದ್ದು ಯಾವಾಗ? ಮದುವೆ ಆದ ಮೇಲೆ ಈ ಮಗಳು ಹುಟ್ಟಿದ್ದು ಅವನ ಮಗಳೋ ಆಗಿರಬೇಕು. ಮಗ ಅವಂದೇ ಆಗಿರಬೇಕು. ನನಗೊಂದು ಹುಚ್ಚಲ್ವ, ಜಾಂಬವ ಆ ಕಾಲಕ್ಕೆ ಮುದುಕನಾಗಿ ಹೋಗಿದ್ದಾನೆ. ಅವನಿಗೆ ಹೀಗೆ ಮಗು ಆಗ್ಲಿಕ್ಕೆ ಉಂಟಾ, ಹೀಗೆ ಮಕ್ಕಳಾಗ್ಲಿಕ್ಕೆ ಉಂಟಾ ಮುದುಕನಿಗೆ? ಹಾಗಿದ್ರೆ ಒಂದಕ್ಕೊಂದು ಹೊಂದಿಕೆ ಪುನಃ ಆಗುವುದಿಲ್ಲ. ಅದೇ ಜಾಂಬವನ. ಈ ಹುಡುಗಿ ಯಾರು, ಇವಳ ಹೆಸರೇನು, ಈ ಹುಡುಗ ಯಾರು, ಅವ ಎಲ್ಲಿಂದ ಬಂದ, ಯಾವ ತಾಯಿ ಹೆತ್ತದ್ದು, ಒಂದಕ್ಕೊಂದು ಸಂಬಂಧವೇ ಕಾಣುತ್ತಾ ಇಲ್ಲ. ಎಲ್ಲಾ ಸಂಬಂಧಗಳು ಒಟ್ಟಾಗಬೇಕು ಅಂತೇಳಿ ಆದ್ರೆ ಅವ ಇದ್ದಾನಲ್ಲ ಬಲ್ಲೂಕ ರಾಜ ಜಾಂಬವ, ಅವ ಎಲ್ಲಿದ್ದಾನೆ ಅಂತೇಳಿ ಆಗಬೇಕು. ಅವ ಎಲ್ಲಿದ್ದಾನೆ ಅಂತೇಳಿ ಆದ ಮೇಲೆ ಅವನೋ ಈಗಿನವನೋ ಅಂತೇಳಿ ಅದು ಗೊತ್ತಾಗಬೇಕು. ಅಷ್ಟ ಆಗಬೇಕಿದ್ರೆ ಅವ ಹೊರಗೆ ಬರಬೇಕು. ಅವ ಹೊರಗೆ ಬರಬೇಕಾದ್ರೆ ಉಪಾಯ ಅಂತದ್ದು, ಯಾವುದೇ ಬಲ್ಲೂಕವಾಗಲಿ, ಯಾವುದೇ ಕಾಡಿನ ಪ್ರಾಣಿಗಳಾಗಲಿ, ಶಬ್ದಕ್ಕೊಮ್ಮೆ ಏನದು ಶಬ್ದ ಅಂತೇಳಿ ನೋಡ್ಲಿಕ್ಕಾದ್ರೂ ತಲೆ ಹೊರಗೆ ಹಾಕುದಿರ್ತದೆ. ಆದ್ದರಿಂದಲೇ ಪಾಂಚಜನ್ಯವನ್ನು ತೆಗೆದಿದ್ದೇನೆ. ಶಿಲೆಯ ಮರೆಯಲ್ಲಿಯೇ ಇದ್ದುಕೊಂಡು ಪಾಂಚಜನ್ಯವನ್ನು ಜೋರಾಗಿ ಊದಿ ಬಿಡುತ್ತೇನೆ, ಜೋರಾಗಿ ಊದಿ ಬಿಡುತ್ತೇನೆ. ಕೆಟ್ಟ ಬಾಬಾ ಪರಮ ಭೀಕರವೇನಿದೆಲ್ಲೋ
ಜಾಂಬವ ಬಂದು ಪರಿಗಿಸು. ಮಧ್ಯಾಹ್ನದ ಸುಡು ಬಿಸಿಲು ನೆತ್ತಿಯ ಮೇಲೆ ಹೊಡೆಯುತ್ತಾ ಇದ್ದರೂ ಕೂಡ ಬಿಸಿಯಾದ ಬಂಡೆಯ ಮೇಲೆ ಸುಖವಾಗಿ ಮಲಗಿದ್ದವ ಜಾಂಬವ. ಕಂದಮೂಲಾದಿಗಳನ್ನೆಲ್ಲ ಸಂಗ್ರಹಿಸಿ ಜೇನನ್ನು ಸವಿಸಿ ಮಗಳಿಗೆ ಕೊಟ್ಟು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ ಎನ್ನುವುದಕ್ಕಾಗಿ ಬಂಡೆಯ ಮೇಲೆ ವಿಶ್ರಾಂತಿಗಾಗಿ ಮಲಗಿಕೊಂಡವ ನಾನು. ಸುಖವಾದ ನಿದ್ರೆ. ಬಿಸಿಯಾದ ಈ ಬಂಡೆಯ ಮೇಲೆಯೂ ಜಾಂಬವನಿಗೆ ಇಷ್ಟು ಸುಖವಾದ ನಿದ್ರೆ ಬರ್ತದೆ ಅಂತಾದ್ರೆ ಈ ಬಿಸಿಲಿನ ಬೇಗೆ ಜಾಂಬವನಿಗೆ ತಾಗುವುದಿಲ್ಲ ಅಂತಾದ್ರೆ ಜಾಂಬವನ ಒಳಗಿರುವ ಬಿಸಿ ಎಷ್ಟು? ಸುಖವಾಗಿ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಹೊಟ್ಟೆ ತುಂಬಾ ಆಹಾರ, ಮನಸ್ಸಿಗೆ ನೆಮ್ಮದಿ, ಇದು ಎರಡಿದ್ರೆ ಸುಖವಾದ ನಿದ್ರೆ ಬರ್ತದೆ. ಸಂತೆಯ ಗೌಜಿಯಲ್ಲಿದ್ದವನಿಗೂ ಸಂತೆಯಲ್ಲಿ ನಿದ್ರೆ ಬರ್ತದೆ. ಜನಸ್ತೋಮದ ಬೊಬ್ಬೆ ಇದ್ದರೂ ಕೂಡ ಅವನಿಗೆ ಒಗ್ಗಿ ಹೋಗ್ತದೆ, ಅವನ ಸಮಯ ಅದು ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಕಲಾವಿದನೊಬ್ಬ ಬಣ್ಣದ ಮನೆಯ ಒಳಗೆ ಸುಖವಾಗಿ ನಿದ್ರೆ ಮಾಡ್ತಾನೆ. ಚಂಡೆಯ ನಿನಾದದ ಶಬ್ದ ಎಷ್ಟಿದ್ರೂ ಕೂಡ ಯಾಕೆ ಅವನಿಗೆ ನೆಮ್ಮದಿ ಇದೆ, ಊಟ ಬೇಕಾದಷ್ಟು ಸಿಕ್ಕಿದೆ, ನೆಮ್ಮದಿ ಇದೆ ಆಗ್ತದೆ, ಆದ್ರಿಂದ ಸುಖವಾದ ನಿದ್ರೆ ಬರ್ತದೆ. ಸಂತೆಯಲ್ಲಿ ಮೀನು ಮಾರುವವರು ಸುಖವಾದ ನಿದ್ರೆಯನ್ನು ಮಾಡುವುದಿಲ್ವಾ? ಅವರಿಗೆ ಸುಖವಾಗಿ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಮೀನು ಮಾರಾಟ ಮಾಡಿದ ಖಾಲಿ ಇರುವಂತಹ ಆ ಬುಟ್ಟಿ ತಲೆಯಲ್ಲಿದ್ದರೆ ಸಾಕಾಗ್ತದೆ. ಆದರೆ ಮಲ್ಲಿಗೆ ಹೂ ಮುಡಿದುಕೊಂಡು ಬಂದಂತಹ ಯಾರಾದರೂ ಬಂದ್ರೆ ಅವಳಿಗೆ ಸಿಟ್ಟು ಬರ್ತದೆ, ನಿದ್ರೆಯಿಂದ ಎಚ್ಚರಗೊಳ್ತಾರೆ. ಇದು ವಾಸ್ತವಿಕವಾಗಿ ಇರುವಂತದ್ದು. ಸಾಮಾನ್ಯವಾದ ಬದುಕಿನಲ್ಲಿ ನಾವು ಹೇಳುವುದಿದೆ, ಕಿರಿಕಿರಿ ಮಾಡುವ ಹೆಂಡತಿ ಇಲ್ಲ ಅಂತ ಆದ್ರೆ ಮನೆಯಲ್ಲಿ ಚೆನ್ನಾಗಿ ನಿದ್ದೆ ಬರ್ತದೆ ಅಂತ. ಜಾಂಬವನ ಬದುಕಿಗೆ ಅಂಥದ್ದು ಏನೂ ಇಲ್ಲವಲ್ಲ. ಆದ್ದರಿಂದ ಈ ಬಂಡೆಯ ಮೇಲೆ ಸುಖವಾದಂತ ನಿದ್ರೆಯನ್ನು ಮಾಡುತ್ತಿರುವಾಗ ಸುಖವಾದ ಒಂದು ಕನಸು, ಶ್ರೀ ರಾಮ ದರ್ಶನದ ಕನಸನ್ನು ಕಾಣುತ್ತಾ ಇರುವಂತಹ ಸಂದರ್ಭ. ಕನಸು ಅಂತ ಹೇಳಿದ್ರೆ ಅಸ್ಪಷ್ಟ ಅಂತ ಅರ್ಥ, ಅದು ಸ್ಪಷ್ಟ ಅಲ್ಲ, ಅದಕ್ಕೆ ಕನಸು ಅಂತ ಹೇಳುದು. ಹಗಲಿನಲ್ಲಿ ಬಿದ್ದಂತಹ ಕನಸು ಅದು ಹಗಲು ಕನಸು ಹಾಗೆಯೇ ಹೋಗ್ತದೆಯೋ? ಕನಸು ಬರುವಾಗ ನೆನಪಿರ್ತದೆ, ಸ್ವಲ್ಪ ಹೊತ್ತಾಗುವಾಗ ಅದು ಮರೆತು ಹೋಗ್ತದೆ. ಸುಖವಾದ ನಿದ್ರೆಯಲ್ಲಿ ಸುಖವಾದ ಕನಸನ್ನು ಕಾಣುತ್ತಾ ಇದ್ದಂತಹ ಈ ಜಾಂಬವನಿಗೆ ಥಟ್ಟನೆ ಎಚ್ಚರ. ದೀರ್ಘವಾದಂತಹ ಯಾವುದೋ ಒಂದು ಸ್ವರ, ಒಂದು ಶಬ್ದ. ಗುಹೆಯ ಒಳಗಿನಿಂದ ಬಂದಂತಹ ಆರ್ತನಾದ, ಪಿತನೆ ನಾ ಕೆಟ್ಟೆ. ಸ್ವರ ಯಾವುದು ಅಂತ ಬೇಡ, ಯಾಕೆ ಅಂತ ಹೇಳಿದ್ರೆ ಜಾಂಬವ ಇಲ್ಲಿ ಮರಗಿರುವಾಗ ಸಿಡಿಲು ಹೊಡೆದ್ರು ಜಾಂಬವನಿಗೆ ಎಚ್ಚರ ಆಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿ ಗೊತ್ತಿದೆ ನಮ್ಗೆಲ್ಲ, ಕಾಡಿನ ಪರಿಸರದಲ್ಲೆಲ್ಲ. ಪಿತನೆ ನಾ ಕೆಟ್ಟೆ ಎನ್ನುವ ಮಾತು ಕೇಳಬರುವಂತಹದ್ದು ನನ್ನ ಮಗಳದ್ದು. ಇವಾಗ ನಾನು ಯೋಚನೆ ಮಾಡಬೇಕಾಗಿದೆ. ಹೆಣ್ಣು ಮಗಳೊಬ್ಬಳು ನಾ ಕೆಟ್ಟೆ ಎನ್ನುವಂತಹದ್ದು ಪದಪ್ರಯೋಗ ಬರಬೇಕು ಅಂತೇಳಿ ಆದರೆ ತನ್ನ ನೈಸರ್ಗಿಕವಾದಂತಹ ಬದುಕಿನಲ್ಲಿ ತಿಳಿಯದೇ ಇದ್ದಂತಹ ಹೆಣ್ಣು ಹೋಗಿ ಹೆಂಗಸಾಗುವಾಗ ಹೆದರಿಕೊಂಡು ಹೇಳುವುದಿದೆ, ಪಿತನೆ ನಾ ಕೆಟ್ಟೆ. ಒಂದು ಕಾರಣ ಅದು ಆಗಿದ್ದರೆ, ಇನ್ನೊಂದು ಕಾಣಬಾರದ್ದು ಯಾವುದಾದಿದ್ರು, ಕಾಣಲಾರದ್ದು ಯಾವುದಾದಿದ್ರು ಅದನ್ನು ಕಂಡಾಗ ಭಯಭೀತಳಾಗಿ ಹೇಳಲಿಕ್ಕಿದೆ, ಪಿತನೆ ನಾ ಕೆಟ್ಟೆ. ಮಗಳ ದೀರ್ಘವಾದಂತಹ ಸ್ವರ. ಆದ್ದರಿಂದ ಏನೋ ಒಂದು ಗುಹೆಯ ಒಳಗೆ ಕಂಡಿದ್ದಾಳೆ ನನ್ನ ಮಗಳು ಎನ್ನುವುದು ಅನ್ವರ್ಥವಾಗಿ ಸತ್ಯ. ಆದ್ದರಿಂದ ಬಂಡೆಯಿಂದ ಕೆಳಗೆ ಹಾರಿ ಗುಹೆಯನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಮಗಳು ಗಡಗಡ ಗಡಗಡನೆ ನಡುಗ್ತಾ ಇದ್ದಾಳೆ. ಮಗಳು ನಡುಗ್ತಾ ಇದ್ದರೂ ಕ್ಷೇಮವಾಗಿದ್ದಾಳೆ ಎನ್ನುವುದು ಕಣ್ಣಾರೆ ಕಾಣ್ತದೆ. ತೊಟ್ಟಿಲಲ್ಲಿರುವ ಮಗ ಪ್ರವೀರ ತೊಟ್ಟಿಲಲ್ಲೇ ಮಲಗಿದ್ದ ಹಾಗೆ ಇದೆ, ಕಟ್ಟಿದ ಮಣಿ ಕಟ್ಟಿದ ಹಾಗೆಯೇ ಇದೆ.
ಆದ್ದರಿಂದ ಬೇರೇನೂ ಅನಾಹುತ ಆಗ್ಲಿಲ್ಲ ಎನ್ನುವುದು ಸತ್ಯ ಅಂತಾದರೂ ಕೂಡ ಭಯಭೀತಳಾದಂತಹ ಮಗಳ ದೃಷ್ಟಿಯನ್ನು ಹರಿಸುತ್ತಾ ಆ ಕಡೆ ಹೋದ್ರೆ ಎಲ 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 ಎನ್ನಯ ಗುಹೆಯ ಎಲ ಏನು ಎಲ ಆರೆಲವೋ ನೀನು ಎನ್ನ ಗುಹೆಯನ್ನ ಸ್ವತಂತ್ರೀಕರಿಸಿ ಬಂದು ಇಲ್ಲಿ ಒಳ ಪ್ರವೇಶ ಮಾಡಿದ್ದೆ. ಮನುಜನೇ ಸಾಲಿಗ್ರಾಮ ಶಿಲೆಯಲ್ಲೇ ಕೆತ್ತಲ್ಪಟ್ಟಂತಹ ಕೊರೆ ಕೊರೆದು ನಿರ್ಮಿಸಿದ ಗುಹೆ ಇದು. ಬಂಡೆಯ ಬಣ್ಣವೂ ಕಪ್ಪು, ನಿನ್ನ ಬೈಬಣ್ಣವೂ ಕಪ್ಪು. ಆದ್ದರಿಂದ ಕಪ್ಪಾದಂತಹ ನೀನು ಕಾಣಬೇಕು ಅಂತಾದ್ರೆ ಕೋಲ್ ಮಿಂಚಿನ ಹಾಗೆ ನೀನು ಬಾಯಿ ಬಿಟ್ಟಾಗ ಹಲ್ಲು ಮಿಂಚಿದ್ರಿಂದ ಗೊತ್ತಾಯಿತು ನೀನೊಬ್ಬ ಇಲ್ಲಿ ಇದ್ದಿ ಅನ್ನೋದು. ಓಹೋ, ಕತ್ತಲೆಯ ಕೋಣೆಯಲ್ಲಿ ಕಪ್ಪು ಬೆಕ್ಕು ಒಂದಿರ್ತದೆ. ಅದರ ಇರುವಿಕೆಯನ್ನು ಗುರುತಿಸಲ್ಪಡಬೇಕು ಅಂತೇಳಿ ಆದರೆ ಒಂದು ಅದು ಕಣ್ಣು ಬಿಡಬೇಕು, ಕಣ್ಣು ನೋಡಿದಾದರೂ ಗೊತ್ತಾಗ್ತದೆ. ಇಲ್ಲಂತಂದ್ರೆ ಕತ್ತೆಯ ಕೋಣೆಯಲ್ಲಿ ಮಿಯಾವ್ ಅನ್ನುವುದನ್ನಾದರೂ ಉಚ್ಚರಿಸಬೇಕು. ಇಲ್ಲದಿದ್ರೆ ಕಪ್ಪು ಬೆಕ್ಕು ಕಾಣುವುದಿಲ್ಲ ಕತ್ತಲೆ ಕೋಣೆಯಲ್ಲಿ. ಸ್ಪಷ್ಟವಾದ ಬೆಳಕಿರುವಂತಹ ಈ ಗುಹೆ, ಕಪ್ಪು ಕಲ್ಲಿನ ಮರೆಯಲ್ಲಿ ನಿಂತವ ನೀನು. ಕತ್ತಲೆಯ ಕೋಣೆಯಲ್ಲಿ ಕರಿಬೆಕ್ಕು ಮಾತ್ರ ಅಲ್ಲ, ಕರಡಿಯೂ ಕೂಡ ಕಾಣಿಸುವುದಿಲ್ಲ ಕತ್ತಲೆಯಲ್ಲಿ. ಹೌದು, ವಾಸ್ತವಿಕವಾಗಿ ಇರುವಂತದ್ದೆಲ್ಲ ಬೆಕ್ಕು ಸಣ್ಣದು, ಕರಡಿ ದೊಡ್ಡದು, ವ್ಯತ್ಯಾಸ ಇಷ್ಟೇ ಇರುವಂತದ್ದು. ಆರೆಲವೋ ನೀನು. ನಿನ್ನನ್ನು ಯಾರೆಲ್ಲವೋ ಅಂತ ನಾನು ಕೇಳಲಿಲ್ಲ. ಯಾಕೆ? ಮನುಷ್ಯರ ಸಂಪರ್ಕ ಇದ್ದವ ಈ ಜಾಂಬವ. ಓಹೋ, ನಿನ್ನನ್ನು ಕಾಣುವಾಗ ಮನುಷ್ಯ ಅನ್ನೋದು ನನಗೆ ಅರ್ಥ ಆಯ್ತು. ಮನುಷ್ಯರನ್ನು ಸಂಪರ್ಕ ಮಾಡುವಾಗ ಯಾರು ಅಂತ ಹೇಳಬಾರ್ದು, ಆರು ಅಂತಲೇ ಹೇಳಬೇಕು. ಯಾಕೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಷಡ್ಡು ವೈರಿಗಳನ್ನು ಹಿಡ್ಕೊಂಡವರು ನೀವು. ಹಾಗಿದ್ರೆ ಕರಡಿಗಳಿಗೆ ಅದು ಯಾವುದಿಲ್ವಾ? ಪ್ರಾಣಿಗಳಿಗೆ ಯಾವುದಿಲ್ಲ, ಒಂದು ಸಹ ಇಲ್ವಾ? ಒಂದು ಸಹ ಇಲ್ಲ. ಯಾಕೆಂದ್ರೆ ಪ್ರಾಣಿಗಳಿಗೆ ಅದು ಅವಶ್ಯಕತೆ ಇರುವುದಿಲ್ಲ. ಮನುಷ್ಯ ಅವಶ್ಯಕತೆ ಇಲ್ಲದಿದ್ದರೆ ಅದನ್ನು ಅನುಸರಿಸಿಕೊಂಡು ಹೋಗುತ್ತಾನೆ. ಯಾಕೆ? ಪ್ರಾಣಿಗಳು ಕೆಲವೊಮ್ಮೆ ಬೊಬ್ಬೆ ಹೊಡಿತಾ ಇದೆ, ಅದು ಕ್ರೋಧದಿಂದಲ್ಲ, ಸಂತೋಷದಿಂದಲ್ಲ. ಅವುಗಳ ಭಾಷೆಯಲ್ಲಿ ಅದು ಸಂತೋಷದಿಂದಲೇ. ಕೇಳಿದ್ದು ಪರಿಸರದ ವ್ಯಾಪ್ತಿಯನ್ನ ಒಳಗೊಂಡಿರ್ತದೆ ಹೊರತು ಅದು ಕಾಮ ಕೆರಳಿಯೋ ಕ್ರೋಧ ಕೆರಳಿಯೋ ಬೊಬ್ಬೆ ಹೊಡೆಯುವುದಲ್ಲ. ಹಾಗಿದ್ರೆ ನಿನ್ನನ್ನು ನಾನು ಆರೆಲವೋ ಅಂತ ಹೇಳಿದ್ರೆ ಆರೂ ಷಡ್ಡು ವೈರಿಗಳನ್ನ ಹಿಡಿದುಕೊಂಡಂತಹ ನೀನು. ಕೆಲವನ್ನೆಲ್ಲ ಹಿಡ್ಕೊಂಡು ಬರ್ತಾವಲ್ಲ ಪ್ರಾಣಿಗಳು, ಅದು ಕಾಮದಿಂದಲ್ಲ ಅಲ್ಲ, ಹೀಗೆ ಸುಮ್ಮನೆ ಪ್ರಾಣಿ ಸಹಜ, ಪ್ರಾಣಿ ಸಂಸ್ಕೃತಿಗಳು. ಅದು ಕಾಡಿನ ಸಂಸ್ಕೃತಿ. ಕಾಡಿನ ಸಂಸ್ಕೃತಿಗೂ ಮಾನವ ನಿನ್ನ ಪೇಟೆಯ ಸಂಸ್ಕೃತಿಗೂ ವ್ಯತ್ಯಾಸ ಇದೆ. ಅದರಿಂದ ಕಾಡಿನ ಸಂಸ್ಕೃತಿಯನ್ನು ಕಾಡಿನಲ್ಲಿ ಇರೋಣ, ನೀನು ನಾಡಿನವನಾದ್ದರಿಂದ ನಾಡಿನ ಸಂಸ್ಕೃತಿಯನ್ನು ಅನುಸರಿಸಿಕೊಂಡು ನೋಡ. ಮನುಷ್ಯನಿಗೆ ಒಬ್ಬನ ಹತ್ರ ವಿರೋಧ ಕಟ್ಟಿದ್ರೆ ಸಾಕು, ಅವ 6 ಅಲ್ಲ ಪ್ಲಸ್ ಒಂದು 7 ಅನುಸರಿಸಿದ ವೈರಿಯನ್ನ ಸಂಪಾದಿಸಿದ ಮಾಡಿದಾಗ ಆಗ್ತದೆ ಅವ. ಯಾಕೆ? 6 ಅವನ ಒಳಗಡೆ ಇದೆ. ಅವ ಒಬ್ಬನಲ್ಲಿ ವಿರೋಧ ಮಾಡಿದ್ರೆ ಈ 6 ಪ್ರಚೋದನೆಯನ್ನ ಕೊಡ್ತದೆ. ಆಗ 7 ವಿರೋಧಿಗಳೇ ಆಯ್ತು. ಅದಕ್ಕೆ ಮಾನವರು ಅಂತ ಹೇಳುದು. ಓಹೋ, ಆರೆಲವೋ ನೀನು ಈ ಗುಹೆಯನ್ನ ಸ್ವತಂತ್ರೀಕರಿಸಿ. ಇದು ಮನುಷ್ಯರ ಸಂಸ್ಕೃತಿ ನಿಮ್ದು ಇದೇನಾ? ಯಾರೋ ಮನೆಗೆ ಹೋಗಿ ಕೇಳದೆ ಸೀದಾ ಬರುವುದೇನೋ, ಒಳಗೆ ಹೊಕ್ಕುದೇನಾ ನೀನು? ಸಂಸ್ಕಾರ ಇದೆ ನಿಮ್ಗೆ. ಒಳಗೆ ಯಾರು ಇದ್ದೀರಿ ಅಂತ ಕೇಳುವಂತದ್ದು.
ಇಲ್ಲಂತಾದ್ರೆ ಹೊರಗಡೆಯಲ್ಲೇ ನಿಂತು ಒಳಗಡೆ ಯಾರಿದ್ದೀರಿ ಎನ್ನುವಂಥದ್ದನ್ನಾದ್ರೂ ನೋಡಬೇಕು. ಯಾಕೆ ಯಾಕೆ? ನನ್ನ ಮಗಳ ಜೋಗುಳದಲ್ಲಿ ಸ್ಪಷ್ಟವಾದ ಸಂದೇಶ ಇದೆ. ರಾಜಾದಿರಾಜ ಬಲ್ಲೂಕ ಜಾಂಬವ, ಅವನ ಮಗಳು ಜಾಂಬವತಿ, ಮಗ ಪ್ರವೀರ. ಈಗ ಒಂದು ಸಂತೋಷ, ಕಟ್ಟಿದ ಮಣಿ ಹರಿಯಕ್ಷನನ್ನು ಕೊಂದು ತಂದಂತಹ ಮಣಿ. ಇದು ಪೂರ್ಣ ವಿಳಾಸ ಇದೆ. ಇಷ್ಟು ವಿಳಾಸವನ್ನು ಅವಳು ಜೋಗುಳದಲ್ಲೇ ಹಾಡುವಾಗ ಹೊರಗಡೆ ನಿಂತವನಿಗೆ ಗೊತ್ತಾಗ್ತದೆ ಇದು ನಮಗೆ ಬೇಕಾದ ಮನೆ ಅಲ್ಲ ಅನ್ನೋದು ಸ್ಪಷ್ಟ ಅಲ್ವಾ? ಹಾಗಿರುವಾಗ ಇದನ್ನು ಗೊತ್ತಿದ್ದು ನೀನು ಒಳಗೆ ಪ್ರವೇಶ ಮಾಡಿದ್ದಿ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಕ್ಕಳ ಸ್ವರ ಕೇಳಿದರೆ ನಿಮ್ಮ ಚಟ ಬಿಡುವುದಿಲ್ಲ. ನಿಮ್ಮಲ್ಲ ಕೇಳಿದ ಕೂಡ ಹೊಕ್ಕುದೆ ಮನೆಗೆ. ನೀನು ನನ್ನ ನೆಂಟನೋ ಅಥವಾ ನನಗೆ ನೀನು ಅಳಿಯನೋ ಅಥವಾ ನನ್ನ ಹತ್ರ ನಿನ್ನೆ ಮೊನ್ನೆ ಬಂದು ಇಂಥ ದಿವಸ ನೀನು ಬರ್ತೇನೆ ಅಂತ ಹೇಳಿ ಹೋದವನ ಈ ಗುಹೆಯನ್ನು ಸ್ವತಂತ್ರೀಕರಿಸಬೇಕು ಅಂತೇಳಿ ಆದ್ರೆ ನನ್ನ ಪರಮ ಆರಾಧ್ಯ ದೈವ ಒಬ್ಬ, ಅವನಿಗೆ ಮಾತ್ರ ಅಧಿಕಾರ ಇರುವಂತದ್ದು. ಅವನನ್ನು ಬಿಟ್ಟರೆ ಬೇರೆ ಯಾರಿಗೆ ನಾನು ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಹಾಗಾದರೆ ನನ್ನ ಈ ಸ್ವಾತಂತ್ರ್ಯವನ್ನು ನೀನು ಬಳಸಿಕೊಂಡು ಬಂದಂತಹ ನೀನು ಯಾರು, ಎಲ್ಲಿಗೆ ಹೋಗುವ, ದಾರಿ ತಪ್ಪಿ ಬಂದವನು, ಅಪ್ಪ ಅಮ್ಮ ಜೀವಂತವಾಗಿ ಇದ್ರೆ ಅವರು ಯಾರು ಅಥವಾ ನೀನು ಯಾರು ಹೇಳ. ಅವಳಾದ್ರೆ ಒಂದು ಮಿತವಾಗಿ ಪದ್ಯ ಹಾಡಿದ್ಲು, ಜೋಗುಳ ಹಾಡಿದ್ಲು. ಆ ಜೋಗುಳದಲ್ಲಿ ಸಂಪೂರ್ಣವಾದ ವಿಳಾಸವೇ ಇರಲಿಲ್ಲ. ನಿನಗೇನು ವಿಳಾಸ ಬೇಕಾಗಿತ್ತು? ಅಲ್ಲ, ಅವಳ ಹೆಸರು ಗೊತ್ತಾಗಲಿಲ್ಲ. ಅದು ನೀನು ಹೇಳಿದೆ ಈಗ, ಆಕೆ ಜಾಂಬವತಿ ಅಂತೆ. ನನ್ನ ಮಗಳು. ಹೌದಾ? ಆದ್ರೆ ಒಟ್ಟಿಗೆ ಹೇಳ್ತಾ ಇದ್ದಿ, ಮನುಷ್ಯರ ಸಂಗತಿ ಎಲ್ಲ ಗೊತ್ತುಂಟು ನಿನಗೆ, ಅಪ್ಪಣೆ ವಿನಃ ಒಳಗೆ ಪ್ರವೇಶ ಮಾಡುವುದಿಲ್ಲ ಅಂತೆ. ನಾನು ಈ ಗುಹಾದ್ವಾರಕ್ಕೆ ಬರುವಾಗ ಇದು ಮನೆ ಅಂತೇಳಿ ನನಗೆ ಅನಿಸ್ಲಿಲ್ಲ. ನಮ್ಮ ಊರಿನಲ್ಲಿ ಗುಹೆಗಳಲ್ಲೆಲ್ಲ ವಾಸಿಸುವ ಮಾನವರು ಇರುವುದಿಲ್ಲ. ನೀನು ಕಾಡಿಗೆ ಬಂದದ್ದ ಅಥವಾ ನಾಡಿನಲ್ಲಿಯೇ ಕನಸಿನಲ್ಲಿ ಸ್ಪಷ್ಟತೆಯನ್ನು ಅರಿತುಕೊಂಡು ಮಾತಾಡು. ಯಾವ ಮನೆಗೆ ದ್ವಾರ ಇರ್ತದೋ, ದ್ವಾರ ಮುಚ್ಚಿಕೊಂಡು ಇರ್ತದೋ, ಆ ಮುಚ್ಚಿಕೊಂಡಿದ್ದಾಗ ಬಾಗಿಲು ಬಡಿದು ಒಳಗೆ ಯಾರಿದ್ದೀರಿ, ನನಗೆ ಸ್ವಲ್ಪ ಕೆಲಸ ಉಂಟು, ಒಳಗೆ ಬರಬಹುದೇ ಅಪ್ಪಣೆ ಅಂತೇಳಿ ಕೇಳಬಹುದು. ಈ ಗುಹೆಗೆ ಯಾವುದೇ ಬಂಡೆ ಕಲ್ಲ ಅಡ್ಡ ಇಟ್ಟದಿಲ್ಲ. ಕಾಡಿನ ಸಂಸ್ಕೃತಿ, ನಾವು ಕರಡಿಗಳು ಪ್ರಾಣಿಗಳು ಇರಬಹುದು, ಅದು ನಮ್ಮ ಕಾಡಿನ ಸಂಸ್ಕೃತಿ. ನೀನು ನಾಡಿನವ, ಆದ್ದರಿಂದ ನೀನು ಸಂಸ್ಕೃತಿಯನ್ನು ಇಟ್ಟುಕೊಂಡು. ನಾನು ಇಷ್ಟು ಮಾತಾಡ್ಲಿಕ್ಕೆ ಕಾರಣ ಉಂಟು. ನೀನು ಕಾಡನ್ನು ನಾಡನ್ನು ಸಮನ್ವಯಗೊಳಿಸಿ ಅಪ್ಪಣೆ ಇಲ್ಲದೆ ಒಳಗೆ ಬಂದದ್ದು ಅಂತೇಳಿ ಹೇಳ್ತಾ ಇದ್ದಿ. ಕಾಡಿನಲ್ಲಿ ಒಂದು ಗುಹೆಯಿಂದ ಮತ್ತೊಂದು ಗುಹೆ ಹೋಗ್ಲಿಕ್ಕೆ ಯಾವ ಅಪ್ಪನ ಅನುಮತಿಯೂ ಬೇಡ. ಯಾವ ಗುಹೆಗೆ ಹೋಗಬೇಕು ಅಂತೇಳಿ ಕಾಣ್ತದೋ ಆ ಗುಹೆಗೆ ಹೋಗಬಹುದು. ನೀನು ನಾಡಿನಿಂದ ಮಾನವನಾಗಿ ಬಂದಾಗ ಕಾಡಿಗೆ ನೀನು ಮಾನವನೇ. ಕಾಡಿಗೆ ಕಾಡಿನ ನ್ಯಾಯ, ಊರಿಗೆ ಊರಿನ ನ್ಯಾಯ. ನಿನಗೆ ಅದು ಅನ್ವಯಿಸುವುದಿಲ್ಲ. ನಿನಗೆ ಊರಿನ ನ್ಯಾಯ. ಕಾಡಿನಲ್ಲಿರುವಂತಹ ಗುಹೆಗೆ ಬೇಟೆಯಾಡಬೇಕು ಅಂತೇಳಿ ಆದ್ರೆ ಮನುಷ್ಯನಿಗೆ ಅಲ್ಲಿ ಮುಳ್ಳು ಹಂದಿ ಅಂತ, ಓಯ್ ಮುಳ್ಳು ಹಂದಿ, ನಾನು ಒಳಗೆ ಬರಬಹುದು ಅಂತ ಕೇಳಲಿಕ್ಕೆ ಇಲ್ಲ. ಬೇಕಾದಂತೆ ಸ್ವರವನ್ನು ಎಬ್ಬಿಸಿಕೊಂಡು ಆ ಮುಳ್ಳು ಹಂದಿಯನ್ನು ಹೊರಗೆ ಬರುವ ಹಾಗೆ ಮಾಡಿ, ಬಾರದಿದ್ರೆ ಒಂದಿಷ್ಟು ಮೆಣಸಿನ ಹೊಗೆಯನ್ನು ಒಳಗೆ ತಗೊಂಡೋಗಿ ಹಾಕಿ ಅದನ್ನು ಬೇಟೆ ಆಡುವಂಥದ್ದು ಅದು ಮಾನವ ಸಂಪ್ರದಾಯ. ನೀನು ಹೇಳಿದ್ದಕ್ಕೆ ಹೇಳಿದ್ದು, ನೀನು ಸಮನ್ವಯ ನಿನ್ನ ಪ್ರಜ್ಞೆಯಲ್ಲಿ ಇರ್ಬೇಕು. ಇದು ಜಾಂಬವನ ಗುಹೆ. ಅಲ್ಲೇನು ಸಾಮಾನ್ಯವಾದ ಮುಳ್ಳು ಹಂದಿ ನಿನಗೆ ಬೇಕಾದ್ದನ್ನ ನೀನು ಮಾಡುವುದು. ಇದು ಜಾಂಬವನ ಗುಹೆ. ಜಾಂಬವನ ಗುಹೆ ಅಂತೇಳಿ ಅಲ್ಲಿ ಫಲಕ ಹಾಕ್ಲಿಲ್ಲ. ನೀನು ಹೊರಗೆ ಗರ್ಜಿಸಿಕೊಂಡು ಬಂದಾಗ ನೀನು ಜಾಂಬವ ಅಂತಲೂ ನನಗೆ ಗೊತ್ತಾಗಲಿಲ್ಲ. ನೀನೇ ಹೇಳಿದೆಯಲ್ಲ, ನಾನು ಜಾಂಬವ ಬಲ್ಲೂಕರಾಯ ಅಂತ. ನನ್ನ ಮಗಳು ಸ್ಪಷ್ಟವಾಗಿ ಜೋಗುಳದಲ್ಲಿ ಹಾಡುವಾಗ ಹೇಳಿದ್ದಾಳೆ, ರಾಜಾದಿರಾಜ ಬಲ್ಲೂಕ ಜಾಂಬವ. ಸರಿಯೇ, ಆಕೆ ಹೇಳಿದ್ದು ರಾಜಾದಿರಾಜ ಬಲ್ಲೂಕರಾಯ ಜಾಂಬವ ಅಂತೇಳಿ ಹೇಳಿದ್ದು ಸರಿಯೇ. ಆದರೆ ಗರ್ಜಿಸಿಕೊಂಡು ಬಂದವ ಜಾಂಬವ ಅಂತಲೇ ನನಗೆ ಗೊತ್ತಾಗುದು. ಯಾಕೆ? ಜಾಂಬವನ ಸಂತಾನದವ ಇನ್ನೊಬ್ಬ ಆಗಿರಬಾರದು. ಬಲ್ಲೂಕ ಅಂತ ಹೇಳಿದ್ರೆ ಒಂದೇ ಜಾಂಬವ ಮಾತ್ರ ಬಲ್ಲೂಕ. ಈ ಕಾಡಿನಲ್ಲಿ ಆಗಲಿ ಪ್ರಪಂಚದಲ್ಲಿ ಬಲ್ಲೂಕಗಳು ಸಾಕಷ್ಟು ಸಂಖ್ಯೆಯಲ್ಲಿ. ಯಾವುದೋ ಒಂದು ಕರಿಗಡ್ಡದ ಬಲ್ಲೂಕ ಹೊರಗೆ ಬಂದ ಕೂಡಲೇ ನಾನು ಜಾಂಬವ ಅಂತ ತಿಳ್ಕೊಳ್ಬೇಕು. ಈಗ ಗೊತ್ತಾಯ್ತು ನೀನು ಜಾಂಬವ ಅಂತೇಳಿ. ನಾನು ಯಾರು ಅಂತೇಳಿ ಕೇಳಿದ್ದು. ಹೇಳಲಿಕ್ಕೆ ನನಗೆ ಭಯ ಇಲ್ಲ. ವಸುದೇವನಾತ್ಮ ಭವನೋ
ವಸುದೇವನಾತ್ಮಭವನು ದ್ವಾರಗೆಯೊಳ್ ವಸತಿಯೋ ಗೈದಿರ್ಪೆನೋ ದ್ವಾರಕೆಯೊಳ್ ವಸತಿಯೋ ಗೈದಿರ್ಪೆನೋ ವಸುದೇವನಾತ್ಮಭವನು ದ್ವಾರಕೆಯೊಳ್ ವಸತಿಯೋ ಗೈದಿರ್ಪೆನೋ ಹೆಸರು ಕೇಳಿಲ್ಲ ಜಗದಿ ಹೆಸರು ಕೇಳನ್ನ ಜಗದಿ ಕೃಷ್ಣ ಶ್ರೀ ಕೃಷ್ಣ ಉಸಿರು ಬರು ಪ್ರಖ್ಯಾತ ಹೆಸರು ಕೇಳೆಲ್ಲ ಜಗದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ ವಸುದೇವನಾತ್ಮ ಭವನು ದ್ವಾರಕೆಯೊಳ್ ವಸತಿಯೋ ಗೈದಿರ್ಪೆನು ದ್ವಾರಕೆಯೊಳ್ ವಸತಿಯೋ ಗೈದಿರ್ಪೆನು ವಿಳಾಸ ಹೇಳಬೇಕಿದ್ರೆ ಮನೆಯಲ್ಲಿ ರಾಜ್ಯ ಎಲ್ಲಿ ಅಂತೇಳಿ ಹೇಳಬೇಕಾಗ್ತದೆ ಬಲ್ಲೂಕಲ್ಲಿ. ಬಹು ದೂರದಲ್ಲಿ, ಅಂದ್ರೆ ತುಂಬಾ ದೂರ ಇಲ್ಲ ಇಲ್ಲಿಂದ, ಓ ಅಲ್ಲಿ ಪಶ್ಚಿಮದ ಕಡಲಲ್ಲಿ ಸಮುದ್ರ ಮಧ್ಯದಲ್ಲಿ ಒಂದು ದ್ವೀಪ ರಾಜ್ಯ ಒಂದು ಉಂಟು, ದ್ವಾರಕಾ ಅಂತೇಳಿ ಅಲ್ಲಿಗೆ ಹೆಸರು. ಆ ದ್ವಾರಕದಲ್ಲಿ ವಾಸಿಸುವ ನಾನು ದ್ವಾರಕೀಶ. ಓ ದ್ವಾರಕೀಶನೋ ನೀನು? ಹೌದೌದು. ಅದ್ಯಾಕೆ ಓ ದ್ವಾರಕೀಶನ ನೀನು ಅಂತೇಳಿ? ಅಲ್ಲ, ಯಾರಾದ್ರೂ ಹಾಗೆ ಹೇಳಿದವರಿದ್ದಾರೆ ಇವರು? ಅಲ್ಲ, ಸ್ವಲ್ಪ ಸ್ವಲ್ಪ ನಮ್ಗೆ ಕೇಳಿದ್ದಿದೆ. ಹಾಗೆ ಜನ್ಮಕ್ಕೆ ಕಾರಣನಾದವ ವಸುದೇವ ನನ್ನಪ್ಪ, ಆತನ ಮಡದಿ ದೇವಕಿ, ಅವರೀರುವರ ಪ್ರೇಮದ ಪುತ್ರರಲ್ಲಿ ಒಬ್ಬ ನಾನು. ಹೇಳಿದ್ದು ಕೇಳಿದ್ದೇನೆ ನಾನು, ವಸುದೇವ ದೇವಕಿಯರ ಮಗ ಒಬ್ಬ ವಾಸುದೇವ ಅಂತ ಇದ್ದಾನೆ. ಅದು ನಾನೇ. ಇನ್ನು ನನಗೆ ಹೆಚ್ಚು ಕಷ್ಟ ಇಲ್ಲ, ನಿನಗೆ ಗೊತ್ತುಂಟು ಅಂತೇಳಿ. ಆದ್ರೆ ವಾಸುದೇವ ಅಂದ್ರೆ ನಾನು. ಇರ್ಲಿಯಪ್ಪ. ಅದು ಇರ್ಲಿಯಪ್ಪ ಅಂತೇಳಿ ಹೀಗೆ ಮಾಡುದು ಬೇಡ. ಅಲ್ಲ, ಯಾಕೆ ಬಣ್ಣ ಕಪ್ಪು ಅಂತೇಳಿ ಆಕ್ಷೇಪಿಸಿದಿ? ಯಾಕೆ ನಾನು ಹೀಗೆ ಮಾಡಿದ್ದು ಅಂತ ಹೇಳಿದ್ರೆ, ಋಷಿ ಮುನಿಗಳು ಆಡ್ತಾ ಇದ್ರು. ಎಲ್ಲಿಯೋ ಬೆಟ್ಟದಿಂದ ಸಮುದ್ರಕ್ಕೆ ಇಬ್ರು ಹಾರಿದ್ದಾರೆ. ಅದು ಆತ್ಮಹತ್ಯೆಗೋ ಯಾಕೆ ಅಂತ, ಅದು ಬದುಕುವುದಕ್ಕೂ ಅಂತ ಗೊತ್ತಿಲ್ಲ. ಹೆಚ್ಚಿನ ಅಂಶ ಹಾಗೆ ಹಾರಿದವರು ನೀವು ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದು ಅಂತ ಋಷಿ ಮುನಿಗಳು ಆಡಿದ್ದ ಮಾತು ಕೇಳಿದ್ದು ನಾನು. ಈಗ ಆ ಹಾರಿದವರಲ್ಲಿ ಒಬ್ಬ ನಾನಾಗಿದ್ರೆ, ನೀನಲ್ಲ ಆಗಿದ್ರೆ ಅದು ಆತ್ಮಹತ್ಯೆಯೋ ಅಲ್ಲ ಬದುಕಲಿಕ್ಕೆ ಹಾರಿದ್ದ? ಅಲ್ಲ, ನಿನ್ಗೆ ಸಂಬಂಧಪಟ್ಟದ್ದು. ನೀನು ಹೇಳಿದ್ದು ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ದಕ್ಕೆ ಕೇಳಿದ್ದಷ್ಟೇ. ಅಲ್ಲ, ಹಾರುವವರು ಯಾಕೆ ಹಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಹಾರಿದ್ದು ಹೌದು. ನನ್ನ ಮೈಯ ಬಣ್ಣವನ್ನು ನೋಡಿ ನನಗೆ ಇಟ್ಟಂತಹ ಹೆಸರು ಕೃಷ್ಣ ಅಂತೇಳಿ. ಅನ್ವರ್ಥ ನಾಮವು ಹೌದು. ಯಾಕೆ ಅಂತ ಹೇಳಿದ್ರೆ ಕಪ್ಪಿಗೆ ಕೃಷ್ಣ ಅಂತಲೇ ಹೇಳುವುದು. ನಾನು ಹುಟ್ಟಿದ ಮೇಲೆ ಕಪ್ಪಿಗೆ ಒಂದು ಅರ್ಥ ಬಂದದ್ದು.
ಹಾಗಾಗಿ ಯಾರೆಲ್ಲ ಈ ಪ್ರಪಂಚದಲ್ಲಿ ಕಪ್ಪು ಬಣ್ಣವನ್ನು ಹೊಂದಿದ್ದಾರೋ ಹ. ಅವರಿಗೆಲ್ಲ ಬೇಸರವೇ ಆಗುದಿಲ್ಲ ನಾವು ಕಪ್ಪು ಕಪ್ಪು ಅಂತೇಳಿ. ಅಲ್ಲ, ಕೃಷ್ಣನ ಬಣ್ಣವೇ ಕಪ್ಪು, ಮತ್ತೆ ನಮ್ಮದು ಕಪ್ಪಾದ್ರೇನು, ಹ. ಅಷ್ಟು ಕಪ್ಪು ನಾವಿಲ್ಲ ಅಂತ ಹೇಳಿ ಸಮಾಧಾನ ಪಟ್ಟುಕೊಳ್ಳ. ಅಲ್ಲ, ನಮಗೊಂದು ಅನುಮಾನ ಮೂಡುದು, ಏನು ಈ ಕಪ್ಪು ಇದ್ದವರಿಗೆ ಹಲ್ಲು ಯಾಕೆ ಅಷ್ಟು ಒಳ್ಳೆಯ ಬಿಳಿಯಾಗಿರ್ತದೆ ಅಂತ. ಯಾಕೆಂದ್ರೆ ಗುರುತು ಹಿಡಿಬೇಕು ಅಂತ ಕಪ್ಪು ಇದ್ದವನನ್ನು ನಾನು ನಿನ್ನನ್ನು ಪರಿಚಯವನ್ನು ಹಿಡ್ಕೊಂಡದ್ದು ಅದ್ರಲ್ಲಿ. ಯಾಕೆ ನೀನು ಬಾಯಿ ಬಿಡದಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಕೋಲ್ ಮಿಂಚಿನಾಗೆ ನನಗೆ ಬಿಳಿ ಹೊಡೆಯಿತು, ಆಗ ಕಂಡದ್ದು ನಾನು ನಿನ್ನ ಹಲ್ಲು, ಆಗ ನನಗೆ ನೀನು ಮನುಷ್ಯ ಅಂತ ಗೊತ್ತಾಗ. ನನಗೂ ಅದೊಂದು ಸಂಶಯ ಬರುದು. ಕಾಡಿನಲ್ಲಿರುವಂತಹ ಹಲಸಿನ ಹಣ್ಣು ಜೇನನ್ನು ತಿನ್ನುವಂತಹ ಬಲ್ಲೂಕಗಳಿಗೆ ಕೋರೆ ಹಲ್ಲು ಯಾಕೆ ಆ ಬ್ರಹ್ಮದೇವ ಕೊಟ್ಟದ್ದು ಅಂತ ನನಗೂ ಸಂಶಯ ಬರುದುಂಟು ನನ್ನ ಹಲ್ಲಿನ ಬಗ್ಗೆ. ಅಗಿಲಿಕ್ಕೆ ಯಾವುದು ಕಂದಮೂಲಾದಿಗಳನ್ನು ಅಗಿಬೇಕಲ್ವ. ಮತ್ತೆ ಉಗುರು ಯಾಕೆ ಇರುವುದು ಹರಿತವಾದದ್ದು? ಅದು ಬೇರೆ ಯಾವುದನ್ನಾದ್ರೂ ಹಿಡಿಲಿಕ್ಕೆ. ಶೂಕರ ಒಂದು ತನ್ನ ದಾಡೆಯಿಂದ ಮಣ್ಣನ್ನು ಅಗೆದು ಕಂದಮೂಲಗಳನ್ನು ತಿಂತದೆ ಅಂತೇಳಿ ನಾವು ಕೇಳಿಬಲ್ಲೆ. ನಮ್ಮ ಗದ್ದೆಗಳು ಬರುದುಂಟಲ್ಲಿ ದ್ವಾರಕೆಯಲ್ಲಿ ಒಂದು ಎಡೆ ಈ ಬಲ್ಲೂಕಗಳು ಕೈಯಿಂದಲೇ ಅಗೆಯುತ್ತವೆ ಅಂತ ನಾವು ಕೇಳಿಬಲ್ಲದ್ದು. ಈಗ ನೀನು ಹೇಳಿದ ಕಾರಣ ನಾನು ಒಪ್ಪಬೇಕಾಗ್ತದೆ, ಇಲ್ಲ ಅಂತ ಹೇಳುವ ಹಾಗೆಲ್ಲ ಆಕ್ಷೇಪಿಸುವ ಹಾಗೆ. ಕೃಷ್ಣನಿಗೆ ಕೆಲವರೇನು ಮಾಡಿದ್ರು, ಶ್ರೀ ಅಂತೇಳಿ ಹಿಂದಿನಿಂದ ಸೇರಿಸಿದ್ರು. ಒಂದೇ ಶ್ರೀ ಉಂಟ ಅಥವಾ ಇನ್ನೆರಡು ಮೂರು ಸೇರಿಸಲಿಕ್ಕೆ ಉಂಟ? ಅದಕ್ಕೆ ಆ ಮಟ್ಟಕ್ಕೆ ಇನ್ನು ಮುಟ್ಟಬೇಕಷ್ಟು. ಈಗ ಶ್ರೀಕೃಷ್ಣ ಮಾತ್ರ. ಅಷ್ಟಕ್ಕೆ ಇನ್ನೂ ಮುಟ್ಲಿಲ್ಲ ನೀನು? ಅಲ್ಲ, ಅಷ್ಟಕ್ಕೆ ಮುಟ್ಟಬೇಕಿದ್ರೆ ಎಷ್ಟು ತಪಸ್ಸು ಮಾಡಬೇಕು, ಶ್ರೀ ಶ್ರೀ ಆಗಬೇಕಿದ್ರೆ ಒಂದೇ ಶ್ರೀ. ಹಾಗೆ ಹೋಗುತ್ತಾ ಹೋಗುತ್ತಾ ಕೆಲವರೆಲ್ಲ ಬೇರೆ ಬೇರೆ ಹೆಸರಿನಿಂದ ನನ್ನನ್ನು ಕರೆಯುವುದುಂಟು, ಇಲ್ಲ ಅಂತ ಹೇಳುವುದಿಲ್ಲ. ಕೆಲವರು ಗೋವಿಂದ ಅಂತ ಹೇಳ್ತಾರೆ, ಕೆಲವರು ಅಚ್ಯುತ ಅಂತ ಹೇಳ್ತಾರೆ, ಕೆಲವರು ಅನಂತ. ಅಂದ್ರೆ ಹೋದ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು, ಇದ್ದ ಊರಿನಲ್ಲೇ ಕೆಲವು ಹೆಸರು ಉಂಟು. ಅಲ್ಲ, ಕೆಲವರು ಇದ್ದಾರೆ ನಮ್ಮಲ್ಲೆಲ್ಲ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು. ಯಾಕೆ ಇಡುವುದಂತ ಹೇಳಿದ್ರೆ, ಯಾಕೆ ಹೆಚ್ಚಿಗೆ ಸಾಲ ಮಾಡಿದರೆ ಪರಿಚಯ ಸಿಗಬಾರ್ದು ಅಂತ. ಅದು ಹೌದು. ಆದ್ರಿಂದ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು ಇಟ್ಟುಕೊಂಡು ಹೋದ್ರೆ ಬದುಕಲಿಕ್ಕೆ ಸುಲಭ ಅನ್ನುವ ದೃಷ್ಟಿಯಲ್ಲಿ ಏನೇ ಆದರೂ ಹಾಗೆ ಇಟ್ಟದ್ದು ನೀನು. ಆದರೆ ಒಂದು ಗ್ರಾಚಾರಕ್ಕೆ ಒಂದೊಂದು ಊರಿನಲ್ಲಿ ಒಂದೊಂದು ವೇಷ ತಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ನನಗೆ ಯಾವಾಗಲೂ ಇದೇ ಆಕಾರ ಇರುವಂಥದ್ದು, ಎಲ್ಲಿ ಹೋದರೂ ಕೂಡ ಇದೇ ನವಿಲುಗರಿಯ ಕಿರೀಟ, ಇದೇ ಮೈ ಬಣ್ಣ, ಇದೇ ಹಲ್ಲು, ಇದೇ ಮಾತು. ಹಾಗಾಗಿ ಹಾಗೆಲ್ಲ ಅಂತ ತರ್ಕಿಸಿಕೊ. ಹಾಗೆ ಒಂದೊಂದು ಊರಿನಲ್ಲೆಲ್ಲ ದನಗಳನ್ನು ಮೇಯಿಸುವ ಕಾರಣ ಕೆಲವರು ಗೋಪಾಲ ಕೃಷ್ಣ ಅಂತೇಳಿ ಕರೆದ್ರು. ನಮಗೆ ಈ ಪ್ರಾಣಿಗಳದ್ದೆಲ್ಲ ಅಭ್ಯಾಸ ಉಂಟು, ಅದರಲ್ಲಿಯೂ ಗೋವುಗಳು ಅತ್ಯಂತ ಪ್ರಿಯವಾದವುಗಳು. ಹಾಗೆಂತೇಳಿ ಮಂಗಗಳ ಬಗ್ಗೆ ಆಸಕ್ತಿ ಉಂಟು, ಇಲ್ಲ ಅಂತೇಳಿಲ್ಲ. ಅಂತೂ ಈ ಕಾಲಕ್ಕೆ ಗೋವುಗಳ ಮೇಲೆ ಅತಿಯಾದಂತಹ ವ್ಯಾಮೋಹ, ಹಾಗಾಗಿ ಗೋಪಾಲ ಕೃಷ್ಣ ಅಂತೇಳಿ ನನ್ನನ್ನು ಕರೆಯುವುದು. ಊರು ದ್ವಾರಕ. ಹೇಳಿದ್ದು ಕೇಳಿದ್ದು ನಾನು, ಬಾಗಿಲೇ ಇಲ್ಲದ ಇರುವಂತಹ ಅದು ಅರಮನೆ ಅಂತ, ಅದಕ್ಕೆ ದ್ವಾರಕ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಊರಿದಕ್ಕೆ ಬಾಗಿಲುಗಳೇ ಇಲ್ಲ ಅಂತ ಹೇಳಿದ ಇದ್ರೆ, ಬಾಗಿಲುಗಳಿಲ್ಲದ ಮನೆ ಇದ್ರೆ ಅದನ್ನೆಲ್ಲ ಹೊಕ್ಕುವುದೇ ನಾವು ಅಂತ ನಿಮ್ಮ ಸಂಸ್ಕೃತಿ. ಆ ದೃಷ್ಟಿಯಲ್ಲಿ ನೀನು ಹೊಕ್ಕಿದ್ದು ಆಗಿದ್ದಿರಬಹುದು. ಈಗ ನಿನ್ನನ್ನು ಕೃಷ್ಣ ಅಂತ ಸಂಬೋಧಿಸ್ತಾರೆ. ಅರೆರೆ ಎನ್ನಯ ಮಾಲೆಯನ್ನ ನಡುಗುತ್ತಾ ಇದ್ದಾಳೆ ಅವಳು. ನಡೆದಿಲ್ಲ. ಪಾಂಚಜನ್ಯವನ್ನ ಮೊಳಗಿಸಿದೆ ನೀನು. ನನ್ನ ಶಂಖವನ್ನು ಊದಿದ್ದು ನೀನು ಊದು. ನಾನು ಬೇಡ ಅಂತ ಹೇಳುವುದಿಲ್ಲ, ಯಾಕೆ ಶಂಖನಾದ ಒಳ್ಳೇದು ಅಂತ ನನಗೂ ಗೊತ್ತಿದೆ ಅಲ್ವಾ. ನಿನಗಿಂತ ಮೊದಲು ಒಂದು ಯುಗದ ಮೊದಲೇ ಶಂಖ ಜಾಗಟೆ ಹಿಡಿದು ಊದಿಕೊಂಡು ಬಂದವನ ಎಲ್ಲ ಗೊತ್ತುಂಟು ನಿನಗೆ. ಆದರೆ ಎನ್ನ ಬಾಲೆಯ ಬೆದರಿಸಿದವ ನೀನ. ಇಲ್ಲ ಇಲ್ಲ ಬಾಲೆಯ ಬೆದರಿದ ನೋಡು ನನ್ನ ಮಗಳು ನಡುಗುತ್ತಾ ಇದ್ದಾಳೆ. ಅವಳು ಚಂದ ಇದ್ದಾಳೆ. ಅಲ್ಲ, ಚಂದ ಇರ್ಲಿ, ಚಂದ ಇರ್ಬೇಕು ಅಂತ ನೀನು ಹೇಳುವುದಲ್ಲ. ಚಂದ ಇದ್ದದ್ದು ನಮಗೂ ಗೊತ್ತಿದೆ. ಆದ್ರೆ ನೋಡು ನನ್ನ ಮಗಳು ಅಂತ ಕೇಳಿ ಅಭಿಪ್ರಾಯ ಕೇಳಿದ್ದ ನಡೆಸಿದ್ದು. ನಡುಗುತ್ತಾ ಇದ್ದಾಳೆ, ಬೆದರ್ತಾ ಇದ್ದಾಳೆ.
ಅಲ್ಲ, ನಿನಗೆ ಈಗಲೂ ಅವಳು ಚಂದ ಕಾಣಬಹುದು. ಇಷ್ಟು ಬೆದರದೆ ಇದ್ರೆ ಅವಳು ಎಷ್ಟು ಚಂದ ಇದ್ದಿರ್ಬೋದು, ನೀನು ಅದನ್ನು ಕಲ್ಪನೆ ಮಾಡು. ಬೆದರ್ತಾ ಇದ್ದಾಳೆ, ನಡುಗುತ್ತಾ ಇದ್ದಾಳೆ ನಿನ್ನ ಶಂಕನಾದದಿಂದ. ಹೌದಾ? ನೀನು ಗುಹೆಯಿಂದ ಹೊರಗೆ ಶಂಕನಾದ ಮಾಡು, ನಾನು ಕೇಳುವುದಿಲ್ಲ. ಅಲ್ಲ, ನಿನ್ನ ಸಂಸ್ಕೃತಿಯ ಬಗ್ಗೆ ನಾನು ಹೇಳುದು. ಒಳಗಡೆ ಬಂದಿದ್ದಿ, ಹೆಣ್ಣು ಮಗಳೊಬ್ಬಳು ತೊಟ್ಟಿಲು ತೂಗ್ತಾ ಇದ್ದಾಳೆ, ತೊಟ್ಟಿಲಿನ ಒಳಗಡೆ ಒಂದು ಮಗುವಿದೆ. ಹಾಗಾದ್ರೆ ಅದಕ್ಕೆ ಬೆದರಿಸುವಷ್ಟು ಶಂಕನಾದ ಮಾಡುವಂತ ಅವಶ್ಯಕತೆ ಏನು ನಿನಗೆ? ಏನು ಕೈಯಲ್ಲಿ ಶಂಕ ಉಂಟು ಅಂತ ಹೇಳಿದ್ರೆ ಊದುತ್ತಾ ಇರೋದೇನಾ? ಶಂಕ ಊದುವುದಕ್ಕೆ ಒಂದು ಸಮಯ ಅಂತ ಇಲ್ವಾ? ಬೆಳಗಿನ ಪೂಜೆ ಹೊತ್ತಿಗೂ, ಸಂಧ್ಯಾ ವಂದನೆಯ ಸಂಜೆಯ ವೇಳೆಗೂ ಸರಿ ಶಂಕನಾದ ಮಾಡುವ. ಶಂಕನಾದ ಮಾಡಿದ್ರೆ ಒಳ್ಳೇದು. ಶಂಕನಾದದ ಸ್ವರ ಎಷ್ಟಿದೆಯೋ ಅಲ್ಲಿ ತನಕ ರಾಕ್ಷಸರ ಗರ್ಭಪಾತ ಆಗ್ತದೆ ಅನ್ನುವುದು ನಮ್ಗೆ ಗೊತ್ತಿರೋ ತಿಳುವಳಿಕೆ ಇದ್ದದ್ದು. ಯಾಕಂದ್ರೆ ಶಂಕನಾದ ಒಳ್ಳೇದು, ದಿನನಿತ್ಯವೂ ಶಂಕನಾದ ಮಾಡಬೇಕು. ಆದರೆ ನಿನ್ನ ಸ್ವಯಂ ಪ್ರಜ್ಞೆಯನ್ನು ನೋಡ್ಕೊಳ್ಬೇಕು. ಸಣ್ಣ ಮಗು ತೊಟ್ಟಿಲಿನಲ್ಲಿದೆ, ತೊಟ್ಟಿಲನ್ನ ತೂಗುತ್ತಾ ಇದ್ದಾಳೆ, ನಿನಗೆ ಅವಳದು ಚಂದ ಮಾತ್ರ ಕಂಡದ್ದು, ಮಗು ಕಾಣಲಿಲ್ಲ ಅಲ್ವಾ? ಶಂಕನಾದ ಮಾಡಿ ಬೆದರಿಸಿದವ ನಿನ್ನ ತಲೆ ಒಡೆದು ನಿನ್ನ ಹಾಕೇನು ಜಾಂಬವಂತ. ಅದು ಶಂಕನಾದ ಮಾಡಿದ್ದು ಒಳ್ಳೇದಾಗ್ಲಿಕ್ಕೆ ಅಂತೆ. ಅವಳಿಗೂ ಒಳ್ಳೇದಾಗಬೇಕು, ಅವನಿಗೂ ಒಳ್ಳೇದಾಗಬೇಕು, ನಿನಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ನನಗೂ ಒಳ್ಳೇದಾಗಬೇಕು. ಅದಕ್ಕೆ ಎಲ್ಲರಿಗೊಂದು ಮಂಗಲವಾಗಲಿ ಅಂತೇಳಿ ಒಂದು ಶಂಕದಾನ ಮಾಡಿದ್ದು. ಸುಮ್ಮನೆ ಅಲ್ಲ, ನಿನಗೂ ನಂಬಿಕೆ ಉಂಟು, ನನಗೂ ನಂಬಿಕೆ ಉಂಟು. ಮತ್ತೆ ನೀನು ಬಂದದ್ದು ಯಾಕೆ, ಬೆದರಿಸಿದ್ದು ಯಾಕೆ? ಹೆದರಿಸಲಿಕ್ಕಾಗಿ ಊದಿದ್ದೆ ಅಲ್ಲ. ವರಸೆ ಮಂತಗಮಣಿಯನು, ವರಸೆ ಮಂತಗಮಣಿಯನು, ಎನ್ನ ಸಗ ಧರಿಸಿ ಬಂದಿರಲದರನು, ಎನ್ನ ಸಗ ಧರಿಸಿ ಬಂದಿರಲದರನು. ಹೊರಸೆಳೆದು ನೀರಿಗಳು, ಹೊರಸೆಳೆದು ನೀರಿಗಳು, ಬಂದು ಅರಿತು ಬಂದಿಗೆ ನೊಯ್ಯಲು. ಬಲ್ಲೂಕನೇ, ಮಾನವನೇ, ಗುಹೆಯ ಒಳಗೆ ಬಂದಾಗ ನನಗೆ ಒಂದಕ್ಕೊಂದು ಸಂಶಯವೇ ಕಂಡದ್ದು. ವಿಶೇಷವಾದಂತಹ ಮಣಿಯನ್ನು ಬಾಲಕನ ತೊಟ್ಟಿಲಿಗೆ ಕಟ್ಟಿ ಆಕೆ ಜೋ ಹಾಡುತ್ತಾ ಇದ್ದಾಳೆ. ಎಂತೆಲ್ಲ ಸಂಗತಿ ಆಗಿದೆ ಗೊತ್ತುಂಟ? ಏನಾಗಿದೆ? ಇಡೀ ವಿಪ್ಲವಗಳೇ ಆ ಮಣಿಯಿಂದಾಗಿ ಆಗಿ ಹೋಗಿದೆ. ಅಲ್ಲ, ಈ ಮಣಿಯಿಂದ ವಿಪ್ಲವ ಆಗಿದೆ ಅಂತ ಹೇಳಿದ್ರೆ ಯಾಕೆ ಅಂತ ಅರ್ಥ ಆಗಬೇಕಲ್ಲ ನಮ್ಗೆ. ಅದರ ಪ್ರಭಾವವೇ ಹಾಗೆ. ಸಮಂತಕ ಮಣಿ ಅಂತ. ಆ ಸಮಂತಕ ಮಣಿಯನ್ನು ಕಂಡವರು, ಕೇಳಿದವರು, ನೋಡಿದವರು ಅದು ಯಾರ ಬಳಿಯಲ್ಲಿ ಉಂಟ ಅವರನ್ನು ಇರಗೊಳಿಸಿದ್ದೇ ಇಲ್ಲ. ಅಲ್ಲ, ನಾನು ತಂದು ಕೆಲವು ಸಮಯ ಆಯ್ತು ಕಟ್ಟಿ, ನನಗೇನಾಗ್ಲಿಲ್ಲ. ನನ್ನ ಮನೆಯ ಬೆಳಕಾಗಿದೆ, ನನ್ನ ಮನೆಯ ಮಕ್ಕಳ ಬೆಳಕು ಭಾಗ್ಯವಾಗಿ ಹೋಗಿದೆ. ಹೌದಾ? ನಿನ್ನ ವಿಶ್ವಾಸ ಹಾಗೆ ಇದೆ ಅಂತೇಳಿ, ಆದರೆ ಅದು ಹಾಗೆ ಇರ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನಾನು ಹೇಳುದು. ಯಾಕೋ? ಆ ಮಣಿಯನ್ನು ನನಗೆ ಕೊಟ್ರೆ ನಿನ್ನ ಮಗಳಿಗೂ ಒಳ್ಳೇದಾಗ್ತದೆ, ನಿನಗೂ ಒಳ್ಳೇದಾಗ್ತದೆ. ಅವಳಿಗೆ ಒಳ್ಳೇದಾಗಬೇಕು ಎಂಬ ದೃಷ್ಟಿಯಿಂದಲೇ ಆ ಮಣಿ ಅಲ್ಲಿ ಇರಬಾರದು ಎಂಬ ದೃಷ್ಟಿಯಿಂದಲೇ ನಾನು ಶಂಕವನ್ನು ಊದಿತ್ತು. ಹೆದರಿದ್ದಕ್ಕೆ ನಾನು ಹೊಣೆ ಅಲ್ಲ, ಅವಳದ್ದು ಹೊಣೆ. ನೀನು ಅವಳಿಗೆ ಶಂಕಕ್ಕೆ ಹೆದರಬಾರದು ಅಂತೇಳಿ ಹೇಳಿಕೊಡ್ಲಿಲ್ಲ. ಶಂಕಕ್ಕೆ ಹೆದರಬಾರದು, ಏಳಬಾರದು ಅಂತೇಳಿ ಮಗನಿಗೂ ಹೇಳಲಿಲ್ಲ. ಅವರು ಹೆದರಿದ್ದು ಅವರ ತಪ್ಪು. ನನ್ನ ಮನೆಯ ಒಳಗೆ ಬಂದು ನೀನು ಶಂಕನಾದ ಮಾಡುವುದಕ್ಕೆ ಮಗಳಿಗೆ ಮತ್ತು ಮಗನಿಗೆ ನಾನು ಹೇಳಬೇಕು, ನೀವು ಹೆದರಬೇಡಿ. ಕಾಡಿನಲ್ಲಿ ಇರುವಾಗ ಇದೆಲ್ಲ ಸಾಮಾನ್ಯ ಅಂತೇಳಿ ಹೇಳಿಕೊಡಬೇಕಿತ್ತು. ಬೇಟೆಗಾಗಿ ಜನರು ಬರ್ತಾರೆ, ಬೇಟೆಗಾರರು ಶಂಕವನ್ನು ಊದುತ್ತಾರೆ, ಜಾಗಟೆಯನ್ನು ಬಾರಿಸ್ತಾರೆ, ನಗಾರಿಯನ್ನು ಹೊಡೆಯುತ್ತಾರೆ, ತುತ್ತೂರಿಯನ್ನು ಊದುತ್ತಾರೆ. ಇದೆಲ್ಲ ಇರುವಂತದ್ದು ಮಗಳೇ. ಹೆದರಬಾರದು, ಗುಹೆಯ ಒಳಗೆ ಅಡಗಿ ಕುಳಿತುಕೊಳ್ಳಬೇಕು ಅಂತೇಳಿ ಹೇಳಬೇಕಿತ್ತು. ನೀನು ಹೇಳಲಿಲ್ಲ. ಅಲ್ಲ, ನಿನ್ನದೇ ಅನ್ನುವುದಕ್ಕೆ ಕಾರಣ ಬೇಕಲ್ಲ. ಯಾವುದು? ಮಣಿ ನಿನ್ನದು ಅಂತ ಹೇಳಬೇಕಾದ್ರೆ ಕಾರಣ ಬೇಕಲ್ಲ. ಅದು ನನ್ನ ಮಿತ್ರನದ್ದ. ಸತ್ರಾಜಿತ ಅಂತೇಳಿ ನಮ್ಮವನೇ ಒಬ್ಬ ಸಂಬಂಧಿಕ, ಅವನ ತಮ್ಮ ಪ್ರಸೇನಜಿತ್ತು ಕಾಡಿಗೆ ಬರುವಾಗ ಕಟ್ಟಿಕೊಂಡು ಬಂದಂತಹ ಮಣಿ ಅದೆಲ್ಲಿಯೋ ಕಳೆದು ಹೋಯಿತು. ಅಲ್ಲ, ಮಣಿ ಸೂರ್ಯನಿಂದ ತಪಸ್ಸಿನಲ್ಲಿ ಸಿಕ್ಕಿದ್ದು ಗೊತ್ತುಂಟ? ಅಲ್ಲ, ಹೇಳಿದ್ದು ನಮ್ಗೆ ಈಗ ನೀನು ಹೇಳುವಾಗ ಗೊತ್ತಾಗ್ತದೆ. ಅಲ್ಲ, ಅದು ಗೊತ್ತಾಯ್ತು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಮಣಿಯ ಪ್ರಯೋಗ ಆಗಿದೆ ಅಂತ ಗೊತ್ತಿದ್ದೇನೆ. ಸೂರ್ಯನಿಂದ ತೆಕ್ಕಿದಂತಹ ಒಂದು ಮಣಿಯನ್ನು ಹೌದು, ನಿಮಗೆಲ್ಲ ಈ ಉಚಿತ ಭಾಗ್ಯಗಳು ಸಿಕ್ಕಿದ್ರೆ ಆಗುವುದು ಗತಿ ಇದೆ ನೋಡಿ. ಯಾವುದಕ್ಕೆ ಅದನ್ನು ಉಪಯೋಗಿಸಿಕೆ ಮಾಡಬೇಕು, ಯಾವುದಕ್ಕೆ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂತಹ ತಲೆಕೆಟ್ಟವು ನಿಮ್ಗಳಿಗೂ ಉಚಿತ ಭಾಗ್ಯ ಕೊಟ್ಟರೆ ಇದರ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತದೆ ನೋಡಿ. ಈಗ ನಿನಗೆ ಸಿಕ್ಕಿದ್ದು ಹೇಗೆ? ನೀನೇನ ಮಣಿಗೆ ದುಡ್ಡು ಕೊಟ್ಟಿದ್ದೀಯ? ಯಾಕೆ? ಅಲ್ಲ, ಸಿಕ್ಕಿದ್ದು ಹೇಗೆ? ಅಲ್ಲ, ಈಗ ನನ್ನ ಹತ್ರ ಇರುವ ಮಣಿ
ಅದನ್ನು ಏನು ಅಂತ ನೀನು ಕೇಳುದಲ್ಲ, ನನ್ನ ಬಾಹು ವಿಕ್ರಮದಿಂದ ಪಡೆದದ್ದು. ಧರ್ಮಕ್ಕೆ ಪಡ್ಕೊಂಡದಲ್ಲ. ಎಲ್ಲ ಎಲ್ಲವೋ ಶ್ರೀಕೃಷ್ಣ ನಾಮಕವಾದಂತಹ ಮಾನವನೇ, ಏನು ಮಣಿ ಏನು ದಾರಿಯಲ್ಲಿ ಬಿದ್ದು ಸಿಕ್ಕಿದು ಅಂತ ತಿಳ್ಕೊಂಡೆ ನೀನು? ಅಲ್ಲುವ ಹರಿಯಕ್ಷನನ್ನು ಕೊಂದು. ಹರಿಯಕ್ಷ ಅಂದ್ರೆ ಯಾರು? ಯಾರು? ಕೆರಳಿದ ಕೇಸರಿಯ ಬಾಯಲ್ಲಿದ್ದಂತಹ ಮಣಿ ಅದು. ಎತ್ತರವಾದಂತಹ ಬೆಟ್ಟದ ಮೇಲೆ ನಿಂತು ನಾನು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಹರಿಯಕ್ಷ ಒಂದು ಬಾಯಿಯಲ್ಲಿಟ್ಟುಕೊಂಡು ಬಂದಂತಹ ಮಣಿ ನಾನು ಹೀಗೆ ನೋಡಿದೆ. ಇದಕ್ಕೆ ಈ ಮಣಿ ಯಾಕೆ? ಪ್ರಭಾವಶಾಲಿಯಾದಂತಹ ಪ್ರಕಾಶಮಾನವಾದಂತಹ ಈ ಮಣಿ ಈ ಹರಿಯಕ್ಷ ಕೆರಳಿದ ಕೇಸರಿಗೆ ಯಾಕೆ ಎನ್ನುವುದನ್ನು ಅರ್ಥವಿಸಿಕೊಂಡಂತಹ ನಾನು ಕೆಳಗಿಳಿದು ಬಂದೆ. ನನ್ನ ಆರಾಧ್ಯ ದೇವರನ್ನು ಸ್ಮರಿಸಿದೆ. ಶ್ರೀಹರಿ, ನಾನು ಶ್ರೀಹರಿಯನ್ನು ನೆನೆಸದೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಶ್ರೀಹರಿಯೇ ಅಂತ ಕೂಗಿದರೆ ಸಾಕು, ಶ್ರೀಹರಿ ಬಂದು ನನ್ನ ರಟ್ಟೆಯಲ್ಲಿ ಬಂದು ಕುಳಿತುಕೊಳ್ತಾನೆ, ಬಲ ಕೊಡ್ತಾನೆ ನನಗೆ. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೆ? ಒಂದು ಸಿಂಹವನ್ನು ಒಂದು ಕರಡಿ ಕೊಂದ ಇತಿಹಾಸ ದಾಖಲೆಗಳು ಎಲ್ಲಿಯೂ ಇಲ್ಲ. ಎಲ್ಲಿಯಾದರೂ ಕರಡಿಯ ಒಂದು ಸಿಂಹವನ್ನು ಕೊಲ್ಲಿಕ್ಕೆ ಸಾಧ್ಯವೋ? ಎತ್ತಿದ ಮುಷ್ಟಿಯನ್ನು ತಲೆಗೆ ಹೊಡೆದು ಮಣಿಯನ್ನು ತೆಗೆದೆ. ಹರಿಯಕ್ಷ ಸತ್ತು ಬಿತ್ತು ಕೆರಳಿದ ಕೇಸರಿ. ಇದು ನಾನು ಮಾಡಿದ್ದು ಅಂತ ಒಪ್ಪುವುದಿಲ್ಲ. ಯಾಕೆ? ಯಾಕೆ? ದೇವರದ್ದು ಹರಿಯ ಪ್ರಭಾವದಿಂದಾಗಿ. ಕೆಲವು ಸಲ ಇದೆ ಕೆಲವರೆಲ್ಲ ಹೇಳುವಂತದ್ದು, ಒಳ್ಳೆಯ ಒಂದು ಉತ್ಸವವನ್ನು ನಡೆಸಿದ ಕೂಡಲೇ ಇದು ಯಾರು, ಇದು ನಾನು ಮಾಡಿದ್ದು ಅಂತ. ನಾವು ಯಾವಾಗ್ಲೂ ತಿಳ್ಕೊಳ್ಬೇಕು, ನಾವು ಮಾಡಿದ್ದಲ್ಲ, ಭಗವಂತ ಮಾಡಿಸಿದ, ದೇವರು ಮಾಡಿಸಿದ. ದೇವರು ಮಾಡಿಸಿದ್ರಿಂದ ನಾನು ಇದನ್ನು ಮಾಡಿದೆ ಅದನ್ನು ಹೇಳುವ ಮಾತ್ರ ಸಾಂದರ್ಭಿಕವಾಗಿರುವಂತಹ ದಾರ್ಶನಿಕನಾಗ್ತಾನೆ. ಹರಿಯ ಸ್ಮರಣೆಯಿಂದ ನಾನು ಬಂದದ್ದರಿಂದ ಈ ಕರಡಿಗೆ ಆ ಕೇಸರಿಯನ್ನ ಹೊಡೆಯುವ ಬಲ ಶಕ್ತಿ ಬಂತು. ಕೇಸರಿಯ ಬಾಯಿಯಿಂದ ಅದನ್ನು ತೆಗೆದೆ, ರಕ್ತಸಿಕ್ತವಾಗಿತ್ತು. ಅದನ್ನು ಚೆನ್ನಾಗಿ ತೊಳೆದೆ. ಯಾರಾದರೂ ಬರ್ತಾರೋ ನೋಡುವ, ಯಾಕೆ ಯಾರಾದರೂ ಹಿಂಬಾಲಿಸಿಕೊಂಡು ಬರುವವರು ಇದ್ರೆ ಬೇಟೆಗಾರರು ಅಂತ ಕಾದು ಕುಳಿತೆ. ಯಾರೂ ಬರಲಿಲ್ಲ.
ಯಾರಾದರೂ ಇದಕ್ಕೆ ಸಂಬಂಧಪಟ್ಟವರು ಇದ್ದಾರೋ ಅಂತ ಬೊಬ್ಬೆ ಹೊಡೆದು ಕರೆದೆ ಯಾರೂ ಬರಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ಏನು ಮಾಡಬೇಕು? ಪ್ರಕಾಶಮಾನವಾದಂತಹ ಮಣಿ. ನನ್ನ ಮಕ್ಕಳು ಯಾವಾಗ್ಲೂ ಹೇಳ್ತವೆ ಗುಹೆ ಕತ್ತಲೆ, ಕತ್ತಲೆಯಲ್ಲಿ ಏನು ಮಾಡುವುದು ಅಂತ. ಗುಹೆಗೆ ಒಂದು ಬೆಳಕು ಬೇಕಾಗಿತ್ತು. ಆ ಮಣಿಯನ್ನು ತಂದು ತೊಟ್ಟಿಲಿಗೆ ಕಟ್ಟಿದೆ. ನನ್ನ ಗುಹೆ ಬೆಳಕಾಗಿ ಹೋಯಿತು. ಹರಿಯಕ್ಷನಿಂದ ಪಡೆದಂತಹ ಇದು ಮಣಿಯು ಸುಮ್ಮನೆ ಬಂದು ಸಿಕ್ಕಿದ್ದಲ್ಲ. ಒಟ್ಟಾರೆ ಅಧಿಕ ಪ್ರಸಂಗಿಯೇ ಇಲ್ಲವಾದರೆ ಎತ್ತರದ ಬೆಟ್ಟದಲ್ಲಿ ಕುಳಿತುಕೊಂಡು ಈ ಹರಿಯಕ್ಷನನ್ನು ಕಂಡು ಅದರ ಬಾಯಲ್ಲಿರುವಂತಹ ಮಿನುಗುವ ವಸ್ತುವನ್ನು ನೋಡಿ ಅದನ್ನು ಬಡಿದು ಕೊಂದದ್ದು ಯಾಕೆ? ಅಲ್ಲ ಹೇಳಿ. ಅಲ್ಲ, ಈ ಪ್ರಶ್ನೆಗೆ ನಾನು ಹೇಳುವುದು, ಹರಿಯಕ್ಷನಿಗೆ ಅದು ಅಗತ್ಯ ಇಲ್ಲ, ಅದರ ಬಾಯಲ್ಲಿದೆ, ಅದು ಯಾಕೆ? ಯಾರದ್ದೋ ಇರಬಹುದು ಅನ್ನೋ ಭಾವನೆಯಿಂದ ನಾನು ವಿನೀತನಾಗಿ ನನಗೆ ಪ್ರಯೋಜನಕ್ಕೆ ಬೇಕು, ಅದಕ್ಕೆ ಬೇಡ ಎನ್ನುವ ಪರಿಕಲ್ಪನೆಯಿಂದ ಹೊಡೆದದ್ದು. ನಿನ್ನ ದೇವರು ನಿನ್ನ ರಟ್ಟೆಯಲ್ಲಿ ಸ್ಥಿತನಾಗ್ತಾನೆ ಅಂತೇಳಿ ಆದ್ರೆ ನೀನಲ್ಲಿ ಸ್ವಲ್ಪ ಅನ್ಯಾಯ ಮಾಡಿದಾಗ ಆಗ್ಲಿಲ್ಲ. ಯಾಕೆ ದೇವರಿಗೆ? ಯಾಕೆ ಅದರ ಹತ್ರ ಕೇಳಬೇಕಿತ್ತು. ಅಯ್ಯ ಹರಿಯಕ್ಷವೇ, ಆ ಮಣಿಯನ್ನು ಇತ್ತ ಕೊಡು. ನಾನು ಅದನ್ನು ಯಾಕೆಂತೇಳಿ ನಾನು ಕೇಳಿದ್ದೇನೆ. ಹಿಂದೆ ಒಬ್ಬ ಇದ್ದ, ತನ್ನ ಮಡದಿಯನ್ನೇ ಒಬ್ಬ ಕೊಂಡೋದ್ರು ಕೂಡ ಅವನ ಹತ್ರ ಸಾರಿ ನನ್ನ ಹೆಂಡತಿಯನ್ನು ಕೊಡು ಅಂತೇಳಿ ಹೇಳಿಸಿದ ಒಬ್ಬ. ಅಂತಹ ದೇವನೇ ಆಗಿದ್ರೆ ಅವನಿಗೆ ಅದು ಅನ್ಯಾಯ ಮಾಡಿದಾಗೆ ಅಲ್ಲ. ನಾನೀಗ ನಿನ್ನ ಹತ್ರ ಕೇಳಬೇಕಾಗ್ತದೆ, ಹರಿಯಕ್ಷನನ್ನು ಕೊಂದು ಮಣಿಯನ್ನು ತಂದು ನಾನು ಕಟ್ಟಿದ್ದಕ್ಕೆ ನಿನಗಾದ ನಷ್ಟ ಏನು ಅಂತ. ನಷ್ಟ ಅದು ನಮ್ಮ ಸಕ್ಕನದ್ದು. ವಿಹಿತದಿಂದಲೇ ನಾನು ಕೇಳ್ತಾ ಇದ್ದೇನೆ. ವಿಹಿತದಿಂದಲೇ ಮಣಿಯನು ಕೊಡುಗೆಲ್ಲೊಳಗಿದ ಬೇಡೈ ಛಲವನು, ಕೊಡುಗೆಲ್ಲೊಳಗಿದ ಬೇಡೈ ಛಲವನು, ಕುಹಗಿಗೆಲ್ಲದಿ ಗೈಯಲು ಹೋಬೆ ನೀರದು ನಡೆಗೀಗಲು. ನಿನಗೆ ಸುಮ್ಮನೆ ಹೇಳಲಿಲ್ಲ, ಹರಿಯಕ್ಷವೇ ಕೊಡು ಅಂತೇಳಿ ಕೇಳಬೇಕಿತ್ತು ಅಂತೇಳಿ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಬಲ್ಲೂಕವೇ, ಅದು ನನ್ನ ಮಿತ್ರನಿಗೆ ಸೇರಿದ್ದು, ನಮ್ಮ ಸಂಬಂಧಿಗೆ ಸೇರಿದಂತಹ ಮಣಿ ನಿನಗೆ ಹೇಗೋ ಸಿಕ್ಕಿದೆ ಪುಣ್ಯಾತ್ಮ. ಈಗ ಅದರ ಹಕ್ಕುದಾರರು ಯಾರು ಅಂತೇಳಿ ನಿನಗೆ ಗೊತ್ತಾದಾಗ ನೀನು ಕಾಡಿನಲ್ಲಿ ಬೊಬ್ಬೆ ಹೊಡೆದಿದ್ಯಲ್ಲ, ಯಾರಾದ್ರೂ ಇದ್ದೀರಾ ಇದಕ್ಕೆ ವಾರಸುದಾರರು ಕೊಡ್ತೇನೆ ಅಂತೇಳಿ ಪ್ರಾಮಾಣಿಕ. ಅದು ನನಗೆ ಅಲ್ಲಿವರೆಗೆ ಅವಾಗಲೇ ಕೇಳ್ತಿದ್ರೆ ಓಡೋಡಿ ಬರ್ತಾ ಇದ್ದೆ. ಈಗ ಬಂದಿದ್ದೇನೆ, ವಾರಸುದಾರನಾಗಿ ಬಂದಿದ್ದೇನೆ. ಒಳ್ಳೆ ಮಾತಿನಿಂದ ಕೊಡು. ಒಂದು ವೇಳೆ ಕೊಡದಿದ್ರೆ ನಿನ್ನ ಮದ್ದು ಯಾವುದುಂಟ ಅದುವೇ. ಮುಷ್ಟಿಯಿಂದ ಪೆಟ್ಟು ಕೊಟ್ಟು ಮಿಹಿರ ಸುತನೆಡೆಗೆ ನಿನ್ನನ್ನು ಕಳಿಸುವಂತಹ ಸಾಮರ್ಥ್ಯ ನನ್ನದೇ ರಟ್ಟೆಯಲ್ಲುಂಟು. ಇದರಲ್ಲಿ ಇನ್ನೊಬ್ಬ ಬಂದು ಕೂತುಕೊಳ್ಬೇಕು. ಈಗ ನನ್ನನ್ನು ನೀನು ಯಮಲೋಕಕ್ಕೆ ಕಳಿಸಲಿಕ್ಕೆ ಹೊರಟಿದ್ದೀಗ. ನೀನೇನು ಯಮಲೋಕ ಕಳಿಸುವಂತ ಒಬ್ಬ ಮಧ್ಯವರ್ತಿಯ ಇಲ್ಲಿ? ಅಲ್ಲ, ಮಧ್ಯವರ್ತಿ ಬೇಕು ಅಂತ ಹೇಳಿಲ್ಲ, ಮಧ್ಯವರ್ತಿ ಅಲ್ಲ. ಮತ್ತೆ ನೀನು ನಿನ್ನಷ್ಟಕ್ಕೆ ಹೋಗುದು. ನಾನು ಗುದ್ದಿದಾಗ ಯಕ್ಷನನ್ನು ಯಮನ ಹತ್ರ ನಾನು ಕಳಿಸ್ತೇನೆ ಅಂತ ನಾನು ಹೇಳಿದ್ರೆ ನಾನು ಮಧ್ಯವರ್ತಿ ಆಗ್ತಿದ್ದೆ. ಅಯ್ಯ ಯಮನೆ ಒಬ್ಬನನ್ನು ಇವತ್ತು ಕಳಿಸ್ತೇನೆ ಅಂತೇಳಿ ಹೇಳಿದ್ರೆ ನಾನು ಮಧ್ಯವರ್ತಿ. ಮಧ್ಯವರ್ತಿ ಆದ ಮೇಲೆ ಯಮನ ಕೈಯಿಂದ ಏನಾದ್ರು ಅದನ್ನು ನಾನು ಮಾಡಬಹುದಲ್ಲ, ನಾನು ಮಾಡದೇ ಇರುವುದಕ್ಕಾಗುದಿಲ್ಲ ಅಂತೇಳಿ ಏನು ಬಡಂಬ್ರಗ ಅಂತ ಭಾವಿಸಿದೆ. ಅಲ್ಲ, ನಾ ಬಡ ಮೃಗವೋ. ಈಗ ಸ್ವಲ್ಪ ಏರು ಕಡಿಮೆ ಆಯ್ತು ನೋಡು ನಿನ್ನ. ಅಲ್ಲ, ನಾ ಬಡ ಮೃಗವೋ.
ಕೇಳ ಅಲ್ಲನ ಬಡಬ್ರಿಗವು ಅಲ್ಲನ ಬಡಬ್ರಿಗವು ಬಡಬ್ರಗವು ನಾನು ಬಡಂಬ್ರಗ ಅಂತ ತಿಳ್ಕೊಂಡಿದ್ದೆ. ಜಲ್ಲು ಮಾನವ ನಿನ್ನೆ ಮೊನ್ನೆ ಹುಟ್ಟಿ ಆಡು ಭಾಷೆಯಲ್ಲಿ ಒಂದು ಹೇಳಲಿಕ್ಕಿದ್ದು 3 ಸಂಕ್ರಾಂತಿ ಆಗ್ಲಿಲ್ಲ ಹುಟ್ಟಿ ನಮಗೆಲ್ಲ ವಯಸ್ಸಾದವರನ್ನು ಕಂಡ ನಿಮ್ಗೆ ಹುಡುಗರು ಮಕ್ಕಳಿಗೆಲ್ಲ ಇದೇ ನಿಮ್ಗಲ್ವಾ? ನೆನಪಿಟ್ಟುಕೋ ಒಂದು ಮಾತನ್ನು, ಮುದುಕರನ್ನ ಅಪಹಾಸ್ಯ ಮಾಡಿದ್ರೆ ನಿಮಗೆ ಮುದುಕತನದ ಭಾಗ್ಯವೇ ಬರುವುದಿಲ್ಲ. ಓಹೋ, ಅದು ಏನು ಅಂತ ನೀನು ಯೋಚನೆ ಮಾಡಿದರೆ ಸಾಕು. ನಾನು ಯಾವ ಯುಗದವನಂತ ಗೊತ್ತಾ? ಯಾವ ಯುಗದ? ಇದು ನನಗೆ 3ನೇ ಯುಗ. ಇದು ಹೌದಾ? ಸತ್ಯಯುಗದಲ್ಲಿ ಹುಟ್ಟಿದವ ನಾನು. 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರಿಗೆ ಒಂದು ಸಲ ಸ್ವಲ್ಪ ಜಡ ಬಂತಂತೆ. ಆಲಸ್ಯದಿಂದ ಅಲ್ಲ, ಅವರ ಆಕಳಿಕೆಯಿಂದ ಹುಟ್ಟಿದವ ನಾನು. ಮಹೇಂದ್ರ ಪರ್ವತಕ್ಕೆ ಬಿದ್ದೆ ನಾನು. ನನ್ನ ವಯಸ್ಸನ್ನು ಈಗ ನೀನು ಲೆಕ್ಕ ಹಾಕಬೇಕು. ಈಗ ನಾನು ಕೊನೆಗೆ ಹೇಳುವಾಗ ಎಷ್ಟಾಯ್ತು ಅಂತ ನೀನು ಹೇಳಿದ್ರೆ ಆಯ್ತು. ಆಕಳಿಕೆ ಆಸಕ್ತಿಯಿಂದ ಬಂದದ್ದ? ಆಸಕ್ತಿಯಿಂದಲೂ ಬಂದದ್ದು, ಹೇಗೆ ಬಂದದ್ದು ಅಂತೂ ಆಕಳಿಗೆ ಬಂದದ್ದು ಹೌದು. ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವ ಈ ಜಾಂಬವ. ಇನ್ನೊಂದು ಗೊತ್ತುಂಟ ನಿನಗೆ? ಗಿರಿಜಾ ಕಲ್ಯಾಣದ ಪ್ರಸಂಗ. ಓಹ್, ಅದು ಗೊತ್ತಿಲ್ಲದೇನು? ಈಶ್ವರನಿಗೆ ಗಿರಿಜೆಗೆ ಮದುವೆ ಆಗುವ ಸಂದರ್ಭದಲ್ಲಿ ಅದರ ಇಡೀ ಉಸ್ತುವಾರಿಯನ್ನು ನೋಡಿದವ. ಅಂದ್ರೆ ನೀನು ಆಡು ಭಾಷೆಯಲ್ಲಿ ನಾನು ಸ್ವಲ್ಪ ಹೇಳಬೇಕಾಗ್ತದೆ, ನಿಮಗೆ ಸರಿ ಅರ್ಥ ಆಗ್ಲಿಂತ. ಗುರಿಕಾರ ಆಗ ಇದ್ದದ್ದು ಈ ಜಾಂಬವ. ಆ ಸಮಯದಲ್ಲಿ ನನ್ನದು ಪಾನಕದ ಸೇವೆ. 33 ಕೋಟಿ ದೇವತೆಗಳು ಎಲ್ಲ ಬಂದವರಿಗೆ ಬೇಕಾದಂತಹ ಪಾನಕದ ವ್ಯವಸ್ಥೆ ಎಲ್ಲವೂನು ಮಾಡಿದವ ನಾನು. ಆಗ ನನ್ನ ವಯಸ್ಸು, ಇತಿಹಾಸಕಾರರು ಒಬ್ಬೊಬ್ಬರು ಹೇಳ್ತಾರೆ 10, 9, 19 ಅಂತ, ಕೆಲವರು 10, 9, 90 ಅಂತ ಹೇಳ್ತಾರೆ. ಸಾಮಾನ್ಯವಾಗಿ 90 ಹೌದು. ಗಿರಿಜೆ ಈಶ್ವರನಿಗೆ ಮದುವೆ ಆಗುವಾಗ ನನಗೆ 90 ವರ್ಷ. ಸಮುದ್ರ ಮಥನದ ಕಥೆ ಗೊತ್ತುಂಟ ನಿನಗೆ? ಅಲ್ಲಿಗೆ ವರ್ಷ ಎಷ್ಟು ಅಂತ ಲೆಕ್ಕ ಹಾಕು. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಮಂದಾರ ಪರ್ವತವನ್ನೇ ಕಡೆಗೋಲನ್ನಾಗಿಸಿ, ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಸಮುದ್ರವನ್ನ ಮತಿಸುವಾಗ ಈಗಲೇ ಜಳ ಜಳ ಶಬ್ದ ಬಂದಾಗ ಆಯ್ತು. ಈ ಜಾಂಬವ ಪ್ರತ್ಯಕ್ಷನಾಗಿದ್ದುಕೊಂಡು ಔಷಧಿ ಸಸ್ಯಗಳನ್ನ ತಂದು 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 ಸುರಿದು ಸಮುದ್ರ ಮತನ ಆಗುವಾಗ ಅದರಲ್ಲಿ ಉತ್ಪತ್ತಿಯಾದಂತಹ ಅಮೃತ. ಇವತ್ತು ದೇವತೆಗಳೆಲ್ಲರೂ ಅಮರರಾಗಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಧಾನವಾಗಿರುವಂತಹ ಜಾಂಬವ. ಅವರ ಸಾಲಿನಲ್ಲಿ ನಾನು ಅಮೃತ ಸೇವಿಸಿದವನೇ. ಅಲ್ಲಿಂದ ಅಲ್ಲಿಗೆ ವಯಸ್ಸು ಲೆಕ್ಕ ಹಾಕಿದ ಮೇಲೆ ಬಲಿ ಚಕ್ರವರ್ತಿಯ ಕಾಲ. ವಾಮನ ಮೂರ್ತಿ 3 ಮೆಟ್ಟಲುಗಳಷ್ಟು ಸ್ಥಳವನ್ನು ನನಗೆ ಕೊಡಬೇಕು. 2 ಮೆಟ್ಟಲುಗಳನ್ನು ಅಳೆಯುವಾಗ ಪಾತಾಳ ಲೋಕವರ ಭೂಲೋಕಗಳೆಲ್ಲವೂ ಆದ ಮೇಲೆ 3ನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಕೇಳುವಾಗ ಬಲಿ ತನ್ನ ತಲೆಯ ಮೇಲೆ ಇಡು ಅಂತ ಹೇಳುವಾಗ ವಾಮನ ಕಾಲನ್ನ ಎತ್ತಿ ಇಡುವಾಗ ಗಂಗೋತ್ಪತ್ತಿ ಆಯಿತು ವಾಮನನ ಪಾದದಲ್ಲಿ. ಬ್ರಹ್ಮದೇವರು ಕಮಂಡಲವನ್ನೇ ಹಿಡಿದರು. ನಾನು ಪ್ರಥಮವಾಗಿ ತೀರ್ಥವನ್ನು ಸ್ವೀಕರಿಸಿದವ. ಆ ಸಮಯದಲ್ಲಿ ಮನೋವೇಗದಲ್ಲಿ ಹೋಗುತ್ತಾ 14 ಲೋಕಕ್ಕೆ ಶಂಖ ಜಾಗಟೆಯನ್ನ ಹಿಡಿದು ವಿಕ್ರಮಾದಿತ್ಯ ಯುಗ ಪ್ರಾರಂಭ ಆಯಿತು ಆಗಿದೆ ಅಂತ ಘೋಷಣೆ ಮಾಡಿದವ ನಾನು. ತ್ರಿವಿಕ್ರಮಾವತಾರ ಆಗಿದೆ. ಈ ಶಂಖ ಜಾಗಟೆಯ ದಾಸರೆಲ್ಲ ಸೃಷ್ಟಿಯಾದದ್ದು ಆಗ. ಅವರಿಂದಾಗಿಯೇ ಆದದ್ದು. ನೀನು ಇವತ್ತು ಪಾಂಚಜನ್ಯ ಊದುವುದು, ನಾನು ಊದಿದ್ದ ಆಗ. ಅದಕ್ಕೆ ನಾನು ಹೇಳುದು, ನಾನು ಊದಿದ ಯುಗ ಯಾವುದು ಗೊತ್ತಾ ನಿನಗೆ ಅಂತ. ಅಷ್ಟು ವರ್ಷಗಳ ಅಂತರದ ನನಗೆ ಮೇರು ಪರ್ವತ, ಸೂರ್ಯ ಒಂದ್ಸಲ ನನಗೆ ಪಂತಹವನ್ನ ನೀಡಿದ್ದಿದೆ. ಮೇರು ಪರ್ವತವನ್ನ ಹೇಗೆ ಎಷ್ಟು ಸುತ್ತುತ್ತೀ ಅಂತ ಹೇಳ್ಕೊಂಡು ಸೂರ್ಯನಿಗೆ ಹೇಳ್ತೇನೆ, ನೀನು ಸುತ್ತು ಅಂತ ಹೇಳಿ. ಸೂರ್ಯ ಅರ್ಧ ಸುತ್ತಿದ, ಪಶ್ಚಿಮದಿಂದ ಉದಯಿಸಿ, ಪೂರ್ವದಿಂದ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಂಗತನಾಗಿ ಮರುದಿನ ಎದ್ದು ಬರುವಷ್ಟರ ಬಳಿಗೆ ಮೇರು ಪರ್ವತವನ್ನ 21 ಬಾರಿ ಸುತ್ತಿದವ ಈ ಜಾಂಬವ. ಆ ನಂತರದ ಸೇವೆ ರಾಮನದ ತ್ರೇತಾಯುಗದ ಕಾಲದಲ್ಲಿ ರಾಮನೊಟ್ಟಿಗೆ ಮಾಡಿದ ಸೇವೆ. ಸೀತೆಯನ್ನ ಅನ್ವೇಷಣೆಗೆ ಬೇಕಾಗಿ
ಸಮಸ್ತ ಕಿಷ್ಕಿಂಧೆಯ ಸೇನೆಯನ್ನ 4 ವಿಭಾಗಗಳನ್ನಾಗಿ ಮಾಡಿ ದಕ್ಷಿಣಾಭಿಪಥಕ್ಕೆ ಹೋದಂತಹ ತಂಡದಲ್ಲಿ ಅದರ ನಾಯಕತ್ವ ವಹಿಸಿದವ ಜಾಂಬವ. ನನ್ನೊಟ್ಟಿಗೆ ಹನುಮಂತ ಇದ್ದ. ಅಲ್ಲಿ ಒಂದು ಗುರಿಕಾರ, ಅಲ್ಲಿಯೂ ನಾನೇ ಗುರುಕಾರ. ರಾಮಚಂದ್ರರು ಶ್ರೀರಾಮಚಂದ್ರ ತನ್ನ ಮುದ್ರಿಕೆಯನ್ನೇ ತೆಗೆದು ಹನುಮಂತನ ಬಳಿಯಲ್ಲಿ ಕೊಡುವಾಗ ಒಂದು ಸಲ ಹೀಗೆ ನನ್ನನ್ನು ನೋಡಿದ್ದಿದೆ. ಯಾಕೆ ಜಾಂಬವೇ ಜವಾಬ್ದಾರಿ ನೀವು ಇದ್ದಿರಲ್ವಾ ಅಂತ. ಹಾರ್ಲಿಕ್ಕೆಲ್ಲ ನಿನ್ನ ಹತ್ರ ಅಲ್ಲ, ಆ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಅಲ್ಲೇ ಒಂದು ನಾನು ಅಭಯವನ್ನು ಕೊಟ್ಟಿದ್ದೇನೆ, ನಾನಿದ್ದೇನೆ ಅಂತ. ಅಲ್ಲಿಂದಲೇ ರಾಮಚಂದ್ರನಿಗೆ ಆಶೀರ್ವಾದವನ್ನು ಮಾಡಿದ್ರು. ಆದ್ದರಿಂದ ನನ್ನ ತಂಡದ ನೇತೃತ್ವಕ್ಕೆ ಉಂಗುರವನ್ನು ರಾಮಚಂದ್ರ ಯಾಕೆ ಕೊಟ್ಟಿದ? ಯಾಕೆ? ಇದು ಏನಾದರೂ ಅನ್ವೇಷಣೆ ಸಾಗುವುದಿದ್ರೆ ಇದು ಜಾಂಬವರೇ ನೇತೃತ್ವವೇ ಆಗ್ತದೆ ಅಂತ. ಹನುಮಂತ ಹಾರ್ತಾನೆ. ಸಂಪಾತಿಯ ಹೆಗಲ ಮೇಲೆ ನಿಂತು ಲಂಕೆಯನ್ನು ಕಂಡವ ನಾನು. ಎಷ್ಟು ಯೋಜನೆ ಆಗ್ತದೆ ಅಂತ ಗೊತ್ತಿದ್ದವ ನಾನು. ಹನುಮಂತ ಸುಮ್ಮನೆ ಕೂತಿದ್ದಾನೆ ಮುದುಡಿಕೊಂಡು. ಹನುಮಂತನನ್ನ ಎಬ್ಬಿಸಿ, ಹನುಮಂತ ಇದು ನಿನ್ನಿಂದ ಆಗ್ತದೆ, ನಿನ್ನಿಂದ ಸಾಧ್ಯ ಇದೆ. ಅವನನ್ನ ಪ್ರಚೋದಿಸಿ ಲಂಕೆಗೆ ಹಾರಿಸಿದವ ಈ ಜಾಂಬವ. ಅವ 100 ಹಾರುವವ 800 ಹಾರಿದ. ಅದಕ್ಕೆ ಪ್ರಚೋದನೆ ಹಿಂದಿದ್ದ ಇರುವಂತದ್ದಲ್ವ, ಅದಕ್ಕೆ ನಾಯಕತ್ವ ಅಂತ ಹೇಳುವುದು. ನಾಯಕತ್ವವನ್ನು ಒಪ್ಪಿಕೊಂಡಂತಹ ಈ ಜಾಂಬವನ ಇತಿಹಾಸ. ನೀನು ಮೊನ್ನೆ ಹುಟ್ಟಿದ ಜಲ್ಲು ಮಾನವ, ಇದು ತಿರುಳುಕನು. ಮನುಷ್ಯನನ್ನು ದೇವರು ನಂಬುವುದಿಲ್ಲ. ಯಾಕೆ ಗೊತ್ತಾ ನಿನಗೆ? ಯಾಕೆ? ಯಾವ ದೇವರಾದರೂ ಮನುಷ್ಯನನ್ನು ವಾಹನ ಮಾಡಿದ್ದುಂಟ? ಉರಗವನ್ನು ವಾಹನ ಮಾಡಿದ ದೇವರಿದ್ದಾರೆ, ಪಕ್ಷಿಗಳನ್ನ ವಾಹನ ಮಾಡಿದ ದೇವರುಗಳಿದ್ದಾರೆ, ಹುಲಿಯನ್ನ ಸಿಂಹವನ್ನ ವಾಹನ ಮಾಡಿದ ದೇವರುಗಳಿದ್ದಾರೆ. ಮನುಷ್ಯರನ್ನು ಯಾಕೆ ಮಾಡಲಿಲ್ಲ? ಯಾಕೆ? ಮನುಷ್ಯನನ್ನು ವಾಹನ ಮಾಡಿದರೆ ಮನುಷ್ಯ ಅವನಷ್ಟಕ್ಕೆ ಹೋಗಿ ಅವನಿಗೆ ಬೇಕಾದಲ್ಲಿ ಹೋಗ್ತಾನೆ, ದೇವರು ಅವನು ಬೇಕಾದಲ್ಲಿ ಹೋಗುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ದರಿಂದ ದೇವರಿಗೆ ನಂಬಿಕೆ ಇಲ್ಲ ಮನುಷ್ಯರ ಮೇಲೆ. ಆದ್ದರಿಂದ ಯಾವ ದೇವರು ಕೂಡ ಮನುಷ್ಯನನ್ನು ವಾಹನ ಮಾಡಲಿಲ್ಲ. ಇಲಿಯನ್ನು ವಾಹನ ಮಾಡಿದವರು ಇದ್ದಾರೆ. ಎಲ್ಲ ಇತಿಹಾಸ ತೆಗೆದು ನೋಡಿ, ಎಲ್ಲಿಯಾದ್ರೂ ಉಂಟ ನೋಡು. ದೇವರಿಗೂ ನಂಬಿಕೆ ಇಲ್ಲದಂತ ಮನುಷ್ಯರನ್ನು ಏನು ಹೇಳುದು? ಜಲ್ಲು ಮಾನವ ನನ್ನ ಹತ್ರ ಬಂದು ಮಾತಾಡೋದು ಏನೋ 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 ಏನೋ. ಒಳ್ಳೆ ಕತೆ ಆಯ್ತಲ್ಲ ನಿನ್ನದ್ದು. ಕಿರುಬೆಟ್ಟಿನೊಳಗೆ ಕಿರುಬೆಟ್ಟಿನೊಳಗೆ ನಾನು ನಾನು ಗೋವರ್ಧನ ಗಿರಿಯನ್ನು ನೆಗಹಿರ್ಪೇನೋ. ಪರಮಕ ಮೇರು ಪರ್ವತ ಕಂಗೆ, ಪರಮಕ ಮೇರು ಪರ್ವತ ಕಂಗೆ, ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ಪರಮಕ ಮೇರು ಪರ್ವತ ಕಂಗೆ, ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ಕಿರುಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಹಿರ್ಪೆನು.
ನಗಹಿರ್ಪೆನು ಬಲ್ಲೋಕವೇ ಶ್ರೀಕೃಷ್ಣನಾಮಾಂಕಿತನಾದಂತಹ ಮಾನವನೇ, ಒಂದು ಪ್ರಶ್ನೆ ನಿನ್ನದು. ಹ ಈ ಪ್ರಾಯ ಸಲ್ಲುತ್ತಾ ಹೋಗುವಾಗ ಹ ಒಬ್ಬನ ಶಕ್ತಿ ಹೆಚ್ಚುವುದ ಕುಂದುವುದ? ಅನುಭವ ಹೆಚ್ಚಿದಷ್ಟು ಶಕ್ತಿ ಅಲ್ಲಲ್ಲ, ಸ್ನಾಯು ಬಲ ಹೆಚ್ಚುವುದ ಕುಗ್ಗುವುದ ಅಂತ ಹೇಳಿ ಅಷ್ಟೇ. ಸಾಮಾನ್ಯ ನಿಮ್ಮಂತ ಜಳ್ಳು ಮಾನವರಿಗೆಲ್ಲಾದ್ರೆ ಕುಗ್ಗುವುದು, ನಮ್ಮಂತ ದೇವಕಲ್ಪದವರಿಗೆಲ್ಲ ಹೆಚ್ಚಾಗುವುದು. ಓಹೋ, ಹಾಗೊಂದು ಉಂಟಲ್ಲ ಹೊಸತ್ತು. ದೇವಕಲ್ಪದವರಿಗೆ ಹೆಚ್ಚಾಗುವುದು, ಜಳ್ಳು ಮಾನವರಿಗೆ ಕಡಿಮೆ ಆಗುವುದು. ಅದಕ್ಕೆ ಇಷ್ಟು ಪೆಟ್ಟು ಒಂದು ಯುದ್ಧ ಮಾಡಿದ್ದು. ನಿಮಗೆಲ್ಲ ಮಕ್ಕಳಿಗೆ ಏನು ಯಾರಿಗೆ ಎಷ್ಟು ಹೆಚ್ಚಾಗಿದೆ ಎಷ್ಟು ಕಡಿಮೆ ಆಗಿದೆ ಅಲ್ಲ, ನಿಮಗೆ ಮಕ್ಕಳಿಗೆಲ್ಲ ಈ ಒಂದು 60 ಕಳೆದವರೆಲ್ಲರೂ ಅರಳು ಮರಳು ಅಂತ ಹೇಳಿದ್ವಿ. ಇದು 60 ಕರೆದಾಗ ಅರಳು ಮರಳಲ್ಲ, ಮರಳಿ ಅರಳುವ ಕಾಲ ಇದು. ನಮಗೆ 60,000 ವರ್ಷ ಆದಿದ್ದಂತ ದಶರಥ ಅರಳಿದ್ದೇ 60,000 ನಂತರ. ಅದನ್ನು ತಿಳ್ಕೊಳ್ಬೇಕು. ದೇವಕಲ್ಪದವರಿಗೆ ಏನು ಕೇಳಿದ್ರೆ ವಯಸ್ಸು ಹೆಚ್ಚಾದಷ್ಟು ಅರಳುವುದು ಜಾಸ್ತಿ. ನೀನು ಜಲ್ಲು ಮಾನವದನ್ನು ತಿಳ್ಕೊಂಡದ್ದು ಹಾಗೆ ಅಂತ. ಈಗ ದಶರಥ ಅಂದ್ರೆ ದೇವಕಲ್ಪದವನು ಅಲ್ಲ, ಕೇಳಿದ್ದು ನಾನು. ಹೌದು, ದೇವಕಲ್ಪದವ. ಹೌದು, ದೇವರೇ ಕಲ್ಪಿಸಿದ್ದಾಗಿದೆ. ದೇವರೇ ಕಲ್ಪಿಸಿದ್ದೊಂದು ಪ್ರಶ್ನೆ ಅಲ್ಲ, ದೇವಕಲ್ಪದ್ದು. ಏನು ಅಂತೂ ಯಾರ್ಯಾರ ಸಾಮರ್ಥ್ಯ ಎಷ್ಟೆಷ್ಟು ಅಂತೇಳಿ ಯುದ್ಧ ಕಣದಲ್ಲಿ ಹೇಳುವುದು ಸಾಮಾನ್ಯವೇ. ಈಗ ನನಗೆ ಅಷ್ಟು ಹೆಸರುಂಟು, 1,000 ಹೆಸರುಂಟು ಅಂತೇಳಿ ಹೇಳಿದ್ದೆ, ಹೌದಾ? ಈ 1000 ಹೆಸರು ಸುಮ್ಮನೆ ಬಂದದ್ದು ಅಂತೇಳಿ ಎಣಿಸಿದ್ಯಾ? ಯಾಕೋ ನನಗೆ ಅರ್ಥ ಆಗ್ಲಿಲ್ಲ. ಅದು ಮಾಡಿದ ಸಾಧನೆಗೆ ಸರಿಯಾಗಿ ಹೆಸರುಗಳು ಬರುವುದು. ಗೋಪಾಲಕರು ನಾವು ಗೋಪಾಲಕೃಷ್ಣ ಎಂಬ ಹೆಸರು ನನಗುಂಟು ಅಂತೇಳಿ ಹೇಳಿದೆ. ಗೋವುಗಳನ್ನು ಪಾಲಿಸುತ್ತಾ, ಅವುಗಳಿಗೆ ಹುಲ್ಲನ್ನು ತಿನ್ನಿಸುತ್ತಾ, ಗುಡ್ಡ ಬೆಟ್ಟಗಳನ್ನು ನಾವು ಹತ್ತುತ್ತಾ ಇರುವವು. ನಮ್ಮ ಊರಿನ ಸಮೀಪ ಒಂದು ಗೋವರ್ಧನಗಿರಿ ಅಂತೇಳಿ ಉಂಟು, ಕೇಳಿದ್ದೇನೆ ನಾನು. ಅಲ್ವಾ? ಯಾಕೆ ಗೋವರ್ಧನಗಿರಿ? ಗೋವುಗಳಿಗೆ ಬೇಕಾಗುವಂತಹ ಆಹಾರವನ್ನು ಒದಗಿಸುತ್ತಾ ಅವುಗಳ ಕ್ಷೀರವನ್ನು ವೃದ್ಧಿ ಮಾಡುವಂತಹ ಒಂದು ಸೌಕರ್ಯವನ್ನು ಕಲ್ಪಿಸುತ್ತಾ ಇದ್ದಂತಹ ಗಿರಿ ಅದು. ಗೋವುಗಳ ಉದರಂಭರಣೆ ಆದಾಗ ನಮ್ಮದ್ದು ಉದರಂಭರಣೆ ಆಗುವುದು, ಗೋಪಾಲಕರದ್ದು. ಹಾಗೆ ನಮ್ಮಲ್ಲೆಲ್ಲ ಒಂದು ಆರಾಧನಾ ಕ್ರಮ ಇತ್ತು. ವರ್ಷಕ್ಕೊಮ್ಮೆ ದೇವೇಂದ್ರನನ್ನು ಪೂಜಿಸುವುದು, ಮಳೆ ಕೊಡ್ತಾನೆ ಎಂಬಂತ ದೃಷ್ಟಿಯಿಂದ. ಅದಕ್ಕೆ ನಾನೊಮ್ಮೆ ಹೇಳಿದೆ, ನಮ್ಮ ಅರಸೊತ್ತಿಗೆ ಎಲ್ಲೆಲ್ಲ ಮಾತಾಡಿ, ನಮ್ಮ ಗೋವುಗಳಿಗೆ ಆಹಾರವನ್ನು ಕೊಡ್ತಾ ಇರುವಂತದ್ದು ಗೋವರ್ಧನಗಿರಿ, ನಾವು ಇಂದ್ರ ಪೂಜೆ ಮಾಡುವುದು ಬೇಡ, ಒಂದು ಗಿರಿ ಪೂಜೆ ಮಾಡುವ ಅಂತೇಳಿ ಎಲ್ಲರಿಗೂ ಒಪ್ಪಿಗೆ ಆಯ್ತು. ಗಿರಿ ಪೂಜೆ ಮಾಡ್ಲಿಕ್ಕೆ ಒಪ್ಪಿದ್ರು. ವಿಜೃಂಭಣೆಯಿಂದ ಗಿರಿ ಪೂಜೆ ಮಾಡ್ತಾ ಇದ್ದೆವು. ದೇವೇಂದ್ರನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಧಾರಾಕಾರವಾಗಿ ಮಳೆ ಸುರಿಸಿದ. ದೇವೇಂದ್ರ ಧಾರಾಕಾರವಾಗಿ ಮಳೆ ಸುರಿಸಿದ, ಮಾಡಿದ್ದು ಸರಿ ಆಯ್ತು. ಯಾಕೆಂದ್ರೆ ಅಭ್ಯಾಸ ಮಾಡಿದ್ದೀವಲ್ಲ ಅವರಿಗೆ ಕೊಟ್ಟು. ಆ ಪರಂಪರೆ ಈಗಲೂ ಬೆಳೆದು ಹೋಗಿದೆ. ಕೊಡದಿದ್ರೆ ಏನು ಮಾಡುದಿಲ್ಲ, ಆ ಸ್ಥಿತಿ ನಮಗೆ ನಿರ್ಮಾಣ ಆಗಿ ಹೋಗಿದೆ. ಹೇಳುದು ನೀನೇ ಆಯ್ತಲ್ಲ. ಒಂದು ಕಡೆ ಸರಿ ಆಯ್ತು, ಒಂದು ಕಡೆಯಲ್ಲಿ ದೇವಕಲ್ಪ ಇರ್ಲಿ. ಧಾರಾಕಾರವಾಗಿ ಎಷ್ಟೆಷ್ಟು ದೊಡ್ಡ ಹನಿ ಇತ್ತು ಗೊತ್ತುಂಟ? ನಿನ್ನ ಜನ್ಮಕ್ಕೆ ನೋಡಿರ್ಲಿಕ್ಕಿಲ್ಲ ನೀನು. ಇಡೀ ಗೋಪಾಲಕರು ಗೋವುಗಳು ಎಲ್ಲ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ಬಂದಾಗ ಸ್ವಲ್ಪ ಸ್ವಲ್ಪ ಕೇಳಿದ್ದೇನೆ, ಕುಂಭದ್ರೋಣ ಮಳೆ ಬಂದಿದೆ ಅಂತ. ಅದು 2 ಕುಂಭ ಸೇರಿಸಬೇಕು ಅಂತ ಮಳೆ. ಏನು ಮಾಡುದು? ರಕ್ಷಿಸಬೇಕು ಗೋವುಗಳನ್ನು, ಗೋಪಾಲಕರನ್ನು ಅಂತ. ಹಾಗೆ ಗೋವರ್ಧನ ಗಿರಿಯ ಕೆಳಗೆ ನನ್ನ ಕೈಯನ್ನು ತೂರಿದೆ. ಕಿರು ಬೆಟ್ಟಿನೊಳಗೆ ಗಿರಿಯನ್ನು ಮೇಲಕ್ಕೆ ಎತ್ತಿ ಒಂದು ರೀತಿಯ ಛತ್ರವೇ. ಅದರ ಅಡಿಯಲ್ಲಿ ಗೋವುಗಳು, ಗೋಪಾಲಕರು ರಕ್ಷಣೆಯನ್ನು ಪಡೆದರು. ತಿಂಗಳ ಕಾಲ ಮಳೆ. ಹೌದಪ್ಪ. ಕೊನೆಗೆ ದೇವೇಂದ್ರನೇ ಸೋತು ಶರಣಾಗತ ಆಗಿ ಒಂದು ಪಟ್ಟಾಭಿಷೇಕ ಮಾಡಿದ ನನಗೆ. ಶರಣು ಬಂದು ನಿನಗೆ. ಹೌದು. ಆ ಪಟ್ಟದ ಹೆಸರು ಗೋವಿಂದ ಅಂತೇಳಿ. ಗೋವಿಂದ ಪಟ್ಟಾಭಿಷಿಕ್ತನಾದಂತ ನನಗೆ ಅಂದಿನಿಂದ ಗೋವಿಂದ ಅಂತೇಳಿ ಕರೆಯುವುದು. ಇಂಥ ಸಾಧನೆ.
ಮತ್ತೆ ನೀವು ಅಷ್ಟು ದೊಡ್ಡ ಪರ್ವತ ಅಲ್ಲ, ಎತ್ತಿದವ, ಮತ್ತೆ ನಿನ್ನ ಮೇರು ಪರ್ವತ ಮತ್ತೊಂದು ಪರ್ವತ ಕಿರು ಬೆರಳಿನಿಂದ ಎತ್ತಿದಂತಹ ಗಿರಿ ಪರ್ವತ. ಇಷ್ಟೇ ಅಲ್ಲ, ನಾವು ಕೇಳಿದೆ, ಹೌದು, ಕಿರು ಬೆರಳಿನಲ್ಲಿ. ನಾನು ಕೇಳಿದ್ದಿದೆ 1000 ಗಿರಿಗಳಲ್ಲಿ ಕೊನೆಯಲ್ಲಿ ಸ್ಥಾನದಲ್ಲಿರುವಂತ ಗಿರಿ ಅದು. ಟೊಳ್ಳು ಗಿರಿಯನ್ನು ಒಂದು ಎತ್ತಿಕೊಂಡು ನೀನು ಬಹಳ ಮಾತಾಡ್ತೀವಿ. ನಾನೇನು ಮಾಡಿದ್ದೇನೆ ಅಲ್ಲಿದೆ ಎನ್ನಳು ಪರಮ ಸಖ್ಯವ ಗೈದನು, ಎನ್ನಳು ಪರಮ ಸಖ್ಯವ ಗೈದನು. ದರಗಿಂದ ನಗಕ್ಕೆ ಬರ್ಕನು ಬಂದು ಎನ್ನಳು ಪರಮ ಸಖ್ಯವ ಗೈದನು. ಶರದಿಗೆ ಸೇದು ಬಂದು ಬಂಧನ ಗೈಯುತ್ತಿರೆ ರಜತಾದ್ರಿಯನು. ಬಂಧನ ಗೈಯುತ್ತಿರೆ ರಜತಾದ್ರಿಯನು. ತ್ರೇತಾಯುಗದ ಕಥೆಯನ್ನು ನಿನಗೆ ಹೇಳ್ತೇನೆ ಕೇಳು. ಅನಿವಾರ್ಯ ಪ್ರಸಂಗಕ್ಕೆ ನಮ್ಮ ಒಡೆಯನಾದಂತಹ ಶ್ರೀರಾಮಚಂದ್ರ ಅವನ ಮಡದಿಯಾದಂತಹ ಸೀತಾಮಾತೆಯನ್ನು ಚತುರ್ದಶ ಭುವನದಲ್ಲಣ ರಾವಣೇಶ್ವರ ಕದ್ದುಕೊಂಡು ಹೋದ. ಹಾಗಾದರೆ ಲಂಕೆಯನ್ನು ಪ್ರವೇಶ ಮಾಡಬೇಕು ಹೇಗೆ ಎನ್ನುವುದಕ್ಕಾಗಿ ಸರದಿಗೆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡೋಣ, ಇದು ರಾಮದೇವರ ಇಚ್ಛೆ. ನಮಗೆಲ್ಲ ಹೆಗಲ ಮೇಲೆಯೋ ಹಾರಿಕೊಂಡು ಹೋಗ್ಲಿಕ್ಕೆ ಎಲ್ಲ ಗೊತ್ತಿತ್ತು ನಮಗೆ. ಆದರೂ ಸಹ ರಾಮಚಂದ್ರನ ಅಪೇಕ್ಷೆಯಂತೆ ಸರದಿಗೆ ಸೇತುವೆಯನ್ನ ಬಲಿಬೇಕು, 100 ಯೋಜನ ಸೇತುವೆ. ಆ ಸೇತುವೆಗೆ ಬಲಿಬೇಕು ಅಂತ ಹೇಳಿದ್ರೆ 77 ಕೋಟಿ ಕಪಿನಾಯಕರು, 18 ಅರ್ಬುದ ಸೈನ್ಯ ನಮ್ಮದು. ಅಷ್ಟೂ ಸೈನಿಕರೆಲ್ಲರೂ ಸೇರಿಕೊಂಡು ಸೇತುವೆಯ ನಿರ್ಮಾಣದಲ್ಲಿ ತೊಡಗಿದ್ದುವಂತ ಸಂದರ್ಭ. ಒಂದು ಅಳಿಲು ಸಮೇತ ಸೇವೆಯನ್ನ ಮಾಡ್ತಾ ಇತ್ತು. ನಾವು ಕಟ್ಟುವಂತಹ ಸೇತುವೆಯ ಎಡೆಯಲ್ಲಿ ಬಿರುಕು ಬೀಳಬಾರದು ಎನ್ನುವ ಉದ್ದೇಶಕ್ಕಾಗಿ ಅಳಿಲೊಂದು ನದಿಯ ಆ ಸಮುದ್ರದಲ್ಲಿ ಮುಳುಗುವುದು, ಹೊಯ್ಗೆಯಲ್ಲಿ ಹೊರಳಾಡುವುದು, ಆ ಬಿಳದ ಎಡೆಯನ್ನ ಬಂದು ಸವರಿಕೊಂಡು ಹೊಯ್ಗೆಯನ್ನ ಮೆತ್ತುವುದು. ಎಷ್ಟು ಶ್ರದ್ಧೆ ನೋಡಿ ರಾಮದೇವರ ಭಕ್ತಿಯ ಮೇಲೆ. ನಮ್ಮನ್ನೆಲ್ಲ ತೊಡಗಿಸಿಕೊಂಡು ರಾಮದೇವರು ಸೇತುವೆಯನ್ನು ನಿರ್ಮಿಸಬೇಕು ಎಂದು ಸಂಕಲ್ಪ ಮಾಡಿದ ತಕ್ಷಣ ಎಲ್ಲಾ ಕಪಿಗಳು ಹೊರಟು ಎಲ್ಲ ಪರ್ವತಗಳನ್ನು ತರಲಿಕ್ಕೆ. ದಕ್ಷಿಣದಲ್ಲಿ ಆಗಬೇಕಾದಂತಹ ಪರ್ವತಕ್ಕೆ ಸೇತುವೆಗೆ ನಾನು ನಡೆದದ್ದು ಉತ್ತರಕ್ಕೆ. ಹೋಗಿ 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 ಕಾಣುತ್ತೇನೆ, ದೊಡ್ಡದಾದಂತಹ ಪರ್ವತ ಕಾಣುತ್ತದೆ, ಎತ್ತಿದೆ. ಗಡಗಡನೆ ನಡುಗುವಾಗ ಅದು ಬೆಳ್ಳಿ ಬೆಟ್ಟ. ಈಶ್ವರ ಪಾರ್ವತಿ ಸಮೇತನಾಗಿ ಬಂದು ಹೇಳಿದ, ನಮ್ಮನ್ನು ಈ ಬೆಟ್ಟವನ್ನು ಕೊಂಡು ಹೋದರೆ ನಾವೆಲ್ಲಿ ಇರುವುದು, ಅದಕ್ಕಾಗಿ ಈ ಬೆಟ್ಟವನ್ನು ಬಿಡು, ಇನ್ನು ಬೇರೆ ಬೆಟ್ಟಗಳಿದೆ, ಅದನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ನನ್ನೊಡನೆ ಪರಮ ಸಖ್ಯವನ್ನು ಗೈದ ಪರಮೇಶ್ವರ.
ಹಿಂದೆ ರಾವಣೇಶ್ವರ ಒಂದ್ಸಲ ಎತ್ತಲಿಗೆ ಹೋದಂತೆ, ಅವನ ಕೈ ಹಿಡಿದು ಸಿಕ್ಕಿಕೊಂಡು ಒರಳಾಡ್ತಾ ಇದ್ದಂತೆ. ಆಗ ರಾವಣೇಶ್ವರನಿಗೆ ಅನುಗ್ರಹ ಮಾಡಿದ್ದು ಮಾತ್ರ. ನನಗೆ ಪರಮ ಸಖ್ಯವನ್ನ ಮಾಡಿದ ಪರಮೇಶ್ವರ. ಆ ನಂತರ ಉಳಿದ ಬೆಟ್ಟಗಳನ್ನೆಲ್ಲ ತಲೆಯಲ್ಲಿ 4, ಹೆಗಲ ಮೇಲೆ 4, ಕಂಕುಳದಲ್ಲಿ 4, ಕೈಯಲ್ಲಿ 4, ಮೊಣಗಂಟಿನಲ್ಲಿ 2, ಪಾದಗಳಲ್ಲಿ 4 ಹೊರಳಾಡಿಕೊಂಡು ಒಟ್ಟು ಎಷ್ಟಾಯಿತು ಅಂತ ಮತ್ತೆ ಲೆಕ್ಕ ಹೇಳು ನೀವು. ಇಷ್ಟು ಬೆಟ್ಟಗಳನ್ನು ಏಕಪ್ರಕಾರವಾಗಿ ತಂದು ಸೇತುವೆಯನ್ನು ನಿರ್ಮಿಸಿದವ ಈ ಜಾಂಬವ. ಕೇಳಲಿಕ್ಕೆ ಚಂದ ಆಗ್ತದೆ. ಮೊಣಗಂಟಿನಲ್ಲಿ 4, ನೀನು ಕಾಣಬೇಕಿತ್ತ ಕಂಕುಳಾಡಿಯಲ್ಲಿ 4 ಎಲ್ಲ ನಮ್ಮ ಇಂತಹ ಸೇತುವೆಯನ್ನು 100 ಯೋಜನ ಸೇತುವೆಯನ್ನು ಕೇವಲ 5 ದಿನದಲ್ಲಿ ಪೂರೈಸಿದವರು ಈ ನಾವು ಶ್ರೀರಾಮನ ಭಕ್ತರಾದಂತಹ ಕಪಿಗಳು ಹಾಗೂ ನಾವು ಜಾಂಬವಂತನಾದಂತಹ ನನ್ನ ನೇತೃತ್ವದಲ್ಲಿ ಅಂತಹ ಸೇತುವೆ. ಈ ದ್ವಾಪರ ಯುಗ ಇದೆ ಅಲ್ಲ, ಇದು ಅನುಮಾನದ ಯುಗ. ಈಗಲೂ ಕೆಲವರು ಹೇಳ್ತಾರೆ ಸೇತುವೆ ಈಗ ಎಲ್ಲಿ ಉಂಟು ಅಂತ. ಬರಲಿ, ನಾನು ತೋರಿಸ್ತೇನೆ. ರಾಮೇಶ್ವರದಲ್ಲಿ ಸೇತುವೆ ಇದೆ, ಅವರಿಗೆ ತೋರಿಸೋಣ. ಯಾಕೆ ಸಂಪೂರ್ಣವಾಗಿ ರಾಮ ಸೀತೆಯನ್ನು ಹಿಂದೆ ತರುವಲ್ಲಿ ರಾಮನೇ ಅದನ್ನು ಮುರಿದ. ಯಾಕೆ ಹರಿಯುವ ನೀರಿಗೆ ತಡೆ ಒಡ್ಡನೊಬ್ಬ ನನಗಿಂತ ಇದ್ದವ ಕಟ್ಟುವುದಿದ್ರೆ ಕಟ್ಲಿ ಎನ್ನುವುದಕ್ಕಾಗಿ ತೆಗೆದದ್ದು. ಈಗಲೂ ಆ ಸೇತುವೆಯ ಕುರುಹು ಇದೆ. ಎಲ್ರು ಹೇಳುದೊಂದೇ, ನಮ್ಗೆ ಆಧಾರ ಬೇಕು, ಆಧಾರ ಇಲ್ಲದೆ ಏನು ನಡೆಯುವುದಿಲ್ಲ ಅಂತ. ಹೌದು, ಆದ್ರೆ ಎಲ್ಲದಕ್ಕೂ ಆಧಾರ ಕೇಳಲಿಕ್ಕೆ ಹೋದರೆ ಅದು ಆಗುವಂತದ್ದು. ಕಣ್ಣಾರೆ ಹೋಗಿ ಕಾಣಬೇಕು. ಆದ್ದರಿಂದ ಇನ್ನು ಎಳೆದು ತಂದೇನು. ಆದ್ದರಿಂದ ಹೇಳ್ತಾ ಇದ್ದೇನೆ, ಇನ್ನು ಸಾವಕಾಶ ಮಾಡುವುದಲ್ಲ, ಮಾಡುವುದೇನಿದೆ. ದೊಡ್ಡವರ ಹೆಸರನ್ನು ಹೇಳಿಕೊಂಡು ಬದುಕುವವರು ತುಂಬಾ ಜನ ಇದ್ದಾರೆ. ಅಂತವರ ಮಗ, ಇಂಥವರ ಮಗ, ಸಂತೆಯಲ್ಲಿ ಮೆಂತೆ ಕದ್ದವರ ಮಗ ನಾನೇ ಅಂತ ಹೇಳುವುದು, ದೊಡ್ಡಸಿಗೆ ಪ್ರದರ್ಶನ ಮಾಡುವುದು. ಕಣ್ಣಿನವರಿಗೆ ಲೋಕವೆಲ್ಲ ಹಳದಿಯೇ ಕಾಣುವಂಥದ್ದು. ನಿನ್ನಲ್ಲಿ ಎಲ್ಲಿವರೆಗೂ ಮರುಳೆ ಅರರೆ ಎನ್ನೊಳು ದುರಗೈವವ ಇವ ಯಾರು? ಜಾಂಬವ ನೆರಕ್ಕೆ ಉರುಳಿದನೆ. ಲಂಕೆಯಲ್ಲಿ ರಾವಣಾದಿಗಳೊಂದಿಗೆ ಯುದ್ಧವನ್ನು ಮಾಡುವಂತ ಸಂದರ್ಭದಲ್ಲಿ ಮೇದಿಯನ್ನು ಮೆಟ್ಟಿದಾಗ ಲಂಕೆಯ ಸೈನಿಕಗಳೆಲ್ಲ ತರಗೆರೆಗಳಂತೆ ಉದುರಿ ಹೋಗಿದ್ದಂಥ ಸಂದರ್ಭದಲ್ಲಿ ರಾಮದೇವರೇ ಹೇಳಿದ್ದಿದೆ, ಜಾಂಬವರೇ ನಿಮಗೆ ಸರಿಸಾಟಿ ಯಾರೂ ಇಲ್ಲ. ಆಗ ನಾನೊಂದು ಹೇಳಿದ್ದಿದೆ, ರಾಮಚಂದ್ರ ಇವರೆಲ್ಲರಂದು ಯುದ್ಧ ಮಾಡುವುದಿದ್ರೆ ಯಾರು ನಿನ್ನೊಂದಿಗೆ ಮಾಡಬೇಕು. ನಿನ್ನೊಂದಿಗೆ ಯುದ್ಧ ಮಾಡಿದರೆ ಅದು ಅಹಂಕಾರದಿಂದ ಅಲ್ಲ, ಗೌರವ ಭಾವದಿಂದ ರಾಮಚಂದ್ರರು ನನ್ನನ್ನು ಪ್ರೋತ್ಸಾಹಿಸರಿಂದ ಹೇಳಿದಂತಹ ಮಾತು. ಅಂತಹ ಜಾಂಬವ ಇಂದು ಧರೆಗುಳಿದನೆ. ರಾತ್ರಿ ಮಲಗುವಾಗಲೂ ಕರಡಿಗಳು ಕುಳಿತು ನಿದ್ದೆ ಮಾಡುವುದು, ಮಲಗಿ ನಿದ್ದೆ ಮಾಡುವುದಲ್ಲ. ಆದರೂ ಕೂಡ ಇವತ್ತು ಜಾಂಬವ ಧರೆಗುಳಿದಂತಾದರೆ ಇವ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳುತ್ತೇವೆ ನಾವು ಲೋಕರೋಡಿಗೆ. ಅವೆಲ್ಲರಲ್ಲಿಯೂ ಶಕ್ತಿ ಇರುವಂತಹದ್ದು ಶ್ರೀಮನ್ನಾರಾಯಣನ ಒಬ್ಬನೇ. ನನ್ನ ತಂದೆಯಾದ ಬ್ರಹ್ಮದೇವರೇ ಬಂದು ಜಾಂಬವನಿಗೆ ವಯಸ್ಸಾಯಿತು, ಜಾಂಬವನ ಕಸುವಿನ ಬಲ ಎಷ್ಟಿದೆ ನೋಡುವುದಕ್ಕಾಗಿ ಇವನ ವೇಷದಲ್ಲಿ ಬ್ರಹ್ಮದೇವರೇ ಬಂದರು. ಇಲ್ಲ, ಪರಮ ಸಖ್ಯವನ್ನು ಗೈದಂತಹ ಪರಶಿವ ಜಾಂಬವನ ವ್ಯಕ್ತಿತ್ವ ಹೇಗಿದೆ, ಜಾಂಬವನ ಶಕ್ತಿ ಹೇಗಿದೆ ಅಂತ ಪರೀಕ್ಷಿಸುವುದಕ್ಕಾಗಿ ಬಂದನೆ. ಬಾಲ ಮುಕುಂದನಾಗಿ ಅರಳಿ ಎಲೆಯಲ್ಲಿ ಮಲಗಿದಂತಹ ಮಹಾವಿಷ್ಣು, ಈ ಮೇದಿನಿಯನ್ನೇ ನಿರ್ಮಾಣ ಮಾಡಿದಂತಹ ಮಹಾವಿಷ್ಣು ಇವನ ರೂಪದಲ್ಲಿ ಬಂದು ಜಾಂಬವರ ಪರೀಕ್ಷೆಗಾಗಿ ಬಂದನೆ. ಅಥವಾ ಶ್ರೀಮನ್ನಾರಾಯಣನೇ ಬಂದನೆ, ಅರ್ಥ ಆಗುವುದಿಲ್ಲ. ಆದ್ದರಿಂದ ನಾನು ಯಾಕೆ ಯೋಚಿಸಬೇಕಾದ, ಅವನನ್ನೇ ಕೇಳೋಣ. ಶರಣನಿಲ್ದೆನಲಾಗ ಶ್ರೀಹರಿಯ, ಶರಣನಿಲ್ದೆನಲಾಗ ಶ್ರೀಹರಿಯ,
ಕರುಣದೊಳು ಕ್ಷಮೆಯಾಂತು ವೇಗದಿಯೇ ಕರುಣದೊಳು ಕ್ಷಮೆಯಾಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ ಅಯ್ಯ ಮಾನವನೇ, ಕಪ್ಪು ದೇಹದ ಒಳಗಡೆಯಲ್ಲಿ ಬೆಳಕನ್ನು ಕಂಡೆ, ಕಪ್ಪು ದನದ ಕೆಚ್ಚಲಿನಲ್ಲಿ ಬಿಳಿ ಹಾಲಿರುವ ಹಾಗೆ ಬಿಳಿಯಾದ ಹಾಲನ್ನ ಕಂಡೆ. ಕಪ್ಪು ಕಸ್ತೂರಿ ತಿಲಕ, ಓ ಕಪ್ಪು ಕಸ್ತೂರಿ ತಿಲಕನೇ, ಯಾರಯ್ಯ ನೀನು? ನನ್ನನ್ನು ನೋಯಿಸಬೇಡ, ನಿನ್ನ ಕಾಲ ಪದ ತಳದಲ್ಲಿ ನಿಳಿತು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಯಾರು 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 ಯಾರಯ್ಯ? ನನಗೆ ಅವಸರವೇ ಇಲ್ಲ, ಆದರೆ ಅರಮನೆಯಲ್ಲಿ ಅವಸರವಾಗಿ ಕಾಯ್ತಾ ಇದ್ದಾನೆ ನನ್ನ ಅಣ್ಣ. ಹೋದ ತಮ್ಮ ಎಲ್ಲಿಗೆ ಹೋದ ಅಂತೇಳಿ, ಇಲ್ಲ ಇದ್ರೆ ಇವನನ್ನು ಸ್ವಲ್ಪ ಮಾತಾಡಿಸಬೇಕು ಅಂತೇಳಿ ಉಂಟು. ನಾನು 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 ಅಂತೇಳಿ ಅಹಂಭಾವ ಅಹಂಕಾರ ತುಂಬಿ ತುಳುಕುತ್ತಾ ಉಂಟು. ಯಾವಾತ ರಾಮನ ಭಕ್ತನಾಗಿದ್ದಾನೋ ಅಂಥವರಿಗೆ ನಾನು ಎಂಬ ಭಾವ ಇರಬಾರದು, ಅದು ಹೋಗಬೇಕು. ಇದನ್ನ ಮಮ ಇವನ ಆ ಭಾವವನ್ನು ತೊಡೆದು ಹಾಕಬೇಕು, ಇವ ರಾಮ ಭಕ್ತ ಆಗಬೇಕು ಅಂತೇಳಿ ಇದ್ರೆ ರಾಮನಾಗಿಯೇ ನಾನು ಕಾಣಿಸಿಕೊಳ್ಬೇಕು. ಇವ ಮಾಡಿದ ತಪ್ಪು ಏನು, ರಾಮಭಕ್ತರು ಹೇಗೆ ಇರಬೇಕು ಎಂಬುದನ್ನು ಇವನಿಗೆ ತೋರಿಸಿಕೊಡಬೇಕು. ಕೃಷ್ಣನನ್ನು ಇವ ಒಪ್ಪುವವಲ್ಲ. ಒಟ್ಟಾರೆ ಚಿನ್ನವನ್ನು ಕೂಡ ಮಣ್ಣ ಹೆಂಟೆ ಅಂತೇಳಿ ತಿಳಿಯುವಲ್ಲಿವರೆಗೆ ಮೌಢ್ಯ ಇವನನ್ನು ಆವರಿಸಿದೆ. ಆ ಮೌಢ್ಯವನ್ನು ತೊಡೆದು ಪರಿಶುದ್ಧವಾದಂತಹ ಚಿನ್ನದ ಮೂರ್ತಿಯನ್ನಾಗಿ ಜಾಂಬವನ್ನು ಮಾಡಬೇಕು ಅಂತೇಳಿದ್ರೆ ರಾಮಾವತಾರ, ರಾಮ ರೂಪದ ದರ್ಶನ, ರಾಮ ದರ್ಶನ, ಶ್ರೀರಾಮ ದರ್ಶನ ಇವನಿಗೆ. ಪರಿಕಿದುತ ಜಾಂಬವನು ನೇತ್ರದಿ ಸುರಿಸುತ್ತಾನಂದ ಶುಭ ನೋಯ ಥರ ತರಿಸಿ ಬಂದಡಿ ಕೆರಗೆ ಥರ ತರಿಸಿ ಬಂದಡಿ ಕೆರಗಿಯ ಕರಗಳ ಮುಗಿದು ದೈನ್ಯದಲ್ಲಿ ರಾಮ 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 ರಾಮಾಯ ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ ಜಯ ಸೀತಾ ಲೋಲಾ ಜಯ ಸೀತಾ ಲೋಲಾ ರಾಮ ರಾಮದಶಸ್ಯ ವಿಮರ್ದನ ಜಯ ಜಯ ರಾಮದಶಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾ ಪಾಹಿ ಗುಣಾಕರ ರಾಮ ರಾಮ ಮಾ ಪಾಹಿ ಗುಣಾಕರ ರಾಮ ದಶಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾ ಪಾಹಿ ಗುಣಾಕರ ರಾಮ ರಾಘವ ದಶರಥ ಬಾಲ
ಜಯ ಸೀತಾಲೋಲ ರಾಮ ರಾಮ ಶ್ರೀರಾಮ ಜಯ ಜಯ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ದೇವದಸೆ ರಘುನಾಥಾಯ ನಾಥಾಯ ಪೀತಾಪತೆಯೇ ನಮೋ ನಮಃ. ತಂದೆ ಮೈದೋರಿದೆಯ ದರ್ಶನಿತ್ತೆಯ ತಂದೆಯೇ, ಮೂಕ ವಿಸ್ಮಿತನಾದೆ ತಂದೆ. ಲೋಕಾಭಿವ್ಯಕ್ತ ರಾಮಂ ರಣಧೀರಂಗ ರಾಮಂ ಕಾರುಣ್ಯ ನೇತ್ರಂ ರಾಮಂ ರಾಜೀವನೇತಂ ರಾಮಂ ರಘುನಂದನ ರಾಮಂ. ರಾಮ ರಾಮ ರಾಮ. ಅಹಲ್ಯೆಯ ಶಾಪ ವಿಮೋಚನೆಯನ್ನ ಮಾಡಿದೆ, ಕಾಲಿಗೆ ಶಿಲೆಯನ್ನ ತಾಗಿಸಿ ಶೀಲವಾಗಿಸಿದೆ ಶಿಲೆಯನ್ನೇ ರಾಮ. ಅಯೋಧ್ಯೆಗೆ ವಿಶ್ವಾಮಿತ್ರರು ಬಂದಾಗ ದಶರಥ ಚಕ್ರವರ್ತಿಯಲ್ಲಿ ಯಜ್ಞ ಹಾಳಾಗ್ತಾ ಇದೆ, ಯಜ್ಞ ಕಂಟಕ ಆಗ್ತಾ ಇದೆ, ರಾಮನನ್ನು ಕಳುಹಿಸಿ ಎಂದಾಗ ದಶರಥ ಕಣ್ಣೀರು ಹಾಕಿದಂತೆ. ಮಗು ಸಣ್ಣವ ಅಂತ ವಸಿಷ್ಠರ ನಿರ್ದೇಶನಂತೆ ವಿಶ್ವಾಮಿತ್ರರ ಒಡಗೂಡಿಕೊಂಡು ಹೋದಂಥ ರಾಮ, ನೀನು ಅಪ್ರತಿಮ ವಿದ್ಯೆಯನ್ನು ನೋಡಿ ದಶರಥನಿ ಬೆರಗಾಗಿ ಹೋದಂತೆ. ಕಾಡಿನಲ್ಲಿರುವಂತಹ ಋಷಿಮುನಿಗಳಿಗೆ ರಾಮ ಯಾರು ಅಂತ ಗೊತ್ತು, ನನಗೆ ಗೊತ್ತಾಗಲಿಲ್ಲ. ನನಗೆ ದಶರಥ ಬಾಲ. ಓ ತಂದೆ, ದರುಶನ ಇತ್ತೆಯ ತಂದೆ. ತಾಯಿ ಒಬ್ಬಳು ತನ್ನ ಮಗುವನ್ನ ಸೊಂಟದಲ್ಲಿಟ್ಟುಕೊಂಡು ಬೆಳೆಸ್ತಾಳೆ. ಯಾಕೆ? ತನ್ನ ಕಣ್ಣಂಚಿನ ನೇರಕ್ಕಾದರೂ ಮಗು ಬೆಳೆಯಲಿ ಅಂತ. ತಂದೆ ಹೆಗಲ ಮೇಲೆ ಇಟ್ಟುಕೊಂಡು ಮಗುವನ್ನು ಸಾಕ್ತಾನೆ. ಯಾಕೆ? ನನ್ನ ಮಗ ನನ್ನ ಕಣ್ಣಿಂಚಿನ ಮೇಲೆ ಬದುಕಬೇಕು ಎನ್ನುವುದಕ್ಕಾಗಿ. ರಾಮಚಂದ್ರ, ದಶರಥ ಚಕ್ರವರ್ತಿ ನಿನ್ನನ್ನು ಹೆಗಲ ಮೇಲೆ ಇಟ್ಟು ಬೆಳೆಸಿದ ಅಂತಹ ಪುಣ್ಯಾತ್ಮ ನೀನು ತಂದೆ. ಶಬರಿಗೆ ಮುಕ್ತಿಯನ್ನ ಕೊಟ್ಟೆ, ಕಬಂದನಿಗೆ ಮೋಕ್ಷವನ್ನು ಕೊಟ್ಟೆ, ಜಟಾಯುವಿಗೆ ಮೋಕ್ಷವನ್ನ ಕೊಟ್ಟೆ. ನೀನು ಯಾರು ಕೂಡ ನಿನ್ನ ಕಾಲ ಬಳಿಗೆ ಬಂದವರು ಮೋಕ್ಷ ಕೇಳಿದ್ದಲ್ಲ, ಅವರಿದ್ದಲ್ಲಿ ಹೋಗಿ ಮೋಕ್ಷವನ್ನ ಕೇಳಿದೆ. ವಾಲಿಗೆ ಬದುಕು ಬೇಕೇ ಎಂದು ಕೇಳಿದೆ ರಾಮ. ರಾವಣ ಕುಂಭಕರ್ಣಾದಿಗಳನ್ನು ಕೊಲ್ಲುವಾಗ ಅಲ್ಲಿಯೂ ನೀನು ಹೇಳಿದೆ, ನಿನ್ನ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋದರೂ ಕೂಡ ಮರಳಿ ಸೀತೆಯನ್ನ ತಂದು ಒಪ್ಪಿಸಿದರೆ ತಮ್ಮ ಸುಗ್ರೀವನೊಡನೆ ಬಾಳುವುದಾದರೆ ಅವಕಾಶ ಕಲ್ಪಿಸ್ತೇನೆ. ಇದು ರಾಮ. ರಾಮಚಂದ್ರ ಸೂರ್ಯವಂಶದ ಆದರ್ಶದ ನೆಲೆ, ಮನುವಿನಿಂದ ಸ್ಥಾಪಿಸಲ್ಪಟ್ಟಂತಹ ಸೂರ್ಯವಂಶ. ರಾಮ ಎನ್ನುವ ಎರಡಕ್ಷರದ ಮಹಿಮೆಯೇ ರಾಮ. ಭೂಮಿ ಎನ್ನುವ ಎರಡಕ್ಷರದಲ್ಲಿ ಹುಟ್ಟಿ ಜೀವ ಎನ್ನುವ ಎರಡಕ್ಷರನ ಪಡೆದುಕೊಂಡು ಎರಡಕ್ಷರದ ಗಂಡಾಗಿ, ಎರಡಕ್ಷರದ ಹೆಣ್ಣಾಗಿ, ಎರಡಕ್ಷರದ ಅಜ್ಜ ಅಜ್ಜಿ, ಎರಡಕ್ಷರದ ಅಪ್ಪ ಅಮ್ಮ, ಎರಡಕ್ಷರದ ಅಕ್ಕ ತಂಗಿ, ಎರಡಕ್ಷರದ ಅಣ್ಣ ತಮ್ಮ, ಅವರೊಂದಿಗೆ ಸ್ನೇಹಿತವಾದಂತಹ ಬದುಕನ್ನು ಸಾಗಿಸುತ್ತಾ, ಎರಡಕ್ಷರದ ವಿದ್ಯೆಯೊಂದಿಗೆ ಎರಡಕ್ಷರದ ಸಂಪಾದನೆ ಗುರುವಿನಿಂದ ವಿದ್ಯೆಯನ್ನು ಸಂಪಾದಿಸಿ, ಎರಡಕ್ಷರದ ತಾಳ್ಮೆ, ಎರಡಕ್ಷರ ಜಾಳ್ಮೆಯನ್ನ ಬೆಟ್ಟದಷ್ಟು ಬೆಳೆಸುತ್ತಾ, ಎರಡಕ್ಷರದ ನಾನು ಎನ್ನುವ ಅಹಂಕಾರದಿಂದ ಮೆರೆಯದೆ ಎರಡಕ್ಷರದ ನಾವು ಎನ್ನುವಂತಹ ಮಮಕಾರದಿಂದ ಬೆರೆಯುತ್ತಾ, ಎರಡಕ್ಷರದ ಸಿಹಿ ಘಟನೆಗಳನ್ನ ಮೆರೆಯುತ್ತಾ, ಎರಡಕ್ಷರದ ಕಹಿ ಘಟನೆಗಳನ್ನೆಲ್ಲ ಮರೆಯುತ್ತಾ, ಎರಡಕ್ಷರದ ಮುಪ್ಪು ಬಂದು ಎರಡಕ್ಷರದ ಸಾವು ಬರುವಲ್ಲಿವರೆಗೆ ಎರಡಕ್ಷರದ ಸ್ವರ್ಗ ಎರಡಕ್ಷರದ ಅಂಗೈಯಲ್ಲಿ ಇರ್ತದೆ ಅಂತ ಬದುಕಿ ತೋರಿಸಿದವ ಸೂರ್ಯವಂಶದ ರಾಮ ನೀನು. 20 ತಲೆಮಾರಿನವರೆಗೆ ಬದುಕಿದವರು ಯಾರಿಗೂ ಬದುಕಲಿಕ್ಕೆ ಆಗದೆ ಇಲ್ಲವೋ ಅಲ್ಲಿಯವರೆಗೆ ಈ ಎರಡಕ್ಷರವನ್ನ 3 ಅಕ್ಷರಕ್ಕೆ ಕೊಂಡೋದ ರಾಮ. ಜನನ ಜೀವನ ಬದುಕು, ಜನನ ಜೀವನ ಮರಣ ಎನ್ನುವ 3 ಅಕ್ಷರದಿಂದ ಸಂಸಾರ ಎನ್ನುವುದು ಸಸಾರ ಆಗಬಾರದು ಎನ್ನುವ ನೆಲೆಯಲ್ಲಿ ಲೋಕಕ್ಕೆ ಮನುವಿನಿಂದ ಮನುಸ್ಮೃತಿ ಏನಿತ್ತೋ ಅದನ್ನು ಮುಂದುವರಿಸಿಕೊಂಡು ಲೋಕಕ್ಕೆ ಕಲ್ಯಾಣಕ್ಕಾಗಿ ಲೋಕದಲ್ಲಿ ನಡೆದಾಡಿದ ರಾಮ ನೀನು. ರಾಮಚಂದ್ರ, ಬದುಕು ಎನ್ನುವ ಪುಸ್ತಕದ ಪ್ರಥಮ ಪೇಜಿನಲ್ಲಿ ನೀನು ಬರೆಯುವುದಿದೆ ಅಂತೆ.
ಜನನವನ್ನು, ಕೊನೆಯ ಪುಟದಲ್ಲಿ ನೀನು ಬರೆಯುತ್ತೀ ಮರಣವನ್ನು, ಮಧ್ಯದ ಪುಟಗಳೆಲ್ಲವನ್ನು ಬರಿದಾಗಿರಿಸುತ್ತಿ. ಯಾಕೆ? ಮೆದುಳನ್ನು ಕೊಟ್ಟು ನೀವು ತುಂಬಿಸಿ ಎನ್ನುವುದಕ್ಕಾಗಿ. ರಾಮಚಂದ್ರ ಎಷ್ಟು ಜನ ತುಂಬಿಸಿದ್ದಾರೋ ಗೊತ್ತಿಲ್ಲ. ಸುದೀರ್ಘವಾದಂತಹ ಈ ಜಾಂಬವನ ಬದುಕಿನಲ್ಲಿ ಇನ್ನೂ ಪುಟಗಳು ಬಾಕಿ ಇದೆ. ಯಾಕೆ? ಅರ್ಥ ಆಗದೇ ಇರುವಂತದ್ದು ರಾಮ. ರಾಮ, ನೀನು ನಡೆದಾಡಿದ ನೆಲ ಪಾವನ, ನೀನು ಜನಿಸಿದ ಅಯೋಧ್ಯೆ ಪಾವನ. ನೀನು ಜನಿಸಿದ ಅಯೋಧ್ಯೆಯಲ್ಲಿ ಧೂಳಾಗಿ ಹುಟ್ಟುವುದಕ್ಕೂ ನಾವು ಕೋಟಿ ಕೋಟಿ ಜನ್ಮದ ಪುಣ್ಯವನ್ನು ಪಡೆಯಬೇಕು ರಾಮ. ಇಂತಹ ಪುಣ್ಯ ಸನ್ನಿಧಿಯಲ್ಲಿ ನಿನ್ನ ಬದುಕಿನಲ್ಲಿ ದರ್ಶನವನ್ನು ನಿತ್ತೆ ರಾಮ. ಸ್ತುತಿಸಬೇಕಾದಂತಹ ನಾಲಿಗೆಯಲ್ಲಿ ಬೈದೆ ಜಳ್ಳು ಮಾನವ ಎಂದು, ತಾಳವನ್ನು ಬಡಿದು ಪೂಜಿಸಬೇಕಾದ ಕೈಗಳಿಂದ ಹೊಡೆದೆ ರಾಮ. ಪಾದವನ್ನು ಪೂಜಿಸಬೇಕಾದಂತಹ ಪಾದದಿಂದ ತೊಳೆದೆ. ಸುದೀರ್ಘವಾದಂತಹ 28 ದಿನಗಳವರೆಗೆ ನಿನ್ನೊಂದಿಗೆ ಹೋರಾಟ ಮಾಡಿದೆ ರಾಮ. ರಾಮ, ಸೋತೆ ನಾನು ರಾಮ. ಇಲ್ಲಿ ಈ ರಣರಂಗದಲ್ಲಿ ನಾನು ಸೋತೆ. ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು ಎನ್ನುವುದು ನನಗೆ ಅರ್ಥ ಆಗುವುದಿಲ್ಲ ರಾಮ. ನಿನ್ನನ್ನೇ ಸ್ತುತಿಸುವಂತಹ ನಾನು ಸಿಕ್ಕಿದಂತಹ 2 ಮಕ್ಕಳನ್ನು ತಂದು ನನಗೆ ಮನೆ ಮಾಡಬೇಕು ಅಂತ ಬದುಕಿನ ಆ ಮಕ್ಕಳಿಗೆ ಬೇಕಾಗಿ ಈ ಗುಹೆಯನ್ನು ನಿರ್ಮಾಣ ಮಾಡಿದೆ. ಸಂಸಾರದ ಸ್ವಲ್ಪ ಜಾಡ್ಯ ಹಿಡಿಯಿತೋ ಏನೋ ರಾಮ. ಸಂಸಾರದ ಅಂಟಿನಲ್ಲಿ ಬಿದ್ದೆ. ಮುಟ್ಟಿದಲ್ಲಿ ಎಲ್ಲವೂ ಅಂಟುತ್ತದೆ ರಾಮ. ಆ ಸಂಸಾರದ ಬೇಗೆಯಲ್ಲಿ ನಿನ್ನನ್ನು ನಾನು ಮರೆತದ್ದಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೆವು. 4 ಕಾಲಿನ ಶ್ವಾನ ಒಂದು ಎಲುಬನ್ನು ಜಗಿತದೆ. ಆ ಎಲುಬಿನಲ್ಲಿ ಏನೂ ಸಿಕ್ಕುವುದಿಲ್ಲ. ತನ್ನ ದವಡೆಯೇ ಒಡೆದು ರಕ್ತ ಸುರಿದು ಅದನ್ನೇ ಚಪ್ಪರಿಸಿದ ಆನಂದಿಸುತ್ತದೆ ಆ ಶ್ವಾನ ರಾಮ. ಸಂಸಾರ ಎನ್ನುವಂತ ಎಲುಬನ್ನು ಜಗಿದುದರಿಂದ ನಿನ್ನನ್ನು ಸ್ಮರಿಸುವುದೇ ಮರೆತು ಅಥವಾ ನನ್ನಲ್ಲಿರುವಂತಹ ಅಹಂ ಹೆಚ್ಚಾಯಿತೋ ಗೊತ್ತಿಲ್ಲ. ಅದಕ್ಕಾಗಿ ಈ ಶಿಕ್ಷೆಯನ್ನು ನೀಡಿದೆಯಾ ರಾಮ. ರಾಮ, ಏನು ನನ್ನ ಸ್ಥಿತಿ ರಾಮ. ಜಾಂಬವರೇ, ಶರಣರೇ ಅವಧರಿಸೋ ಪಿಂದಕ್ಕೆ ಒರೆದಿ ಕಾನದ ಸ್ಮರಿಸೋಯ, ಪಿಂದಕ್ಕೆ ಒರೆದಿ ಕಾನದ ಸ್ಮರಿಸೋ. ದರುಜನ ಬೀಯುವೆ ಮುಂದಿನ ಯುಗದೊಳು, ದರುಜನ ಬೀಯುವೆ ಮುಂದಿನ ಯುಗದೊಳಗಿರು ನೀನಾವರೆಗೆ ಹೊಂದುದ ಮರೆದಿಗೆ. ಶರಣನೆ ಅವಧರಿಸೋ ಜಾಂಬವರೇ. ರಾಮ ಎಂದರೆ ಅರ್ಥ ಆಗಬೇಕಾದ್ರೆ 2 ಬಿಸಿ ಆಗಬೇಕಾಯ್ತು. ಆಗಲೇ ಹೇಳಿದೆ, ಹರಿಯಶ್ವ ಒಂದು ಮಣಿಯನ್ನು ಹಿಡ್ಕೊಂಡು ಬರುವಾಗ ಅದರ ಹತ್ರ ಕೇಳಬೇಕಿತ್ತು ಅಂತೇಳಿ. ಕೇಳುವುದು ಎಂಬುದು ರಾಮ ಅಂತೇಳಿ ಅವಾಗಲೇ ನಿನಗೆ ಸೂಚನೆಯನ್ನು ಕೊಟ್ಟಿದ್ದು. ನನ್ನ ಕೈಯಲ್ಲಿ ದೇವರು ಸ್ಥಿತನಾಗಿದ್ದಾನೆ. ಆ ದೇವರ ಶಕ್ತಿಯಿಂದ ಅದನ್ನು ಗುದ್ದಿ ಪುಡಿ ಮಾಡಿದೆ. ಅಬ್ಬ, ಎಂತ ಅಹಂಕಾರ ಇತ್ತು ನಿನ್ನಲ್ಲಿ. ದೇವರೇ, ನನ್ನಲ್ಲಿ ಸಾಮರ್ಥ್ಯ ಉಂಟು, ನನ್ನಲ್ಲಿ ಶಕ್ತಿ ಉಂಟು, ನಾನು ಜಾಂಬವ ರಾಮಭಕ್ತ, ಏನು ಮಾಡಿ ಏನು ಎಂಬಂತ ಅಹಂಕಾರ ಎಂಬಂತ ಅದಟು ನಿನ್ನಲ್ಲಿ ಇತ್ತು. ಇಡೀ ಪ್ರಾಣಿ ವರ್ಗಗಳ ಹೃದಯದಲ್ಲಿ ಎಲ್ಲದರಲ್ಲಿಯೂ ಕೂಡ ರಾಮ ಸ್ಥಿತನಾಗಿದ್ದಾನೆ ಎಂಬುದನ್ನು ನೀನು ಕಂಡುಕೊಳ್ಳೇ ಇಲ್ಲ. ಜೀವ ಕೋಟಿಗಳಿದ್ರೂ ಕೂಡ ಅವುಗಳ ಹೃದಯದಲ್ಲಿ ಇರುವುದು ರಾಮ 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 ಎಂಬುದನ್ನು ತಿಳ್ಕೊ. ರಾಮನೆಂಬ ಸತ್ವವೇ ಜೀವ ಕೋಟಿಗಳ ಹೃದಯದಲ್ಲಿರುವಂಥದ್ದು. ಭಗವಂತ, ಅದನ್ನು ನೀನು ಕಲ್ಪಿಸಲಿಲ್ಲ.
ನಾನು ಅಂಗಳದಲ್ಲಿ ಕಟ್ಟಿ ಹಾಕಿದ 4 ಕಾಲಿನ ಪ್ರಾಣಿ ಯಜಮಾನ ಯಾವ ವೇಷದಲ್ಲಿ ಬಂದರೂ ಗುರುತು ಹಿಡಿತದೆ, ಪರಿಚಯ ಹಿಡಿತದೆ. ಅದಕ್ಕಿಂತಲೂ ಹೀನನಾಗಿ ಹೋದೆನೆಲ್ಲ ಗುರುತಿಸಲಾರದೆ ರಾಮ. ಈಗಾದರೂ ಅರ್ಥವಾಯಿತಾ? ಅದನ್ನು ಅರ್ಥ ಮಾಡಿಸಬೇಕು ಅಂತೇಳಿ ಬಂದವ ನಾನಲ್ಲ. ತ್ರೇತಾಯುಗದಲ್ಲಿ ಕೊನೆಗೆ ಒಂದು ನಿನಗೆ ಆಸೆ ಇತ್ತು ನೋಡು. ಹೀಗೆ ನನ್ನ ಹತ್ರ ನೋಡಿಕೊಂಡು, ರಾಮನನ್ನೇ ನೋಡಿಕೊಂಡು, ಕುಂಭಕರ್ಣಾದಿಗಳನ್ನು ಕೊಂದಂತಹ ಈ ಭುಜಗಳಲ್ಲಿ ಎಷ್ಟು ಶಕ್ತಿ ಉಂಟು, ಎಷ್ಟು ಬಲ ಉಂಟು ಅಂತ ನನಗೊಮ್ಮೆ ನೋಡಬೇಕು ದೇವರೇ ಅಂತೇಳಿ ಹೀಗೆ ಮಾಡಿದ್ದಿ. ಹೌದಾ? ಅನುಗ್ರಹಿಸ್ತೇನೆ ಅಂತೇಳಿ ರಾಮನಲ್ಲಿ ಬೇಡಿದ್ದನ್ನು ಕೊಡುವುದಿಲ್ಲ ಅಂತೇಳಿ ಇಲ್ಲ. ಆ ಯುಗದಲ್ಲಿ ಆಗುವುದಿಲ್ಲ ಅಂತ ಹೇಳಿದ್ದೀನಿ. ಅದು ಸರಿಯೂ ಅಲ್ಲ. ಅದಕ್ಕೊಂದು ಅವಕಾಶ ಕಲ್ಪಿಸಿಕೊಡಬೇಕಾದ್ದು ರಾಮನಾಗಿ ನನ್ನ ಕರ್ತವ್ಯ. ರಾಮ ಅಂದರೆ 2 ಮಾತಿಲ್ಲ, ಒಂದೇ ಮಾತು. ಅದ ಅವಕಾಶವನ್ನು ನಿನಗೆ ಕಲ್ಪಿಸಿಕೊಟ್ಟದ್ದು. ಮತ್ತೆ ಇಷ್ಟೆಲ್ಲ ದುಃಖ ಬರಲಿಕ್ಕೆ ಕಾರಣ ಮಾತ್ರ ನೀನೆ. ಅಹಂ 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 3 ದಿವಸದ ಬಾಳ್ವೆ ಈ ಸಂಸಾರ ಅಂತ ತಿಳಿದುಕೊಂಡು ರಾಮನ ಬಗ್ಗೆ ಸಂಪೂರ್ಣವಾಗಿ ತಿಳಿದಂತಹ ನೀನು ಕೂಡ ಈ ಸಂಸಾರವೆಂಬಂತಹ ಈ ಸಾಗರದಲ್ಲಿ ಉರುಳಾಡುತ್ತಾ ಇದ್ದೇನು. ತೊಟ್ಟಿಲು ಕಟ್ಟಿದೆ. ಹೌದು, ತೊಟ್ಟಿಲು ಕಟ್ಟಿತೋ ಮತ್ತೆ ಬಿಡುಗಡೆ ಸುಲಭದಲ್ಲಿ ಆಗುವುದಿಲ್ಲ ಎಂಬುದನ್ನು ಅರ್ಥೈಸಿಕೊಂಡಿದ್ದೀಯಲ್ಲ. ತೊಟ್ಟಿಲಿನಿಂದ ಬಿಡುಗಡೆ ಆಗಬೇಕು, ಮಮಕಾರ ಹೋಗಬೇಕು, ಒಳಗೆ ರಾಮನೇ ಸ್ಥಾಪನೆ ಆಗಬೇಕು. ಇದು ನನ್ನದಲ್ಲ, ಇದು ನನ್ನದಲ್ಲ ಅಂತೇಳಿ ಬಾಳು. ಇಂತಹ ದುಃಖಗಳು ನಿನಗೆ ಸಂಭವಿಸುವುದಿಲ್ಲ. ಈಗ ಈ ದುಃಖ ಪೂರ್ತಿ ಪರಿಮಾರ್ಜನೆ ಆಗಬೇಕು ಅಂತ ಹೇಳಿದ್ರೆ ಇದು ನಾನು ಸಂಪಾದಿಸಿದ ಮಣಿ, ನಾನು ಸಂಪಾದಿಸಿದ ಮಣಿ ಅಂತೇಳಿ ಹೇಳಿದೆಯಲ್ಲ, ಆ ಮಣಿಯನ್ನು ವಿಹಿತದಿಂದಲೇ ಕೊಡು. ರಾಮನಿಗಲ್ಲ, ಕೃಷ್ಣನಿಗೆ ಕೊಡು. ಕೃಷ್ಣನ ಮೇಲೆ ಒಂದು ಅಪವಾದ, ಆ ಮಣಿಯ ಕಾರಣವಾಗಿ ಪ್ರಸೇನನನ್ನು ಕೃಷ್ಣ ಕೊಂದದ್ದು ಅಂತೆ. ಪ್ರಸೇನನನ್ನು ಕೊಂದದ್ದು ಹರಿಯಕ್ಷ, ಹರಿಯಕ್ಷನನ್ನು ಕೊಂದದ್ದು ಬಲ್ಲೂಕ, ಬಲ್ಲೂಕನ ಕೈಯಲ್ಲಿ ಮಣಿ ಉಂಟು ಅಂತೇಳಿ ನಾನು ಹೋಗಿ ಹೇಳಬೇಕಾಗಿದೆ ಕೃಷ್ಣನಾಗಿ. ಇದು ದ್ವಾಪರ ಯುಗ, ಇದು ತ್ರೇತಾಯುಗ ಅಲ್ಲ. ನಾನು ಹೀಗೆ ಇರುವ ಹಾಗೂ ಇಲ್ಲ. ನಿನಗೊಂದು ದರ್ಶನ ಇರ್ತೇನೆ ಯುಗದ ಮುಂದಿನ ಯುಗದಲ್ಲಿ ಅಂತೇಳಿ ಹೇಳಿದ ಕಾರಣ. ಸರಯೂ ನದಿಯಲ್ಲಿ ಪರಂಧಾಮವನ್ನು ಹೊಂದುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿ ಬೇಡಿದವರು ನಾವು ಅಲ್ವಾ? ರಾಮ, ನಿನ್ನೊಟ್ಟಿಗೆ ನಮಗೆ ಬರ್ಲಿಕ್ಕಾಗುದಿಲ್ಲ, ನಮ್ಮನ್ನು ಏನು ಯುಗ ಯುಗದಲ್ಲಿ ದರ್ಶನವನ್ನ ಕೊಡುತ್ತೇನೆ ಅಂತ ಆಗುವ ದಿನ ನಿತ್ಯ ನಿನಗಾಗಿ ಕಾಯ್ತಾ ಇದ್ದವ ನಾನು. ಹೀಗೇ ಬರ್ತೇನೆ ಅಂತೇಳಿ ಅವಾಗ ಹೇಳಲಿಲ್ಲ. ಯುಗ ಯುಗದಲ್ಲಿ ದರ್ಶನವನ್ನು ಈಯುತ್ತೇನೆ ಅಂತೇಳಿ ಗುರುತಿಸುವಂತ ಹೊಣೆ ನಿನಗೆ ಇತ್ತು. ರಾಮ ಯಾವ ರೂಪದಲ್ಲಿ ಬರ್ತಾನೆ, ಹಕ್ಕಿಯಾಗಿ ಬರ್ತಾನೋ, ಮಂಗನಾಗಿ ಬರ್ತಾನೋ, ಮಾನವನಾಗಿ ಬರ್ತಾನೋ ಅಂತೇಳಿ ನೀನು ನೋಡಬೇಕಿತ್ತು. ಕಂಡುಕೊಳ್ಳುವ ಹೃದಯವನ್ನೇ ಕಳ್ಕೊಂಡು ಕಣ್ಣಿಗೊಂದು ಪೊರೆ ಬಂತು ನೋಡು. ಮಗು, ಮಗಳು, ಮಗು, ಮಗಳು, ಈ ಪೊರೆ ಬಂದವರಿಗೆ ಲೋಕ ಸರಿಯಾಗಿ ಕಾಣುವುದಿಲ್ಲ. 2 ಬಿಸಿ ಆದಾಗ ಪೊರೆ ಕರಗಿದೆ, ಪರಿಶುದ್ಧನಾಗಿದ್ದಿ ನೋಡ, ಆ ಮಣಿಯನ್ನು ಕೊಡಬೇಕು. ಅಲ್ಲ, ಈ ಕುಟುಂಬ ಸಂಸಾರ ಆದ ಕೂಡಲೇ ಹೀಗೆಲ್ಲ ಆಗ್ತದೆ ಅಲ್ವಾ? ಆದ್ದರಿಂದ ನಾನು ಹೇಳ್ತೇನೆ, ಓ ಆದಿದೇವರ ದೇವ, ಆದಿದೇವರ ದೇವ, ನಿಲ್ಲೊಡನೆ ಮುಳಿದು ನಾ ಕಾದಿದ ಪರಾಧ ಪರಿಹಾರಕ್ಕೆ, ನಿನ್ನೊಡನೆ ಮುಳಿದು ನಾ ಕಾದಿದ ಪರಾಧ ಪರಿಹಾರಕ್ಕೆ, ಎನ್ನಯ ಸುತೆಯ ಮೋದದಿಂದಿಯುವೆನೋ, ಎನ್ನಯ ಸುತೆಯ ಮೋದದಿಂದಿಯುವೆನು, ಜಾಂಬವತಿಯೆಂಬಿವಳ ಸಾದರದಿ ಸ್ವೀಕರಿಪುದು, ಜಾಂಬವತಿಯೆಂಬಿವಳ ಸಾದರದಿ ಸ್ವೀಕರಿಪುದು, ಪಾದ ದರ್ಶನದಿಂದ ಧನ್ಯತಾನೆನುದ, ಪಾದ ದರ್ಶನದಿಂದ ಧನ್ಯ ತಾನೆಂದೆನುತ, ಧನ್ಯನಾದ ತಂದೆ ಶ್ರೀಧವಂಗಾತ್ಮಯ ಮಣಿ ಸಹಿತ ಅರ್ಪಿಸಲು, ಖೇದ ಪಡದಿರು ಸುಖದಿ ಬಾಳೆನುದ, ಶ್ರೀಗರಿಯು ಹೊರಡು ಗುಹೆಯು ಬೇಗದಿ,
ಆದಿ ದೇವರ ದೇವ ನಿನ್ನೊಡನೆ ಮುಳಿದೋನ ಕಾದಿದ ಪರಾಧ ಪರಿಹರಿಸು ದೇವ ದೇವ ಓ ಆದಿದೇವರ ದೇವ, ಆದಿ ಜನಾರ್ದನನೇ ನೀನೆ, ಪರಬ್ರಹ್ಮ ಸ್ವರೂಪಿಯೇ ನೀನೆ. ಭೂಮಂಡಲವನ್ನೇ ರಂಗಸ್ಥಳವನ್ನಾಗಿಸಿ ಆಗಮ ನಿಗಮಗಳ ಪರದೆಯನ್ನ ಕಟ್ಟಿ ಸೂರ್ಯ ಚಂದ್ರನನ್ನೇ ಬೆಳಕನ್ನಾಗಿಸಿ ಕಾರ್ಯರೂಪದ ರಂಗನಾಯಕನಾಗಿ ನಮ್ಮನ್ನೆಲ್ಲ ದುಡಿಸಿದಿ ತಂದೆಯೇ ನೀನು. ನಮ್ಮ ಪಾತ್ರಗಳು ಎಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆಯೋ ಅದು ನಿನ್ನ ಚಿತ್ತಕ್ಕೆ ಬಿಟ್ಟದ್ದು ತಂದೆ. ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆ. ನಿನಗೆ ಅಪವಾದ ಬಂದಂತಹ ಮಣಿ ಒಂದು, ನಲ್ಲಿ 3 ಮಣಿ ಇದೆ. ಒಂದು ಕಣ್ಮಣಿ ನನ್ನ ಮಗು, ಇನ್ನೊಂದು ಕನ್ಯಾಮಣಿ ನನ್ನ ಮಗಳು ಜಾಂಬವತಿ, ಇನ್ನೊಂದು ನಿನಗೆ ಬೇಕಾದಂತಹ ಶಮಂಕತ ಮಣಿ. ಓ ತಂದೆಯೇ, ಒಂದಕ್ಕೆ 1 ಉಚಿತ ಕೊಡುವವರಿದ್ದಾರೆ, ಒಂದಕ್ಕೆ 2 ಉಚಿತ ಕೊಡುವವರು ಬಹಳ ಕಷ್ಟ. ಆದ್ರಿಂದ ನಿನಗೆ 2 ಉಚಿತವಾಗಿ ಕೊಡ್ತಾ ಇದ್ದೇನೆ. ಈ ನನ್ನ ಮಗಳನ್ನು ನೀನು ಸ್ವೀಕರಿಸುವಾಗ, ಯಾಕೆ ಮುಗ್ಧೆ ಪಾಪ ಅವಳಿಗೇನೂ ಗೊತ್ತಿಲ್ಲ. ಈ ಮುಗ್ಧೆಯಾದಂಥ ಹೆಣ್ಣು ಮಕ್ಕಳಿಗೆ ನಾವೆಲ್ಲ ಹೇಳುವುದಿದೆ, ಅದು ಪಶು ಅಂತ. ಆ ಪಶುಗೆ ನೀನು ಪತಿಯಾಗಬೇಕು. ಓ ಪಶುಪತಿಯಾಗಿ ನನ್ನ ಮಗಳನ್ನ ಸ್ವೀಕರಿಸಿಕೊಂಡು ಈ ಮಣಿಯನ್ನು ಎಲ್ಲವನ್ನೂ ನಿನ್ನ ಪದತಲರಿಟ್ಟಿದ್ದೇನೆ. ಯಾವ ರೀತಿಯಲ್ಲಿ ನೀನು ಸ್ವೀಕರಿಸುತ್ತೀಯೋ ಪರಮಂತ ಭಗವಂತ ರಾಮ ನಿನ್ನ ಸನ್ನಿಧಾನಕ್ಕೆ ಬಿಟ್ಟಿದ್ದೇನೆ. ರಾಜಾರಾಮನನ್ನು ಪರೀಕ್ಷೆ ಮಾಡಲಿಕ್ಕೆ ನೀನು ಬರುವುದು ಬೇಡ. ಏಕಪತ್ನಿ ವ್ರತಸ್ಥ. ಈಗ ಮಣಿ ಕೊಂಡೋಗು, ಕನ್ಯಾಮಣಿಯನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಸ್ವೀಕರಿಸುವ ಹಾಗೆ ಇಲ್ಲ. ಸ್ವಲ್ಪ ಕಣ್ಣು ಮುಚ್ಚಿಕೊಂತೆ. ಕಣ್ಣು ಮುಚ್ಚಿದಲ್ಲಿಗೆ ಇದೋ 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 ಕೃಷ್ಣನಾಗಿ ಕಾಣಿಸಿಕೊಂಡಿದ್ದ. ಇನ್ನು ನೀನು ಒಬ್ಬನು ಮಗಳಲ್ಲ. ಕೃಷ್ಣನಾದ್ರಿಂದ ಎಷ್ಟನ್ನೂ ಸ್ವೀಕರಿಸಬಹುದು. ಈ ಕಾಲ ಹಾಗುಂಟು. ಆ ಕಾಲದಲ್ಲಿ ಏಕಪತ್ನಿ ವ್ರತಸ್ಥ ರಾಜಾರಾಮ, ಈ ಕಾಲದಲ್ಲಿ ಶ್ರೀಕೃಷ್ಣ. 8, 10, 1000, 16,000 ಅಲ್ಲ 20. ಹೇಗೆ ಅನುಕೂಲವಾಗ್ತದೋ ಆ ರೀತಿಯಾಗಿ ವರಿಸುವಂತ ಸ್ವಾತಂತ್ರ್ಯ ಉಂಟು, ರಕ್ಷಿಸುವಂತ ಹೊಣೆ ಉಂಟು. ಆದೀತು. ಮಣಿಯ ಒಟ್ಟಿಗೆ ಕನ್ಯಾಮಣಿ ಈಗ ಕೊಟ್ಟರೆ ಆಗ್ಲಿಕ್ಕಿಲ್ಲ. ನೀನು ಮಾವ ಆಗಬೇಕು. ನನ್ನ ಗತಿ ಏನು ಅಂತ ಒಂದು ಸೂಚಿಸಬೇಕಲ್ಲ. ಗತಿ ಖಂಡಿತವಾಗಿಯೂ ಉಂಟು. ಈ ಮಣಿಯನ್ನು ಒಪ್ಪಿಸಿದ ಮೇಲೆ ಒಂದು ಕಲ್ಯಾಣ ಆಗ್ಲಿಕ್ಕೆ ಉಂಟು. ಅದಕ್ಕೆ ಹೆಸರೇ ಜಾಂಬವತಿ ಕಲ್ಯಾಣ ಅಂತ. ಗಿರಿಜಾ ಕಲ್ಯಾಣ ಆದಾಗ ಆಚೆ ಈಚೆ ಓಡಾಡಿದ್ದೆಲ್ಲ ಪಾನಕ ಸೇವೆ. ಈ ಸಲ ಪಾನಕ ಸೇವೆ ಎಲ್ಲ ಇಲ್ಲ. ನೀನೇ ಅಲ್ಲಿ ಮಂಟಪದಲ್ಲಿ ದಾರೆ ಎರೆದು ಕೊಡ್ಲಿಕ್ಕೆ. ನೀನೊಂದು ದಾರೆ ಎರೆಯುವಂತ ಧಾರಾ ಸೇವೆ ಈ ಸಲಕ್ಕೆ. ನಾನು ಮಾವನಾಗಿ ಇರುವುದಿಲ್ಲ, ಗುರಿಕರನಾಗಿ ಅಂತ ಹೇಳಿದಿಲ್ಲ. ಯಾಕೆ? ಈ ಮಗುವನ್ನು ನಾನು ಕಂದಮೂಲವಾಗಿ ಹುಡುಕಲಿಕ್ಕೆ ಹೋಗುವಾಗ ಸಿಕ್ಕಿದ ಮಗು. ನಾನು ಸಂಸಾರ ಬೇಡ ಅಂತ ತಿರುಗಿ ನೋಡುವಾಗ ಸೀತಾಮಾತೆಯ ಮುಖವನ್ನು ಆ ಮಗುವಿನಲ್ಲಿ ಕಂಡೆ. ನಾನು ಸೀತಾಮಾತೆಯನ್ನ ಮುಖವನ್ನು ಕಂಡ ಮೇಲೆಯೂ ಜಾಂಬವ ಬಿಟ್ಟಾನೆ. ಅದನ್ನು ತಂದು ಸಂಗ್ರಹಿಸಿ ಇಟ್ಟುಕೊಂಡಿದ್ದೇನೆ. ಹಾಗೆಯೇ ಇನ್ನೊಂದು ಮಗು ಇತ್ತೀಚೆಗೆ ಸಿಕ್ಕಿದಂತಹ, ಅವನಿಗೆ ಪ್ರವೀರ ಅಂತ ಹೆಸರಿಟ್ಟಿದ್ದೇನೆ. ಇವಳಿಗೆ ಜಾಂಬವತಿ ಅಂತ ಯಾಕೆ ಅಂತ ಹೇಳಿದ್ರೆ ಹೆಸರು ಗೊತ್ತಿಲ್ಲ. ಒಂದು ಜಾಂಬವನ ಶಿರೋನಾಮ ಬೇಕಲ್ಲ, ಒಂದು ವಿಳಾಸ ಬೇಕಲ್ಲ. ಆದ್ರಿಂದ ಜಾಂಬವತಿ ಅನ್ನುವ ಹೆಸರನ್ನ ಇಟ್ಟಿದ್ದೇನೆ. ಆದ್ರಿಂದ ಅವರೆಲ್ಲರನ್ನೂ ನಿನ್ನ ಪದತಲದಲ್ಲಿ ಇಟ್ಟಿದ್ದೇನೆ. ಅವರನ್ನ ನಾನು ಜೋಪಾನವಾಗಿ ಇಟ್ಟುಕೊಂಡದ್ದು ಯಾಕೆ ಅಂತ ಕೇಳಿದ್ರೆ, ಇದು ನಿನ್ನ ಸಂಕಲ್ಪವೇ ಸರಿ. ಬೇರೆ ಬೇರೆ ಕೈಗೆ ಸಿಕ್ಕಿದ್ರೆ ಅದು ಬೇರೆ ಏನಾಗದಿತ್ತೋ ಗೊತ್ತಿಲ್ಲ. ಜಾಂಬವಂತನಿಗೆ ಒಂದು ಕೆಲಸ ಕೊಡುವಂತ ಕೆಲಸಗಾರನಾಗಿ ನನ್ನನ್ನು ನೀನು ರೂಪಿಸಿಕೊಂಡೆ, ನನ್ನ ಭಕ್ತನಾಗಿ, ನನ್ನನ್ನು ಉದ್ಧರಿಸುವ ಸಲುವಾಗಿ. ಆದ್ದರಿಂದ ಈ ಜಾಂಬವತಿ ಇವತ್ತು ರಾಮನ ಮತ್ತು ಜಾಂಬವನ ಮಧ್ಯೆ ಒಂದು ಸೇತುವೆಯಾಗಿ ನಿರ್ಮಾಣವಾಗಿ ಹೋದಳು. ಹೆಚ್ಚು ತಡ ಮಾಡಬೇಡ, ಅಲ್ಲಿ ಕಾಯ್ತಾ ಇದ್ದಾರೆ. ಅಪವಾದ ಇನ್ನೂ ಹೆಚ್ಚಾದಿತ್ತು. ಇದು ಕೃಷ್ಣನೇ ಅಪಹರಿಸಿದ್ದು ಅಂತೇಳಿ ಆದೀತು. ನೀನು ಈಗಲ್ಲ ಬೇಡ, ಈ ಯುಗಾಂತ್ಯದವರೆಗೆ ಇರು, ಮೋಕ್ಷವನ್ನೇ ನಿನಗೆ ಪ್ರಾಪ್ತಿಸ್ತೇನೆ. ಹಾಗಾದರೆ ಈ ಜಾಂಬವತಿ ಕಲ್ಯಾಣ ಎನ್ನುವಂತ ಪ್ರಸಂಗಕ್ಕೆ ಮಂಗಳವನ್ನ ಹಾಡೋಣವೇ? ಆದೀತು. ಆಪದಾಮಪಹರ್ತಾರಾಂ ದಾತಾರೋ
ಸರ್ವ ಸಂಪದ ದಾತಾರಂ ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮ ಲೋಕಾಭಿರಾಮೋ ಶ್ರೀರಾಮೋ ಭೂಯೋ ಭೂಯೋ ನಮಾಮ್ಯಕೋ ಮಂಗಲೋ ಧರೆಯಳು ಪೆಸರಾಂತ ಕಟೀಲು ಕ್ಷೇತ್ರದಿ ದೈದತ್ತಕ್ಕ ಧರೆಯಳು ಪೆಸರಾಂತ ಕಟೀಲು ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರ್ಪ ಶ್ರೀ ದುರ್ಗಾ ಪರಮೇಶ್ವರಿಗೆ ಶರಣಾಗತ ಪರಿಪಾಲಕಿ ದುರಿತ ನಿವಾರಿಣಿ ದೇವಿಗೆ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳೋ ಶ್ರೀ ಮಹಾಗಣಪತಿಗೆ ಮಂಗಳೋ 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 ಕರದಳು ಬರಜು ಭಾಷಾಂಗುಜಧಾರಿಗೆ ಹರುಷದಿ ಭಗುದರ ಪೊರೆಮವಗೆ ಮುರಗಭೂಷಣನ ಸುಕುಮಾರ ಗಜವದನ ಕರ್ಣ ಕಮಲ ಕಾರದಿ ಎತ್ತಿದೆ ಆರತಿ ಬೆಳಗಿದೆ ಗಜಮುಖದವಗೆ ಗಣಪಗೆ ಈ ಜಾಂಬವತಿ ಕಲ್ಯಾಣ ಎನ್ನುವಂಥ ಪ್ರಸಂಗವನ್ನು ಯಾರು ಆಡಿದರು, ಯಾರು ಆಡಿಸಿದರು, ಯಾರು ಕೇಳಿದರು ಅವರೆಲ್ಲರಿಗೂ ಕೂಡ ಈ ಜೈನ ಮಠದಲ್ಲಿರುವಂತಹ ಎಲ್ಲ ಸಮಸ್ತ ದೇವರುಗಳೆಲ್ಲರೂ ಪೂರ್ಣಾನುಗ್ರಹವನ್ನು ಕರುಣಿಸಲಿ ಅಂತ ಹೇಳುತ್ತಾ, ಕೇಳಿದವರಿಗೆ ಪ್ರಸಾದ ಏನು ಕೇಳಿದರೆ ಈ ಪ್ರಸಂಗದಲ್ಲಿರುವ ತಿರುಳೇ ನಿಮಗೆ ಪ್ರಸಾದ ಅಂತ ಹೇಳುತ್ತಾ ಮಂಗಳವನ್ನು ಮಾಡ್ತಾ ಇದೆ. ಧನ್ಯವಾದಗಳು. ನಮಗೆ ಇಂದು ಜಾಂಬವತಿ ಕಲ್ಯಾಣ ಎಂಬಂಥ ಆಖ್ಯಾನವನ್ನು ಪ್ರದರ್ಶಿಸಲು ಪ್ರೋತ್ಸಾಹಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಯಕ್ಷೋಪಾಸನ ಸಂಘದ ಪರವಾಗಿ ಧನ್ಯವಾದಗಳು. ಹಾಗೆಯೇ ಇದೇ ತಿಂಗಳ 30ನೇ ತಾರೀಕಿನ ರವಿವಾರದಂದು ಸಂಜೆ ಗಂಟೆ 6ರಿಂದ ಇದೇ ವೇದಿಕೆಯಲ್ಲಿ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘ ಬಳುವಾರು ಪುತ್ತೂರು ಇವರಿಂದ ಭರತಾಗಮನ ಎಂಬಂಥ ತಾಳಮದ್ದಲೆಕೂಟ ಇಲ್ಲಿ ಜರುಗಲಿದೆ 30/6/2024 ರವಿವಾರ. ಹಾಗೆಯೇ 7/7/2024 ಆಮ್ನಾಯದವರಿಂದ ಇದೇ ವೇದಿಕೆಯಲ್ಲಿ ತಾಳಮದ್ದಲೆಕೂಟ ಜರುಗಲಿದೆ. ತಾವೆಲ್ಲರೂ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ.